ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಜಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ದೌರ್ಭಿರ್ಯುಕ್ತಾ ಚತುರ್ಭ್ಯಸ್ಫಟಿಕಮಣಿಮಯೀಮಕ್ಷಮಾಲಾಂ ದಧಾನ ಹಸ್ತೇನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದುಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ ಸಾ ಮೇ ವಾಗ್ದೇವತೆಯನ್ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं. श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात्. निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः. पीताम्बरं करविराजितशङ्खचक्रं कौमोदकीं सरसिजं करुणासमुद्रं राधासहायमतिसुन्दरमन्दहासं वातालयेशमनिशं हृदि भावयामि. जगद्रणाङ्गणे यस्य स्मरणं जयकारणं पार्थसारथये तस्मै श्रीकृष्णब्रह्मणे नमः. ಆರಾಧ್ಯ ದೇವತಾಶಕ್ತಿಗಳಿಗೆ ಪೊಡಮಡುತ್ತಾ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಸಜ್ಜನ ಬಂಧುಗಳಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮದ್ಭಾಗವತ ಸಪ್ತಾಹ ಯಜ್ಞದ ಈ ಪುಣ್ಯ ಪದದಲ್ಲಿ ಪಂಚಮ ದಿನದ ಕಥಾಭಾಗವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮದ ಗ್ಲಾನಿಯಾಗ್ತದೆ, ಧರ್ಮಕ್ಕೆ ಆಘಾತವಾಗ್ತದೆ, ಆವಾಗ ನಾ ಅವತರಿಸಿ ಬರ್ತೇನೆ. ಧರ್ಮಕ್ಕೆ ಗ್ಲಾನಿಯಾದ ಕಾಲಕ್ಕೆ ಅಧರ್ಮ ಎದ್ದೇಳ್ತದೆ.
ಅಧರ್ಮ ತನ್ನ ತಾಂಡವ ನೃತ್ಯವನ್ನು ಮಾಡುವುದಕ್ಕೆ ಪ್ರಾರಂಭಿಸ್ತದೆ. ಆವಾಗ ಲೋಕಸ್ಥಿತಿಯನ್ನು ಅನುಲಕ್ಷಿಸಿದಂತಹ ಭಗವಂತ ಆಯಾಯ ಕಾಲಿಕವಾದಂತಹ ಅವತಾರಗಳನ್ನು ಎತ್ತುವಂಥದ್ದನ್ನು ನಾವು ನೋಡಿದ್ದೇವೆ ಇತಿಹಾಸಾದಿಗಳಲ್ಲಿ. ಅದರ ತಾತ್ಪರ್ಯ ಏನು ಅಂತ ಕೇಳಿದರೆ, ಆಚಾರ್ಯ ಶಂಕರರು ಹೇಳ್ತಾರೆ, ಗೀತಾಭಾಷ್ಯದ ಪ್ರಸ್ತಾವನಾ ಭಾಷ್ಯದಲ್ಲಿ, ಬ್ರಾಹ್ಮಣತ್ವಸ್ಯ ಹಿ ರಕ್ಷಣೇನ ರಕ್ಷಿತಸ್ಯಾತ್ ವೈದಿಕೋ ಧರ್ಮಃ ತದಧೀನತ್ವಾತ್ ವರ್ಣಾಶ್ರಮಭೇದಾನಾಂ. ಧರ್ಮಗ್ಲಾನಿ ಅಂತಂದರೆ ವೈದಿಕ ಧರ್ಮ ನೆಲಕ್ಕಚ್ಚುವುದು. ವೈದಿಕ ಧರ್ಮ ತನ್ನನ್ನು ತಾನು ಕಳ್ಕೊಂಡಿತು ಅಂತಾದರೆ ಬ್ರಾಹ್ಮಣ್ಯವನ್ನು ಅನುಸರಿಸಿ ಬರುವಂತಹ ವರ್ಣಾಶ್ರಮಗಳು ಎಲ್ಲವೂ ಕೂಡ ತನ್ನ ಇರುವಿಕೆಯನ್ನು ಕಳ್ಕೊಳ್ತವೆ. ಆವಾಗ ಅದನ್ನು ರಕ್ಷಣೆ ಮಾಡಬೇಕು ಅಂತ ದ್ವಾಪರಯುಗದ ಅಂತ್ಯಭಾಗದಲ್ಲಿ ಭಗವಂತ ವಸುದೇವನ ಮನೆಯಲ್ಲಿ ಅವತರಿಸಿದ, ಸ್ವಯಂ ಅವತಾರ ಅಂತ ಆಚಾರ್ಯ ಶಂಕರರು ಹೇಳ್ತಾರೆ. ಆ ಭಗವಂತನ ಅವತಾರಗಳದ್ದೆಲ್ಲ ಉದ್ದೇಶ ಅದುವೇ, ಲೋಕಸಂಗ್ರಹವಾಗಬೇಕು. ಅಂದರೆ ಏನು? ಉನ್ಮಾರ್ಗೇ ಪ್ರವೃತ್ತಸ್ಯ ಸನ್ಮಾರ್ಗಾನಯನಂ ಲೋಕಸಂಗ್ರಹ. ಯಾರೋ ಕಾಲಗತಿಯಿಂದ ಉನ್ಮಾರ್ಗದಲ್ಲಿ ಪ್ರವೃತ್ತರಾಗ್ತಾರೆ. ಉನ್ಮಾರ್ಗ ಅಂದರೆ ದುರ್ಮಾರ್ಗ. ಆ ದುರ್ಮಾರ್ಗದಲ್ಲಿ ಪ್ರವೃತ್ತರಾದವರನ್ನು ಸನ್ಮಾರ್ಗಕ್ಕೆ ತರುವಂತಹ ಒಂದು ಅವಶ್ಯ ಕರ್ತವ್ಯತ್ವೇನ ಅದನ್ನು ಭಗವಂತ ಲಕ್ಷಿಸಿಕೊಂಡು ಇಳಿದು ಬರ್ತಾನೆ. ಈ ಹಿನ್ನೆಲೆಯಲ್ಲಿ ಅಳಿದು ಹೋಗುತ್ತೋ ಅಂತ ಇರುವಂತಹ ಒಂದು ಸಂದರ್ಭ, ಧರ್ಮ, ವೈದಿಕತೆ, ಬ್ರಾಹ್ಮಣ್ಯ ಎಲ್ಲವೂ ಕೂಡ. ಆ ಕಾಲಕ್ಕೆ ಅವ ಇಳಿದು ಬಂದ ನೋಡಿ. ಭೂಮಿಗೆ ಅಪಾಯ ಆಯಿತು ಅಂತಾದರೆ ಯಾವುದೂ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲವಲ್ಲ. ಆ ಸಂದರ್ಭದಲ್ಲಿಯೇ ಭಗವಂತನ ಅವತಾರದ ವೈಶಿಷ್ಟ್ಯವನ್ನು ನಾವು ನೋಡ್ತೇವೆ. ಈವರೆಗೆ ಕೇಳಿದಂತಹ ಎಲ್ಲ ಅವತಾರಗಳಲ್ಲಿಯೂ ಹಾಗೆ ಒಂದೊಂದನ್ನೂ ನಾವು ವಿಮರ್ಶಿಸಿದವಾಗ ಭೂಮಿಗೆ ಆಪತ್ತು, ಯಾವ ಪ್ರಧಾನವಾದ ಉದ್ದೇಶದಿಂದ ಸ್ವಯಂಭುವ ಮನ್ವಂತರದ ಆ ಕಾಲದಿಂದಲೇ ಪ್ರಜಾವರ್ಗವನ್ನು ಸೃಷ್ಟಿ ಮಾಡಿದಂತಹ ಭಗವಂತ, ಅವರನ್ನು ಭೂಮಿಯಲ್ಲಿ ನೆಲೆಗೊಳಿಸಿದಂತಹ ಭಗವಂತ, ಯಾವಾಗ ಭೂಮಿಗೆ ಆಪತ್ತು ಬರ್ತದೆ ಆ ಕಾಲಕ್ಕೆ ನಾ ಭೂಮಿಯನ್ನು ಸಂರಕ್ಷಿಸಬೇಕು. ಈ ಹಿನ್ನೆಲೆಯಲ್ಲಿ ಕೃಷ್ಣಾವತಾರವಾಗಿದೆ ನಿನ್ನೆ. ಆ ಕೃಷ್ಣಾವತಾರದ ಸಂದರ್ಭದಲ್ಲಿ ಯಾರಿಗೂ ತೋರಿಸದೇ ಇರುವಂತಹ ತನ್ನ ವಿಶ್ವರೂಪವನ್ನು ಅಮ್ಮನಿಗೆ ತೋರಿಸಿದ, ವಸುದೇವನಿಗೆ ತೋರಿಸಿದ. ಆಮೇಲೆ ಭಗವದ್ ಅನುಗ್ರಹದಿಂದ ಪ್ರೇರಿತಳಾದಂತಹ ಆದಿಮಾಯೆ ತನ್ನನ್ನು ತಾನು ತೋರಿಸಿಕೊಂಡಿದ್ದಾಳೆ ನಂದಗೋಕುಲದ ಯಶೋದೆಯ ಗರ್ಭಾಂಬುಧಿಯಲ್ಲಿ. ಅಲ್ಲಿಂದ ದೈವಚೋದಿತವಾದ ರೀತಿಯಲ್ಲಿ ಮತ್ತೆ ಸೆರೆಮನೆಗೆ ಬಂದು ಸೇರಿದ್ದಾಳೆ. ಈ ಯಶೋದೆ ಇರುವಂತಹ ಕಾಲಕ್ಕೆ ಯಾವುದೂ ಗೊತ್ತಾಗಲಿಲ್ಲ
ಅನ್ನುವಲ್ಲಿಗೆ ನಿನ್ನೆ ನಾವು ಮಂಗಳ ಮಾಡಿದ್ದು. ಯಾವುದೂ ಗೊತ್ತಾಗಲಿಲ್ಲ ಅನ್ನುವಲ್ಲಿಗೆ ಮಂಗಳ ಮಾಡಿದಲ್ಲಿಗೆ ಮುಗಿಯಿತಾ? ಮತ್ತೆ ಸಾಗಬೇಕಲ್ಲ ಮುಂದೆ. ಹೇಳಿದರು, ನತಲ್ಲಿಂಗ ಪರಿಶ್ರಾಂತ ನಿದ್ರಯಾಪಗತ ಸ್ಮೃತಿ. ಈ ಮಾಯೆ ನಮಗೆ ಆವರಿಸಿ ಬಿಟ್ಟರೆ ಏನಾಗ್ತದೆ? ಎರಡು ಸಮಸ್ಯೆ ಬರ್ತದೆ. ಒಂದು, ಮೈಮರೆವು ಉಂಟಾಗ್ತದೆ. ಅಪಗತ ಸ್ಮೃತಿ. ಅಪಗತ ಸ್ಮೃತಿ ಅಂತ ನಿನ್ನೆ ದಿವಸ ಕೊನೆಯ ಶ್ಲೋಕದಲ್ಲಿ ಹೇಳಿದರು ವ್ಯಾಸರು. ಅಪಗತ ಸ್ಮೃತಿ ಅಂತಂದರೆ ಆತ್ಮವಿಸ್ಮೃತಿ, ತನ್ನ ಇರುವಿಕೆ ತನಗೆ ಅರಿವಾಗದೇ ಇರುವುದು. ಇದು ಮಾಯೆಯ ಒಂದು ಪ್ರಾಬಲ್ಯ. ಇನ್ನೊಂದು ಪ್ರಾಬಲ್ಯ ನಾವು ಇವತ್ತು ನೋಡ್ತೇವೆ. ಇದ್ದಕ್ಕಿದ್ದ ಹಾಗೆ ಮಾಯೆ ಆವರಿಸಿ ಬಿಟ್ಟಿದೆ ವಸುದೇವ ದೇವಕಿಯರ. ಬಿಡಿಸಲ್ಪಟ್ಟಂತಹ ಸಂಕೊಲೆಗಳು ಮತ್ತೆ ಬಂಧಿಸಲ್ಪಟ್ಟಿವೆ. ಆವಾಗ ಮುಂದೆ ಏನಾಯಿತು? ಬಹಿರಂತಃ ಪುರದ್ವಾರ ಸರ್ವಾ ಪೂರ್ವವದಾವೃತಾ ತತೋ ಬಾಲಧ್ವನಿಂ ಶ್ರುತ್ವ ಗೃಹಪಾಲ ಸಮುತ್ಥಿತಾ. ಎಂಥದೋ ಒಂದು ಗುಟ್ಟುಂಟು ಈ ಶ್ಲೋಕದಲ್ಲಿ. ಎರಡನೆಯ ಮಾಯೆಯ ಪ್ರಾಬಲ್ಯ ಏನು? ಒಂದು ಆತ್ಮವಿಸ್ಮೃತಿ, ಇನ್ನೊಂದು ಮಾಯೆ ಬಂದು ಆವರಿಸಿದ ಕೂಡಲೇ ಏನಾಗ್ತದೆ? ಬಹಿರಂತಃ ಪುರದ್ವಾರ, ಅಲ್ಲಿ ಏನಾಯಿತು? ಸೆರೆಮನೆಯಲ್ಲಿ ಪೂರ್ವವದಾವೃತ, ಹೊರಗಿನ ಬಾಗಿಲು ಒಳಗಿನ ಬಾಗಿಲು ಎಲ್ಲವೂ ಕೂಡ ಇದ್ದಕ್ಕಿದ್ದಾಗೆ ಬಂಧಿಸಲ್ಪಟ್ಟವು. ಎರಡೆರಡು, ಮೂರು ಮೂರು, ನಾಲ್ಕು ನಾಲ್ಕು ಬೀಗ. ಆ ಬೀಗ ಹಾಕಿದ ಕೂಡಲೇ ನಮಗೆ ಮತ್ತೆ ಏನು ಮಾಡಲಿಕ್ಕೂ ಆಗುವುದಿಲ್ಲ. ಬೀಗ ಹಾಕಿದ ಕೂಡಲೇ ಬಾಗುವುದಕ್ಕಾಗ್ತದ? ಏನೋ ಬಹಳ ಕಷ್ಟದಲ್ಲಿ ಬಲಿಚಕ್ರವರ್ತಿ ಅಜ್ಜಯ್ಯ ಪ್ರಹ್ಲಾದ ಬಂದಾಗ ವರ್ಣಪಾಶದಿಂದ ಬಂಧಿತನಾಗಿದ್ದ. ಅವನಾದೋ ಏನೋ ಒಂದು ಕಷ್ಟದಲ್ಲಿ ತಲೆ ತಗ್ಗಿಸಿದ ಅಷ್ಟೇ. ನಮ್ಮಿಂದ ಸಾಧ್ಯವ? ವರ್ಣಪಾಶ ಮತ್ತೆ ಸುಂದಲ್ಪಟ್ಟಾಗ ತಲೆ ತಗ್ಗಿಸುವುದಕ್ಕೂ ಸಾಧ್ಯ ಇಲ್ಲ. ಹೊರಗಿನ ಬಾಗಿಲು ಒಳಗಿನ ಬಾಗಿಲು ಎಲ್ಲವೂ ಕೂಡ ಹಾಕಲ್ಪಟ್ಟ ಕಾಲಕ್ಕೆ ಈ ಹೆಣ್ಣು ಮಗು ಅಳುವುದಕ್ಕೆ ಶುರು ಮಾಡಿತು. ಆವಾಗ ಗೃಹಪಾಲಾ ಸಮುತ್ಥಿತಾ, ಸೆರೆಮನೆಯನ್ನು ಕಾಯುತ್ತಾ ಇದ್ದಂತಹ ಕಾವಲುಗಾರರಿಗೆಲ್ಲ ಎಚ್ಚರ ಆಯಿತು. ಎಷ್ಟು ಸುಂದರವಾದ ಕಾವ್ಯ ನೋಡಿ, ಎಂಥ ಗಂಭೀರವಾದ ಅರ್ಥವನ್ನು ಇದರಲ್ಲಿ ಹೇಳಿದ್ದಾರೆ ಅಂತಂದರೆ, ಮಾಯೆಯ ಎರಡನೇ ಪ್ರಾಬಲ್ಯವೇ ಅದು. ಅದು ಬಂದು ಆವರಿಸಿದ ಕೂಡಲೇ ನಮ್ಮ ಹೊರಗಿನ 5 ಕರ್ಮೇಂದ್ರಿಯಗಳು, ಒಳಗಿನ 5 ಕರ್ಮೇಂದ್ರಿಯಗಳು ಕಣ್ಣು ಮುಚ್ಚಿಬಿಡ್ತಾವಂತೆ. ಅಲ್ವಾ? ಕಣ್ಣು ಮುಚ್ಚು. ಈಗೆಲ್ಲ ನಮ್ಮ ಎಲ್ಲರ ಇಂದ್ರಿಯಗಳು ಪ್ರಾಯಶಃ 99.75% ಮಾಯೆಯಿಂದ ನಾವು ಆವೃತರಾಗಿದ್ದೇವೆ. ನಮ್ಮ 5 ಹೊರಗಿನ 5 ಕರ್ಮೇಂದ್ರಿಯಗಳು, ಒಳಗಿನ 5 ಜ್ಞಾನೇಂದ್ರಿಯಗಳು ಬಾಗಿಲು ಹಾಕಲ್ಪಟ್ಟಿವೆ. ಆ ಹೊರಗಿನ ಒಳಗಿನ ಒಟ್ಟು 10 ಇಂದ್ರಿಯಗಳು ಬಾಗಿಲು ಹಾಕಿದ ಕೂಡಲೇ ಏನಾಗ್ತದೆ? ಒಂದೊಂದೇ ಕಷ್ಟಗಳು ಮನುಷ್ಯನನ್ನು ಆವರಿಸ್ತವೆ. ಆವಾಗ ನೋಡಿ, ತಥೋ ಬಾಲಧ್ವನಿಂ ಶ್ರುತ್ವ, ಹಂತ ಹಂತವಾಗಿ ದುಃಖಿಸುವುದಕ್ಕೆ ಆರಂಭಿಸ್ತೇವೆ. ಬಾಲಧ್ವನಿ,
ದೊಡ್ಡಕ್ಕಲ್ಲ. ಹಂತ ಹಂತವಾಗಿ ಕಷ್ಟಗಳು ಜಾಸ್ತಿ ಆಗ್ತಾ ಬರುವುದು ಮನುಷ್ಯನಿಗೆ. ಪ್ರಾರಂಭದಿಂದಲೇ ನಮಗೆ ಅದನ್ನು ಸಹಿಸುವುದಕ್ಕೆ ಅಸಾಧ್ಯವಾಗುವಂತಹ ಪರಿಸ್ಥಿತಿ. ಅಲ್ಲಿಂದಲೇ ನಾವು ನೊಂದುಕೊಳ್ಳುವುದಕ್ಕೆ ಆರಂಭಿಸ್ತೇವೆ. ಸಣ್ಣ ಸಣ್ಣ ಸ್ವರದಲ್ಲಿ ಬಾಲಧ್ವನಿ ಅದು ವಿಪರೀತವಾಗ್ತವೆ ಒಂದು ಹಂತದಲ್ಲಿ. ಆವಾಗ ಏನು ಮಾಡುವುದು ಅಂತ ಹೇಳಿಕೊಂಡು ತಮ್ಮನ್ನು ತಾವೇ ಕಳಕೊಳ್ಳುವಂತಹ ಪರಿಸ್ಥಿತಿಗೆ ತಂದು ಇಡ್ತೇವೆ. ತಥೋ ಬಾಲಧ್ವನಿಂ ಶ್ರುತ್ವ. ಕಷ್ಟಗಳು ನಮಗೆ, ವೇದನೆಗಳು, ನೋವು ಎಲ್ಲವೂ ಕೂಡ ದುಃಖಾದಿಗಳು ಬೆಳೀತಾ ಇರ್ತವೆ. ದುಃಖಾದಿಗಳು ನಿರಂತರವಾಗಿ ಬೆಳೆದು ಬೆಳೆದು ದೊಡ್ಡದಾದಾಗೆ ಈ ಗೃಹಪಾಲಾಹ ಸಮುತ್ಥಿತಾಹ, ಅಲ್ಲಿ ಕಾವಲುಗಾರರು ಎದ್ದುಕೊಂಡ್ರು ಅಂತ. ದುಃಖವನ್ನು ನಿವೃತ್ತಿ ಮಾಡಬೇಕು ಹೇಳುವ ಬುದ್ಧಿ ನಮಗೆ ಬರುವುದಿಲ್ಲ. ಮತ್ತೆ ಮತ್ತೆ ಅದರಲ್ಲಿಯೇ ನಾವು ಒಂದು ಸಲಕ್ಕೆ ಪ್ರಸೂತಿ ವೈರಾಗ್ಯದಾಗಿ ಅಲ್ವಾ, ಒಂದು ಸಲ ಹೆರುವಾಗ ರಾಮ ಇನ್ನು ಜನ್ಮಕ್ಕೆ ನಾನು ಹೆರುವುದಿಲ್ಲ ಅಂತ. ಹಾಗೆ ಭಾವಿಸಿ ಒಂದು 4 ತಿಂಗಳು ಕಳೀಲಿ, ಹೊಟ್ಟೆಗೆ 2 ತಿಂಗಳಾಗಿರ್ತದೆ. ಪ್ರಸೂತಿ ವೈರಾಗ್ಯ ಬೇಡ ಅಂತ. ಹೀಗೆ ಒಂದು ಸಲಕ್ಕೆ ಕಷ್ಟ ಅಂತ ಅನಿಸಿದ್ರು ನಾವು ಅದರಲ್ಲಿ ನಿವಾರಣೆಗೆ ಪ್ರವೃತ್ತರಾಗುವುದಿಲ್ಲ. ಸ್ವಲ್ಪ ದಿವಸ ಹೋಗುವಾಗ ಮತ್ತೆ ಅದರಲ್ಲಿಯೇ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ. ಆವಾಗ ಈ ಗೃಹಪಾಲಾಹ, ಈ ಶರೀರವನ್ನು ಪಾಲನೆ ಮಾಡುವವರು ಯಾರು? ಇಂದ್ರಿಯಗಳಲ್ವ. ಆ ಇಂದ್ರಿಯಗಳು ಮೆಲ್ಲ ಎದ್ದು ಬಿಟ್ಟವು. ಇಂದ್ರಿಯಗಳೆದ್ರೆ ಮುಗಿಯಿತು. ಇಂದ್ರಿಯಾಣಿ ಹಯಾನಾಹು, ಕುದುರೆಗಳಲ್ವವು. ಕುದುರೆಗಳು ಶರೀರವೆಂಬ ರಥದಲ್ಲಿ ಆತ್ಮ ಹೇಳುವ ರಥಿಯನ್ನು ಕಡೆಗಣಿಸಿ ಕುದುರೆಗಳು ಓಡಲಿಕ್ಕೆ ಶುರು ಮಾಡಿದರೆ, ಹಗ್ಗವನ್ನು ಕಡೆಗಣಿಸ್ತದೆ. ಮನಸ್ಸು ಅಂತ ಹೇಳುವ ಹಗ್ಗವನ್ನು ಕೂಡ ಕಡೆಗಣಿಸಿ ಅದು ಓಡಲಿಕ್ಕೆ ಶುರು ಮಾಡ್ತದೆ. ಓಡಲಿಕ್ಕೆ ಶುರು ಮಾಡುವಾಗ ಏನು? ಸತಲ್ಪಾತ್ ಗೃಹಪಾಲ ಸಮುತ್ಥಿತ. ಮತ್ತೆ ಅವು ಎದ್ದು ಬಿಟ್ಟರೆ ಮತ್ತೆ ಅವುಗಳು ಮಲ್ಕೊಳ್ಳುವುದಿಲ್ಲ. ಎಂಥ ಒಂದು ಸಂದೇಶ ನೋಡಿ, ಅದ್ವೈತ ಸಂದೇಶ. ಹಾಗಾಗಿ ಅದಾದ ಕೂಡಲೇ ಏನಾಗ್ತದೆ ಅಂತ ಕೇಳಿದರೆ, ಒಟ್ಟು ಅಸ್ತವ್ಯಸ್ತ ಮನುಷ್ಯನ ಜೀವನ. ಎದ್ದ ಕೂಡಲೇ ಇವರು ಏನು ಮಾಡಿದ್ರು ಈ ಕಾವಲುಗಾರರು? ಸತಲ್ಪ ತೇತು ತೂರ್ಣಮುಪವ್ರಜ್ಯ ದೇವಕ್ಯ ಗರ್ಭಜನ್ಮ ತತ್. ಸೂಚನೆ ಕೊಟ್ಟಿದ್ದಾನೆ ಕಂಸ ಮೊದಲೇ. ಆ 8ನೇ ಅವಳು ಹೆತ್ತ ಕೂಡಲೇ ನಮಗೆ ಮೆಸೇಜ್ ಹಾಕಬೇಕು ಅಂತ. ಇವರು ಓಡಿದರು. ಓಡಿ ಹೋಗಿ ಅಲ್ಲಿ ಕಂಸನಿಗೆ ಹೇಳಿದರು, ದೇವಕಿಯ 8ನೇ ಗರ್ಭ, ಮಗು ಹುಟ್ಟಿದೆ ಅಂತ. ತಗೊಳ್ಳಿ. ಅವನಿಗೆ ನಿದ್ದೆ ಬಾರದೆ ಕೆಲವು ದಿವಸ ಆಯಿತು. ನಿದ್ದೆ ಬಂದಾಗ ಮಾಡುವುದು, ಬಂದರೆ ಬರಲಿ ಅಂತ ಕಣ್ಣು ಮುಚ್ಚುವುದು. ನಿದ್ದೆ ಬರಬೇಕಲ್ಲ. ಸತಲ್ಪ ತೂರ್ಣಮುತ್ಥಾಯ, ಕೂಡಲೇ ಎದ್ದ ಹಾಸಿಗೆಯಿಂದ ರಾತ್ರಿ ನನ್ನ ಮೃತ್ಯುಸ್ವರೂಪಿಯಾದಂತಹ ಒಂದು ಮಗು ಅಲ್ಲಿ ಜನ್ಮ ತಾಳಿದೆ. ಕಾಲೋಯಮಿತಿ ವಿಫಲಹ. ಕೂಡಲೇ ಅಲ್ಲಿಂದ ಎದ್ದು ನೇರವಾಗಿ ಖಡ್ಗ ಹಿಡ್ಕೊಂಡು ಸೆರೆಮನೆ ಹತ್ತ ನಡೆದಾಗ ಕೆಲವು ಕಡೆ ಜಾರಿ ಬಿದ್ದ ಪ್ರಸ್ಖಲನ್. ಎದ್ದು ತಲೆ ಬಾಚಲಿಕ್ಕೂ ಇಲ್ಲ, ಎದ್ದು ಬರುವುದೇ ಮುಕ್ತ ಮೂರ್ಧಜಃ. ಒಟ್ಟು ಜೀವನ ಇಡೀ ಅಸ್ತವ್ಯಸ್ತ ಆಗ್ತದೆ ಅಂತ ಇವುಗಳೆದ್ದು ನಿಂತರೆ. ಜಾರುವುದೇ ಮತ್ತೆ ಪ್ರಸ್ಖಲನ. ಒಂದು ಸರಿಯಾದ ನಡೆಯಲ್ಲಿ ಸಾಗುವುದಕ್ಕೆ ದಾರಿ ಕಾಣುವುದಿಲ್ಲ. ಹಾಗಾಗಿ ಮುಕ್ತ ಮೂರ್ಧಜಃ. ಮುಕ್ತ ಮೂರ್ಧಜಃ. ನಿಜವಾಗಿ ನಾವೇನು ಊರ್ಧ್ವಮುಖವಾಗಿ ಸಾಗಬೇಕಲ್ಲ. ಮೂರ್ಧ ಅಂದರೆ ಇದು. ಮೇಲೆ ನೋಡುವುದನ್ನೇ ಬಿಡ್ತೇವೆ ನಾವು, ಕೆಳಗೆ ನೋಡ್ತಾ ಇರೋದು ನೋಡಿ. ಹಾಗಾಗಿ ಕೆಳಗೆ ನೋಡಿದ್ರು ಜಾರುವುದು ಅಂತ. ಕೆಳಗೆ ನೋಡಿದ್ರು ಕೂಡ ಜಾರುವುದು ಹೇಗೆ? ಅದು ಅದೇ ಸ್ವಾರಸ್ಯ. ಆಲೋಚನೆ ಮಾಡಿ ಅದನ್ನು.
ಹೀಗೆ ಅವ ಓಡಿಕೊಂಡು ಹೋಗಿ ಕತ್ತೆ ಹಿಡ್ಕೊಂಡು ಜಳಪಿಸ್ತಾ ಬಂದಿದ್ದಾನೆ ಸೆರೆಮನೆಗೆ. ಈ ದೇವಕಿ ಆಗಷ್ಟೇ ಜನ್ಮ ತಾಳಿದಂತಹ ಹೆಣ್ಣು ಮಗುವನ್ನು ಅಡಗಿಸಿ ಇಡ್ತಾಳೆ ಸೆರಗಿನೊಳಗಡೆ. ಅಣ್ಣ ಬಂದ ಅಂತ ಬಂದು ಕೊಡು ನಿನ್ನ ಮಗುವನ್ನು, ಕೈ ಮುಗಿದು ಬೇಡ್ತಾಳೆ, ಅಣ್ಣ ನಿನ್ನ ಸೊಸೆ ಇವಳು, ಈ ಹಿಂದೆ 6 ಮಕ್ಕಳನ್ನೂ ಕೂಡ ನೀನು ಕೊಂದು ಹಾಕಿದೆ, ಇವಳನ್ನಾದರೂ ಬಿಡು. ಆ ಮಕ್ಕಳ ಸತ್ತ ಅಂದಿನಿಂದ ನಾನು ನಿರಂತರವಾಗಿ ದುಃಖಿಸ್ತಾ ಇದ್ದೇನೆ, ದಯವಿಟ್ಟು ಈ ಒಂದು ಹೆಣ್ಣು ಮಗುವನ್ನಾದರೂ ನನಗೆ ಕೊಟ್ಟು ಬಿಡು ಅಣ್ಣ. ಕೇಳೋದಿಲ್ಲ ಕಂಸ, ಕೇಳೋದಿಲ್ಲ. ತಾಂಗೃಹೀತ್ವ ಆ ದೇವಕಿಯನ್ನು 4 ಬೈದು ವಿನಿರ್ಭರ್ಸ್ಯ, ಆದರೂ ಇವಳು ಮತ್ತೆ 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 ಒಳಗೊಳಗೆ ಆ ಮಗುವನ್ನು ಅಡಗಿಸಿಡ್ತಾಳೆ. ಆದರೂ ಕೂಡ ಕೇಳದೆ ಅವಳ ಕೈಯಿಂದ ಆ ಮಗುವನ್ನು ಎಳ್ಕೊಳ್ತಾನೆ. ಎಳ್ಕೊಂಡು ತಾಂಗೃಹೀತ್ವ ಚರಣಯೋಹು, ಆ ಮಗುವಿನ 2 ಕಾಲನ್ನು ತನ್ನ ಕೈಯಿಂದ ಹಿಂಗೆ ಹಿಡಿದು ಎತ್ತಾನೆ. ಎತ್ತಿ ಅಲ್ಲಿಯೇ ಹೊರಗಿದ್ದಂತಹ ಒಂದು ದೊಡ್ಡ ಬಂಡೆ, ಆ ಬಂಡೆಗೆ ಅಪ್ಪಳಿಸಬೇಕು ಅಂತ ಕೈಯನ್ನೆತ್ತಿ ಸಿದ್ಧನಾಗಿದ್ದಾನೆ. ಅಷ್ಟೊತ್ತಿಗೆ ಹೀಗೆ ಕೈಯಿಂದ ಹೀಗೆ ಹಿಡಿದು ಎತ್ತುವಾಗ ಅದು ಅಲ್ಲಿಂದ ಜಾರಿ ಆಕಾಶದಲ್ಲಿ ನಿಂತಿತು ಹೋಗಿ. ತಲೆ ಎತ್ತಿ ನೋಡ್ತಾನೆ ಕಂಸ. ಅಷ್ಟಭುಜೆಯಾಗಿ 8 ಕೈಗಳಲ್ಲಿಯೂ ಕೂಡ ನಾನಾ ಪ್ರಕಾರದ ಆಯುಧಗಳನ್ನು ಧರಿಸಿ ಸಿದ್ಧ ಸಾಧ್ಯರು, ಅನೇಕ ಮುನಿಗಳು, ಋಷಿಮುನಿಗಳು, ಬ್ರಾಹ್ಮಣರು, ದೇವತೆಗಳು ಎಲ್ಲರೂ ಕೂಡ ಸ್ತುತಿ ಮಾಡ್ತಾ ಇದ್ದಾರೆ. ಮಹಾದೇವಿಯಾಗಿ ಕಂಗೊಳಿಸಿದ್ದಾಳೆ ಆಕಾಶದಲ್ಲಿ. ಎಲ್ಲರೂ ಕೂಡ ಉಪಚಾರಾದಿಗಳನ್ನು ಮಾಡ್ತಾ ಇದ್ದಾರೆ. ಅಂತಹ ಅತ್ಯದ್ಭುತವಾದಂತಹ ದೃಶ್ಯವನ್ನು ಕಂಸ ನೋಡ್ತಾ ಇದ್ದಾನೆ. ಅವಳಲ್ಲಿಂದ ಕಂಸನನ್ನು ಸಂಬೋಧಿಸಿ ಹೇಳ್ತಾಳೆ, ದೇವಿ, ಹೇ ಮೂರ್ಖ, ಕಿಮ್ಮಯಾ ಹತಯಾ ಮಂದ ಜಾತಃ ಖಲು ತವಾಂತಕೃತ್ ಯತ್ರ ಕ್ವವ ಪೂರ್ವಶತ್ರು ಮಾಹಿಂಸೀಹಿ ಕೃಪಣಾನ್ವೃಥ. ಏನಯ್ಯ ನಿನ್ನದು? ಮಹಾಮೂರ್ಖನಾಗಿದ್ದಿ ನೀನು. ನಿನ್ನನ್ನು ಕೊಲ್ಲುವಂತಹ ಶತ್ರು ನಾನಲ್ಲ. ನಿನ್ನನ್ನು ಕೊಲ್ಲುವುದಕ್ಕೆ ಎಲ್ಲಿಯೋ ಒಂದು ಕಡೆ ಹುಟ್ಟಿ ಬೆಳೀತಾ ಉಂಟು ಆ ಮಗು. ಸುಮ್ಮನೆ ಈ ಹಸುಳೆಯನ್ನು ಕೊಂದರಿಂದ ಏನು ಫಲ ನಿನಗೆ? ವೃಥ ಸಣ್ಣ ಸಣ್ಣ ಶಿಶುಗಳನ್ನು ಕೊಲ್ಲುವುದಕ್ಕೆ ಹೊರಡಬೇಡ, ಕೊಂದು ಪಾಪ ಕಟ್ಟಿಕೊಳ್ಳಬೇಡ ನೀನು ಅಂತ ಹೇಳಿ ಅಲ್ಲಿಂದ ಅದೃಶ್ಯಳಾಗ್ತಾಳೆ. ಭರತಖಂಡದ ನಾನಾ ಸ್ಥಳಗಳಲ್ಲಿ ಹೋಗಿ ತನ್ನ ನೆಲೆಯನ್ನು ಊರ್ತಾಳೆ. ಶಕ್ತಿ ಸ್ವರೂಪಿಣಿಯಾಗಿ ಬಂದಂತಹ ಭಕ್ತರಿಗೆ ಅಭೀಷ್ಟವನ್ನು ಅನುಗ್ರಹ ಮಾಡ್ತಾಳೆ. ಆ ದೇವಿ ಹೇಳಿದಂತಹ ಮಾತನ್ನು ಕೇಳಿದಂತಹ ಕಂಸ ನೇರವಾಗಿ ಸೆರೆಮನೆಗೆ ಬಂದು ವಸುದೇವ ದೇವಕಿಯರನ್ನು ಬಂಧನದಿಂದ ಬಿಡಿಸಿದ. ತಂಗಿ, ತಪ್ಪಾಯಿತು ನನ್ನದು. ವ್ಯರ್ಥವಾಗಿ ನಿನ್ನ ಆ 6 ಮಕ್ಕಳನ್ನು ನಾನು ಕೊಂದು ಹಾಕಿದೆ. ಮಹಾಪಾಪಿಯಾಗಿದ್ದೇನೆ ನಾನು. ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಹೇಳಿಕೊಂಡು ವಸುದೇವ ದೇವಕಿಯರ ಪಾದವನ್ನು ಗಟ್ಟಿ ಹಿಡಿದು ಕಣ್ಣೀರು ಹಾಕ್ತಾನೆ. ಕಣ್ಣೀರು ಹಾಕಿದ ಅಲ್ಲೋ. ಎಷ್ಟೇ ದುರ್ಜನರಾದರೂ ಕೂಡ ದೇವಸ್ಥಾನಕ್ಕೆ ಹೋದಾಗ ಒಂದು ಹಣ್ಣ ಕೈ ಮಾಡ್ತಾರೆ. ಅವರಿಗೆ ಎಂಥ ಶ್ರದ್ಧೆ, ನಮಗೂ ಅಷ್ಟು ಬರುವುದಿಲ್ಲ ಶ್ರದ್ಧೆ. ಕೊಲೆಗಡುಕನಿಗೂ ಅಲ್ಲಿಗೆ ಹೋದಾಗ ತಲೆ ಬಗ್ಗಬೇಕು ಅಂತ ಅನಿಸ್ತದೆ. ತೀರ್ಥಕ್ಕೆ ಕೈಯೊಡ್ತಾನೆ, ಸಾಲಿನಲ್ಲಿ ನಿಲ್ತಾನೆ. ಈಗೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೇ ಅವರನ್ನು ಕರ್ಕೊಂಡು ದೇವರಿಗಿಂತ ಹೆಚ್ಚು ಪೂಜೆ ಮಾಡ್ತಾರೆ, ಅದು ವಿಷಯ ಬೇರೆ. ದೇವರು ಬೇಕಾದರೆ ಕಾಯಬೇಕು ಇವರಿಗೆ, ಇವರು ಬರುವ ಹೊತ್ತಿನವರೆಗೆ.
ತಲೆ ಹೀಗೆ ಎತ್ತಿಕೊಂಡು ಅರಿತ್ತೆ ಬರ್ಪೇರೆ ಅಂತ. ಇದು ನಮ್ಮ ದೌರ್ಭಾಗ್ಯ, ದುರ್ಜನರ ದೌರ್ಭಾಗ್ಯ ಅಲ್ಲ, ಇದು ಸಜ್ಜನರ ದೌರ್ಭಾಗ್ಯ. ಏನು ಮಾಡೋದು? ಇದ್ದವರೆಲ್ಲರೂ ಕೂಡ ಕಂಸನ ಸಂತತಿಯವರೇ ಆದರೆ ಎಂತ ಮಾಡಲಿಕ್ಕಾಗ್ತದೆ ಅಲ್ವ? ಹೋದಲ್ಲಿ ಬಂದಲ್ಲೆಲ್ಲ ಅಂಥವರೇ ತುಂಬಿಕೊಂಡ್ರೆ ವಸುದೇವನ ಸಂತತಿ ಯಾವಾಗ ತುಂಬುವುದು? ದೇವರ ಹತ್ರ ಎದುರು ನಿಂತಾಗ ಕಂಸನಿಗೂ ಆ ಒಂದು ಭಾವನೆ ಬಂತು ಅಂತ ಅದರ ಸ್ವಾರಸ್ಯ. ಅದು ಕೈಕಾಲು ಹಿಡಿದು ಬೇಡಿಕೊಳ್ಳುವುದು ತಪ್ಪಾಯಿತು ಅಂತ. ಮತ್ತೆ ಮನೆಗೆ ಹೋದರೆ ಬೇರೆ ವಿಷಯ. ಮತ್ತೆ ಅವರು ಮೊದಲಿನ ಹಾಗೆ ಮತ್ತೆ ಎಲ್ಲ ಬೇಕಾದ್ದನ್ನು ಬೇಡದಿದ್ದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ದೇವಸ್ಥಾನ ಕಾಲಿಟ್ಟಾಗ ಒಂದು ಭಕ್ತಿ ನೋಡಬೇಕು. ಏನು ಆ ಜರಿ ಶಾಲನ್ನು ಹಾಕ್ಕೊಂಡು ಬ್ರಹ್ಮವಸ್ತ್ರದ ಹಾಗೆ ಅದು ಸರಿಯಾಗಿ ಹಾಕಲಿಕ್ಕೆ ಬರುವುದಿಲ್ಲ. ಕೈ ಮುಗಿಯುವುದೇನು, ಪ್ರದಕ್ಷಿಣೆ ಬರುವುದೇನು, ಅವರ ಹಿಂದಿನಿಂದ ಅವರ ಸೇನೆ. ದೇವಸ್ಥಾನಕ್ಕೆ ಸೇನೆ ಬೇಕಾಗ್ತದ? ಯುದ್ಧರಂಗವದು. ಇಂತಹ ದುಸ್ಥಿತಿ. ಇವನು ವಿಪರೀತವಾದಂತಹ ಭಕ್ತಿಯಲ್ಲಿ ಹಿಡ್ಕೊಂಡು ಕೈಕಾಲು ಹಿಡ್ಕೊಂಡು ಬೇಡಿಕೊಂಡ ತಪ್ಪಾಯಿತು ಹಾಗೆ ಹೀಗೆ ಅಂತ. ದೇವಕಿ ಆಯಿತು ಇಡಣ್ಣ ಅಂತ ಹೇಳಿಕೊಂಡು ಎಲ್ಲವನ್ನು ಮರೆತಿದ್ದಾಳೆ. ತದನಂತರ ಇವ ಮನೆಗೆ ಹೋದ ಕಂಸ. ಹೋದಾಗೆ ಆವತ್ತು ರಾತ್ರಿ ಒಂದು ಸಣ್ಣ ಮೀಟಿಂಗ್ ಆಯಿತು. ಎಲ್ಲರೂ ಬಂದರು, ಅವನ ಗುಂಪಿನವರೆಲ್ಲ. ಗುಂಪಿನವರು ಬಂದ ಹಾಗೆ ಎಲ್ಲರೂ ಹೇಳಿದರು, ಹೌದಾ ಹಾಗಾದರೆ ನಾವು ಇವತ್ತೇ ಎಲ್ಲ ಇದ್ದವರೆಲ್ಲ ಸೇರಿಕೊಂಡು ಇಡೀ ಊರಿನ ಪ್ರತಿಯೊಂದು ಮನೆಗಳಿಗೂ ಹೋಗ್ತೇವೆ, ಯಾವ ಮನೆಯನ್ನು ಬಿಡುವುದಿಲ್ಲ. ಎಲ್ಲೆಲ್ಲಿ ಈಗ ತಾನೇ ಹೆತ್ತಂತಹ ಶಿಶು ಇದ್ದರೂ, ಹೆತ್ತು 10 ದಿವಸ ಆಗಿದ್ದರೂ ನಾವು ಬಿಡುವುದಿಲ್ಲ. ಎಲ್ಲ ಮನೆಗಳಿಗೂ ಹೋಗಿ ಶಿಶು ಹತ್ಯೆಯನ್ನು ಮಾಡ್ತೇವೆ. ಹುಟ್ಟಿ ಹಲ್ಲು ಬರಲಿ ಬಾರದೇ ಇರಲಿ, ಹಲ್ಲು ಉದುರಿಸ್ತೇವೆ ಹೋಗಿ ಅಂತ ಹೇಳಿ ಹೊರಟು. ಇವನಿಗೆ ಹೌದು ಅಂತ ಅನಿಸಿತು ಕಂಸನಿಗೆ. ನೋಡಿ ಅಲ್ಲಿ ಕೈ ಮುಗಿದ, ಕಣ್ಣು ನೀರು ಹಾಕಿದ, ಇಲ್ಲಿ ಶುರು ಮಾಡಿದ. ಅದನ್ನ ಹೇಳಿದ್ದು ನಾನು. ಹೇಳಿದ್ರು ಅವರು, ನಮಗೆ ಆ ವಿಷ್ಣುವನ್ನು ಕಂಡ್ರೆ ಆಗೋದಿಲ್ಲ. ಆ ವಿಷ್ಣು ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಷ್ಟು ಸುಲಭದಲ್ಲಿ? ಆಗೋದಿಲ್ಲ ಅಲ್ಲ. ಅದಕ್ಕೋಸ್ಕರ ಅವ ಇರುವುದೆಲ್ಲಿ ಅಂತ ನಮಗೆ ಗೊತ್ತುಂಟು. ಏನು? ತಪಸ್ವಿಗಳಲ್ಲಿದ್ದಾನೆ ವಿಷ್ಣು, ಬ್ರಾಹ್ಮಣರಲ್ಲಿದ್ದಾನೆ, ಗೋವುಗಳಲ್ಲಿದ್ದಾನೆ, ವೇದರಾಶಿಗಳಲ್ಲಿದ್ದಾನೆ. ಸತ್ಯ, ದಮ, ಶಮ, ಶ್ರದ್ಧೆ, ದಯೆ, ತಿತಿಕ್ಷೆ, ಸಹನೆ ಏನೆಲ್ಲ ಉಂಟು ಮಾನವೀಯ ಮೌಲ್ಯಗಳು ಅಂತ, ಅಂಥದ್ದರಲ್ಲೆಲ್ಲ ಭಗವಂತ ಇದ್ದಾನೆ. ಕೃತವಶ್ಚ ಹರೇಸ್ತನು. ಎಲ್ಲೆಲ್ಲಿ ಯಜ್ಞ ಯಾಗಾದಿಗಳು ನಡೀತವೆ ಅಲ್ಲೆಲ್ಲ ಶ್ರೀಹರಿ ಇದ್ದಾನೆ. ಆದ ಕಾರಣ ತಪಸ್ವಿಗಳನ್ನೇ ತಲೆ ತೆಗೆದ್ರಾಯ್ತಲ್ವ, ಗೋವುಗಳನ್ನೇ ತಲೆ ಕಡಿದ್ರಾಯ್ತಲ್ಲ. ಯಾರ್ಯಾರು ಅಗ್ನಿ ಕಾರ್ಯ ಮಾಡ್ತಾರೆ, ಅಗ್ನಿ ಹೋತ್ರಗಳನ್ನು ಮಾಡ್ತಾರೆ, ಅವರನ್ನೆಲ್ಲ ತುಳಿದು ನಾಶ ಮಾಡಿದ್ರಾಯ್ತಲ್ಲ. ಸತ್ಯ ಧರ್ಮದಲ್ಲಿರುವವರನ್ನೆಲ್ಲ ನಾಶ ಮಾಡಿದೆ. ಅವ ತನ್ನಂತ ತೋರ್ಪಡಿಸದೇ ಇರ್ತಾನ. ಆದ ಕಾರಣ ನಾವೀಗಲೇ ಹೋಗ್ತೇವೆ ಅಂತ ಹೇಳಿಕೊಂಡು ಹೊರಟರು. ವೇದವ್ಯಾಸರೊಂದು ಸಂದೇಶವನ್ನು ಹೇಳ್ತಾರೆ. ಆಯುಶ್ರಿಯಂ ಯಶೋಧರ್ಮಂ ಲೋಕಾನಾಶಿಷ ಏವಚ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದತಿಕ್ರಮಃ. ಇವರೆಲ್ಲ ಮಹಾತ್ಮರು ಅಂತ. ಯಾರು? ಭಗವಂತನನ್ನು ತಿಳಿದಂತಹ ಬ್ರಾಹ್ಮಣರು, ಗೋವುಗಳು, ವೇದಗಳು, ಇಂಥದ್ದೆಲ್ಲ ಪೂಜ್ಯ ಸ್ಥಾನದಲ್ಲಿರುವವರು. ನಮಗಿಂತ ಮೇಲೆ ಇರುವವರನ್ನು ನಾವು ಯಾವಾಗ ಅತಿಕ್ರಮಣ ಮಾಡ್ತೇವೆ, ಅನಾಚಾರಗಳಿಂದ ಅವರನ್ನು ದುಃಖ ಪಡುವ ಹಾಗೆ ಮಾಡ್ತೇವೆ, ಆವಾಗ ಏನಾಗ್ತದೆ ಅಂತ ಕೇಳಿದರೆ ಮಹದತಿಕ್ರಮ, ಮಹಾತ್ಮರ ಅತಿಕ್ರಮಿಸಿದ ಹಾಗಾಗ್ತದೆ, ಅತಿಕ್ರಮಣ ಮಾಡಿದ ಹಾಗಾಗ್ತದೆ, ಅವರನ್ನು ಅಪಮಾನ ಮಾಡಿದ ಹಾಗಾಗ್ತದೆ. ಹಾಗೆ ನಾವು ಮಾಡಲಿಕ್ಕೆ ಹೊರಟೆವು ಅಂತ ಆದರೆ
ದೇವರು ಕೊಟ್ಟ ಆಯುಷ್ಯ ಕಡಿಮೆ ಆಗ್ತದೆ, ದೇವರು ಕೊಟ್ಟ ಸಂಪತ್ತು ನಷ್ಟವಾಗ್ತದೆ, ನಾವು ಪಡೆದಂತಹ ಕೀರ್ತಿ ಎಲ್ಲವೂ ಕೂಡ ನಾಶಶೀಲವಾಗಿ ಮುಂದೆ ನೀರಾಗಿ ಹೋಗ್ತವೆ. ಸಾಧನೆ ಮಾಡಿದಂತಹ ಧರ್ಮ ಮುಂದೆ ದೇಹಾಂತ್ಯದಲ್ಲಿ ನಾವು ಪಡ್ಕೊಳ್ಳುವಂತಹ ಮೇಲಿನ ಲೋಕಗಳು ಯಾವುದೂ ಕೂಡ ಮನುಷ್ಯನಿಗೆ ಸಿಗುವುದಿಲ್ಲ. ಹಂತಿ ಶ್ರೇಯಾಂಸಿ, ನಾವು ಮಾಡುವಂತಹ ಪ್ರತಿಯೊಂದು ಸತ್ಕರ್ಮಗಳಲ್ಲಿಯೂ ಬರುವಂತಹ ಶ್ರೇಯಸ್ಸು ಕುಂಠಿತವಾಗಿ ಹೋಗ್ತದೆ. ಅದನ್ನೇ ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ. ಏನಂತೆ? ಪೂಜ್ಯ ಸ್ಥಾನದಲ್ಲಿರುವವರನ್ನು ನಾವು ಅವಮಾನಿಸಿದೆವು ಅಂತ ಆದರೆ ಅವರ ಶ್ರೇಯಸ್ಸು ಕುಂಠಿತವಾಗ್ತದೆ ಅಂತ. ನಂದಿನಿಯನ್ನು ಗಮನಿಸದೆ ಪ್ರದಕ್ಷಿಣೆ ಬರದೆ ದಿಲೀಪ ನೇರ ಬಂದನಂತೆ. ಹಾಗಾಗಿ ಅವನಿಗೆ ಸಂತತಿ ಮಕ್ಕಳಾಗಲಿಲ್ಲ ಅಂತ. ಮಕ್ಕಳಾಗದಿದ್ದಕ್ಕೆ ಕಾರಣ ಏನು ಅಂತ ಕೇಳಿದರೆ ನಂದಿನಿಗೆ ಬೇಜಾರದ್ದು. ನಮ್ಮಿಂದ ಗೋವುಗಳಿಗೆ ಬೇಜಾರಾಗ್ತದೋ, ಗೋವುಗಳ ಕಣ್ಣಿನಲ್ಲಿ ನೀರು ಸುರಿತದೋ, ಆ ಮನೆ ಒಳ್ಳೆಯದಾಗುವುದಿಲ್ಲ. ಆವಾಗ ವಸಿಷ್ಠರು ಹೇಳುವಂಥದ್ದು ಮಾತು, ಪೂಜ್ಯ ಪೂಜಾ ವ್ಯತಿಕ್ರಮ, ಅಲ್ಲಿಗೆ ತುಂಡಾಗ್ತದೆ ಅಂತ ಶ್ರೇಯಸ್ಸು. ಇದ್ದದ್ದು ಹೋಗ್ತದೆ, ಮತ್ತೆ ಮುಂದುವರಿಯುವುದಿಲ್ಲ. ಹಾಗಾಗಿ ನೀನು 21 ದಿವಸ ಗೋಸೇವೆಯನ್ನು ಮಾಡು ಅಂತ ದಿಲೀಪನಿಗೆ. ಮತ್ತು ಆ ಗೋಸೇವೆಯ ಫಲದಿಂದ ಸಂತತಿ ಆಯಿತು, ಅದು ವಿಷಯ ಬಿಡುವ. ಹೀಗೆ ನಾವು ಶ್ರೇಯಸ್ಸಿನ ಹಾದಿಯಲ್ಲಿ ಇದ್ದೇವೆ, ಶ್ರೇಯಸ್ಕಾಮರಾಗಿದ್ದೇವೆ ಅಂತ ಆದರೆ ನಾವು ಇಂಥವರನ್ನೆಲ್ಲ ಪೂಜಿಸಬೇಕು. ವಿಪ್ರ ಗಾವಶ್ಚ ವೇದಾಶ್ಚ ತಪಸ್ಸತ್ಯಂದಮಶಮಃ ಶ್ರದ್ಧಾ ದಯಾ ತಿತಿಕ್ಷಾ ಚ ಕ್ರತವಶ್ಚ ಹರೇಸ್ತನೂಹು. ಇದೆಲ್ಲ ಶ್ರೀಹರಿಯ ಶರೀರ ಇದು. ಸರಿ, ಇತ್ಲಾಗಿ ನಂದಗೋಕುಲದಲ್ಲಿ ಭಾರೀ ಉತ್ಸವ. ಯಾಕೆ? ಯಶೋದೆಗೆ ಗಂಡು ಮಗುವಾಗಿದೆ ಅಂತ. ಸುಮಾರು ಸಮಯ ಆಯಿತು ಮಕ್ಕಳಾಗದೆ. ಏನೋ ದೈವಯೋಗದಿಂದ ಒಂದು ಗಂಡು ಮಗು ಹುಟ್ಟಿದೆ. ಅವನ ನಂದಗೋಪನ ಸಂತೋಷಕ್ಕೆ ಪಾರವೇ ಇಲ್ಲ. ಎಲ್ಲ ಬೇಕಾದ ಸತ್ಕರ್ಮಗಳನ್ನು ಮಾಡ್ತಾನೆ. ಸುದ್ದಿ ಗೊತ್ತಾಗ್ತದೆ ಊರಿನಲ್ಲಿ, ಸುದ್ದಿ ಗೊತ್ತಾಗಿ ಗೋಪಾಲಕರು ಎಲ್ಲ ಬಂದರು ಉಪಾಯನಗಳನ್ನು ಹಿಡ್ಕೊಂಡು ನಂದಗೋಪನ ಮನೆಗೆ. ಇಡೀ ಊರೇ ನಂದಗೋಕುಲವೇ ಸ್ವಚ್ಛವಾಗಿ ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟಿದೆ. ಯಶೋದೆ ಗಂಡು ಮಗುವನ್ನು ಹೆತ್ತಿದ್ದಾಳೆ ಹೇಳುವ ಸಂತೋಷದಲ್ಲಿ. ಮಾತ್ರ ಅಲ್ಲ, ಆ ಗಂಡು ಮಗುವನ್ನು ಒಮ್ಮೆ ನೋಡಬೇಕು ಅಂತ ಹೇಳಿಕೊಂಡು ಗೋಪಾಲಕರೆಲ್ಲ ಹೋಗ್ತಾರೆ. ಹೋಗುವ ಭರ ಗೋಪಾ ಸಮಾಯಯೂ ರಾಜನ್, ಕೈಯಲ್ಲಿ ಒಬ್ಬೊಬ್ಬರು ಒಂದೊಂದು ಸುವಸ್ತುಗಳನ್ನು ಹಿಡ್ಕೊಂಡು ಹೋಗುವುದು. ಗರ್ಭಿಣಿಯನ್ನು ಅಥವಾ ಬಾಣಂತಿಯನ್ನು ನೋಡುವಾಗ ಖಾಲಿ ಕೈಯಲ್ಲಿ ಹೋಗಬಾರ್ದು. ಅವರಿಗೆ ಇದಾಗುವುದಿಲ್ಲ ಅದಾಗುವುದಿಲ್ಲ ಅಂತ ತೀರ್ಮಾನ ನಾವೇ ಮಾಡಿಕೊಂಡು ಹೋಗುವುದು. ಹಾಗೆ ಖಾಲಿ ಕೈಯಲ್ಲಿ ಹೋಗುವುದಲ್ಲ, ಪಥ್ಯ ಅಂತ. ಅವರು ತಿಂತಾರ ಬಿಡ್ತಾರ, ಒಂದು ವೇಳೆ ತಿನ್ನದಿದ್ದರೆ ಅಲ್ಲಿ ಇಟ್ಟು ಬರುವುದಪ್ಪ. ಎಂತಾಯ್ತು ಅದರಲ್ಲಿ? ರೋಗಿಯನ್ನು ನೋಡುವಾಗಲೂ ಹಾಗೆ, ರಿಕ್ತ ಹಸ್ತೋನ ಗಚ್ಚೇತ್, ಖಾಲಿ ಕೈಯಲ್ಲಿ ಹೋಗಬಾರ್ದು. ದೇವಸ್ಥಾನಕ್ಕೆ ಹೋಗುವಾಗಲೂ ಹಾಗೆ, ಖಾಲಿ ಕೈಯಲ್ಲಿ ಹೋಗಬಾರ್ದು, ಅಂತಾರೆ ಹಿಡ್ಕೊಂಡು ಹೋಗಬೇಕು. ದೇವರಿಗೆ ಪ್ರಿಯವಾದ್ದು. ಹಾಗೆ ಇವರೆಲ್ಲ ಹಿಡ್ಕೊಂಡು ಹೋದರು. ಎಲ್ಲ ಮುಂಡಾಸು ಕಟ್ಟಿಕೊಂಡು ನೋಡಬೇಕಿತ್ತು. ಒಬ್ಬೊಬ್ಬರ ಮುಂಡಾಸು ಉಷ್ಣೀಶ ಭೂಷಿತಾಹ, ಥರದ ಮುಂಡಾಸು. ಹಳ್ಳಿಯ ಸಂಪ್ರದಾಯ ಅದು. ಗೋಪಿಕೆಯರಿಗೂ ಗೊತ್ತಾಯ್ತು, ಅಲ್ಲಿದ್ದ ಹೆಂಗಸರಿಗೆಲ್ಲ. ಗೋಪ್ಯಶ್ಚ ಆಕರ್ಣ್ಯ ಮುದಿತಾಹ. ಎಂಥ ಸಂತೋಷ! ಯಶೋದೆಯ ಗಂಡು ಮಗುವನ್ನು ನೋಡದಿದ್ದರೆ ನಮ್ಮ ಜೀವನವೇ ಬಾಳೇ ಹಾಳು ಅಂತ ಹೇಳಿಕೊಂಡು ಯಶೋದಾಯ ಸುತೋದ್ಭವಂ
ನೋಡಬೇಕು ಅಂತ ಹೇಳುವ ತವಕದಲ್ಲಿ ಎಲ್ಲ ಅವರವರ ಮನೆಯಲ್ಲಿ ಅವರವರ ಕೋಣೆಗೆ ಹೋಗಿದ್ದರು. ಹೆಣ್ಣುಮಕ್ಕಳು ಹೋಗಿ ಏನು ಮಾಡಿದರು? ಆತ್ಮಾನಂ ಭೂಷಯಾಂಚಕ್ರುಹು, ಕನ್ನಡಿ ಅದರ ಎದುರು ಹೋಗಿ ನಿಂತುಕೊಂಡ್ರು ಈ ಹೆಣ್ಣು ಮಕ್ಕಳೆಲ್ಲ. ಹೋಗಿ ಏನು ತಲೆ ಬಾಚುವುದು, ತಿಲಕ ಇಡುವುದು, ಕುತ್ತಿಗೆಗೆ ಕಿವಿಗೆ ಆಭರಣಗಳನ್ನು ಧರಿಸುವುದು. ಹಾಗಾದರೆ ಮೊದಲು ಆಭರಣ ಧರಿಸಲಿಲ್ವ ಅಂತ ಕೇಳಿದರೆ, ಅವರಿಗೆ ಹೆಣ್ಣು ಮಕ್ಕಳಿಗೆ ಭೂಷಣವೇ ಆಭರಣ ಅಲ್ವಾ? ಹೌದು, ಆಭರಣ ಇಲ್ಲದಿದ್ದರೆ ಭೂಷಣ ಇಲ್ಲ. ಅವರನ್ನು ಹೆಣ್ಣು ಮಕ್ಕಳು ಅಂತ ಹೇಳುವುದೇ ಇಲ್ಲ ಯಾರು ಕೂಡ. ಇವತ್ತು ಯಶೋದೆಯ ಮಗುವನ್ನು ನೋಡಲಿಕ್ಕೆ ಹೋಗುವುದು. ಹಾಗಾಗಿ ಕಪಾಟಿನಲ್ಲಿದ್ದಂತಹ ಬೇರೆ ಬೇರೆ ಅದು ಒಂದೊಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಒಂದೊಂದು ಆಭರಣಗಳು ಅಂತ ಒಂದೊಂದು ಪೆಟ್ಟಿಗೆಯಲ್ಲಿ ಉಂಟದು ಕಪಾಟಿನಲ್ಲಿ, ಅದನ್ನು ಹಿಡ್ಕೊಳ್ಳೋದು. ಅವರಿಗೆ ಅಲ್ಲಿ ಸಂಶಯ, ಈಗ ಯಶೋದೆಯ ಗಂಡು ಮಗುವನ್ನು ನೋಡ್ಲಿಕ್ಕೆ ಹೋಗುವಾಗ ಈ ಪೆಟ್ಟಿಗೆಯಲ್ಲಿ ಇರೋದನ್ನು ಹಾಕುವುದೋ, ಈ ಪೆಟ್ಟಿಗೆಯಲ್ಲಿ ಇರೋದನ್ನು ಹಾಕುವುದೋ, ಇದರಲ್ಲಿರೋದನ್ನು ಹಾಕುವುದೋ, ಯಾವುದನ್ನು ಅಂತೂ ಕೈಗೆ ಸಿಕ್ಕಿದ್ದನ್ನು ಹಾಕಿದರು. ಆತ್ಮಾನಂ ಭೂಷಯಾಂಚಕ್ರುಹು ವಸ್ತ್ರಾಕಲ್ಪಾಂಜನಾದಿಭಿ. ಸೀರೆ, ಮದುವೆ ಸೀರೆ ಆಗಲಿಕ್ಕಿಲ್ಲ, ಇದು ಗಂಡು ಮಗುವನ್ನು ನೋಡ್ಲಿಕ್ಕೆ ಹೋಗುವುದು. ಹಾಗಾಗಿ ಇನ್ನೊಂದು ಚೆಂದದ್ದು ಮತ್ತೆ ಅಲ್ಲಿ ಆ ಮನೆಯಲ್ಲಿದ್ದವರು ಇವರಿಗೊಂದು ಸೀರೆ ಸಿಕ್ಕಿದ್ದು ಸಾಕು ಅಂತ ಅಂದ್ಕೊಳ್ಬಾರ್ದಲ್ವ. ಅದಕ್ಕೋಸ್ಕರ ಸೀರೆಯ ಆಯ್ಕೆಯೂ ಆಯಿತು, ಸೀರೆಯನ್ನು ಧರಿಸಿ. ಇನ್ನು ತಿಲಕ, ತಿಲಕ ನೋಡಬೇಕು. ಈಗಿನ ಕೆಲವು ಹುಡುಗಿಯರು ನೋಡಬೇಕು ಆ ತಿಲಕವನ್ನು ಧರಿಸಿದ್ದನ್ನು, ಎಂಥ ಚೆಂದ ಅದು. ತಿಲಕ ಧಾರಣೆ ಆಯಿತು, ಸಾಕಾಗಲಿಲ್ಲ ಅಂತ ಅನಿಸಿತು ಅವರಿಗೆ. ಪಾಪ, ಮುಗ್ಧತೆ ಮುಗ್ಧತೆ. ಈಗಿನ ಹಾಗೆ ಹೀಗೆ ಮಾಡಿಕೊಂಡು ಹೋಗಬೇಕು ಅಂತ ಅಲ್ಲ, ಮುಗ್ಧತೆ ಒಂದು. ಹೇಳ್ತಾರೆ ಅದನ್ನು ಅಂಜನಾದಿಭಿ. ಅಂಜನ ಅಂತಂದರೆ ಇದು ಅಂಗಲೇಪನ, ಅಂಗರಾಗ. ಅಂಗರಾಗ ಅಂತಂದರೆ ಇದು ಅಂಗರಾಗ. ಅದು ಯಾವುದು? ಔಷಧಿ ಸಸ್ಯದಿಂದ ನಿರ್ಮಿತವಾದಂತಹ ಅಂಗರಾಗ. ಈಗ ಅದನ್ನು ಹಾಕಿ ಕೆಲವು ಗಂಟೆ ತಕ್ಷಣ ಒಂದು ಯಾವುದೋ ಒಂದು ಭೂತವನ್ನು ನೋಡಿದಾಗ ಆಗೋದು ಅವರನ್ನು ನೋಡುವಾಗ, ಹೆಣ್ಣು ಮಕ್ಕಳನ್ನು. ಹೀಗೂ ಒಂದು ಉಂಟ ಅಂತ ಅವರನ್ನು ನೋಡಿದವಾಗ ನಮಗೆ ನಾಚಿಕೆ ಆಗಬೇಕಂತಹ ಒಂದು ದುಸ್ಥಿತಿ. ಇವರು ಎಲ್ಲ ಬೇಕಾದ ಹಾಗೆ ಕಣ್ಣಿಗೆ, ತುಟಿಗೆ, ಕೆನ್ನೆಗೆ, ಮತ್ತು ಇಲ್ಲಿ ಸ್ಪೆಷಲ್ ಆಗಿ ಕಾಣುವಂಥದ್ದೆಲ್ಲ ಉಂಟಲ್ಲ ಕೆನ್ನೆಯಲ್ಲಿ, ಅದನ್ನೆಲ್ಲ ಹಾಕಿಕೊಂಡ್ರು. ಕೈಗೆ ಮತ್ತೂ ಬಳೆಯನ್ನು ತುಂಬಿಸಿದರು. ಮೊದಲು 4 ಇತ್ತು, ಈಗ ಒಂದು 12 ಹಾಕಿದರು ಎಕ್ಸ್ಟ್ರಾ. ಶಬ್ದ ಕೇಳಬೇಕು ಅಂತ, ಗಿಜಿ 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 ಅಂತ. ಈಗ ಇದ್ದದ್ದನ್ನು ತುಂಡು ಮಾಡಿ ತೆಗಿತಾರೆ. ಅದು ಗಿಜಿ ಗಿಜಿ ಶಬ್ದ ನಮಗೆ ಕೇಳಿದರೆ ಆಗೋದಿಲ್ಲ. ಈ ಮೊಬೈಲಲ್ಲಿ ಇದ್ದರೆ ಕೇಳಿದರೆ ಖುಷಿ ಆಗ್ತದೆ. ಕಿವಿಗೆ ಹಾಕ್ಕೊಂಡು ಅವರಷ್ಟಕ್ಕೆ ನಗ್ತಾ ಇರೋದು, ನಮಗೆ ಕಾಣೋದದು. ಅವರಷ್ಟಕ್ಕೆ ನಗ್ತಾ ಇರೋದು, ಮಾತಾಡೋದು ಅವರಷ್ಟಕ್ಕೆ. ಇದು ಹಾಗಲ್ಲ. ಬೇಕಾದಷ್ಟು ಕೈಗಳಿಗೆ ಬಳೆಗಳನ್ನು ತೊಟ್ಟು, ಒಂದು ಮುತ್ತೈದೆ ಅಂತಂದರೆ ಸಮಾಜದಲ್ಲಿ ಹೇಗಿರಬೇಕು ಆ ರೀತಿಯಲ್ಲಿ ತನ್ನನ್ನು ತಾನು ಶೃಂಗರಿಸಿಕೊಂಡು, ಎದುರಿಗೆ ಮಾತ್ರವೋ ಶೃಂಗಾರ, ಜಡೆ ಪೂರ್ತಿ ಎಲ್ಲ ಕಟ್ಟಿಕೊಂಡು ತ್ರಿವೇಣಿ ಅಂತಂದರೆ ಅದನ್ನು 3 ವಿಭಾಗವಾಗಿ ನೇಯ್ದು ಹೀಗೆ, ಅದಕ್ಕೆ ತ್ರಿವೇಣಿ ಅಂತ ಹೆಸರು. ಆ ತ್ರಿವೇಣಿ ನೋಡಬೇಕು. ಇಡೀ ಜಡೆ ಹಿಂದೆ ಬಿಟ್ಟಿದ್ದಾರೆ. ಆ ಜಡೆಯ ಕೊನೆಯ ಭಾಗಕ್ಕವರೆಗೂ ಮಲ್ಲಿಗೆ ಮಾಲೆ ಮಾರಾರೆ. ಛೆ, ಎಂಥ ಚಂದ, ಮದಿ ಮಾಡಿ ನನಗೆ. ಹೌದು, ಅಂತಹ ಒಂದು ಸೌಂದರ್ಯವತಿಯರು. ಆ ಸೌಂದರ್ಯವನ್ನು ತಾವು ಇದ್ದರೆ ಅದನ್ನು ಧರಿಸಿದರೆ ಮಾತ್ರ ಅವರನ್ನು ಹೆಂಗಳೆಯರು ಅಂತ ಹೇಳ್ತಾರೆ. ಇಲ್ಲದಿದ್ದರೆ ಹೀಗಳೆಯುವುದಕ್ಕೆ ಶುರು ಮಾಡ್ತಾರೆ.
ಸರಿ ಎಲ್ಲ ಸಿದ್ಧ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಗೋಪ್ಯಸ್ಸು ಮೃಷ್ಟ ಮಣಿಕುಂಡಲ ನಿಷ್ಕಕಂಠ್ಯಶ್ಚಿತ್ರಾಂಬರಾಃ ಪಥಿ ಶಿಖಾಚ್ಯುತ ಮಾಲ್ಯವರ್ಷಾಃ. ಓಡಿದ್ವಿ ಹೋಗುವ ತ್ವರಿತದಲ್ಲಿ, ಈಗಷ್ಟೇ ಹೊರಟದ್ದು ಮನೆಯಿಂದ, ಆ ಯಶೋದೆಯ ಮಗುವನ್ನು ನೋಡಬೇಕು ಅಂತ, ಈ ಹೋಗುವ ಸಂಭ್ರಮದಲ್ಲಿ ಜಡೆಯಲ್ಲಿ ಹಿಂದುಗಡೆ ಮುಡಿದಂತಹ ಮಲ್ಲಿಗೆ ಮಾಲೆ, ಅದರಲ್ಲಿರುವ ಮಲ್ಲಿಗೆ ಹೂ ಒಂದೊಂದೇ ಪಟ 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 ಅಂತ ಬೀಳ್ತಾ ಹೋಯ್ತಂತೆ ರಸ್ತೆಯಲ್ಲಿ. ಅವರು ಹೋದ ನಂತರ ಹಿಂದಿನಿಂದ ಎಂಥ ಒಂದು ಸುವಾಸಿತವಾದ ಪರಿಮಳ ಮಲ್ಲಿಗೆಯದ್ದು ಗೊತ್ತೇ ಇಲ್ಲ ಅವರಿಗೆ. ಅಲ್ಲಿಗೆ ತಲುಪುವಾಗ ಹೌದು ಬಳ್ಳಿ ಮಾತ್ರ. ಆ ಬಳ್ಳಿಗಾದರೂ ಕೂಡ ಆ ಹೆಂಗಳೆಯರ ತಲೆ ಏರುವ ಒಂದು ಭಾಗ್ಯವಂತು ನೋಡಿ. ಮುಖ ಬೆವರಿ ಹೋಗಿದೆ. ಈ ತವಕ ನೋಡಿ, ಒಂಥರ ದುಃಖ ಆದಾಗಲೂ ಹಾಗೆ, ಸಂತೋಷ ಆದಾಗಲೂ ಹಾಗೆ, ಒಂಥರ ಎಕ್ಸೈಟ್ ಆದಾಗ ಮುಖ ಎಲ್ಲ ಬೆವರ್ತದೆ. ಭಾಷಣ ಮಾಡಲಿಕ್ಕೆ ಹೆದರಿದಾವಾಗಲೂ ಸ್ಟೇಜ್ ಹತ್ತಿದ ಕೂಡಲೇ ಕೆಲವು ಸಲ ಆಗ್ತದೆ ಹಾಗೆ ಬೆವರು. ನಮಗೆಲ್ಲ ಮೊದಲು ಬೆವರ್ತಾ ಇತ್ತು ಹಾಗೆ. ಈಗ ಹಾಗೆ ಆಗುವುದಿಲ್ಲ, ಈಗ ಬೆವರಿಳಿಸ್ತೇವೆ ಬೇಕಾದರೆ. ಇದು ಅಲ್ಲಿಗೆ ತಲುಪುವಾಗ ನಂದಾಲಯಂ ಸವಲಯ ವ್ರಜತೀರ್ ವಿರೇಜುಹು. ಎಂಥ ಪ್ರಕಾಶ ಹೆಣ್ಣು ಮಕ್ಕಳದ್ದು. ಇದು ಬೇಕು ಅಂತ ಹೆಣ್ಣು ಮಕ್ಕಳನ್ನು ನೋಡಿದಾವಾಗಲೇ ಸಜ್ಜನರಿಗೆ ಅದು ಜ್ಯೋತಿಯ ಹಾಗೆ ಬೆಳಕಿನ ಹಾಗೆ ಕಾಣಬೇಕು. ದುರ್ಜನರಿಗೆ ಅದು ಕಣ್ಣನ್ನು ಕುಕ್ಕುವ ಕಿಚ್ಚಿನ ಹಾಗೆ ಕಾಣಬೇಕು. ಹೆಂಗಳೆಯರ ಮುಖದಲ್ಲಿರುವ ವರ್ಚಸ್ಸು ಅದು ಸರಿಯಾಗಿ ಈ ಪ್ರಕಾರವಾಗಿದ್ದರೆ ಯಾವ ಸಮಸ್ಯೆಯೂ ಬರುವುದಿಲ್ಲ. ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ನಮ್ಮ ಕಣ್ಣು ಹಾಳಾಗುವುದಕ್ಕೆ ಕಾರಣ ಅವರು ಅಂತ. ಹೌದು, ನಮ್ಮ ಕಣ್ಣು ಹಾಳಾಗುವಾಗ ಅವರು ಮಾಡಿದರೆ ಅಂತ ಮಾಡಲಿಕ್ಕಾಗ್ತದೆ. ಅಶ್ವಪತಿ ಮಹಾರಾಜನ ಆಸ್ಥಾನ, ಅಲ್ಲಿಗೆ ಬ್ರಹ್ಮವೇತೃಗಳಾದಂತಹ ಆತ್ಮಜ್ಞಾನಿಗಳಾದಂತಹ ಋಷಿಮುನಿಗಳು ಬ್ರಾಹ್ಮಣರು ಬರ್ತಾರೆ. ಅಶ್ವಪತಿ ಮಹಾರಾಜ ಅವರಲ್ಲಿ ಅವರು ಬಂದ ತಕ್ಷಣ ಬೇಕಾದ ಉಪಚಾರಾದಿಗಳನ್ನು ಮಾಡಿ ಯೋಗ್ಯಾಸನದಲ್ಲಿ ಕೊಳ್ಳಿರಿಸಿದ್ದಾನೆ ಅಶ್ವಪತಿ. ಆ ಬ್ರಾಹ್ಮಣರು ಇವನಲ್ಲಿ ಪ್ರಶ್ನೆ ಮಾಡ್ತಾರೆ, ಹೇಗಿದ್ದೀಯಪ್ಪ, ನಿನ್ನ ಸಮಾಜ ಎಲ್ಲ ಹೇಗುಂಟು ಅಂತ. ಎಲ್ಲವೂ ಸ್ವಸ್ಥವಾಗಿದೆ ಹೇಳ್ತಾನೆ. ಛಾಂದೋಗ್ಯೋಪನಿಷತ್ತಲ್ಲಿ ಬರುವಂತಹ ಒಂದು ಮಂತ್ರ ಅದು, ನಮೇಸ್ತೇನೋ ಜನಪದೇ. ನಾವೀಗ ಸ್ವಸ್ಥ ಸಮಾಜ ರಾಮರಾಜ್ಯ ಅಂತ ಭಾಷಣ ಮಾಡ್ತೇವಲ್ಲ, ಅದು ಭಾಷಣಕ್ಕೆ ಮಾತ್ರ ಅಲ್ಲ, ಅದು ಅದರ ತತ್ವವನ್ನು ಅರಿಬೇಕು ನಾವು. ನಮೇಸ್ತೇನೋ ಜನಪದೇ, ಅಯ್ಯ ಬ್ರಾಹ್ಮಣರೇ, ನನ್ನ ಸಮಾಜದಲ್ಲಿ ಯಾರೂ ಕೂಡ ಕಳ್ಳಕಾಕರಿಲ್ಲ. ನಮೇಸ್ತೇನೋ ಜನಪದೇ ನ ಕದರಿಯ. ಬೇಕಾದಷ್ಟು ಕೋಟಿಗಟ್ಟಲೆ ಸಂಪತ್ತಿರುವವರಿದ್ದಾರೆ, ಶ್ರೀಮಂತರಿದ್ದಾರೆ, ಧೀಮಂತರಿದ್ದಾರೆ, ಆದರೆ ಜಿಪುಣರಿಲ್ಲ. ನಮೇಸ್ತೇನೋ ಜನಪದೇ ನ ಕದರಿಯೋ ನ ಮದ್ಯಪ. ಮದ್ಯಪಾನ ಮಾಡುವವರು ಯಾರೂ ಇಲ್ಲ. ಸರಿ ಉಂಟು ಸಮಾಜ. ಇದೆಲ್ಲ ಇದ್ರಲ್ವ ಹಾಳಾಗೋದು. ನಾನಾಹಿತಾಗ್ನಿ, ನನ್ನ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ಬ್ರಾಹ್ಮಣನೂ ಕೂಡ ನಿರಂತರ ಅಗ್ನಿ ಉಪಾಸನೆ ಮಾಡ್ತಾ ಇದ್ದಾನೆ. ಆಹಿತಾಗ್ನಿಗಳು ಅಂತ, ಅಗ್ನಿಯನ್ನು ನಂದದೆ ರಕ್ಷಿಸುವಂಥವರು ಅಗ್ನಿಹೋತ್ರ. ಅವರ ಅಗ್ನಿ ನಾಶ ಆಗುವುದಿಲ್ಲ, ಉದ್ವಾಸನೆ ಮಾಡಲಿಕ್ಕೆ ಅಂತಿಲ್ಲ, ಅದು ನಿರಂತರ ಜ್ವಲಿಸ್ತಾ ಇರ್ತದೆ. ನೀವು ತಮಿಳುನಾಡಿಗೆಲ್ಲ ಹೋದರೆ ದೊಡ್ಡ ದೊಡ್ಡ ಬ್ರಾಹ್ಮಣರು ಅನುಷ್ಠಾನ ನಿಷ್ಠರ ಮನೆಯಲ್ಲಿ ನಿರಂತರ ಅಗ್ನಿ ಜ್ವಾಲೆಯ ಹಾಗೆ ಉರಿತಾ ಇರ್ತದೆ. ಹೋಗುವಾಗ ಬರುವಾಗೆಲ್ಲ ಅವರು ತೆಕ್ಕೊಂಡು ಹೋಗ್ತಾರೆ ಅಗ್ನಿಯನ್ನು, ಅದು ಸುಪ್ತವಾಗಿರ್ತದೆ. ಅದು ಹೋದಲ್ಲಿ ಅವರು ಅವರವರ ಹೊತ್ತಿಗೆ ಅವರು ಅನುಷ್ಠಾನ ಮಾಡ್ತಾರೆ. ನಾನಾಹಿತಾಗ್ನಿ, ಅನಾಹಿತಾಗ್ನಿಯರು ಅಗ್ನಿಗಳು ಅಂತ ಯಾರಿರಲಿಲ್ಲ, ಎಲ್ಲರೂ ಕೂಡ ಆಹಿತಾಗ್ನಿಗಳು, ದೇವತಾರಾಧಕರು ಅಂತ ತಾತ್ಪರ್ಯ. ನಾವಿದ್ವಾನ್, ಭಗವಂತನನ್ನು ತಿಳಿದವರೇ ನನ್ನ ಸಮಾಜದಲ್ಲಿದ್ದಾರೆ, ವಿದ್ವಾಂಸರಿದ್ದಾರೆ ಅಂತ. ವಿದ್ವಾಂಸರು ಅಂತಂದರೆ 10 ಗ್ರಂಥವನ್ನು ಬಾಯಿಪಾಠ ಮಾಡಿ ಜರಿಶಾಲ ಹಾಕ್ಕೊಂಡು ಹೋದಲ್ಲಿ ಬಂದಲ್ಲೆಲ್ಲ ಭಾಷಣ ಮಾಡ್ತಾ ಇರುವವರು ವಿದ್ವಾಂಸರಲ್ಲ. ವಿತ್ ತಿಳಿದವರು ಅಂತ. ಏನಂತ ತಿಳಿಯುವುದು? ಗ್ರಂಥವನ್ನಲ್ಲ, ಗ್ರಂಥವನ್ನು ತಿಳಿಯುವುದಲ್ಲ,
ಗ್ರಂಥಿಯನ್ನು ತಿಳಿಯುವವರು. ಗ್ರಂಥಿಯನ್ನು ತಿಳಿಬೇಕು ಅಂತಾದರೆ ಗ್ರಂಥಿಯನ್ನು ಬಿಡಿಸಬೇಕು ಅಂತ ಹೇಳುವ, ಗ್ರಂಥಿ ಅಂದರೆ ಗೆಂಟು ಗೆಂಟು. ಗ್ರಂಥಿಯನ್ನು ತಿಳಿದವರು, ಅದನ್ನು ತಿಳಿಯುವುದಂತಂದರೆ ಅರ್ಥ ಏನು? ಗ್ರಂಥಿಯನ್ನು ಬಿಡಿಸಬೇಕು ಅಂತ ಬಯಸಿದವರು. ಗ್ರಂಥಿಯನ್ನು ಬಿಡಿಸಬೇಕು ಅಂತ ಬಯಸಿದವರು ಏನು ಮಾಡ್ತಾರೆ? ಛಿದ್ಯತೆ ಹೃದಯ ಗ್ರಂಥಿ, ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟ ಈಶ್ವರೇ. ಆ ಈಶ್ವರನನ್ನು ನಾವು ಬಯಸಿದೆವು ಅಂತಾದರೆ, ಆ ಭಗವಂತನನ್ನು ಕೃಷ್ಣನನ್ನು ನಾವು ಬಯಸಿದೆವು ಅಂತಾದರೆ ಇದ್ದಕ್ಕಿದ್ದಾಗಿ ಈ ಗಂಟುಗಳೆಲ್ಲ ಶಿಥಿಲಗೊಳ್ಳುವುದಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ಗ್ರಂಥಿಗಳನ್ನು ತಿಳಿದವರು ವಿದ್ವಾಂಸರು. ಅಂಥವರು ನನ್ನ ಸಮಾಜದಲ್ಲಿದ್ದಾರೆ ಅಂತ. ಅವಿದ್ವಾಂಸರು ಅನಕ್ಷರ ಕುಕ್ಷಿಗಳಿಲ್ಲ ನನ್ನ ಸಮಾಜದಲ್ಲಿ. ನಾನಾಹಿತಾಗ್ನಿರ್ನಾವಿದ್ವಾನ್ ನ ಸ್ವೈರಿ ಸ್ವೈರಿಣೀ ಕುತಃ. ನನ್ನ ಸಮಾಜದಲ್ಲಿ ಕಾಮುಕರೇ ಇಲ್ಲ. ಯಾಕೆ ಕಾಮುಕರಿಲ್ಲ? ಸ್ವೈರಿಣೀ ಕುತಃ, ಸ್ವೈರಿಣಿಗಳಿಲ್ಲಲ್ಲ, ಹಾಗಾಗಿ ಸ್ವೈರರು ಇಲ್ಲ. ಕಾಮಿನಿಯರು ಇದ್ದರೆ ತಾನೇ ಕಾಮುಕರು ಜಾಸ್ತಿ ಆಗುವುದು. ಕಾಮಿನಿಯರೇ ಇಲ್ಲ ನನ್ನ ಸಮಾಜದಲ್ಲಿ. ಇದು ಛಾಂದೋಗ್ಯದ ನಡೆ. ಅದಕ್ಕೆ ಆಚಾರ್ಯ ಶಂಕರರು ಬಹಳ ಸುಂದರವಾಗಿ ಭಾಷ್ಯ ಬರೀತಾರೆ. ಬಹಳ ಮತ್ತೆ ಮತ್ತೆ ಓದಬೇಕು ಅಂತ ಅನಿಸ್ತದೆ. ಇಂಥದ್ದು ಅನೇಕ ಸಂಗತಿಗಳು ಛಾಂದೋಗ್ಯದಲ್ಲಿ ಉಂಟು. ಇಲ್ಲಿ ಈ ಹೆಂಗಳೆಯರೆಲ್ಲ ಹೋದರು. ಹೋಗಿ ಆಶಿಷ ಪ್ರಯುಂಜಾನಾಹ, ಆ ಮಗುವಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅತ್ಯಂತ ತುಂಬಿದ ಹೃದಯದಿಂದ, ಸಂತೋಷದಿಂದ. ಅಲ್ಲಿ ಅರಿಶಿನ ಎಣ್ಣೆ ಎಲ್ಲ ಪರಸ್ಪರ ಮಗುವಿಗೆ ಸೇಚನ ಮಾಡ್ತಾರೆ, ಪ್ರೋಕ್ಷಣೆ ಮಾಡ್ತಾರೆ. ಅದು ಅಲ್ಲಿಯ ಒಂದು ಸಂಪ್ರದಾಯ. ತದನಂತರ ಎಲ್ಲ ವಾದ್ಯದವರೆಲ್ಲ ಊತಾರೆ, ವಾದ್ಯ ಘೋಷ ಆಗ್ತದೆ. ಕೃಷ್ಣೇ ವಿಶ್ವೇಶ್ವರೇ. ಯಾಕೆ? ವಿಶ್ವೇಶ್ವರನಾದಂತಹ ಕೃಷ್ಣ ನಂದಗೋಕುಲದಲ್ಲಿ ಅವತಾರ ಮಾಡಿದ್ದಾನೆ ಭಗವಂತ ಅನ್ನುವಂತಹ ಉದ್ದೇಶದಲ್ಲಿ. ಗೋಪಾಲಕರು ಬಂದರೂ ಪರಸ್ಪರ ಈ ಸಂತೋಷವನ್ನು ಹಂಚಿಕೊಳ್ಳಬೇಕಲ್ಲ, ಅದಕ್ಕೋಸ್ಕರ ಹಾಲು, ಬೆಣ್ಣೆ, ತುಪ್ಪ ಎಲ್ಲವನ್ನು ಪರಸ್ಪರ ಒಬ್ಬರಿಗೊಬ್ಬರು ಸೇಚನ ಮಾಡಿಕೊಂಡ್ರಂತೆ. ಈಗ ನಾವು ಗೋಪಾಲಕರು ಅಂತ ಅಂದರೆ ನಾವು ನಿಮ್ಮ ಮುಖಕ್ಕೆ ಮೊಸರನ್ನು ಸೇಚನೆ ಮಾಡುವುದು, ನೀವು ನನ್ನ ಮುಖಕ್ಕೆ ಮೊಸರನ್ನು ಸೇಚನೆ ಮಾಡುವುದು, ತುಪ್ಪವನ್ನು ಬೆಣ್ಣೆಯನ್ನು ಮೆತ್ತಿಕೊಳ್ಳುವುದು. ಇದೊಂದು ಸಂಭ್ರಮ, ಅಲ್ಲಿ ಸಂತೋಷ. ಕೃಷ್ಣ ಜನ್ಮೋತ್ಸವ ಹೀಗಾಗಬೇಕು ಅಂತ. ತೊಟ್ಟಿಲಿ ತೂಗಿದ ಮಾತ್ರಕ್ಕೆ ಕೃಷ್ಣ ಜನ್ಮೋತ್ಸವ ಆಗುವುದಿಲ್ಲ. ಈ ಭಾವ ಬರಬೇಕು. ಎಲ್ಲ ಬಂದವರಿಗೆಲ್ಲ ಬೇಕಾದ ರೀತಿಯಲ್ಲಿ ಉಡುಗೊರೆಗಳನ್ನೆಲ್ಲ ಕೊಡ್ತಾನೆ ನಂದಗೋಪ. ಅಲ್ಲಿ ತತ ಆರಭ್ಯ ನಂದಸ್ಯ, ಯಾವಾಗ ಆ ಮಗು ಆ ನಂದಗೋಕುಲದಲ್ಲಿ ಜನ್ಮ ತಾಳಿದೆಯೋ ಅಲ್ಲಿಂದ ಸಮೃದ್ಧವಾಯಿತಂತೆ ನಂದಗೋಕುಲ. ಇತ್ಲಾಗಿ ನಂದಗೋಪ ಕೆಲವು ದಿನ ಆಯಿತು. ವಾರ್ಷಿಕವಾದಂತಹ ಕರವನ್ನು ಕೊಡಬೇಕು. ಒಂದಷ್ಟು ಸಂಪತ್ತಿನ ಭಾಗವನ್ನು ರಾಜರಿಗೆ ಒಪ್ಪಿಸಬೇಕು. ಅದಕ್ಕೋಸ್ಕರ ಹೋಗ್ತಾನೆ ನಂದಗೋಪ ಒಂದಷ್ಟು ಸಂಪತ್ತನ್ನು ಹಿಡ್ಕೊಂಡು ಮಥುರೆಗೆ ಹೋಗುವಾಗ ಅಲ್ಲೆಲ್ಲ ಕೊಟ್ಟಾಯಿತು. ವಸುದೇವ ಅಲ್ಲಿದ್ದಾನೆ ಅನ್ನೋದು ಅವನಿಗೆ ಗೊತ್ತಿತ್ತು. ವಸುದೇವ ಮತ್ತು ನಂದಗೋಪ ಬಹಳ ಆತ್ಮೀಯರು, ಪರಸ್ಪರ ಮಾತಾಡಿಕೊಂಡ್ರು. ಕೆಲವು ದಿವಸ ಇದ್ದ. ಆಮೇಲೆ ವಸುದೇವ ಹೇಳಿದ, ಇಲ್ಲಿನ ಹೆಚ್ಚು ದಿವಸ ಇರುವುದು ಒಳ್ಳೆಯದಲ್ಲ, ನನ್ನ ಮಕ್ಕಳು ಅಲ್ಲಿದ್ದಾರೆ, ಚೆನ್ನಾಗಿ ನೋಡಿಕೊ ಅವರನ್ನು, ಬಹಳಷ್ಟು ಉತ್ಪಾತಗಳು ಕಾಣ್ತಾ ಇವೆ, ಹಾಗಾಗಿ ನೀನು ಬೇಗನೆ ಹೊರಡಿಲ್ಲಿಂದ. ಅಲ್ಲಿಂದ ಹೊರಟ. ಆ ಸಮಯಕ್ಕಾಗುವಾಗ ಕಂಸನಿಂದ ಕಳುಹಿಸಲ್ಪಟ್ಟಂತಹ ಒಂದು ಹೆಂಗಸು, ಘೋರವಾದಂತಹ ಒಬ್ಬಳು ಹೆಂಗಸು, ರಾಕ್ಷಸಿ, ಪೂತನೆ ಅಂತ ಅವಳಿಗೆ ಹೆಸರು. ಅವಳನ್ನು ಬಿಟ್ಟಿದ್ದ. ಎಲ್ಲಿ ಶಿಶುಗಳು ಇದ್ದರೆ ಅದನ್ನೆಲ್ಲ ಕೊಂದು ಬರಬೇಕು, ಯಾರನ್ನು ಬಿಡಬಾರದು ಅಂತ. ಕಂಸೇನ ಪ್ರಹಿತಾ ಘೋರ. ಅವಳು ಎಲ್ಲೆಲ್ಲಿ ಯಾವ ಮನೆಗಳಲ್ಲಿ ಶಿಶುಗಳಿದ್ದಾರೆ ಅಂತ ಹುಡುಕ್ತಾ ಹೋಗಿ ನಂದಗೋಕುಲಕ್ಕೆ ತಲುಪಿದ್ಲು. ಗೋಕುಲಕ್ಕೆ ತಲುಪಾಗ ಇಲ್ಲೂ ಏನೋ ಒಂದು ಸಂಭ್ರಮ, ಮಗು ಹುಟ್ಟಿರಬೇಕು ಅಂತ ಅಂದುಕೊಂಡು ಇದ್ದಕ್ಕಿದ್ದಾಗೆ ತನ್ನ ಈ ಘೋರವಾದ ಕುತ್ಸಿತವಾದ ರೂಪವನ್ನು ಮರೆಮಾಚಿ ಒಂದು ಸುಂದರ ಯುವತಿಯ ಹಾಗೆ ತನ್ನಂತಾನು ಸಿದ್ಧಗೊಳಿಸ್ತಾಳೆ.
ಮಾಯಾವಿ ಅಲ್ವ, ಕಾಮರೂಪಿ. ಬೇಕಾದಾಗ ಬೇಕಾದ ರೂಪ ಬರ್ತದೆ. ಹಾಗೆ ಅಲ್ಲಿಂದ ಅತ್ಯಂತ ಸೌಂದರ್ಯವತಿಯಾದಂತಹ ಯುವತಿಯ ಹಾಗೆ ತನ್ನಂತಾನು ರೂಪಿಸಿಕೊಂಡು ಈ ಹೆಂಗಳೆಯರೆಲ್ಲ ಇರುವಲ್ಲಿಗೆ ಹೋಗ್ತಾಳೆ. ಇವರಿಗೆ ಆಶ್ಚರ್ಯ, ಲಕ್ಷ್ಮೀದೇವಿಯೇ ಬಂದಲೋ ಹೇಗೆ ಕೃಷ್ಣನನ್ನು ನೋಡಬೇಕು ಅಂತ ನಂದಗೋಕುಲಕ್ಕೆ. ಅಷ್ಟು ಸುಂದರ ಸೌಂದರ್ಯ ನಿಧಿ ಈ ಪೂತನೆ. ಬಾಲಗ್ರಹ, ಅವಳಿಗೆ ಒಂದು ಹೆಸರೇ ಹಾಗೆ, ಶಿಶುಗಳನ್ನು ಹಿಡಿಯೋಳು ಅಂತ. ಹಾಗೆ ಹುಡುಕ್ತಾ ಎಲ್ಲಿಯಾದರೂ ಉಂಟಾ ಅಂತ ನೋಡಿಕೊಂಡು, ವೇಷ ಈಗ ಸುಂದರಿ ವೇಷ ಹುಡುಕೊಂಡು ಬಂದು ಒಳಗಡೆ ನೋಡ್ತಾಳೆ. ನಂದಗೋಕುಲದ ಮನೆಯ ಒಳಗಡೆ ಹೋಗಿ ಒಳಗಡೆ ನೋಡುವಾಗ ಯಶೋದೆಯ ಮಡಿಲಲ್ಲಿ ಈ ಮಗು ಕಾಣ್ತದೆ. ಓ, ಸದ್ಯ ಹುಟ್ಟಿದ್ದಿರಬೇಕು. ಬಾಲಂ ಪ್ರತಿಚ್ಛನ್ನ ನಿಜೋರು ತೇಜಸಂ ದದರ್ಶ. ಯಾವ ಮಗುವನ್ನು ನೋಡಿದ್ಲಂತೆ ಅವಳು? ತನ್ನ ನಿಜವಾದ ಸ್ವರೂಪವನ್ನು ಅಡಗಿಸಿಕೊಂಡಿರುವಂತಹ ಮಗುವನ್ನು ನೋಡಿದ್ಲು ಅಂತ. ಯಾಕೆ? ದುಷ್ಟರಿಗೂ ಕಾಲಸ್ವರೂಪಿಯಾದಂತಹ ಭಗವಂತ ಈಗ ಮಾಯಾವಿಯಾಗಿ ಮಗುವಿನ ರೂಪದಲ್ಲಿದ್ದಾನೆ. ಬೂದಿ ರಾಶಿಯಲ್ಲಿ ಕೆಂಡ ಇದ್ರೆ ಗೊತ್ತಾಗ್ತದ? ಗೊತ್ತಾಗುವುದಿಲ್ಲ. ಅದು ಕೈ ಹಾಕಿದರೆ ಗೊತ್ತಾಗುವುದು. ಹಾಗೆ ಬೂದಿ ಮುಚ್ಚಿದ ಕೆಂಡದ ಹಾಗೆ ಈ ಮಗುವನ್ನು ಕಂಡಳವಳು. ಅವಳು ನೋಡುವ ಆ ಕ್ಷಣಕ್ಕೆ ಕಣ್ ತೆರೆದಿದ್ದ ಈ ಮಗು. ಅವಳನ್ನು ಕಂಡ ತಕ್ಷಣ ಇವಳು ಮಹಾ ದುಷ್ಟೆ, ಬಾಲಘಾತಿನಿ ಇದ್ದಾಳೆ ಇವಳು ಅಂತ ಇವನಿಗೆ ಗೊತ್ತಾಯ್ತು, ಈ ಮಗುವಿಗೆ. ಹಾಗೆ ಇದ್ದಕ್ಕಿದ್ದಾಗ ವಿಬುದ್ಧ್ಯತಾಂ ಬಾಲಕ ಮಾರಿಕಾಗ್ರಹಂ ಚರಾಚರಾತ್ಮ, ಕಣ್ಣು ಮುಚ್ಚಿಕೊಂಡಂತೆ ನಿಮೀಲಿತೆ ಕ್ಷಣ. ಅವಳನ್ನು ನೋಡಿದ ಕಣ್ಣು ಮುಚ್ಚಿದ. ಯಾರಿಗೂ ಗೊತ್ತಾಗಲಿಕ್ಕಿಲ್ಲ ಇವ ಅಂತಹ ಒಬ್ಬ ಚರಾಚರಾತ್ಮ, ಪ್ರಪಂಚದ ಚರಾಚರ ಪ್ರಪಂಚದಲ್ಲಿ ಆತ್ಮ ಸ್ವರೂಪಿಯಾಗಿರುವವನು ಇವ ಅಂತ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಕಣ್ಣು ಮುಚ್ಚಿಕೊಂಡು ಈ ಮಗು. ಅದನ್ನು ಹೋಗಿ ಒಂದು ಸಲ ನನ್ನ ಕೈಗೆ ಕೊಡ್ತೀಯ ಆ ಮಗುವನ್ನು. ಇವಳನ್ನು ಯಾರಾದರೂ ಇವಳು ರಾಕ್ಷಸಿ ಅಂತ ಹೇಳಿಯಾಳ, ಅಷ್ಟು ಚೆಂದದ ರೂಪ ಅದು. ಛೇ, ನೀವೆಲ್ಲ ಬಂದಾಗ ನಾವು ಕೊಡದೆ ಇರ್ಲಿಕ್ಕಾಗ್ತದ ಅಂತ ಹೇಳಿಕೊಂಡು ಕೊಡುವುದು. ಇಲ್ಲಿ ತೆಕ್ಕೊಂಡ ನಂತರ ಅಲ್ಲಿಯೇ ಪಕ್ಕದಲ್ಲಿ ಕೂತು ತನ್ನ ತೊಡೆಯ ಮೇಲೆ ಮಲಗಿಸಿದಳು. ಅಂಕಮ ಆರೋಪಯದ, ತನ್ನ ತೊಡೆಯ ಮೇಲೆ ಮಲಗಿಸಿದ್ಲು. ಯಾರನ್ನು? ಅಂತಕಂ. ಯಾರನ್ನು ಮಲಗಿಸಿದ್ಲು? ಅಂತಕಂ, ಯಮನನ್ನೇ ಮಲಗಿಸಿದ್ಲು ತೊಡೆಯ ಮೇಲೆ. ಸಂಜೆ 7 ಗಂಟೆ ಕಳೆದ ಮೇಲೆ ಹೀಗೆ ಹೋಗುವಾಗ, ಛೇ ಇಲ್ಲಿ ಯಾರು ಮಾರೆ ಆ ಬಳ್ಳಿಯನ್ನು ಹಗ್ಗವನ್ನು ಹಾಕಿದ್ದು, ಛೇ ಇದು ಇಲ್ಲಿ ಇರಬಾರ್ದು ಅಂತ ಕೈ ಹಾಕೋದು, ಅದು ಮಾತಾಡೋಕೆ ಹೆಬ್ಬಾವದು. ಹಾಗಾಯಿತು ಈ ಪೂತನೆಯ ಅವಸ್ಥೆ. ಹೋಗಿ ಇವಳು ಹಿಡ್ಕೊಂಡದ್ದು ಅವಳಿಗೆ ಯಮಸ್ವರೂಪಿಯಾದಂತಹ ಭಗವಂತನನ್ನು ಅಂತ ಇವಳಿಗೆ ಗೊತ್ತಾಗಲಿಲ್ಲ. ದೇವರ ದಯದಿಂದ ತಾಂ ತೀಕ್ಷ್ಣ ಚಿತ್ತಾಂ, ಅವಳನ್ನು ನೋಡ್ತಾನೆ ಹೀಗೆ ಮಗು. ಇವರಿಗೆಲ್ಲ ಆಶ್ಚರ್ಯ ಆಗ್ತದೆ, ಇದು ಎಲ್ಲಿಂದ ಬಂದದ್ದಿದು ಅಂತ. ಸರಿ, ಆ ಮಗುವಿಗೆ ಸ್ತನ್ಯಪಾನ ಮಾಡಿಸಬೇಕಲ್ಲ ಅಂತ ಹೇಳಿಕೊಂಡು ಆ ಮಗುವನ್ನು ಎತ್ತಿ ತನ್ನ ಎದೆಯತ್ತ ತರ್ತಾಳೆ. ಆ ಎದೆಯಲ್ಲಿರುವ ಹಾಲು ಹೇಗಿತ್ತು ಅಂತ ಕೇಳಿದರೆ ಒಳಗಡೆ ಮಹಾವಿಷ, ಅದಕ್ಕಿಂತಲೂ ಉಚ್ಚಸ್ಥರದಲ್ಲಿರುವಂತಹ ವಿಷ ಆ ಸ್ತನದ ಸುತ್ತಲೂ ಲೇಪನ ಮಾಡಿಕೊಂಡಿದ್ದಾಳೆ ವಿಷವನ್ನು. ಹಾಗಂತ ಹೊರಗಿನವರಿಗೆ ಗೊತ್ತಾಗುವುದಿಲ್ಲ. ಅಂತಹ ಇವನನ್ನು ಕೊಲ್ಲಬೇಕು ಅಂತ ಬಯಸಿದಂತಹ ಆ ಪೂತನೆ ಅವನನ್ನು ಎತ್ತಿ ತನ್ನ ಎದೆಗೆ ಆನಿಸಿಕೊಳ್ಳುತ್ತಾಳೆ. ಈ ಮಗು ಏನು ಮಾಡಿತು? ಗಾಢಂಕರಾಭ್ಯಾಂ ಭಗವಾನ್ ಪ್ರಪೀಡ್ಯತತ್. ಪುಟ್ಟ ಕೈ, ಮಾವಿನ ಹಣ್ಣು ಕೂಡ ನಿಲ್ಲಿಕ್ಕಿಲ್ಲ ಕೈಯಲ್ಲಿ, ಅಷ್ಟು ಸಣ್ಣ ಕೈ ಅದು. ಆ ಕೈಯಿಂದ ಈ ಪೂತನೆಯ ಸ್ತನವನ್ನು ಗಟ್ಟಿ ಹಿಡ್ಕೊಳ್ತಾನೆ. ಗಟ್ಟಿ
ಗಟ್ಟಿ ಹಿಡ್ಕೊಂಡು ಸ್ತನ್ಯಪಾನವನ್ನು ಮಾಡುವುದಕ್ಕೆ ತೊಡಗಿದ. ಸ್ತನ್ಯಪಾನವನ್ನು ಮಾಡುತ್ತಾ 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 ಇದ್ದ ಹಾಗೆ ಒಳಗಿನ ಪ್ರಾಣವನ್ನೇ ಹೀರುವುದಕ್ಕೆ ಪ್ರಾರಂಭಿಸಿದ. ಹೇರ್ತಾ 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 ಇರುವಾಗ ಬಿಡು ಬಿಡು ಬಿಡು, ತಡಿಲಿಕ್ಕಾಗೋದಿಲ್ಲ, ನಿಲ್ಲಿಸು, ಸಾಕು ಅಂತ ಕಣ್ಣು ದೊಡ್ಡ ಆಯ್ತು. ಇವನ ಮುಷ್ಟಿ ಅಂತಂದ್ರೆ ಹಾಗೆ ಅಲ್ವಾ, ದುರ್ಜನರಿಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಸಜ್ಜನರಿಗೆ ಬಿಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಅಂತಹ ಮುಷ್ಟಿ ಅದು. ಆ ಮುಷ್ಟಿಯಲ್ಲಿ ಹಿಡಿದು ಪ್ರಾಣ ಸಮೇತ ಸ್ತನ್ಯಪಾನವನ್ನು ಮಾಡ್ತಾ ಇರುವಾಗ ಸಾ ಮುಂಚ ಮುಂಚಾಲ ಮಿತಿ ಪ್ರಭಾಷಿಣಿ ನಿಷ್ಪೀಡ್ಯಮಾನಾಖಿಲ ಜೀವಮರ್ಮ, ಅವಳ ಜೀವವನ್ನೇ ನಿಷ್ಪೀಡನೆ ಮಾಡ್ತಾ ಇದ್ದಾನೆ ಈ ಮಗು. ಅಷ್ಟೊತ್ತಿಗೆ ಕಣ್ಣಗೆಡ್ಡೆಗಳೆಲ್ಲ ಹೊರಗೆ ಬಂದವು. ವಿವೃತ್ಯ ನೇತ್ರೆ, ಎರಡು ಕಾಲುಗಳನ್ನು ಬಡಿಲಿಕ್ಕೆ ಶುರು ಮಾಡಿದ್ರು. ಬಿಡು 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 ಅಂತ. ಆ ಸಮಯಕ್ಕಾಗುವಾಗ ಅವಳ ಆ ಸೌಂದರ್ಯವೆಲ್ಲ ಮಾಯಾಗಿ ಅವಳ ನಿಜ ರೂಪ ಗೊತ್ತಾಯಿತು. ನಿಜ ರೂಪ ಗೊತ್ತಾಗಿ ಆರ್ಭಟೆ ಕೊಡುವುದರಲ್ಲಿ ಇಡೀ ಭೂಮಿ ಗಡಗಡ ಗಡ 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 ಅಂತ ನಲುಗಿತಂತೆ. ರಸ ದಿಶಶ್ಚ ಪ್ರತಿನೇದಿರೇ ಜನಾಃ ಪೇತು ಹುಕ್ಷಿತವು ವಜ್ರ ನಿಪಾತ ಶಂಕ. ಹೇಗೆ ಇಂದ್ರ ಒಂದು ಕಾಲದಲ್ಲಿ ವೃತ್ರಾಸುರನನ್ನು ಕೊಲ್ಲುವ ಕಾಲಕ್ಕೆ ಆ ವೃತ್ರಾಸುರ ಬೀಳುವಾಗ ಹೇಗೆ ಸಮಗ್ರ ಭೂಮಂಡಲವೇ ಸಮಸ್ತ ಲೋಕಗಳೇ ಅಲುಗಾಡಿದವಂತೆ ಹಾಗೆ ಬಿದ್ದು ಬಿಡ್ತಾಳೆ. ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಕೇಶಾಂಶ್ಚರಣೌ ಭುಜಾವಪಿ ಪ್ರಸಾರ್ಯ ಗೋಷ್ಠೆ ನಿಜರೂಪಮಾಸ್ಥಿತ. ಬಿದ್ದು ಬಿಡ್ತಾಳೆ. ಬಿದ್ದು ಬೀಳುವಾಗ ಎಂಥದ್ದು, 3 ಗವ್ಯೂತಿಯಷ್ಟು ದೂರಕ್ಕೆ ಅವಳ ಶರೀರ ಬಿದ್ದು ಬಿಟ್ಟಿದೆ ಅಂತೆ. ಒಂದು ಗವ್ಯೂತಿ ಅಂತಂದರೆ ದೊಡ್ಡ ಬೆಟ್ಟ. ಆ ಬೆಟ್ಟದ ಮೇಲೆ ಗೋವುಗಳು ಅಂಬಾ ಅಂತ ಕೂಗಿದಾವಾಗ ಎಷ್ಟು ದೂರ ಕೇಳ್ತದೆ ಅಷ್ಟು ದೂರಕ್ಕೆ ಒಂದು ಗವ್ಯೂತಿ ಅಂತ ಹೆಸರು. ಗಾವುದ ಅಂತ ಅದಕ್ಕೊಂದು ಪ್ರಯೋಗ ಉಂಟು ಕನ್ನಡದಲ್ಲಿ, ಗಾವುದ. ಅಂಥದ್ದು ತ್ರಿಗವ್ಯೂತಿ, 3 ಗಾವುದದಷ್ಟು ದೂರಕ್ಕೆ ಇವಳ ಶರೀರ ಬಿದ್ದು ಬಿಟ್ಟಿದೆ. ಆ ಬೀಳುವಾಗ ಅಲ್ಲಿದ್ದ ಮರ ಗಿಡ ಪರ್ವತ ಯಾವುದೂ ಇಲ್ಲ, ಎಲ್ಲ ಪುಡಿ ಪುಡಿ ಪುಡಿ. ಇಡೀ ರಾದ್ಧ ಅಂತ ಆಯಿತು. ಅಲ್ಲಿದ್ದವರಿಗೆಲ್ಲ ಹೆದರಿಕೆ ಆಯಿತು. ಕೃಷ್ಣ ಈ ಮಗು ಎಲ್ಲಿ ಅಂತ ಎಲ್ಲ ನೋಡ್ತಾ ಇದ್ದಾರೆ. ಮಗು ಎಲ್ಲಿಯೂ ಕಾಣುವುದಿಲ್ಲ. ಯಶೋದೆಗೆ ಬಹಳ ತಲೆಬಿಸಿ ಆಯಿತು. ದುಃಖಿಸ್ತಾಳೆ, ಪ್ರಜ್ಞೆ ತಪ್ತದೆ ಒಂದು ಸಲಕ್ಕೆ. ಏನು ಮಾಡುವುದು ಈಗ, ಮಗುವನ್ನು ಕಳ್ಕೊಂಡನಲ್ಲ, ಎಷ್ಟು ವರ್ಷ ಮಕ್ಕಳಿಲ್ಲದೆ ಸಂತಾಪದಲ್ಲಿದ್ದಂತಹ ನನಗೆ ದೈವಯೋಗದಿಂದ ಒಂದು ಮಗುವಾಯಿತು, ಆ ಮಗುವನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕೆ ಅಸಮರ್ಥಳಾದನಲ್ವ ಅಂತ ಹೇಳಿ ದುಃಖಿಸ್ತಾ ಇರುವಾಗ ಹೊರಗೆ ಬಂದು ನೋಡ್ತಾರೆ ಎಲ್ಲರೂ ಕೂಡ. ಹೊರಗೆ ಬಂದು ನೋಡುವಾಗ ಈ ಗತಿಸಿ ಹೋದಂತಹ ಪೂತನೆಯ ಹೊಟ್ಟೆಯ ಮೇಲೆ ಈ ಮಗು ಆಟ ಆಡ್ತಾ ಉಂಟು, ಕಿಲ ಕಿಲ ಅಂತ ನಗ್ತಾ ಉಂಟು. ಬಾಲಂಚ ತಸ್ಯಾವುರಸಿ ಕ್ರೀಡಂತಂ ಅಕುತೋ ಭಯಂ. ಅವನಿಗೆ ಯಾವ ಭಯವೂ ಇಲ್ಲ. ಭಯ ಇರುವುದು ಜೀವಿಗಳಿಗಲ್ವ, ಜೀವನಿಗಲ್ವ ಭಯ. ಜೀವನಿಗೆ ಭಯ, ಅಜೀವನಿಗೆ ಭಯ ಯಾಕೆ? ಭಯವು ಅಜೀವನಿಗೆ ಭಯಗೊಳ್ಳುತ್ತದೆ. ಅಂಥದ್ದರಲ್ಲಿ ಅಕುತೋ ಭಯಂ, ಭಯ ಇಲ್ಲದೆ ಆಟ ಆಡ್ತಾ ಉಂಟದು. ಎಲ್ಲ ಓಡಿ ಬಂದರು. ಎಂಥದೋ ಒಂದು ಗ್ರಾಚಾರ ಕಾಡಿದೆ, ಇವನನ್ನು ಹಿಡ್ಕೊಂಡಿದೆ ಅಂತ. ಕೂಡಲೇ ಅಲ್ಲಿಂದ ಅವನನ್ನು ಹಿಡ್ಕೊಂಡು ಬಂದು ಸಂತೋಷದಿಂದ ಬಂದ ಕೂಡಲೇ ಸೀದಾ ಗೋಶಾಲೆಗೆ ಹೋದರು. ಗೋಶಾಲೆಗೆ ಹೋಗಿ ಅಲ್ಲಿ ಗೋಪುಚ್ಛ, ಗೋವಿನ ಬಾಲದ ತುದಿಯಲ್ಲಿರುವ ಕೂದಲಿನಿಂದ ತಲೆಗೆ ನಿವಾಳಿಸಿದಂತೆ. ಅಂಥವ್ರು ಗ್ರಾಚಾರ ಇದ್ರಲ್ಲ, ಹೋಗಲಿ. ನಮ್ಮಲ್ಲಿ ಕೆಲವರು ಸಾಸಿವೆಯನ್ನು ಹಿಡ್ಕೊಂಡು ಹೀಗೆ ಮಾಡಿ ಬೆಂಕಿಗೆ ಹಾಕಿದಾಗೆ, ಒಂದೊಂದು ಕಡೆಯಲ್ಲಿ ಒಂದೊಂದು ಸಂಪ್ರದಾಯ. ಆಮೇಲೆ ಗೋಮೂತ್ರದಿಂದ ಸ್ನಾನ ಮಾಡಿಸಿದರು. ಎಂತಾದರೂ ಗ್ರಾಚಾರ ದೋಷ ಇದ್ದರೆ ಹೋಗಲಿ, ಬಾಲಗ್ರಹ, ಬಾಲಾರಿಷ್ಟ ಎಂತಾರು ಇದ್ದರೆ ಹೋಗಲಿ ಅಂತ. ಹಾಗೆಲ್ಲ ಹೋಮ ಅಲ್ಲ, ಅಗತ್ಯ ಇಲ್ಲ.
ಶ್ರದ್ಧೆಯೇ ದೊಡ್ಡ ಹೋಮ, ಶ್ರದ್ಧೆಯೇ ದೊಡ್ಡ ಹೋಮ, ನಂಬಿಕೆಯೇ ದೊಡ್ಡ ಹೋಮ. ಗೋಮೂತ್ರದಿಂದ ಸ್ನಾನ ಮಾಡಿಸಿದರು, ರಕ್ಷೆ ಮಾಡಿಸಿದರು, ಮತ್ತು ಗೋಧೂಳಿಯಿಂದ ಮೈಗೆಲ್ಲ ಲೇಪನ ಮಾಡಿದರು. ಮಾತ್ರ ಅಲ್ಲ, ಅವನ ಶರೀರದ 12 ಅಂಗಗಳಿಗೆ ಗೋಮಯದಿಂದ ರಕ್ಷೆಯನ್ನು ಮಾಡಿದರು. ಇನ್ನು ಯಾವ ದೇವತೆಗಳು ಇವನ ಶರೀರದಲ್ಲಿ ಇಲ್ಲ ಅಂತ ಆಗುವುದು ಬೇಡ ಅಂತ. ಈಗ ಕೆಲವರು ಗೋಮೂತ್ರದಲ್ಲಿರ್ತಾರೆ ದೇವತೆಗಳು, ಕೆಲವರು ಗೋಮಯದಲ್ಲಿರ್ತಾರೆ. ಯಾವುದಾದ್ರು ಬಾಕಿ ಆಯಿತು ಅಂತ ಬೇಡ, ಎಲ್ಲದರಿಂದಲೂ ರಕ್ಷೆ ಮಾಡುವ ಅಂತ. ಹಾಗೆ ಎಲ್ಲ ಹಾಲು, ಮೊಸರು, ಗೋಮೂತ್ರ, ಗೋಮಯ, ತುಪ್ಪ ಎಲ್ಲದರಲ್ಲಿಯೂ 33 ಕೋಟಿ ದೇವತೆಗಳಿದ್ದಾರೆ. ಇನ್ನು ಯಾವ ದೇವತೆಗಳು ಸ್ವರ್ಗದಲ್ಲಿಲ್ಲ, ಎಲ್ಲ ಇರುವುದು ಗೋವುಗಳ ಶರೀರದಲ್ಲಿ. ಸ್ವರ್ಗದಲ್ಲಿ ದೇವತೆಗಳಿಲ್ಲ, ಯಾರು ಹೇಳಿದ್ದು? ದೇವತೆಗಳಿಲ್ಲ. ನೋಡಿ, ಹಿಂದೆ ಹೇಳಿದ್ದು ಇದೆಲ್ಲ ಶ್ರೀಹರಿಯ ಶರೀರ ಅಂತ. ಶರೀರದಲ್ಲಿ ಇರೋದು ದೇವತೆಗಳೆಲ್ಲ. ಮನೆಯಲ್ಲಿ ಗೋವುಗಳುಂಟೋ, ನಿಮ್ಮತ್ತೆ ಸ್ವರ್ಗಕ್ಕೆ ಹೋಗುದು ಯಾಕಯ್ಯ? ಗೋಶಾಲೆಗೆ ಹೋದ್ರೆ ಆಯಿತು, ಸ್ವರ್ಗಕ್ಕೆ ಹೋದಾಗೆ. 33 ಕೋಟಿ ದೇವತೆಗಳ ಆವಾಸ ಸ್ಥಾನ ಅಂತ ವೇದಗಳೇ ಕೊಂಡಾಡ್ತಾ ಇವೆ. ಇದುವೇ ಸ್ವರ್ಗ. ಸ್ವರ್ಗ ಅಂತ ಬೇರೆ ಇನ್ನೂ ಇಲ್ಲ, ಯಾವ ಊರು ಇಲ್ಲ ಸ್ವರ್ಗ ಅಂತ. ನೀವು ಅಲ್ಲಿಗೆ ಹೋದರೆ ಪ್ರಯೋಜನ ಇಲ್ಲ. ಅಲ್ಲಿ ಮತ್ತೆ ಇದೇ ಒಂದಷ್ಟು ಸಮಯ ಸುಖವನ್ನು ಅನುಭವಿಸುವುದು, ಮತ್ತೆ ಪುನಃ ಇಳಿಬೇಕಲ್ಲ. ಇಲ್ಲಿ ಇಳಿಬೇಕು ಅಂತಿಲ್ಲ, ಇಲ್ಲಿ ಏರುವುದು ಈ ಸ್ವರ್ಗದಲ್ಲಿ. ರಕ್ಷೆ ಮಾಡಿದರು. ರಕ್ಷೆ ಮಾಡಿ ಆಮೇಲೆ ಏನಾದರೂ ಇನ್ನು ದೋಷ ಬಾರದೇ ಇರಲಿ ಅಂತ ಹೇಳಿಕೊಂಡು ಬಾಲಗ್ರಹ ಪೀಡಾಹರ ಸ್ತೋತ್ರವನ್ನು ಹೇಳ್ತಾರೆ ಅವರು. ಅವ್ಯಾದ ಜೋಂಘ್ರಿ ಮಣಿಮಾಂಸ್ತವ ಜಾನ್ಮಥೋರು ಅಂತ ಪ್ರಾರಂಭವಾಗಿ ಒಂದು 7-8 ಶ್ಲೋಕಗಳು. ನಮ್ಮ ಮನೆಗಳಲ್ಲಿ ಶಿಶುಗಳು, ಸಣ್ಣ ವಯಸ್ಸಿನ ಮಕ್ಕಳು ವಿಪರೀತ ಹಠ ಮಾಡ್ತಾ ಇದ್ದರೆ, ಏನು ಮಾಡಿದರೂ ಕೂಡ ಕೇಳೋದಿಲ್ಲ, ಯಾವ ಔಷಧಿಗೂ ಬಗ್ಗುವುದಿಲ್ಲ ಅಂತ ಆದರೆ ಈ ಔಷಧಿಗೆ ಬಗ್ತಾರೆ. ಬಾಲಗ್ರಹ ಪೀಡಾಹರ ಸ್ತೋತ್ರ ಇದು. ಅದು ನಾವು ಬಾಲಗ್ರಹ ಪೀಡಾಹರ ಸ್ತೋತ್ರ ಅಂತ ಹೇಳುವುದು. ಅವರು ಈ ಸ್ತೋತ್ರದಿಂದ ಭಗವಂತನನ್ನು ಆವಾಹನೆ ಮಾಡಿ ಮಗುವಿನಲ್ಲಿ ಸ್ಥಾಪನೆ ಮಾಡಿದರು. ಬಾಲಗ್ರಹ ಪೀಡಾಹರ ಅದಕ್ಕೆ ವಿಶೇಷ ಸ್ಥಾನ ಉಂಟು ನಮ್ಮ ಸ್ತೋತ್ರ ಪ್ರಪಂಚದಲ್ಲಿ. ಅಂಥದ್ದೇನಾದರೂ ಭಾರಿ ಕಷ್ಟ, ನಮಗೂ ನಿದ್ದೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಏನಾದರೂ ಪರಿಸ್ಥಿತಿ ಇದ್ದರೆ ಈ ಸ್ತೋತ್ರವನ್ನು ಓದಲಿಕ್ಕೆ ಬರಬೇಕು. ತಪ್ಪು ಹೇಳಿದರೆ ಆಗಲಿಕ್ಕಿಲ್ಲ. ಮಗುವಿನ ತಲೆಯ ಮೇಲೆ ಕೈ ಇಟ್ಟುಕೊಂಡು ಇದನ್ನು ಹೇಳಿದರೆ ಆಯಿತು. ಅಲ್ಲಿ ಸೈಲೆಂಟ್, ಮತ್ತೆ ಉಪದ್ರ ಇಲ್ಲ. ಬಾಲಗ್ರಹವನ್ನು ಸ್ವಪ್ನದೃಷ್ಟ ಮಹೋತ್ಪಾದ, ಏನಾದರೂ ಕನಸಿನಲ್ಲಿ ಆ ಮಕ್ಕಳಿಗೆ ಏನಾದರೂ ಹೆದರಿಕೆ ಆದರೆ ಅಥವಾ ಏನಾದರೂ ಉತ್ಪಾತಗಳು ಬಂದರೆ ಅಥವಾ ಬಾಲಗ್ರಹ ದೋಷ ಏನಾದರೂ ಅರಿಷ್ಟಗಳಿದ್ದರೆ ಸರ್ವೇ ನಶ್ಯಂತು ತೇ ವಿಷ್ಣೋ ನಾಮಗ್ರಹಣ ಭೀರವ. ವಿಷ್ಣುವಿನ ಹೆಸರು ಹೇಳಿದರೆ ಅವರಿಗೆ ಆಗೋದಿಲ್ಲ ಅಂತ. ಈ ಬಾಲಗ್ರಹ ಬಾಲಾರಿಷ್ಟಗಳಿಗೆಲ್ಲ ವಿಷ್ಣುವಿನ ಹೆಸರು ಹೇಳಿದರೆ ಆಗೋದಿಲ್ಲ. ಸರಿ, ಆಮೇಲೆ ಸ್ತನ್ಯಪಾನವನ್ನು ಮಾಡಿ ಮಗುವನ್ನು ಮಲಗಿಸಿದ್ರು ಯಶೋದೆ. ಇದು ಹೆಣ ಬಿದ್ದಿದ್ದಲ್ಲ, ಇಲ್ಲಿ ಒಂದು ವ್ಯವಸ್ಥೆ ಆಗಬೇಕಲ್ಲ. ಏನು ಅಷ್ಟು ಪಕ್ಕದಲ್ಲಿ ಸುಡ್ಲಿಕ್ಕೆ ಆಗ್ತದ? ಆ ಊರಿನ ಜನಗಳೆಲ್ಲ ಬಂದು ಕೊಡಲಿಯಲ್ಲಿ ಒಂದು 3-4 ಪಾಲು ಮಾಡಿದರು, ಅದನ್ನು ಭಾಗ ಮಾಡಿದರು. ಇಲ್ಲದ್ರೆ ಒಂದೇ ಕಡೆ ಅದನ್ನು ಸುಡುವುದೆಂಥದ್ದು. ಹಾಗೆ ಬೇಕಾದಷ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ತುಂಡು ತುಂಡು ಮಾಡಿ ಒಂದು ಕಡೆಯಲ್ಲಿ 2-3 ಕಡೆಯಲ್ಲಿ ರಾಶಿ ಹಾಕಿ, ಸ್ವಲ್ಪ ದೂರ ರಾಶಿ ಹಾಕಿ ಅಲ್ಲಿಗೆ ಬೆಂಕಿ ಕೊಟ್ಟರು. ಬೆಂಕಿ ಕೊಡುವಾಗ ಉರಿಲಿಕ್ಕೆ ಶುರು ಆಯಿತು. ಹೆಣ ಸುಡುವುದು ವಾಸನೆ ಇಲ್ಲ ಅಂತ, ಹೆಣ ಸುಡುವಾಗ. ಇಲ್ಲದಿದ್ದರೆ ಮೂಗು ಬಿಡಲಿಕ್ಕೆ ಆಗ್ತದ? ಹೆಣ ಸುಡುವಾಗ ವಾಸನೆ ಬರಲಿಲ್ಲ, ಪರಿಮಳ ಬಂತಂತೆ. ಇದು ಎಂಥದ್ದಿದ್ದು? ಯಾಕಂತೆ ಪೂತನ ದಹ್ಯಮಾನಸ್ಯ ದೇಹಸ್ಯ ಧೂಮಶ್ಚ ಅಗುರು ಸೌರಭ, ಅತ್ಯಂತ ಪರಿಮಳಯುಕ್ತವಾದಂತಹ ಗಂಧ ಬೀಸುವುದಕ್ಕೆ ಶುರುವಾಯಿತು. ಉತ್ಥಿತ, ಯಾಕೆ ಕೇಳಿದರೆ ಈ ಕೃಷ್ಣ ಆ ಸ್ತನಕ್ಕೆ ಬಾಯಿ ಹಾಕಿ ಸೆಳೆಯುವುದರಲ್ಲಿ ಏನಾಗಿದೆ, ಇವಳ ಎಲ್ಲ ಪಾಪ ಅಂತ ಹೇಳುವ ವಿಷಗಳೆಲ್ಲ ಇವನನ್ನು ಸೇರಿ ಹೋಗಿದೆ. ಪಾಪವೇ ಇಲ್ಲ.
ಹಾಗಾಗಿ ಏನಾಯಿತು, ಅವಳ ಎಲ್ಲ ವಾಸನೆಗಳೂ ಕೂಡ ಕೃಷ್ಣನನ್ನು ಸೇರಿ ಹೋಗಿವೆ. ಈ ವಾಸನೆ ಇದ್ದರೆ ತಾನೆ ನಮಗೆ ಮತ್ತೆ 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 ಈ ಉರುಳಾಟಗಳು. ವಾಸನೆ ಅಂದರೆ ಕರ್ಮ ವಾಸನೆ, ಮತ್ತೆ ಮತ್ತೆ ಈ ಕರ್ಮ ವಾಸನೆ ಇದ್ದರೆ ಇನ್ನೊಂದು ಜನ್ಮ, ಹಾಗೆ ಜನ್ಮ ಇದು ತಿರುಗಾಡ್ತಾ ಇರ್ತದೆ. ನಾನ್ ಸ್ಟಾಪ್ ಇದು. ವಾಸನೆಯನ್ನೇ ಇಡೀ ಕರ್ಮ ಬಂಧವನ್ನೇ ಇವ ಸೆಳೆದು ಬಿಟ್ಟ. ವಿಷವೇ ಹೋಯಿತು. ಈ ಕರ್ಮ ವಾಸನೆ ಅನ್ನೋದೇ ದೊಡ್ಡ ವಿಷ. ಆ ವಿಷವನ್ನೇ ಇವ ತೆಕ್ಕೊಂಡ. ಹಾಗಾಗಿ ಪೂತನ, ಲೋಕಬಾಲಘ್ನಿ, ರಾಕ್ಷಸಿ, ರುಧಿರಾಶನ, ಈ ಮಗುವನ್ನು ಕೊಲ್ಲಬೇಕು ಅಂತ ಹೇಳುವ ಸಂಕಲ್ಪದಲ್ಲಿ ಬಂದಂತಹ ಪೂತನೆಯ ಸ್ತನ್ಯಪಾನವನ್ನು ಮಾಡಿ ಅವಳಿಗೆ ಮುಕ್ತಿಯನ್ನು ಕೊಟ್ಟ. ಜಿಘಾಂಸಯಾಪಿ ಹರಯೇ, ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಯಸಿ ಬಂದು ಮೊಲೆಹಾಲನ್ನು ಕೊಟ್ಟಲ್ಲಿಗೆ ಅವಳಿಗೆ ಮುಕ್ತಿ ಆಯಿತು. ಕಿಂಪುನ ಶ್ರದ್ಧೆಯ, ನೋಡಿ ಸಂದೇಶ ಇದು. ಅವಳು ಕೃಷ್ಣನನ್ನು ಕೊಲ್ಲಬೇಕು ಅಂತ ಹೇಳಿ ಸ್ತನ್ಯಪಾನವನ್ನು ಮಾಡಿಸಿದ್ಲು, ಅವಳಿಗೆ ಮುಕ್ತಿ ಆಯಿತು. ಇನ್ನು ಶ್ರದ್ಧೆಯಲ್ಲಿ ಕೃಷ್ಣನಿಗೆ ಒಂದು ಕೊಡ್ತೆ ಹಾಲನ್ನು ಕೊಟ್ಟವರಿಗೆ ಕೃಷ್ಣ ಸಾಯುಜ್ಯ ಆಗದೆ ಇರ್ತದೆಯೇ. ಕಿಂಪುನ ಶ್ರದ್ಧೆಯ ಭಕ್ತ್ಯ ಕೃಷ್ಣಾಯ ಪರಮಾತ್ಮನೇ ಯಚ್ಚನ್ ಪ್ರಿಯತಮಂ. ಕೃಷ್ಣನಿಗೆ ಯಾವುದು ಪ್ರೀತಿ ಅದನ್ನು ನಾವು ಕೊಟ್ಟದ್ದರಲ್ಲಿ ನಮಗೆ ಪೂರ್ಣ ಕೃಷ್ಣಾನುಗ್ರಹ ಆಗ್ತದೆ. ಹಾಗಾಗಿ ಯಾತುಧಾನ್ಯಪಿ ಸಾ ಸ್ವರ್ಗಮವಾಪ. ಒಬ್ಬಳು ದುಷ್ಟೆಯಾದಂತಹ ಪೂತನೆ ಕೃಷ್ಣಾನುಗ್ರಹದಿಂದ ಸಾಯುಜ್ಯವನ್ನು ಪಡೆದರು. ಇನ್ನು ಆ ಕೃಷ್ಣನಿಗೆ ಅತ್ಯಂತ ಮಮತೆಯಿಂದ ವಾತ್ಸಲ್ಯದಿಂದ ಮೊಲೆಹಾಲನ್ನು ಉಣಿಸಿದಂತಹ ತಾಯಂದರಿಗೆ ಮೋಕ್ಷ ಆಗದೇ ಇರ್ತದೆ. ಯಾವಾಗ ಕೃಷ್ಣ ನೇರವಾಗಿ ಗೋಶಾಲೆಗೆ ಹೋಗಿ ಗೋವಿನ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲನ್ನು ಕುಡಿಯುತ್ತಾ ಇರುವಂತಹ ಕಾಲದಲ್ಲಿ ಎಷ್ಟು ಸಂತೋಷದಿಂದ ಮುಕ್ತ ಮನಸ್ಸಿನಿಂದ ಹಾಲನ್ನು ಕೊಡ್ತಾ ಇದ್ದಂತಹ ಗೋವುಗಳಿಗೆ ಮೋಕ್ಷ ಆಗದೇ ಇರ್ತದೆ. ಕೃಷ್ಣ ಭುಕ್ತಸ್ತನ ಕ್ಷೀರಾಹ ಕಿಮು ಗಾವೋನು ಮಾತರ. ಅಂತಹ ಕೃಷ್ಣ, ಅಂತಹ ಮಗುವಿನ ಒಂದು ವಿಚಿತ್ರವಾದಂತಹ ಲೀಲೆಯನ್ನು ಕಾಣ್ತಾ ಇದ್ದಾರೆ. ತದನಂತರ ಕೆಲವೆಲ್ಲ ಕೀಟಗಳು ಬೆಂಕಿಗೆ ಬಂದು ಬಿದ್ದು ತಮ್ಮನ್ನು ತಾವು ಕಳ್ಕೊಳ್ಳುವ ಹಾಗೆ ಬೇರೆ ಬೇರೆ ದುಷ್ಟರು ಇಲ್ಲೆಲ್ಲ ಇದ್ದರು. ಬೇರೆ ಬೇರೆ ಕಡೆಯಲ್ಲಿ ಈ ಮಗುವನ್ನು ಕೊಲ್ಲಬೇಕು ಅಂತ. ಶಕಟಾಸುರ, ತೃಣಾವರ್ತ. ಶಕಟಾಸುರ ಹುಟ್ಟಿ 3 ತಿಂಗಳಾಗಿದೆ ಕೃಷ್ಣ. ಅಷ್ಟೊತ್ತಿಗೆ ಒಂದೆಲ್ಲ ಶುರುವಾಗಿದೆ, ಒಂದೊಂದು ಉಪದ್ರಗಳು. ಹಾಗಾಗಿ ಇವನನ್ನು ಅಲ್ಲೇ ಒಂದು ಎತ್ತಿನ ಗಾಡಿ, ಆ ಗಾಡಿಯ ಹತ್ತಿರ ಇವನನ್ನು ಮಲಗಿಸಿದ್ದು. ಆ ಗಾಡಿ ಇದ್ದಕ್ಕಿದ್ದಾಗೆ ಬಿದ್ದು ಬಿಡ್ತಂತೆ. ಎಲ್ಲ ಆಶ್ಚರ್ಯ, ಎಂತ ಇದು ಸರಿ ಉಂಟು ಗಾಡಿ, ಬೀಳುವುದು ಹೇಗೆ? ಮತ್ತೆ ನೋಡುವ ಕೃಷ್ಣ ಅಲ್ಲಿದ್ದಾನೆ. ಅದು ಏನು ಅಂತ ಕೇಳುವಾಗ ಒಬ್ಬ ಶಕಟಾಸುರ ಅಂತ ಹೇಳುವ ಒಬ್ಬ ರಾಕ್ಷಸ ಗಾಡಿಯ ರೂಪದಲ್ಲಿ ಅಲ್ಲಿ ಕೃಷ್ಣನನ್ನು ಕೊಲ್ಲಬೇಕು ಅಂತ ಇದ್ದದ್ದು. ಕೃಷ್ಣನಿಗೆ ಏನಾಗಲಿಲ್ಲ. ಕೃಷ್ಣ ಮುಟ್ಟಿ ಅವನ ಕಾಲು ಸ್ವಲ್ಪ ಏನೋ ಅದಕ್ಕೆ ಸ್ಪರ್ಶ ಆದ್ದು. ಅಷ್ಟೊತ್ತಿಗೆ ಅದು ತನ್ನ ಕಾಲನ್ನು ಕಳ್ಕೊಂಡಿತ್ತು. ನೋಡಿ, ಯಾವ್ಯಾವುದೋ ಹಿನ್ನೆಲೆ ಇರುವಂತಹ ಶಾಪಗ್ರಸ್ತರಾದಂತಹ ಜೀವ, ಆ ಶಾಪಗ್ರಸ್ತರಾದಂತಹ ಜೀವಗಳೆಲ್ಲ ಕೃಷ್ಣನಿಗೆ ಆಹುತಿಯಾಗ್ತಾ ಶಾಪಮುಕ್ತರಾಗ್ತಾ ಇರುವಂತಹ ಸಂದರ್ಭಗಳು. ತೃಣಾವರ್ತನ ಹಾಗೆ ಭಯಂಕರವಾದಂತಹ ಸುಂಟರಗಾಳಿ ರೂಪಲ್ಲಿ ಬರುವ ಕಾಲಕ್ಕೆ ಇದ್ದಕ್ಕಿದ್ದ ಹಾಗೆ ಸುಂಟರ ಗಾಳಿಯಿಂದ ಎಲ್ಲರೂ ಕಂಗೆಟ್ಟು ಹೋಗ್ತಾರೆ. ನೋಡ್ತಾ ನೋಡ್ತಾ ಇದ್ದಾಗೆ ಸುಂಟರ ಗಾಳಿಯ ತೀವ್ರತೆ ಕಡಿಮೆ ಆಯಿತು. ಯಾಕೆ ಅಂತ ಕೇಳಿದರೆ, ಈ ಮಗುವನ್ನು ಆ ಸುಂಟರ ಗಾಳಿ ಎತ್ತಿಕೊಂಡು ಹೋದ್ದು. ಎತ್ತಿಕೊಂಡು ಹೋಗುವಾಗ ಈ ಮಗುವಿನ ಭಾರ ಆರದೆ ತನ್ನ ವೇಗ ಕಡಿಮೆ ಆಯಿತು ಸಹಜವಾಗಿ. ಅಲ್ಲಿಗೆ ಆ ತೃಣಾವರ್ತ ಅಂತ ಹೇಳುವ ರಾಕ್ಷಸನ ಮೋಕ್ಷವೂ ಆಯಿತು. ನೋಡಿ, ಎಂತಹ ದುಷ್ಟತನ ಇದ್ದರೂ ಕೃಷ್ಣನ ಹತ್ತಿರ ಬಂದಾಗ ಆ ದುಷ್ಟತನ ಎಲ್ಲವೂ ಕೂಡ ನೀರಾಗ್ತದೆ. ಬಂದು ಬೀಳುವುದೇ ಅಂತ ದೀಪಕ್ಕೆ ಬಂದು ಕೀಟ ಬಿದ್ದಾಗಿ. ಹೀಗೆ ಅಲ್ಲಿ ಅತ್ಯದ್ಭುತವಾದಂತಹ ಲೀಲೆಗಳನ್ನು ಮಾಡ್ತಾ ಇರ್ತಾನೆ. ಒಂದು ದಿವಸ
ತುಂಬ ಹಸಿವಾಗಿತ್ತು, ಹಠ ಮಾಡ್ತಾ ಇದ್ದ, ಅಳುವುದು, ನಿರಂತರವಾಗಿ ಅಳುವುದು. ಆ ಮಗುವಿಗೆ ಹಸಿವಾಗಿದೆ ಅಂತ ತಿಳ್ಕೊಂಡು ಯಶೋದೆ ಬಂದು ಮೊಲೆ ಹಾಲನ್ನು ಕೊಡಬೇಕು ಅಂತ ಅತ್ಯಂತ ಮಮತೆಯಿಂದ ಪ್ರೀತಿಯಿಂದ ಸ್ತನ್ಯಪಾನವನ್ನು ಮಾಡುವುದಕ್ಕೆ ಶುರು ಮಾಡ್ತಾರೆ. ಸಂತೋಷದಿಂದ ಹಾಲನ್ನು ಕುಡಿದ, ಎದೆ ಹಾಲನ್ನು ಕುಡಿದಾಗುವಾಗ ಆ ಮಗುವನ್ನು ನೋಡಿ ಈ ಯಶೋದೆಗೆ ಬಹಳ ಸಂತೋಷ ಆಗಿ ಮುದ್ದಿಸ್ತಾಳೆ ಮಗುವನ್ನು. ಅಂಥ ಸುಂದರವಾದ ಮುಖ, ಆ ಮುಖ ಯಾರಿಗೂ ಇರಲಿಕ್ಕಿಲ್ಲ, ಅಂತಹ ಒಂದು ಪ್ರಕಾಶಮಾನವಾದಂತಹ ಮುಖ. ಆ ಮುಖವನ್ನು ಮುದ್ದಿಸದೇ ಇರುವವಳು ತಾಯಿ ಆಗ್ತಾಳ. ಇದ್ದಕ್ಕಿದ್ದಾಗೆ ಆ ಸಂತೋಷದ ಮುಖದಲ್ಲಿ ಒಂದು ಆಕಳಿಕೆ ಬಂತು. ಅಂತ ಹೀಗೆ ಇದ್ದಾನೆ ಆ ಮಗು, ಕಳಿಸುವುದಕ್ಕೆ ಶುರು ಮಾಡ್ತದೆ. ಮಾಡುವಾಗ ಈ ಯಶೋದೆಗೆ ನೋಡಿ ಹೋಯಿತು, ಎಂಥದ್ದು ಅಂತ, ಎಂಥ ಮಗು ಕಳಿಸ್ತಾ ಉಂಟಲ್ಲ ಅಂತ. ಈ ಮಗುವಿನ ಮುಖವನ್ನು ನೋಡಿದ್ದೇ ತಡಾ ಮಾಡುವಾಗ ಇಡೀ ಪ್ರಪಂಚವನ್ನೇ ಕಾಣ್ತಾಳೆ ಅವಳು. ಮುಖಂ ಲಾಲಯತಿ ರಾಜನ್ ಜೃಂಭತೋ ದದೃಶೇ ಇದಂ. ಏನೆಲ್ಲ ನೋಡಿದ್ಲಂತೆ ಅವಳು. ಖಂ ರೋದಸಿ ಜ್ಯೋತಿರನೀಕಮಾಶಾಹ. ಪ್ರಪಂಚದ ಸಮಗ್ರ ತಾರಾಗಣಗಳು, ದೇವತೆಗಳು, ಭೂಗೋಳ, ಖಗೋಳ ಎಲ್ಲವೂ ಕೂಡ, ಚರಾಚರ ಪ್ರಪಂಚವೇ ಈ ಮಗುವಿನ ಬಾಯಲ್ಲಿ ಕಂಡು ಹೋಯ್ತಂತೆ. ಅದನ್ನು ಕಂಡ ತತ್ಕ್ಷಣದಲ್ಲಿಯೇ ಶರೀರದಲ್ಲಿ ನಡುಕ ಉಂಟಾಯಿತು ಅವಳಿಗೆ. ಒಂದು ಸಲ ಹೆದರಿದ್ಲು, ಏನಿದು ಅಂತ. ಸಮ್ಮೀಲ್ಯ ಮೃಗಶಾವಾಕ್ಷಿ ನೇತ್ರೇ ಆಸೀತ್ ಸುವಿಸ್ಮಿತ. ನೋಡಿ, ಒಂದೊಂದು ಹಂತದಲ್ಲಿ ಕೃಷ್ಣ ಯಾರು ಅಂತ ತೋರಿಸ್ತಾ ಇದ್ದಾನೆ ಆ ತಾಯಿಗೆ. ಎಂತಹ ಭಾಗ್ಯ ನೋಡಿ. ಯಶೋದೆ ಒಂದು ಗೊಲ್ಲರ ಹೆಣ್ಣು ಮಗು. ಆ ಹೆಣ್ಣು ಮಗುವಿಗೆ ಕೃಷ್ಣನ ದಿವ್ಯ ದರ್ಶನವಾಗ್ತದೆ. ಏನಾದರೂ ಕಲ್ತಿತ್ತ ಅದು ದಿವ್ಯ ದರ್ಶನ ಆಗುವ ರೀತಿಯಲ್ಲಿ? ಎಂಥದ್ದು ಇಲ್ಲ, ಅದಕ್ಕೆ ವಿದ್ಯೆಯೇ ಇಲ್ಲ, ವಿದ್ಯೆಯೇ ಇಲ್ಲ. ಅನಕ್ಷರ ಕುಕ್ಷಿ, ದೊಡ್ಡ ಏನು ಸಂಸ್ಕಾರಗಳೇನಿಲ್ಲ, ಆಗಲಿಲ್ಲ. ಆದರೂ ಕೂಡ ತನ್ನ ಮಗು ಅಂತ ಹೇಳುವ ಭಾವದಲ್ಲಿ ಸಮಗ್ರ ಪ್ರಪಂಚದ ನಿಯಾಮಕನನ್ನೇ ಕಾಣ್ತಾ ಇದ್ದಾಳೆ. ಹಾಗಾಗಿ ಇವಳಿಗೆ ನಾನೊಂದು ವಿಶ್ವ ದರ್ಶನ ಮಾಡಿಸದೇ ಇದ್ದರೆ ಹೇಗೆ ಅಂತ ಹೇಳಿಕೊಂಡು ವಿಶ್ವದರ್ಶನವಾಗ್ತದೆ. ಅದನ್ನು ಎಲ್ಲರೂ ಕೂಡ ಆಶ್ಚರ್ಯಗೊಳ್ಳುವ ಹಾಗೆ ಒಂದೊಂದು ಹಂತದಲ್ಲಿ ಒಂದೊಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ತೋರಿಸ್ತಾ ಇದ್ದಾನೆ. ಇನ್ನೀಗೊಂದು ಹೆಸರಿಡಬೇಕಲ್ಲ, ನಾಮಕರಣ ಆಗಬೇಕು. ಇಡೀ ಯದುಗಳಿಗೆ ಕುಲಪುರೋಹಿತರು ಗರ್ಗಾಚಾರ್ಯರು ವಸುದೇವನ ಪ್ರೇರಣೆಯಂತೆ ನಂದಗೋಕುಲಕ್ಕೆ ಬರ್ತಾರೆ. ಎಲ್ಲ ವಿಷಯ ಮಾತಾಡಿದಾಗ ನೀವು ಮಹಾತ್ಮರು ಜ್ಯೋತಿಷಿಗಳಿದ್ದೀರಿ, ಗರ್ಗ ಸಂಹಿತ ಅಂತ ಒಂದು ದೊಡ್ಡ ಜ್ಯೋತಿಷ್ಯ ಗ್ರಂಥವನ್ನು ಅವರು ಬರೆದಿದ್ದಾರೆ. ಜ್ಯೋತಿಷ ಮಯನಂ ಸಾಕ್ಷಾತ್ ಯತ್ತ ಜ್ಞಾನಂ ಅತೀಂದ್ರಿಯಂ. ಇಂದ್ರಿಯಗಳಿಗೆ ಗೋಚರವಾಗದಂತಹ ಯಾವ ಸಂಗತಿಗಳನ್ನು ಹೇಳ್ತದೋ ನಮ್ಮ ಇಂದ್ರಿಯಗಳಿಗೆ ಯಾವುದೂ ಗೋಚರ ಆಗುವುದಿಲ್ಲ. ಯಾಕೆ? ಇಂದ್ರಿಯಗಳಿಗೆ ಗೋಚರ ಆಗುವುದಿಲ್ಲ ಯಾಕೆ? ಆವೃತವಾಗಿದೆ ಅಲ್ವ ಎಲ್ಲವೂ ಕೂಡ, ಎಲ್ಲ ಮುಚ್ಚಿ ಹೋಗಿದೆ ಅಲ್ಲ ಇಂದ್ರಿಯಗಳು ಈ ಮಾಯೆಯಿಂದಾಗಿ. ಹಾಗಾಗಿ ಕಾಣುವುದು ಹೇಗೆ? ಇಂದ್ರಿಯಗಳಿಗೆ ಅತೀತನಾದಂತಹ ಭಗವಂತವ. ಇಂದ್ರಿಯ ತೆರೆದುಕೊಳ್ತಾ ಇದ್ದರೆ ಕಾಣ್ತಿತ್ತು. ಈ ಪ್ರಾರಂಭದಲ್ಲಿ ನಾವು ಹೇಳಿದ್ದೆ ಅದನ್ನು, ಬಹಿರಂತಃಪುರದ್ವಾರ ಪೂರ್ವೋದಾವೃತ. ಯಾವಾಗ ಇಂದ್ರಿಯಗಳು ತೆರೆದುಕೊಳ್ಳುತ್ತವೆ, ಭಗವಂತನಿಗೆ ಅಭಿಮುಖಿಯಾಗಿ ಇರ್ತದೋ ಆವಾಗ ಇಂದ್ರಿಯಾತೀತ ವಿಷಯಗಳು ಕೂಡ ನಮ್ಮ ಗಮನಕ್ಕೆ ಬರ್ತದೆ. ಇದು ಇಲ್ಲಲ್ಲ, ಹಾಗೆ ಇಂದ್ರಿಯಗಳು ಮುಚ್ಚಿರುವುದು. ಹಾಗಾಗಿ ಇಂದ್ರಿಯಾತೀತವಾದಂತಹ ಸಂಗತಿಗಳನ್ನು ಹೇಳಬೇಕು ಅಂತಾದರೆ ಒಂದು ಬೆಳಕು ಬೇಕು. ಆ ಬೆಳಕಿಗೆ ಜ್ಯೋತಿ ಅಂತ ಹೆಸರು. ಆ ಬೆಳಕನ್ನು ತೋರಿಸುವುದಕ್ಕೆ ಜ್ಯೋತಿಷ್ಯ ಅಂತ ಹೆಸರು. ಆ ಜ್ಯೋತಿಷ್ಯದಲ್ಲಿ ಸಿದ್ಧಿಯನ್ನು ಪಡೆದಂತಹ ಆಚಾರ್ಯ ಗರ್ಗರು ಪ್ರಣೀತಂ ಭವತಾಯೇನ, ಮನುಷ್ಯ ತನ್ನ ಭವಿಷ್ಯವನ್ನು ಅರಿಯುವಂತಹ ಒಂದು ಬಹುದೊಡ್ಡದಾದಂತಹ
ಗ್ರಂಥವನ್ನು ತಾವು ಬರೆದವರಿದ್ದೀರಿ, ಆಗು ಹೋಗುಗಳೆಲ್ಲ ಅರಿವಾಗ್ತದೆ. ಅಂತಹ ತಾವು ಇಲ್ಲಿಗೆ ದಯಮಾಡಿಸಿದ್ದೀರಿ, ನನ್ನ ಈ ಮನೆಯನ್ನು ಪವಿತ್ರಗೊಳಿಸಿದ್ದೀರಿ. ನನ್ನ ಮಕ್ಕಳಿಗೆ ನೀವೇ ನಾಮಕರಣವನ್ನು ಮಾಡಬೇಕು. ನಾಮಕರಣ ಮಾಡುವುದು ಸರಿಯಯ್ಯ ನಂದಗೋಪ. ಇದೀಗ ವಸುದೇವನ ಮಕ್ಕಳು ಅಂತ ಆಗ್ತದೆ. ವಸುದೇವನ ಮಕ್ಕಳು ಅಂತ ಆದರೆ ಅಲ್ಲಿ ಕಂಸನಿಗೆ ವಿಷಯ ಗೊತ್ತಾಗ್ತದೆ. ಹೇಗೆ ಸಂಗತಿ? ಈಗ ನಂದಗೋಪ ಹೇಳಿದ, ನಾವು ಈ ಸಲ ಯಾರಿಗೂ ಹೇಳಲಿಕ್ಕಿಲ್ಲ, ಸಣ್ಣ ಮಟ್ಟಿಗೆ ಮಾಡುವುದು. ಮತ್ತು ಜನ ಹೆಚ್ಚು ಸೇರಿದರೂ ಕೂಡ ಕಷ್ಟವಿಲ್ಲಿ ನಿಲ್ಲಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂತಾಗ್ತದೆ. ಈ ಸಲ ಒಂದು ಸಣ್ಣಕ್ಕೆ ಮಾಡೋದು, ಮತ್ತು ಬರುವ ವರ್ಷ ನೋಡುವ ಬೇಕಾದರೆ ದೊಡ್ಡ ಮಾಡಲಿಕ್ಕೆ ಆಗ್ತದಂತ. ಈ ವರ್ಷ ಯಾರಿಗೂ ಹೇಳಲಿಕ್ಕಿಲ್ಲ ನಾಮಕರಣಕ್ಕೆ. ನಾನು ನೀವು ಅಷ್ಟೇ, ಮುಗೀತು. ಮಕ್ಕಳಿಗೆ ಹೆಸರಾದರೆ ಆಯಿತು. ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಊರಿಗೆಲ್ಲ ಹೇಳಿ ಕೇಳಬೇಕು. ಹೆಸರು ಮತ್ತೆ ಹೇಗಾದರೂ ಗೊತ್ತಾಗ್ತದೆ ಅಂತ ಹೇಳಿ ಗೋಶಾಲೆಯ ಒಳಗಡೆ ಹೋದರು. ಯಾರಿಗೆ ಗೊತ್ತಾಗೋದಿಲ್ಲಲ್ಲ, ಗೋಶಾಲೆಯಲ್ಲಿ ಯಾರಿಗೆ ಗೋವುಗಳಿಗೆ ಮಾತ್ರ ಗೊತ್ತಾಗೋದಿಲ್ಲ ಅಂತ ಹೇಳಿ ಗೋಶಾಲೆಯ ಒಳಗಡೆ ಹೋಗಿ ನಾಮಕರಣ ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ. ಇಬ್ಬರಿದ್ದಾರೆ ಮಕ್ಕಳು. ಅದರಲ್ಲಿ ದೊಡ್ಡವ ಇಲ್ಲಿದ್ದಾನೆ, ಸಣ್ಣವ ಇಲ್ಲಿದ್ದಾನೆ. ಅಯಂ ಹಿ ರೋಹಿಣೀ ಪುತ್ರ. ನೋಡಪ್ಪ, ಇವ ರೋಹಿಣಿಯ ಮಗ. ಇವನಿಗೆ ರೋಹಿಣಿಯ ಮಗನಾದ ಕಾರಣ ರೌಹಿಣೇಯ ಅಂತ ಒಂದು ಹೆಸರು. ಆಖ್ಯಾಸ್ಯತೆ ರಾಮ ಇತಿ. ಎಲ್ಲ ತನ್ನವರನ್ನೆಲ್ಲ ತನ್ನ ಒಂದು ಆತ್ಮೀಯ ಪ್ರೀತಿಯಿಂದ ತನ್ನವರನ್ನಾಗಿಸುವ ಕಾರಣ ಇವನಿಗೆ ರಾಮ ಅಂತ ಹೆಸರಿಡುವ. ಮತ್ತೆ ಬಲ ಅವನು ನೋಡುವಾಗಲೇ ಒಳ್ಳೆ ಗಟ್ಟಿಮುಟ್ಟಾಗಿದ್ದಾನವ, ಹಾಗಾಗಿ ಇವನಿಗೆ ಬಲ ಅಂತ ಹೆಸರು. ಮತ್ತೆ ಅವನಿಗೆ ಹೆಸರಿಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಏನಂತೆ? ಆಸನ್ ವರ್ಣಾಸ್ತ್ರಯೋ ಹ್ಯಸ್ಯ. ಈ 3 ಯುಗಗಳಲ್ಲಿ 3 ಬಣ್ಣದಿಂದ ಇದ್ದಾವ. ಕೃತಯುಗದಲ್ಲಿ ಒಂದು ಬಣ್ಣ, ತ್ರೇತಾಯುಗದಲ್ಲಿ ಇನ್ನೊಂದು ಬಣ್ಣ, ದ್ವಾಪರ ಆರಂಭದಲ್ಲಿ ಮತ್ತೊಂದು ಬಣ್ಣ. ಈಗ ದ್ವಾಪರ ಅಂತ್ಯದಲ್ಲಿ ಇವ ಕೃಷ್ಣ ಬಣ್ಣದಲ್ಲಿದ್ದಾನೆ, ಕಪ್ಪು ಬಣ್ಣದಲ್ಲಿದ್ದಾನೆ. ಹಾಗಾಗಿ ಇವನಿಗೆ ಕೃಷ್ಣ ಅಂತ ಹೆಸರು. ಎಲ್ಲ ಬಲಗಿವಿಯಲ್ಲಿ ಹೇಳಿದರು, ಬಲಗಿವಿಯಲ್ಲಿ ಹೇಳಬೇಕಲ್ಲ. ಹಾಂ. ಪ್ರಾಗಯಂ ವಸುದೇವಸ್ಯ. ಇವ ಹಿಂದೆ ವಸುದೇವನ ಮಗನಾಗಿ ಹುಟ್ಟಿದ ಕಾರಣ ಇವನನ್ನು ತಿಳಿದವರು ವಾಸುದೇವ ಅಂತ ಕರೀತಾರೆ. ಮತ್ತೆ ಇವನಿಗೆ ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಸುತಸ್ಯತೆ. ಇವನಿಗೆ ಮತ್ತೆ ಲೆಕ್ಕ ಮಾಡಲಿಕ್ಕೆ ಹೆಸರಿಲ್ಲದಷ್ಟು, ಸಾಧ್ಯ ಇಲ್ಲದಷ್ಟು ಹೆಸರುಗಳುಂಟು. ನಿಮಗೆ ಯಾರಿಗೂ ಗೊತ್ತಿಲ್ಲ, ಲೆಕ್ಕ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವ ಮಾಡುವ ಆಯಾಯ ಕಾಲಕಾಲಕ್ಕೆ ಮಾಡುವಂತಹ ಕೆಲವೊಂದಷ್ಟು ಕಾರ್ಯಗಳಿಗೆ ಅನುಕೂಲವಾಗಿ ಒಂದಷ್ಟು ಹೆಸರುಗಳು ಅವನಿಗೆ ಉಂಟು, ಯಾರಿಗೂ ಗೊತ್ತಿಲ್ಲ. ಆದರೆ ತಾನ್ಯಹಂ ವೇದ, ನಾನು ತಿಳ್ಕೊಂಡಿದ್ದೇನೆ ಅದನ್ನು. ಯಾಕೆ? ಅವರು ಜೋಯಿಸರಲ್ವ, ನಾನು ತಿಳ್ಕೊಂಡಿದ್ದೇನೆ. ತಾನ್ಯಹಂ ನೋ ಜನಾಹ. ಇತರರು ಯಾರು ಕೂಡ ಅವನಿಗೆ ಎಷ್ಟು ಹೆಸರು ಅಂತ ಗೊತ್ತಿಲ್ಲ, ಅವರಿಗೆ ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಸಹಸ್ರನಾಮ ಅಷ್ಟೇ. ಹಾಗಾದರೆ 1000 ಹೆಸರಿರುತ್ತದೆ ಅವರಿಗೆ. 1000 ಹೆಸರಲ್ಲ, 1000 ಅಂತಂದ್ರೆ ಅದಕ್ಕೆ 1000ದ ಹೆಸರು ಅಂತ. 1000ದ ಹೆಸರು, ಇಂತಿಷ್ಟು ಅಂತ ಲೆಕ್ಕ ಇಲ್ಲ, ಅಸಂಖ್ಯವಾದ ಹೆಸರುಗಳು. ಹಾಗಾಗಿ ಇವ ಅಂಥವ. ಇವ ನಿಮ್ಮ ಊರಲ್ಲಿ ಇಡೀ ನಿಮ್ಮ ಶ್ರೇಯಸ್ಸಿಗೆ ಕಾರಣನಾಗ್ತಾನೆ. ಮುಂದೆ ಎಲ್ಲೆಲ್ಲಿ ನಿಮಗೆ ಸಮಸ್ಯೆಗಳು ಬರ್ತದೆ, ಆಪತ್ತುಗಳು ಬರ್ತದೆ, ಆವಾಗ ಸಹಜವಾಗಿ ಸುಲಭವಾಗಿ ಇವನ ಒಂದು ವಿಶೇಷವಾದ ಆಸಕ್ತಿಯಿಂದ ನಿಮ್ಮ ಸರ್ವ ಕಷ್ಟಗಳು ನಿವಾರಣೆಯಾಗ್ತವೆ. ಆದ ಕಾರಣ ಪ್ರಪಂಚದಲ್ಲಿ ಯಾರು ಈ ಮಗುವಿನ ಮೇಲೆ ಅತ್ಯಂತ ಮಮತೆಯನ್ನು, ಪ್ರೀತಿಯನ್ನು, ವಾತ್ಸಲ್ಯವನ್ನು ತೋರ್ತಾರೆ, ಏತಸ್ಮಿನ್ ಮಹಾಭಾಗಾಃ ಪ್ರೀತಿಂ ಕುರುವಂತಿ ಮಾನವಾಃ ನ ಅರಯಃ ಅಭಿಭವಂತ್ಯೇತಾನ್. ನೆನಪಿಟ್ಟುಕೊಳ್ಳಬೇಕು. ಯಾರು ಈ ಮಗುವಿನ ಮೇಲೆ ಅತ್ಯಂತ ಅಟ್ಯಾಚ್ಮೆಂಟ್ ಅನ್ನು ಇಟ್ಕೊಳ್ತಾರೆ, ಅಂಥವರಿಗೆ ಜೀವನದಲ್ಲಿ ಯಾವ ಕಾಲಕ್ಕೂ ನಾ ಅರಯಃ ಅಭಿಭವಂತಿ, ವೈರಿಗಳು ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ.
ಹೇಗೆ ವಿಷ್ಣು ಭಕ್ಷರಾದಂತಹ ದೇವತೆಗಳನ್ನು ಅಸುರರು ಮುಟ್ಟುವುದಕ್ಕೂ ಸಾಧ್ಯ ಇಲ್ವೋ, ತದ್ರೀತಿಯಲ್ಲಿ ಈ ಕೃಷ್ಣನ ಮೇಲೆ ತಮ್ಮನ್ನು ತಾವು ಹೆಚ್ಚು ಹಚ್ಚಿಕೊಂಡವರು ಯಾರಿದ್ದಾರೆ ಅಂಥವರಿಗೆ ಯಾವ ಶತ್ರು ಭಯ ಇಲ್ಲ. ಯ ಏತಸ್ಮಿನ್ ಮಹಾಭಾಗಾ ಪ್ರೀತಿಂ ಕುರ್ವಂತಿ ಮಾನವಾಃ ನ ಅರಯಃ ಅಭಿಭವಂತ್ಯೇತಾನ್ ವಿಷ್ಣು ಪಕ್ಷ ನಿವಾಸುರಾ. ಇವ ಸಾಕ್ಷಾತ್ ಶ್ರೀಮನ್ನಾರಾಯಣನ ಹಾಗೆ ಇಲ್ಲಿ ಬೆಳಿತಾನೆ. ಶ್ರೀಮನ್ನಾರಾಯಣ ಅಂತ ಇವರಿಗೆ ಗೊತ್ತುಂಟು, ಗರ್ಗರಿಗೆ ಹಾಗೆ ಹೇಳುವುದಿಲ್ಲ ಅವರು. ನಾರಾಯಣನ ಹಾಗೆ ಬೆಳಿತಾನೆ ಇವ ಅಂತ. ಕೆಲವೆಲ್ಲ ಗುಟ್ಟು ಬಿಡಬಾರ್ದು. ಜೀವ ಹೋಗ್ತದೆ ಅಂತ ಇದ್ದರೂ ಕೂಡ ಜೀವ ಹೋಗ್ತದೆ ಅಂತ ಹೇಳಬಾರ್ದು. ಹಾಗೆ ಅದೆಲ್ಲ ಕೆಲವೊಂದಷ್ಟು ರಹಸ್ಯಗಳು ಅಂತ. ರಹಸ್ಯ ಅಂತಂದರೆ ರಹಸ್ಯವಾಗಿರಬೇಕು. ರಹಸ್ಯ ಅಂತ ಇರುವುದೇ ಅದನ್ನು ಗುಟ್ಟು ಅದನ್ನು ರಟ್ಟು ಮಾಡಬಾರದು ಅಂತ ಇರುವುದು, ಅದು ಗುಟ್ಟು ಮಾಡಬೇಕು ಅಂತ. ಸರಿ, ಎಲ್ಲ ಆಯಿತು. ಅವರು ಹೋದರು, ಪುರೋಹಿತರು. ಇವರದ್ದೆಲ್ಲ ಒಂದೊಂದೇ ಶುರುವಾಯಿತು. ಹೆಸರಿಟ್ಟ ಕೂಡಲೇ ಮತ್ತೆ ಮಕ್ಕಳದ್ದು ಶುರುವಾಗ್ತದೆ. ಈ ಕೃಷ್ಣ ಬಲರಾಮರು ಒಂದೊಂದೇ ಲೀಲೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಆ ಕೀಟಲೆಗಳನ್ನು ನೋಡುವುದೇ ಒಂದು ಚೆಂದ. ಯಶೋದೆ ಅತ್ಯಂತ ಮುದಿತ ಆನನಳಾಗಿದ್ದಾಳೆ. ನೋಡ್ತಾ 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 ತನ್ನನ್ನೇ ತಾನು ಮರೆತು ಬಿಟ್ಟಿದ್ದಾಳೆ. ಕೃಷ್ಣನ ಲೀಲೆಯನ್ನು ನೋಡ್ತಾ ನೋಡ್ತಾ ಕೇಳ್ತಾ 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 ತಮ್ಮನ್ನು ತಾವು ಮರಿಬೇಕು. ಅದರಲ್ಲಿಯೇ ನಾವು ಆಲೋಚನೆ ಮಾಡ್ತಾ ಇರಬೇಕು. ಹಂತ ಹಂತವಾಗಿ ಇದು ನಿರಂತರವಾಗಿ ಬೆಳೀತಾ ಇರುತ್ತದೆ ಈ ಕೃಷ್ಣನ ಆಟಗಳು. ಒಂದು ಸಲ ಈ ಉಪದ್ರ ತಡಿಲಿಕ್ಕಾಗದೆ ಅಲ್ಲಿದ್ದಂತಹ ಕೆಲವು ಹುಡುಗಿಯರೆಲ್ಲ ಈ ಅಮ್ಮನಿಗೆ ಹೋಗಿ ದೂರ ಹೇಳುವುದು. ಅಂತ ಕೀಟಲೆ ಇವರು ಎಂತ ಮಾಡಲಿಕ್ಕೂ ಗೊತ್ತಿಲ್ಲ. ಒಂದೊಡೆ ಕೂತ್ರೆ ಬಂದ ಮೇಲೆ ಬೀಳುವುದು, ಜಡೆ ಹಿಡಿದು ಎಳೆಯುವುದು. ಥರ ಕಿರಿಕಿರಿ ಅಲ್ಲ ಇದು ಅಂತ ಹೇಳಿ ಶೃಣ್ವತ್ಯಾಹ ಕೆಲ ತನ್ನ ಮಾತು ರೀತಿ ಹೋಚು ಸಮಾಗತ. ತಾಯಿಗೆ ವಿಚಾರಿಸುವುದಕ್ಕಾಗ್ತದ? ಮಗುವಿನ ಮೇಲೆ ಅಷ್ಟು ಮಮತೆ. ಮತ್ತಿನ್ನು ಆಗಿರುವಾಗ ಬೈತಾಳ ಅವಳು. ಯಾರಿಗೂ ಕೂಡ ಅವನನ್ನು ಕೃಷ್ಣನ ನೋಡಾಗ ಬೈಬೇಕು ಅಂತ ಅನಿಸುವುದೇ ಇಲ್ಲ. ಎಷ್ಟು ಅವ ಕೀಟ್ಲೆ ಮಾಡಿದ್ರೂ ಕೂಡ ನೋಡಿಕೊಂಡು ಕೂತುಕೊಂಡು ಆನಂದಿಸುವುದು ಮಾತ್ರ. ಇವರದ್ದು ದೂರು ಏನಂತೆ? ವತ್ಸಾನ್ ಮುಂಚನ್, ಅಮ್ಮ ನಾವು ನೋಡ್ತಾ ಇದ್ದೆವು, ಅಸಮಯದಲ್ಲಿ ಹಟ್ಟಿಗೆ ಹೋಗಿ ಕರುವನ್ನು ಬಿಡುವುದು. ಈಗ ಕರೆಯುವ ಸಮಯಕ್ಕಾದರೆ, ಹಾಲು ಕರೆಯುವ ಸಮಯಕ್ಕಾದರೆ ಸರಿ. ಇದು ಎಷ್ಟೆಷ್ಟೋ ಹೊತ್ತಿಗೆ ಹೋಗಿ ಮೆಲ್ಲ ಹಗ್ಗದ ಗಂಟು ಬಿಚ್ಚಿ ಬಿಡುವುದು ಕರುವಿಂದು. ಕರು ಹೋಗಿ ಹಾಲು ಕುಡಿಯುವುದು. ಈ ಹೆಣ್ಣು ಮಕ್ಕಳು ಹಾಲು ಕರೀಲಿಕ್ಕೆ ಬರುವಾಗ ಆದರೆ ಹಾಲಿಲ್ಲ. ಕ್ವಚಿತ್ ವತ್ಸಾನ್ ಮುಂಚನ್ ಕ್ವಚಿತ್ ಸಮಯ ಕ್ರೋಶ. ನಾವು ಹೋಗಿ ಅಲ್ಲೇನಾದರೂ ಈಗ ಹಾಲು ಕರು ಬಿಡುವುದಾ ಅಂತ ಕೇಳಿದರೆ ಮೆಲ್ಲ ನೆಗಾಡಿಕೊಂಡು ನಮ್ಮನ್ನೇ ಅಣಕಿಸುವುದಮ್ಮ. ನೀವೆಲ್ಲ ಹಾಲು ಕರೆದು ಎಲ್ಲಿ ಆ ಹಾಲನ್ನೆಲ್ಲ, ಹಾಲು ಮೊಸರು ಬೆಣ್ಣೆಯನ್ನೆಲ್ಲ ಈ ಮಕ್ಕಳಿಗೆ ಗೊತ್ತಾಗಬಾರದು ಅಂತ ಇಟ್ಟಿದ್ದೀರಲ್ವ, ಅದೆಲ್ಲ ಅವನಿಗೆ ಗೊತ್ತಾಗಿದೆ ಅಮ್ಮ. ನೀವು ಇಡುವಂತಹ ಎಲ್ಲ ರಹಸ್ಯದ ಜಾಗ ಅವನಿಗೆ ಗೊತ್ತಾಗಿದೆ. ಹಾಗಾಗಿ ನೀವು ಯಾರೂ ಇಲ್ಲದೇ ಇರುವ ಸಮಯದಲ್ಲಿ ಸ್ಥೇಯಂ ಸ್ವಾದ್ವತ್ತಿ, ನಮ್ಮೆಲ್ಲ ಹೋಗಿ ಬೇರೆ ಬೇರೆ ಇವನಿಗೆ ನಾನಾ ಪ್ರಕಾರದ ಕಳ್ಳತನದ ಉಪಾಯಗಳು ಗೊತ್ತುಂಟು. ಆ ಕಳ್ಳತನ ಉಪಾಯಗಳಿಂದ ನೀವು ಹೋಗಿ ಮೆಲ್ಲ ಅಲ್ಲಿ ಹೋಗುವುದು. ಒಂದು ಶಿಕ್ಕೆ ಅಂತ ಒಂದಿತ್ತು, ಈಗೆಲ್ಲ ಬಹಳ ಕಡಿಮೆ ಇದೆ, ಎಲ್ಲಿಯೂ ಕಾಣಲಿಕ್ಕಿಲ್ಲ. ಅದಲ್ಲೇ ಇಡುವುದು, ಗಡಿಗೆಗಳಲ್ಲಿ ಹಾಲು ಮೊಸರು ಬೆಣ್ಣೆಯನ್ನು ಮೇಲೆ 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 ಇಡುವುದು. ಅದು ಚೆಂದ ಉಂಟು ಅದು ನೋಡಲಿಕ್ಕೆ. ಹೌದು, ಅದು ಎಲ್ಲರಿಗೂ ಕಾಣುತ್ತದೆ. ಈ ಯಶೋದೆ ಅವನ ಮಕ್ಕಳಿಗೆ ಕಾಣಬಾರದು ಅಂತ ಎಲ್ಲಿಯೋ ಅಟ್ಟದಲ್ಲಿ ಮೇಲೆ ಹೀಗೆ ದೂಡಿ ಒಳಗೆ ಇಡುವುದು. ಅದು ಅವನಿಗೆ ಗೊತ್ತು. ಅಲ್ಲಿ ಹೋಗಿ ಕಳ್ಳತನದ ಉಪಾಯಗಳಿಂದ ಆ ಹಾಲನ್ನು ಹೋಗಿ ಕುಡಿಯುವುದು, ಮೊಸರನ್ನು ಕುಡಿಯುವುದು, ಬೆಣ್ಣೆ ತಿನ್ನುವುದು. ಹೋಗಲಿ ಅಪ್ಪ, ಅವ ತಿಂದರೆ ದೊಡ್ಡ ಸಂಗತಿ ಅಲ್ಲ, ಆ ಮಕ್ಕಳು ತಿಂದರೆ ದೊಡ್ಡ ಸಂಗತಿ ಅಲ್ಲ. ಇವ ಅಲ್ಲಿ ಅಡಿಗೆ ಮನೆಗೆ ಹೋದ ತಕ್ಷಣ ಹೊರಗಡೆ ಅಂಗಳದಲ್ಲಿ ಮರದಲ್ಲಿರುವ ಮಂಗಗಳಿಗೆ ಗೊತ್ತಾಗ್ತದೆ. ಆ ಮಂಗಗಳು ಮೆಲ್ಲ ಬಂದು ಕಿಟಕಿ ಹತ್ರ ಅಂತ ಹೇಳುವುದು. ಅಷ್ಟೊತ್ತಿಗೆ ಇವ ನಗಾಡಿಕೊಂಡು ಈ ಬೆಣ್ಣೆಯನ್ನು ತೆಗೆದು ಕೊಡುವುದು ಮಂಗಗಳಿಗೆ. ದಧಿಪಯ ಕಲ್ಪಿತೈ ತೇಜಯೋಗೈ ಮರ್ಕಾನ್ ಭೋಕ್ಷ್ಯನ್.
ಆ ಮಂಗಗಳು ತಿನ್ನದಿದ್ದರೆ ಕೋಪ ಬರೋದು ಇವನಿಗೆ. ಕೋಪ ಬಂದು ಈಗ ಮಂಗಗಳಿಗೆ ಬಡಿಯುವುದಿಲ್ಲ ಅವ, ಈ ಮೊಸರು ಬೆಣ್ಣೆ ತುಂಬಿದಂತಹ ಗಡಿಗೆಗಳನ್ನೇ ಹೊತ್ತು ಹಾಕುವುದು ಕೆಳಗಡೆ. ಸಚೇನ್ ನಾತ್ತಿ ಭಾಂಡಂಭಿನತ್ತಿ ದ್ರವ್ಯಾಲಾಭೆ ಸಗೃಹಪಿತು. ಒಂದು ವೇಳೆ ಅದು ನಮಗೆ ಸಿಕ್ಕಲಿಲ್ಲ ಅಂತ ಆದರೆ ಇವರಿಗೆ ಕೋಪ ಬಂದು ಎಲ್ಲರನ್ನು ಗದರಿಸುವುದಮ್ಮ. ನಾವು ಎಷ್ಟು ಹೇಳಿದರೂ ನಮಗೇ ದಬಾಯಿಸ್ತಾನೆ. ಹಸ್ತಾಗ್ರಾಹ್ಯೇ ರಚಯತಿ ವಿಧಿಂ. ಎಷ್ಟೇ ಎತ್ತರದಲ್ಲಿ ಇಟ್ಟರೂ ಕೂಡ ಅದನ್ನು ನುಗ್ಗಿ ಹಾಕುವುದು. ಎಟಕುವುದಿಲ್ವೋ? ಎಟಕುವುದು ಹೇಗೆ? ಇಷ್ಟುದ್ದ ಇರುವುದಲ್ಲ ಕೃಷ್ಣ, ಇಷ್ಟುದ್ದ ಇರುವುದು, ಎಟಕುವುದಿಲ್ಲ. ಕಡೆಯುವ ಕಲ್ಲಿನ ಮೇಲೆ ಮೆಲ್ಲ ಹತ್ತುವುದಂತೆ. ಹತ್ತಿ ಈಗ ಮಾಡುವುದು. ಕೈ ಇರುವುದು ಇಷ್ಟುದ್ದ, ಇವ ಇರುವುದು ಇಷ್ಟುದ್ದ, ಕೈ ಇರುವುದು ಇಷ್ಟುದ್ದ, ಈಗ ಮಾಡುವುದು. ಅದೇ ಎಟಕುವುದಿಲ್ಲ. ಅಲ್ಲಿ ಪಕ್ಕದಲ್ಲಿಯೇ ಗೋಡೆಗೆ ಒರಗಿಸಿಕೊಂಡಿರುವಂತಹ ಮಣೆಗಳನ್ನೆಲ್ಲ ಒಂದರ ಮೇಲೆ ಇಡುವುದು. ಅದರ ಇಟ್ಟು ಮೇಲೆ ಹತ್ತುವುದು, ತೆಗೆಯುವುದು. ಅದು ಎಟಕಲಿಲ್ಲ ಅಂತಾದರೆ ಈ ಕಡೆಯುವ ಕಲ್ಲಿನ ಮೇಲೆ ಈ ಮಣೆಗಳನ್ನು ಒಂದರ ಮೇಲೆ ಇಡುವುದು. ಹತ್ತಿ ಹಾಲನ್ನು ತೆಗೆಯುವುದು, ಬೆಣ್ಣೆಯನ್ನು ತೆಗೆಯುವುದು, ಮೊಸರನ್ನು ತೆಗೆಯುವುದು, ಕುಡಿಯುವುದು, ತಿನ್ನುವುದು. ಅದು ಆಗಲಿಲ್ಲ, ಅದು ಕಿರಿಕಿರಿ ಆಗ್ತದೆ ಅಂತ ಆದರೆ ಬಾಯಿಲಿ ಅಂತ ಅಣ್ಣನನ್ನು ಬರಲಿಕ್ಕೆ ಹೇಳೋದು. ಅವ ನಿಲ್ಲುವುದಲ್ಲಿ ಮೆಲ್ಲ ನೋಡ, ನಿನ್ನ ಕೈಯನ್ನು ಹಿಂದೆ ಮಾಡಿದೆ ಈ ಅಣ್ಣ. ಅವನ ಕೈ ಸೇರಿಸಿಕೊಂಡಿರುವ ಆ ಕೈಗೆ ಕಾಲನ್ನಿಟ್ಟು ಹತ್ತಿ ಇವನ ಭುಜದ ಮೇಲೆ, ಅಣ್ಣನ ಭುಜದ ಮೇಲೆ ನಿಲ್ಲುವುದು. ಇದು ಯಾರಿಗೂ ಗೊತ್ತಿಲ್ಲ, ಇದು ಸಂಗತಿ. ಅಲ್ಲಿದ್ದ ಯಾವ ಹೆಣ್ಣು ಮಕ್ಕಳಿಗೂ ಗೊತ್ತಿಲ್ಲ, ಇದೆಲ್ಲ ಇವರಿಬ್ಬರದ್ದೇ ಕಾರುಬಾರು. ಹೀಗೆ ನಿಂತು ಅಲ್ಲಿಂದ ಮೇಲೆ ಹತ್ತಿ ಕೈ ಹಾಕಿ ತೆಗೆದು ಈ ಅಣ್ಣನಿಗೂ ಕೊಡುವುದು, ಅವನೂ ಕುಡಿಯುವುದು ಬೇಕಾದಷ್ಟು. ಮತ್ತು ಎಟಕಲಿಲ್ಲ ಅಂತಂದರೆ ಅವನಿಗೆ ಉಪಾಯ ಗೊತ್ತುಂಟು. ಏನು? ಅವನಿಗೆ ಅಲ್ಲಿ ಒಂದು ಕಡೆಯಲ್ಲಿ ಕೋಲುಂಟು ಅಂತ ಗೊತ್ತು. ಆ ಕೋಲನ್ನು ಮೆಲ್ಲ ಹಿಡ್ಕೊಳ್ಳೋದು. ಈಗ ಅಣ್ಣ ಕೋಲನ್ನು ಇತ್ಲಾ ಕೊಡುವ, ಅಲ್ಲಿ ಉಂಟು ಹೊಟ್ಟೆ ಎಲ್ಲ, ಅದನ್ನು ತೂತು ಮಾಡುವುದು. ತೂತು ಮಾಡಿದಾಗ ಮತ್ತೆಂಥದ್ದು, ಅದು ಸುರು ಅಂತ ಬೀಳುತ್ತದೆ. ಅಷ್ಟೊತ್ತೆ ಅಲ್ಲಿಗೆ ಬಾಯಿ ಕೊಡೋದು. ಮೊಸರು, ಮಜ್ಜಿಗೆ, ಹಾಲು ಎಲ್ಲವೂ ಕೂಡ ಇವನ ಬಾಯಿಗೆ. ಮತ್ತೆ ತನಗೆ ಬೇಕಾದಷ್ಟು ಕುಡಿದ ಮೇಲೆ ಅಣ್ಣ ನೀನು ಕೂಡ ಬಾಯಿ ಹಿಡಿ, ಇಲ್ಲಿಗೆ ನಿನಗೂ ಸಿಗ್ತದೆ. ಎಷ್ಟು ಅಡಗಿಸಿಟ್ರೂ ಅವನಿಗೆ ಗೊತ್ತಾಗ್ತದೆ. ಯಾಕೆ ಕೇಳಿದರೆ ನೋಡಿ, ಯಾಕೆ ಕೇಳಿದರೆ ಸ್ವಾಂಗಮರ್ಥ ಪ್ರದೀಪಂ. ಅವನ ಶರೀರದಲ್ಲಿ ಎಂಥದೋ ಒಂದು ಜ್ಯೋತಿ ಉಂಟು. ಆ ಜ್ಯೋತಿಯಿಂದಲೇ ಅವನಿಗೆಲ್ಲ ಬೆಳಕು ಕಾಣ್ತದೆ, ಕತ್ತಲಾದರೂ ಕೂಡ. ಸ್ವಾಂಗಮರ್ಥ ಪ್ರದೀಪಂ. ನಮಗೆ ಅರ್ಥ ಆಗೋದಿಲ್ಲ ಅದೆಂಥದ್ದು ಅಂತ. ಕಾಲೇ ಗೋಪ್ಯೋಜರಿ ಗೃಹಕೃತ್ಯೇಷು ಸುವ್ಯಗ್ರಚಿತ್ತ. ಎಲ್ಲ ಈ ಹೆಣ್ಮಕ್ಕಳು ಅವರವರ ಕೆಲಸದಲ್ಲಿ ಮಗ್ನರಾಗಿರುವಾಗ ಇವರದ್ದೆಲ್ಲ ಕಿತಾಪತಿಗಳು. ಏವಂಧಾರ್ಷ್ಟ್ಯಾನ್ಯುಷತಿ ಕುರುತೆ ಮೇಹನಾದೀನಿ ವಾಸ್ತೌ ಸ್ಥೇಯೋಪಾಯೈ ವಿರಚಿತ ಕೃತಿ ಸುಪ್ರತೀಕೋ ಯಥಾಸ್ತೆ. ಈ ಯಶೋದೆ ಇತ್ಯಾದಿ ಗೋಪಿಕರಿಗೆಲ್ಲ ಗೊತ್ತಾಯಿತು ಅಂತ ಆದರೆ ಮೆಲ್ಲ ಬಂದು ಬೈಯುವಾಗ ತಲೆ ಕೆಳಗಾಗಿ ನಿಲ್ಲುವುದು. ಕಣ್ಣು ಬಿಳಿ ಮಾಡಿಕೊಂಡು ತಪ್ಪಾಯಿತು ಅಂತ ಅವರ ಹತ್ತಿರ ಬಂದಾಗ ಮೆಲ್ಲ ಅಲ್ಲಿಂದ ಜಾರಿ ಓಡುವುದು. ಇತ್ತಂ ಸ್ತ್ರೀಭಿ ಸ ಭಯ ನಯನ ಶ್ರೀಮುಖಾಲೋಕಿನೀಭಿ ವ್ಯಾಖ್ಯಾತಾರ್ಥಾ ಪ್ರಹಸಿತ ಮುಖೀ ನಹ್ಯುಪಾಲಬ್ಧುಮೈಚ್ಛತ್. ಅವರಿಗೆ ಸಿಕ್ಕಲಿಕ್ಕಿಲ್ಲ, ಸಿಕ್ಕಿದವಾಗ ಮೆಲ್ಲ ತಪ್ಪಿಸಿಕೊಳ್ಳುವುದು. ಒಂದು ವೇಳೆ ಸಿಕ್ಕಿದರೂ ಕೂಡ ಥರ ಅಂತ ನಡುಗುತ್ತಾ ಕಣ್ಣು ನೀರು ಹಾಕಿ ತಲೆ ಕೆಳಗಾಗಿ ನಿಲ್ಲುವುದಂತೆ, ನಾನು ದೊಡ್ಡ ಅಪರಾಧ ಮಾಡಿದ್ದೇನೆ ಅಂತ. ಇಂತಹ ಮಹಾ ಚೂಟಿ ಹುಡುಗ, ಮಹಾ ತುಂಟ. ಯಾಕೆ? ಅವ 8ನೇ ಅವನಲ್ಲ, ಹಾಗಾಗಿ ತುಂಟ ಆಗಲೇಬೇಕು. 8ನೇ ಮಹಾ ತುಂಟನಾಗಿ ಆ ಮುಂದೆ ಮಹಾ ಬಂಟನಾಗಿ ಬೆಳಿತಾನೆ ನೋಡಿ. ಏಕದಾ ಕ್ರೀಡಮಾನಾಸ್ತೆ. ಒಂದು ಸಲ ಹೀಗೆ ಅಂಗಳದಲ್ಲಿ ಆಟ ಆಡ್ತಾ ಇದ್ದರು ಈ ಕೃಷ್ಣ ಬಲರಾಮ, ಕೆಲವೊಂದಷ್ಟು ಹುಡುಗಿಯರು, ಅವರು ಇವರೆಲ್ಲ ಆಟ ಆಡ್ತಾ ಇದ್ದರು. ಆಟ ಆಡ್ತಾ ಇರುವಾಗ ಮಣ್ಣು ತಿಂದ ಅಂತ ಕಾಣ್ತದೆ. ಮಣ್ಣು ತಿಂದವಾಗ ಈ ಗೋಪಾಲಕರು ಮತ್ತು ಅಣ್ಣ ಇವರೆಲ್ಲ ಬಂದು ಈ ಯಶೋದೆಗೆ ದೂರು ಹೇಳಿದರು.
ಅಮ್ಮ ಕೃಷ್ಣ ಮಣ್ಣು ತಿಂದಿದ್ದಾನೆ. ಮುಖ ನೋಡ್ಲಿಕ್ಕೆ ಆಗೋದಿಲ್ಲ, ಮುಖದಲ್ಲೆಲ್ಲ ಉಂಟು ಹಚ್ಚಿಗಳು. ಹೌದಾ? ಸಿಟ್ಟು ಬಂದಾಗ ಮಾಡಿದ್ಲಿ ಯಶೋದೆ. ಹೆಚ್ಚು ಸಿಟ್ಟು ಮಾಡಲಿಕ್ಕೂ ಗೊತ್ತಿಲ್ಲ, ಒಂದಷ್ಟು ಮಮತೆ ಉಂಟು ಮಗನ ಮೇಲೆ. ಸಾಗೃಹೀತ್ವಾ ಕರೆ ಕೃಷ್ಣಂ, ಕೈಯಲ್ಲಿ ಹಿಡ್ಕೊಂಡು ಕೃಷ್ಣನನ್ನು ಯಶೋದ ಭಯ ಸಂಭ್ರಾಂತ ಪ್ರೇಕ್ಷಣಾಕ್ಷಂ. ಯಶೋದೆ ಹಿಡ್ಕೊಂಡ ಕೂಡಲೇ ಭಯ ಸಂಭ್ರಾಂತ. ಇವನಿಗೆ ನಡುಗಲಿಕ್ಕೆ ಶಿವರಾತ್ ನೋಡಬೇಕು. ಶುರುವಿಗೆ ಭಾಷಣ ಮಾಡೋರು ವೇದಿಕೆಯಲ್ಲಿ ಬಂದು ನಿಂತಾಗ ಧರಿಸಿದಾಗೆ ದರ್ಶನ ಬರಬೇಕು, ಸ್ಟೇಜ್ ಮೇಲೆ ನಿಲ್ಲಬೇಕು. ನಡುಗು ಪ್ರೇಕ್ಷಣಾಕ್ಷಂ ಅಭಾಷತ, ಕಣ್ಣು ಬಿಳಿ ಬಿಳಿ ಮಾಡಿ ಒಟ್ಟು ತಲೆ ಕೆಳಗೆ ಒಟ್ಟು ನನಗೆ ಬೀಳ್ತದೆ ಪೆಟ್ಟೀಗ ಅಂತ ಹೆದರಿಕೊಂಡಿದ್ದಾನೆ ಕೃಷ್ಣ, ಹೆದರಿಕೊಂಡಿದ್ದಾನೆ. ಹೌದೇನಾ? ಮಣ್ಣು ತಿಂದಿದ್ಯಾ ನೀನು? ಇಲ್ಲಮ್ಮ. ಅವರೆಲ್ಲ ಹೇಳ್ತಾ ಇದ್ದಾರೆ, ಗೋಪಾಲಕರೆಲ್ಲ. ಅಣ್ಣನೂ ಕೂಡ ಹೇಳ್ತಾನೆ, ಅಗ್ರಜೋಪ್ಯಯಂ, ನೀನು ತಿಂದಿದ್ದಿ ಅಂತ. ಕೃಷ್ಣ ಹೇಳ್ತಾನೆ ಆವಾಗ, ಇಲ್ಲಮ್ಮ ನಾನು ಮಣ್ಣು ತಿನ್ನಲಿಲ್ಲಮ್ಮ, ಸರ್ವೇ ಮಿಥ್ಯಾಭಿಶಂಸಿನ. ಎಲ್ಲ ಇವರು ಸುಳ್ಳು ಹೇಳ್ತಾರೆ, ಒಂದನ್ನು ನಂಬಬೇಡಿ. ಸರ್ವೇ ಮಿಥ್ಯಾಭಿಶಂಸಿನಃ. ಅದೆಂತ ಸುಳ್ಳು ಹೇಳೋದು? ಮಕ್ಕಳು ಸುಳ್ಳು ಹೇಳ್ತಾರ? ಹೌದಾ? ಈ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅಲ್ಲ, ಅವ್ರು ಹೇಳ್ತಾರೆ ಹಾಗೆ. ನಂಬಿಕೆ ಇಲ್ಲದಿದ್ದರೆ ನನ್ನ ಮುಖವನ್ನು ನೋಡು ನೀನು. ಯದಿ ಸತ್ಯಗಿರಸ್ತರಿಹಿ ಸಮಕ್ಷಂ ಪಶ್ಯಮೇ ಮುಖಂ. ನನ್ನ ಮುಖ ನೋಡು ನೀನು. ನೋಡ, ಬಾಯೊಡಿ. ಬಾಯಿ ನೋಡ್ತಾಳೆ. ಸಾತತ್ರ ದದೃಶೇ ವಿಶ್ವಂ. ಚರಾಚರ ಪ್ರಪಂಚವನ್ನೇ ನೋಡ್ತಾಳೆ. ಬಾಯ ಮಾಡಿದ್ದು ಮಾತ್ರ ಬಾಯಿಯ ಒಳಗಡೆ ಸಮಗ್ರ ಚಲಿಸುವಂತಹ, ಚಲಿಸದೇ ಇರುವಂತಹ ಪ್ರಪಂಚವೇ ಕಾಣ್ತದೆ. ಅದೆಂತಹ ಒಳ್ಳೆಯ ಕೆಲಸ ಮಾಡಿದ್ದಾಳೆ ಆ ಯಶೋದೆ. 2 ಸಲ ವಿಶ್ವದ ರೂಪ ದರ್ಶನ, 2 ಸಲ ಬ್ರಹ್ಮಾಂಡ ದರ್ಶನ, 2 ಸಲ ಕೃಷ್ಣನ ನೈಜ ದರ್ಶನ. ಏತದ್ವಿಚಿತ್ರಂ. ಎಂಥದ್ದಿದ್ದು? ಇವಳಿಗೆ ಹೊರಗಿನ ಲೋಕವೇ ಮರೆತು ಹೋಗಿದೆ, ಕೃಷ್ಣನಲ್ಲಿ ಸೇರಿ ಹೋಗಿದ್ದಾಳೆ ಯಶೋದೆ. ಕಿಂವಾ ಮದೀಯೋ, ಇದು ಏನು ನನಗೆ ಕನಸೋ ಎಂಥದ್ದು ಅಂತ, ಅಥವಾ ನನಗೆ ಬುದ್ಧಿ ಭ್ರಮಣೆ ಆಗಿದ್ದೋ, ಅಥವಾ ಇದು ಈ ಮಗುವಲ್ಲಿ ಎಂತಾದರೂ ಯೋಗ ಸಿದ್ಧಿ ಏನಾದರೂ ಉಂಟೋ? ಇವಾಗೆಲ್ಲ ಕೆಲವು ಪೇಪರ್ನಲ್ಲೆಲ್ಲ ಬರ್ತದಲ್ಲ, ಹಾಗೇನಾದರೂ ಉಂಟೋ? ಏತದ್ ಅಥವಾ ಅಮುಷ್ಯೈವ ಮಮಾರ್ಭಕಸ್ಯ ಯಃ ಕಶ್ಚನ ಉತ್ಪತ್ತಿಕ ಆತ್ಮಯೋಗ, ಏನಾದರೂ ಯೋಗ ಸಿದ್ಧಿ ಏನಾದರೂ ಉಂಟ ಮಗುವಿಗೆ ಹುಟ್ಟುವಾಗಲೇ? ನಾನು ಏನು ನೋಡ್ತಾ ಇದ್ದೇನೆ, ಸಮಗ್ರ ಪ್ರಪಂಚಕ್ಕೆ ಅಧಿಪತಿಯಾದಂತಹ ಯಾವ ಭಗವಂತ, ಆ ಭಗವಂತನನ್ನೇ ನಾನು ಇವನಲ್ಲಿ ನೋಡ್ತಾ ಇದ್ದೇನೆ. ಯದಾಶ್ರಯಂ, ಯಾವ ಭಗವಂತನಲ್ಲಿ ಸಮಗ್ರವಾದಂತಹ ಪ್ರಪಂಚ ಅಂತರ್ಭಾವಗೊಂಡಿದೆಯೋ, ಒಳ ಸೇರಿದೆಯೋ, ಅಂತಹ ಪ್ರಪಂಚವನ್ನು, ಆ ಪ್ರಪಂಚಾಶ್ರಯನಾದಂತಹ ಭಗವಂತನನ್ನು ನಾನು ನೋಡ್ತಾ ಇದ್ದೇನೆ ಅಂತ ಅವಳಿಗೆ ಆತ್ಮತತ್ವದ ಅನುಭವ ಆಗ್ತದೆ ಯಶೋದೆಗೆ. ಕೃಷ್ಣನಿಗೆ ತಲೆಬಿಸಿ ಆಯಿತು. ಆತ್ಮತತ್ವದ ಅರಿವಾಗಿ ನನ್ನ ಮೇಲೆ, ನಿನ್ನು ನಾಳೆ ದೇವರ ಕೋಣೆಯಲ್ಲಿ ಸಂಪುಟದಲ್ಲಿ ಹಾಕಿ ಕೂತುಕೊಳ್ಳಸ ಇದ್ರೆ ಸಾಕಿಂತ. ನಿತ್ಯ ಮಂಗಳಾರತಿ, ನಿತ್ಯ ಪೂಜೆ. ನನಗೆ ಹೊರಗಡೆ ಹೋಗಲಿಕ್ಕೆ ಆಗದ ಹಾಗೆ ಮಾಡ್ತಾರೆ ಈಗ ಒಟ್ಟರಾಸಿ ಇವರೀಗ ಸೇರಿಕೊಂಡು. ಇದು ಆಗಬಾರ್ದು. ನನಗೆ ಹೊರಗಡೆ ಸುಮಾರು ಕೆಲಸ ಉಂಟು, ಹಾಗೆ ನಾನಿಲ್ಲಿ ದೇವರ ಕೋಣೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಂದವ ಅಲ್ಲ. ಪ್ರತಿಯೊಂದು ಕೋಣೆಯನ್ನು ದೇವರನ್ನಾಗಿಸುವುದಕ್ಕೆ ಬಂದದ್ದು ನಾನಿಲ್ಲಿ. ನಾನು ದೇವರ ಕೋಣೆಯಲ್ಲಿ ಕೂತ್ಕೊಳ್ಳಿಕ್ಕಲ್ಲ, ಪ್ರತಿಯೊಂದು ಮನೆಯನ್ನೂ ದೇವರ ಕೋಣೆಯನ್ನಾಗಿಸುವುದಕ್ಕೆ ಬಂದದ್ದು. ಹೌದಾ? ಪ್ರತಿಯೊಂದು ಮನೆಯನ್ನೂ ದೇವರ ಕೋಣೆಯನ್ನಾಗಿಸುವುದಕ್ಕೆ ನಾ ಬಂದದ್ದು. ನಾನು ದೇವರ ಕೋಣೆಯಲ್ಲಿ ದೇವರ ಹಣೆ ಕೂತ್ಕೊಳ್ಳುವುದಿಲ್ಲ. ಹಾಗಾಗಿ ಇದು ಹೀಗೆ ಇವಳು ಸ್ತುತಿ ಮಾಡ್ತಾ ಕೂತ್ರೆ ನನ್ನ ಅವಸ್ಥೆ ಹೀಗಾಗ್ತದೆ. ಅದಕ್ಕೋಸ್ಕರ ವೈಷ್ಣವೀಂ ವ್ಯತನೋನ್ಮಾಯಾಂ, ಪುತ್ರ ಸ್ನೇಹ ಪುತ್ರವಾತ್ಸಲ್ಯ ಅಂತ ಹೇಳುವಂತಹ ವೈಷ್ಣವೀ ಮಾಯೆಯನ್ನು ಅವಳ ಶರೀರದ ಒಳಗಡೆ ಆವರಿಸಿ ಬಿಡುವ ಹಾಗೆ ಮಾಡಿದ. ಕೂಡಲೇ ಅವಳಿಗೆ ಮರ್ತೋಯ್ತು, ಈಗ ಮಾತಾಡಿದ್ದೇ ಮರ್ತೋಯ್ತು ಅಂತ. ಸದ್ಯೋ ನಷ್ಟ ಸ್ಮೃತಿ. ಅಮ್ಮನ ಹೊಟ್ಟೆಯಲ್ಲಿ ಇರುವಲ್ಲಿವರೆಗೆ ನಮಗೆಲ್ಲ ನೆನಪಿರ್ತದೆ. ಈ ಮರೆತು ಹೋಗುವುದು ಶುರುವಾಗುವುದೇ ಹುಟ್ಟಿದ ತಕ್ಷಣವೇ.
ಆಮೇಲೆ ಮರ್ತು ಹೋಗುವುದು ಅಂತ ಬರುವುದಿಲ್ಲ ಅಂತ. ಸ್ಮರಣಶಕ್ತಿ ಕುಂಠಿತ ಆಗುವುದು ಆಮೇಲೆ ಅಲ್ಲ, SLC ಪರೀಕ್ಷೆಗೆ ಆಗುವಾಗಲ್ಲ ಅಂತ, PUC ಪರೀಕ್ಷೆಗೆ ಆಗುವಾಗಲ್ಲ. ಹುಟ್ಟಿದ ತಲೆ ಹೊರಗೆ ಬಂದ ಕೂಡಲೇ ಮರ್ತೋಗ್ತದೆ. ಸ್ಮರಣಶಕ್ತಿ ಇಲ್ಲ ಅಂತ ನೋಡಿದೀವಿ. ಬೇಕಾದರೆ ಅದು ಅಳುವುದೆಂತಕ್ಕೆ ಆ ಮಗು, ಮರ್ತೋಯ್ತಲ್ವಾ ಅಂತ. ಈಗ ನಾವು ಆಮೇಲೆ SLC PUC ಪರೀಕ್ಷೆಗಾಗುವಾಗ ಅಳುವುದಕ್ಕೆ ಶುರು ಮಾಡೋದು. ಒಂದು ಓದಿದ್ದು ಬಾಯಿಪಾಠ ಮಾಡಿದ್ದು ನೆನಪಾಗೋದಿಲ್ವಲ್ಲ, ಬರೆಯುವುದು ಹೇಗೆ? ಇವಳಿಗೆ ಸದ್ಯೋ ನಷ್ಟ ಸ್ಮೃತಿ, ಮರ್ತೋಯ್ತಲ್ಲವು ಕೂಡ. ಮರ್ತೋಗಿ ಮಗು ಅಂತ ಹೇಳಿ ಮತ್ತೆ ಅಪ್ಪಿ ಹಿಡ್ಕೊಂಡ್ಳು, ನನ್ನ ಮಗು ಅಂತ. ಅಲ್ಲಿವರೆಗೆ ದೇವರು ಅಂತ, ಸ್ವಲ್ಪ ಹೊತ್ತು ದೇವರು ಅಂತ ಭಾವಿಸಿ ನನ್ನ ಯೋಗ ಇದು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ಲು. ಇವಾಗ ಇದ್ದಕ್ಕಿದ್ದಾಗ ಅದು ಮರ್ತೋಯ್ತು, ನಾ ಮಾತಾಡಿದ್ದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಪ್ರೀತಿಯಿಂದ ಮಮತೆಯಿಂದ ಮಗುವನ್ನು, ಕೃಷ್ಣನನ್ನು ಗಟ್ಟಿ ಹಿಡ್ಕೊಂಡು ಅಪ್ಪಿ ಮುದ್ದಿಸ್ತಾಳೆ. ಇದು ನೋಡಿ ಕೃಷ್ಣ ಮಾಯೆ ಅಂತಂದರೆ. ಆ ಮಾಯೆ ಇಡೀ ಆವರಿಸಿ ಬಿಡ್ತದೆ ಒಂದು ಸಲಕ್ಕೆ. ಆದರೆ ಯಶೋದೆಯ ಹಾಗೆ ಅರ್ಥ ಮಾಡಿಕೊಳ್ಳುವ ಹಾಗೆ ನಾವು ಕೃಷ್ಣನನ್ನು ಒಲಿಸಿಕೊಳ್ಳಬೇಕು. ಯಶೋದೆ ಅಮ್ಮನಾದ ಕಾರಣ ಕೃಷ್ಣ ಅವಳಿಗೆ ಅನುಗ್ರಹಿಸಿದ. ನಾವೆಲ್ಲರೂ ಅಪ್ಪಂದಿರಾಗೋಣ, ನಾವೆಲ್ಲರೂ ಅಮ್ಮಂದಿರಾಗೋಣ ಕೃಷ್ಣನಿಗಾಗುವಾಗ. ಇಂದಲ್ಲದಿದ್ದರೂ ನಾಳೆಯಾದರೂ ಕೂಡ ಅವನ ದರ್ಶನ ಆಗ್ತದೆ. ಆವಾಗ ಕೇಳಿ, ನಿನ್ನಲ್ಲಿ ನನ್ನ ಮಗ ಅಂತ ಹೇಳುವ ಭಾವನೆ ಬಂದರೂ ಆದೀತು, ಅಥವಾ ನೀನು ನನ್ನನ್ನು ಮಗು ಅಂತ ತಿಳಿದು ರಕ್ಷಣೆ ಕೊಟ್ಟರೂ ಆದೀತು, ಹೇಗೂ ಆದೀತು, ಅನುಗ್ರಹಿಸುವಂತ. ಇದು ಕೃಷ್ಣ ಲೀಲೆ. ಅಂತಹ ಇಬ್ಬರು ಮಹಾತ್ಮರು ಲೀಲೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣನ ಉಪದ್ರ ತಡಿಲಿಕ್ಕಾಗದೆ ಕಡೆಯುವ ಕಲ್ಲಿಗೆ ಕಟ್ಟಿ ಹಾಕ್ತಾರೆ ಈ ಅಮ್ಮಂದಿರು ಸೇರಿ. ಉಲೂಖಲಾಂಘ್ರೇರು ಪರಿವ್ಯವಸ್ಥಿತಂ ಮರ್ಕಾಯ. ಅಲ್ಲಿಯೂ ಕೂಡ ಈ ಒಂದು ಉಪದ್ರ ತಡೆಯುವುದಿಲ್ಲ, ಕಟ್ಟಿ ಹಾಕಿದ್ರು ಕೂಡ ಅತ್ಲಾಗಿತ್ಲಾಗಿ ಹೋಗುವುದು. ಅಲ್ಲಿ ಈ ಹೊರಗಿರುವ ಮಂಗಗಳಿಗೆ ಕೃಷ್ಣ ಎಲ್ಲಿ ಅಂತ ಗೊತ್ತಾಗಿ ಬಿಡ್ತದೆ ಅಂತ. ಅವ ಇರುವಲ್ಲಿ ಮಂಗಗಳು ಸಿದ್ಧ. ಅದು ಹಳೆ ನೆನಪು ನೋಡಿ, ಅದು ಹಳೆ ನೆನಪು ಅಂತ. ಮಂಗಗಳಿಗೆ ಗೊತ್ತುಂಟು ರಾಮ ಎಲ್ಲಿ ಅಂತ, ಮಂಗನ ಹಾಗಿರುವ ಮಾನವರಿಗೆ ಗೊತ್ತಿಲ್ಲ ರಾಮ ಎಲ್ಲಿ ಅಂತ. ಹಾಗಾಗಿ ಮಂಗನಿಂದ ಮಾನವಲ್ಲ, ಮಾನವರಿಂದ ಮಂಗಾದ್ದು. ಅಭಿವೃದ್ಧಿ ಹಾಗಾದ್ದು ಅಂತ, ಮಾನವರಿಂದ ಮಂಗಾದ್ದು. ಇವಾಗ ಏನಾಗಿದೆ, ಮಾನವರೇ ಮಂಗಾದ್ದು. ಮಂಗನಿಗೆ ಗೊತ್ತುಂಟು ರಾಮ ಎಲ್ಲಿ ಅಂತ. ರಾಮ ಇರುವಲ್ಲಿ ಅವರಿದ್ದಾರೆ, ಅವರ ಬಾಯಲ್ಲಿ ರಾಮನಾಮ ಸ್ಮರಣೆ ಆಗ್ತದೆ. ಪ್ರಾಣ ಹೋಗುವ ಕಾಲಕ್ಕೆ ಇವತ್ತು ಕೂಡ ಮಂಗಗಳ ಬಾಯಲ್ಲಿ ರಾಮಸ್ಮರಣೆ ಬರ್ತದೆ. ತಿಳಿದವರು ಹೇಳುತ್ತಾರೆ, ಮಂಗಗಳು ಬಂದ ಅವುಗಳಿಗೆ ಮೆಲ್ಲ ತಿನ್ನಲಿಕ್ಕೆ ಕೊಡುವುದು. ಅವಳಿಗೆ ಗೊತ್ತು ನೀವು ನಮ್ಮವ ಅಂತ. ಆ ತಿರ್ಯಕ್ ಜಂತುಗಳಿಗೂ ಕೂಡ ಕೃಷ್ಣ ಯಾರು ಅಂತ ಗೊತ್ತಾಗ್ತದೆ, ನಮಗೆ ಅರ್ಥ ಆಗೋದಿಲ್ಲ. ಇದು ಮಾಯೆ ಅಂತ. ಇದು ಹೆಚ್ಚು ಬುದ್ಧಿವಂತಿಕೆಯ ಸಮಸ್ಯೆಗಳು. ಹೆಚ್ಚು ಬುದ್ಧಿವಂತಿಕೆ ಇದ್ದರೆ ಹಾಗಾಗೋದು. ನಮಗೆ ಸ್ವಸ್ವರೂಪಾನುಸಂಧಾನ ಇಲ್ಲದೇ ಇರುವ ಕಾರಣ ನಮಗೆ ಕೃಷ್ಣನ ಅರಿವಾಗುವುದಿಲ್ಲ. ಅವುಗಳಿಗೆ ಗೊತ್ತುಂಟು ನಾವು ಯಾರು ಅಂತ, ನಾವು ರಾಮನಿಗೆ ಬೇಕಾಗಿಯೇ ಇರುವವರು ಅಂತ. ರಾಮಾಯಣ ಕಾಲದಲ್ಲಿ ಅದೇ ತಾನೇ, ರಾಮನಿಗೆ ಬೇಕಾದರೆ ಜೀವವನ್ನು ಕೊಡ್ತೇವೆ ಅಂತ ಬಂದವರು ಕೋಟಿ 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 ಸಂಖ್ಯೆಯಲ್ಲಿ. ರಾಮನಿಗೆ ರಾಮನ ಸೇವೆ ಅಂತ. ಅದೇ ದ್ವಾಪರಾಂತ್ಯದಲ್ಲಿ ರಾಮನಾಗಿ ಅವ ಬಂದಿದ್ದಾನೆ, ಅದಕ್ಕೋಸ್ಕರ ನಾವು ಅವ ಇರುವಲ್ಲಿರಬೇಕು. ಕೃಷ್ಣನಿಗಾಗುವಾಗ ಇವರು ತನ್ನವರೇ ಅಲ್ವಾ, ಹಾಗಾಗಿ ತನ್ನವರಿಗೆ ಏನು ಬೇಕಾದರೂ ಕೊಡ್ತಾನೆ ಅವ. ತನ್ನವರಿಗೆ ಏನು ಬೇಕಾದರೂ ಕೊಡ್ತಾನೆ. ಯಶೋದೆಗೆ ತೋರಿಸಲಿಲ್ಲ, ಅವಳು ಬಯಸದೇ ಇದ್ದದ್ದನ್ನು ತೋರಿಸಿದ. ಮಂಗಗಳಿಗೆ ಬೇಕಾದ್ದನ್ನು ಕೊಟ್ಟ. ನೋಡಿ, ಈ ಕೃಷ್ಣನ ವಿಚಿತ್ರವಾದಂತಹ ಲೀಲೆಯನ್ನು ಕಂಡು ಹಯ್ಯಂಗವಂ ಚೌರ್ಯ ವಿಶಂಕಿತೆ ಕ್ಷಣಂ ನಿರೀಕ್ಷ್ಯ ಪಶ್ಚಾತ್ ಸುತಮಾಗಮಚ್ಛನೈ. ಕೊಡ್ತಾ ಇರುವಾಗ ಅಮ್ಮ ಬಂದದಲ್ಲಿ ಮೆಲ್ಲ
ನಾವಿಲ್ಲಿ ಹಾಲು ಕರೆದು ಮೊಸರು ಮಾಡಿ ಮಜ್ಜಿಗೆ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದರೂ ಕೂಡ ನೀನು ಆ ಮಂಗಗಳಿಗೆ ಕೊಡ್ತಾ ಇದ್ದೀಯಲ್ಲ ಅಂತ ಕೋಲು ಹಿಡ್ಕೊಂಡು ಬರುವಾಗ ಅಲ್ಲಿ ಸೈಲೆಂಟ್, ಏನೂ ಮಾಡದವನಾಗೆ ಯಾವ ಎಂಥ ಒಳ್ಳೆ ಮಾಣಿ ಮಾರೆ ಅವನನ್ನು ನೋಡಿ ಕಲಿಯಬೇಕು ಅಂತ, ಅವನನ್ನು ನೋಡಿ ಕಲಿಬೇಕು ಅಂತ, ಅವನನ್ನು ನೋಡಿ ನಾ ಹೇಗೆ ಬದುಕಬೇಕು ಅಂತ ಕಲಿಬೇಕು ಅಂತ. ಕೃಷ್ಣನನ್ನು ನೋಡಿ ಕಲಿಬೇಕು ನಾವು, ಆ ಮಾಣಿಯ ನೋಡಿ ಕಲಿಯಬೇಕು. ಯಾಕೆ ಕೇಳಿದರೆ, ಯಾರಿಗೂ ಸಿಗದೇ ಇರುವಂಥವ ಕೃಷ್ಣ. ಎಷ್ಟೆಷ್ಟು ಸಾವಿರ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಅವರಿಗೆ ಸಿಗದೇ ಇರುವಂಥ ಈ ಭಗವಂತ ಈ ಯಶೋದೆಗೆ ಸಿಕ್ಕಿದ್ದಾನೆ. ಇವನ ಹಠ ತಡೆಯಲಾರದೆ ಇವ ತಪ್ಪಿಸುವಾಗ ಇವಳು ಕೋಲು ಹಿಡ್ಕೊಂಡು ಓಡುವುದಂತೆ. ಕೋಲು ಹಿಡ್ಕೊಂಡು ಓಡುವಾಗ ಅವಳನ್ನು ಹಿಂದಿಂದ ಹೀಗೆ ನೋಡಿ, ನನಗೋಸ್ಕರ ಓಡ್ತಾ ಇದ್ದಾಳೆ ಅಮ್ಮ, ಹಾಗಿದ್ದಾಗ ನಾನು ಇವಳಿಗೆ ಸಿಕ್ಕಬೇಕಲ್ವ ಅಂತ ಹೇಳಿ ತಾನೇ ಬಂಧನಕ್ಕೆ ಒಳಗಾಗುವುದಂತೆ. ತಾನೇ ಬಂಧನಕ್ಕೆ ಒಳಗಾಗುವುದು. ದೃಷ್ಟ್ವಾ ಪರಿಶ್ರಮಂ ಕೃಷ್ಣ ಕೃಪಯಾಸೀತ್ ಸ್ವಬಂಧನೆ. ಈ ಓಡಿ 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 ಅವಳ ತಲೆಯಲ್ಲಿರೋ ಕಟ್ಟಿದ ಜಡೆ ಎಲ್ಲ ಬಿಡಿಸಿಕೊಂಡು ಕೆದರಿ ಹೋಯ್ತಂತೆ. ಹಣೆಯಲ್ಲಿದ್ದಂತಹ ತಿಲಕ ಬೆವರಿನಿಂದ ನೀರಾಗಿ ಹೊಳೆಯಾಗಿ ಹರಿದು ಹೋಯ್ತಂತೆ. ಈ ಒಂದು ದುಸ್ಥಿತಿಯನ್ನು ಕಂಡಂತಹ ಕೃಷ್ಣ ನನ್ನನ್ನು ಇವಳು ಹಿಡಿಬೇಕು 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 ಅಂತ ಅದೆಷ್ಟು ಓಡಿ ಶ್ರಮ ಪಟ್ಲು. ಹಾಗಿದ್ದಾಗ ನಾನೇ ಇವಳಿಗೆ ಸಿಗಬೇಕು ಅಂತ ಹೇಳಿಕೊಂಡು ಸ್ವಯಮಾಸಿ ಸ್ವಬಂಧ. ಶ್ರಮ ಪಡದೆ ಕೃಷ್ಣ ಸಿಗುವುದಿಲ್ಲ. ನಿರಂತರತೆ ಬೇಕು, ನಿರಂತರತೆ ಬೇಕು. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಸತು ದೀರ್ಘಕಾಲ ನೈರಂತರ್ಯ ಆಸೇವಿತೋ ದೃಢಭೂಮಿ. ಪತಂಜಲಿ ಮಹರ್ಷಿಗಳು ಯೋಗಸೂತ್ರದಲ್ಲಿ ಸತು ದೀರ್ಘಕಾಲ ನೈರಂತರ್ಯ. ಇವನನ್ನು ಪಡಿಬೇಕು ಅಂತಾದರೆ ದೀರ್ಘಕಾಲ ಆರಾಧನೆ ಬೇಕು. ದೀರ್ಘಕಾಲದಲ್ಲಿಯೂ ಕೂಡ ಸಾಯುವಲ್ಲಿವರೆಗೆ ಮಾಡಲಿಕ್ಕೆ ಆಗ್ತದೆ. ಇವತ್ತು ಮಾಡೋದು, 2 ದಿವಸ ಬಿಡು, ಅಷ್ಟೊತ್ತಿಗೆ ಯಾವುದಾದ್ರು ಒಂದು ಕಾರ್ಯಕ್ರಮ ಬರ್ತದೆ, ಹೋಗುವುದು, ಮತ್ತೆ 4ನೇ ದಿವಸದಿಂದ ಹಾಗಲ್ಲ. ದೀರ್ಘಕಾಲ ನಿರಂತರತೆ ಬೇಕು. ಮಧ್ಯದಲ್ಲಿ ಗ್ಯಾಪ್ ಇರಬಾರದು. ಎಷ್ಟು ಸಾಧ್ಯವೋ ಅಷ್ಟು ಭಾಗವತವನ್ನು ಓದುವುದು. ಒಂದೊಂದು ಶ್ಲೋಕ ಅಲ್ಲ, ಒಂದೊಂದು ಪದದಲ್ಲಿಯೂ ಕೃಷ್ಣ ಇದ್ದಾನೆ. ಅವನನ್ನು ನಿರಂತರ ಓದುವುದು. ಎಲ್ಲಿಗೆ ಹೋಗ್ಲಿಕ್ಕಿದ್ರೂ ಕೂಡ ಹೊರಡೋದು ಮನೆಯಿಂದಲೇ ಅಲ್ವಾ. ಆ ಮನೆಯಿಂದ ಹೊರಡುವಾಗ ಒಂದು ಶ್ಲೋಕ ಆದರೂ ಸರಿ ಭಾಗವತ ಓದುವುದು. ದೀರ್ಘಕಾಲ ನೈರಂತರ್ಯ, ನಿರಂತರತೆ ಬೇಕು. ಸತ್ಕಾರ ಆಸೇವಿತೋ ದೃಢಭೂಮಿ. ಸತ್ಕಾರ, ಅದರ ಬಗ್ಗೆ ಪೂಜ್ಯ ಭಾವ ಬೇಕು, ಒಲವು ಬೇಕು, ಪ್ರೀತಿ ಬೇಕು. ಸತ್ಕಾರ ಆಸೇವಿತೋ ದೃಢಭೂಮಿ. ಆವಾಗ ತಾನು ನಿಂತಹ ಅಂದರೆ ತಾನು ಹಿಡ್ಕೊಂಡಂತಹ ಅಂದರೆ ತಾನು ಯಾವ ಉದ್ದೇಶದಿಂದ ಈ ಭಾಗವತವನ್ನು ಓದುವುದಕ್ಕೆ ಯತ್ನಿಸಿದ್ದೇನೆ ಆ ಉದ್ದೇಶ ದೃಢವಾಗ್ತದೆ. ಸತು ದೀರ್ಘಕಾಲ ನೈರಂತರ್ಯ ಆಸೇವಿತೋ ದೃಢಭೂಮಿ. ಆವಾಗ ಸುಮಾರು ಸಮಸ್ಯೆ ಬರ್ತದೆ. ಆದರೆ ಮತ್ತೆ 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 ಅದರಲ್ಲಿ ನಾವು ನಮ್ಮನ್ನು ತೊಡಗಿಸಬೇಕು ಅಂತ. ಎಂಥ ಸುಂದರ ಒಂದು ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಳುವುದಕ್ಕೆ ಎಷ್ಟು ಸುಂದರವಾದ ಸೂತ್ರಗಳು ನೋಡಿ. ಯಾವುದಾದರೂ ಅಷ್ಟೇ, ದೃಢಕಾಲ ಬೇಕು, ನಿರಂತರತೆ ಬೇಕು, ಸತ್ಕಾರ ಬೇಕು. ಈ ಮೂರಿದ್ದರೆ ನಾವು ಯಾವುದನ್ನು ಸಿದ್ಧಿಸಿಕೊಳ್ಬೋದು. ವಿಶೇಷವಾಗಿ ಕೃಷ್ಣನನ್ನು ನಾವು ಸಿದ್ಧಿಸಿಕೊಳ್ಳಿಕ್ಕೆ ಬರ್ತದೆ. ಯಶೋದೆಯ ಆ ಸ್ಥಿತಿಯನ್ನು ಕಂಡು ಏನು ದೀರ್ಘಕಾಲ ಇವಳನ್ನು ಈ ಕೃಷ್ಣನನ್ನು ನಿಯಂತ್ರಿಸಬೇಕು ಅಂತ ಅವ ಹುಟ್ಟಿದಲಾಗಾಯತಿನಿಂದ ಇವಳು ಹೊಣೆಯ್ತಾ ಇದ್ದು. ಮತ್ತೆ ನಿರಂತರ ಈ ಕೋಲು ಹಿಡ್ಕೊಂಡು ತಿರುಗುವುದು. ಸಣ್ಣ ಮಕ್ಕಳ ಮೇಲೆ ಒಂದು ಕಣ್ಣು ಬೇಕೇ ಬೇಕು ನೋಡಿ. ಅದು ಇವತ್ತಿದ್ರೆ ಮಾತ್ರ ಅಲ್ಲ, ನಾಳೆಯೂ ಬೇಕು, ನಿರಂತರ ಬೇಕು. ಅವರು ದೊಡ್ಡ ಪ್ರಾಯಕ್ಕೆ ಬರುವಲ್ಲಿವರೆಗೆ ಒಂದು ಕಣ್ಣವರ ಮೇಲೇ ಬೇಕು ನೋಡಿ, ಆ ನಿರಂತರತೆ. ಮತ್ತು ಸತ್ಕಾರ, ಯಾರ್ದೋ ಮಕ್ಕಳು ಅಂತ ಹೇಳಿಕೊಂಡು ಬಿಡಲಿಕ್ಕಿಲ್ಲ. ನನ್ನ ಮಗು, ನನ್ನ ಮಗ, ನನ್ನ ಮಗಳು ಅಂತ ಹೇಳುವ ಆ ಒಲವು ಪ್ರೀತಿ ಬೇಕು. ಆವಾಗ ನಮಗೆ ಅವರು ಸಿಗ್ತಾರೆ ಅಂತ. ಇಲ್ಲದಿದ್ದರೆ ತಪ್ಪಿಸಿಕೊಳ್ತಾರೆ, ತಪ್ತಾರೆ.
ತುಂಬ ಆಲೋಚನೆ ಮಾಡುವ ವಿಷಯ ಉಂಟು ಇದರಲ್ಲಿ. ಯಶೋದೆಗೆ ಆ ಅನುಗ್ರಹ ಆಯಿತು. ನೋಡಿ ಎಂಥ ಕೃಷ್ಣನ ಒಂದು ಮನಸ್ಸು. ಏವಂ ಸಂದರ್ಶಿತಾಹ್ಯಂಗ ಹರಿಣ ಭೃತ್ಯವಶ್ಯತ. ಕೃಷ್ಣ ಪ್ರಪಂಚಕ್ಕೆ ತೋರಿಸಿಕೊಟ್ಟ ತಾನು ಭಕ್ತರಿಗೆ ಮಾತ್ರ ವಶನಾಗುವವನು. ಕೌರವ ಕಟ್ಟಲಿಕ್ಕೆ ಹೊರಟ, ಕೊನೆಗೆ ಅವನನ್ನೇ ಕಟ್ಟಿಕೊಂಡ, ಪಾಪಗಳನ್ನೇ ಕಟ್ಟಿಕೊಂಡ. ಯಶೋದೆ ಕಟ್ಟಲಿಕ್ಕೆ ಹೊರಟು, ಮನೆಯಿಂದ ತಂದ ಎಲ್ಲ ಹಗ್ಗಗಳು ಕೊನೆಗೆ 2 ಅಂಗುಲ ಕಡಿಮೆ ಆಗುತ್ತಲಾಗಿ. ಇವತ್ತು ಕೃಷ್ಣನನ್ನು ಕಟ್ಟಿಯೇ ಸಿದ್ಧ. ಯಾವ ಅರ್ಥದಲ್ಲಿ? ಪ್ರೀತಿಯಲ್ಲಿ. ಕೌರವನ ಕಟ್ಟುವಿಕೆ ಬೇರೆ, ಯಶೋದೆಯ ಕಟ್ಟುವಿಕೆ ಬೇರೆ, ಭೀಷ್ಮನ ಕಟ್ಟುವಿಕೆ ಬೇರೆ. ಈ ಭೀಷ್ಮ, ಈ ಯಶೋದೆ, ಇವರಿಗೆಲ್ಲ ಹೇಗೆ ಕಟ್ಟಿದ್ದರಿಂದ ಸ್ವಲ್ಪ ತಡವಾದರೂ ಕೂಡ ಅವರ ಕಟ್ಟಿಗೆ ಸಿಕ್ಕಿದ ಇವ. ಅವನಿಗೆ, ಕೌರವನಿಗೆ ಕಟ್ಟಿದ ಉದ್ದೇಶ ಬೇರೆ ಇತ್ತು, ಹಾಗಾಗಿ ವ್ಯರ್ಥ ಆಯಿತು. ಇಲ್ಲಿ ಇವಳ ಈ ಸ್ಥಿತಿಯನ್ನು ಕಂಡು ವ್ಯಾಸರು ಹೇಳ್ತಾರೆ, ಭೃತ್ಯವಶ್ಯತ. ನೋಡಿ, ಅವನಿಗಿರುವುದು ಭೃತ್ಯವಶ್ಯತೆ. ಅಂಬರೀಷನ ಚರಿತ್ರೆಯಲ್ಲಿ ಅದನ್ನು ಹೇಳಿದರು, ಅಹಂ ಭಕ್ತಪರಾಧೀನ. ನಾನು ಯಾರಿಗೂ ಸಿಗುವುದಿಲ್ಲ, ಆದರೆ ಭಕ್ತರ ಕೈಯೊಳಗೆ ಸಿಕ್ಕಿ ಬಿದ್ದಿದ್ದೇನೆ. ಭಗವಂತ ಸಿಕ್ಕಿ ಬೀಳುವುದು ಎಲ್ಲಿ ಅಂತ ಕೇಳಿದರೆ ಭಕ್ತರಿಗೆ ಮಾತ್ರ, ಬೇರೆ ಯಾರಿಗೂ ಸಿಕ್ಕಿ ಬೀಳುವುದಿಲ್ಲ ಅವನು ಅಂತಹ. ಹೀಗೆ ಅವನ ಲೀಲೆಗಳು ಅನೇಕ ದುಷ್ಟರ ಸಂಹಾರವಾಗ್ತದೆ, ಅವರ ಉದ್ಧಾರ ಆಗ್ತದೆ. ತದನಂತರ ಹೀಗೆ ನಡೀತಾ ಇರ್ತದೆ. ಆ ನಂದಗೋಕುಲದಲ್ಲಿ ಇವರದ್ದಾದಂತಹ ಲೀಲೆಯನ್ನು ಕಂಡು ಪುಳಕಗೊಳ್ಳುತ್ತಾ ತಮ್ಮನ್ನು ತಾವು ಕೃತಾರ್ಥರು ಅಂತ ಭಾವಿಸ್ತಾ ಇದ್ದಾರೆ ಆ ಊರಿನವರೆಲ್ಲ. ಒಂದು ದಿವಸ ಬೆಳಿಗ್ಗೆ ಅವಳು ಹಣ್ಣು ಮಾರುವವಳು ಬರ್ತಾಳೆ ಅಲ್ಲಿಗೆ. ಬಂದುಬಿಟ್ಟು, ಹಣ್ಣು ಹೊಸ್ತು ಬಂದಿದೆ ಇವತ್ತು, ಬೇರೆ ಬೇರೆ ಮಾವಿನ ಹಣ್ಣು, ಹೊಸ ಜಾತಿದೆಲ್ಲ ಬಂದಿದೆ. ಮಲ್ಲಿಕ, ಉಳು ಹೊಸ ಜಾತಿಯ ಮಾವಿನ ಹಣ್ಣು ಬಂದಿದೆ. ಬೆಳಿಗ್ಗೆ ತೆಕ್ಕೊಂಡ್ರೆ ಚೆನ್ನಾಗಿರ್ತದೆ ಅದು. ಮಧ್ಯಾಹ್ನ ಆದಾಗ ಮತ್ತೆ ಅದು ಬಾಡುವುದು ನೋಡಿ. ಬಾಡದ ಮೊದಲೇ ಹಣ್ಣನ್ನು ನಾವು ಸ್ವೀಕಾರ ಮಾಡಬೇಕು. ಸರಿ ಪಕ್ವವಾದರೆ ಮಾತ್ರ ಅದು ಸಿಹಿ, ಮತ್ತು ಬಾಡಲಿಕ್ಕೆ ಹೊರಟ್ರೆ ಆಗಲಿಕ್ಕಿಲ್ಲ ಅದು. ಕೃಷ್ಣನಿಗೆ ಕೇಳಿತಲ್ಲ ಈ ಹಣ್ಣು ಅಂತ ಹೇಳುವಾಗ, ಹಣ್ಣು ಇದು ಸರಿಯಾದ ಹಣ್ಣು. ಇದು ಹಣ್ಣಲ್ಲ, ಹಣ್ಣಾಗದವರಿಗೆ ಸಿಗ್ತದ? ಸಿಹಿ ಸಿಗುವುದಿಲ್ಲ. ಹಣ್ಣಾಗದವರಿಗೆ ಸಿಹಿ ಸಿಗುವುದಿಲ್ಲ ಅಂತ, ಹುಳಿ ಇರ್ತದೆ ಅದು. ಹಣ್ಣು ಇವಳು ಹಣ್ಣಾಗಿದ್ದಾಳೆ. ಸೀದಾ ಬಂದಾಗ ಕೃಷ್ಣ ಬಂದು ಕ್ರೀಣೀಹಿ ಭೋ ಫಲಾನೀತಿ ಶ್ರುತ್ವ ಸತ್ವರ ಮಚ್ಚುತ. ಏನು ಅವನ ವೇಗ ನೋಡಬೇಕಿತ್ತು ಆವತ್ತು. ಏನಂತೆ ಫಲ, ಸುಮ್ಮನೆ ಬರಲಿಕ್ಕೆ ಆಗ್ತದಾ? ಧರ್ಮಕ್ಕಲ್ಲ ಅದು ಹಣ್ಣು ಮಾರಾಟ, ಕೊಡಬೇಕು. ಕೈಯಲ್ಲಿ ಧಾನ್ಯವನ್ನು ತುಂಬಿಸಿಕೊಂಡು ಬಂದ, 2 ಕೈಯಲ್ಲಿ. ಅದು 2 ಕೈಯಲ್ಲಿ ಧಾನ್ಯ ತುಂಬಿಸಿದೆ. ಈ ಬರುವ ವೇಗ ಕೈಯಲ್ಲಿ ತುಂಬಿಕೊಂಡು, ಅದು ಇದ್ರೂ 2 ಚಮಚ ಇರ್ಬೋದು ಆ ಧಾನ್ಯ ಅವನ ಕೈಯಲ್ಲಿ. ಕೈ ಎಷ್ಟಿರ್ಬೋದು ಅದು ಕೂಡ ಇವು ಬರುವ ವೇಗದಲ್ಲಿ ಹಿಂದೆ ಅದು ಎಲ್ಲ ಚೆಲ್ಲಿಕೊಂಡು ಬಂತು ಧಾನ್ಯ. ಫಲಾರ್ಥಿ ಧಾನ್ಯಮಾದಾಯ ಯವು ಸರ್ವ ಫಲಪ್ರದ. ಹತ್ತಿರ ಈ ಹಣ್ಣು ಮಾರುವವಳ ಹತ್ತಿರ ಬರ್ತಾನೆ ಕೃಷ್ಣ. ಅಷ್ಟೊತ್ತಿಗೆ ಆ ಹಣ್ಣು ಮಾರುವವಳು ಇವನ ಕೈಯನ್ನು ನೋಡ್ತಾಳೆ. ನೋಡುವಾಗ ಏನೋ ಒಂದು ಅರ್ಧ ಚಮಚ 4 ಕಾಳಿತ್ತಷ್ಟೇ ಧಾನ್ಯ, ಎಲ್ಲ ಬಿದ್ದೋಗಿದೆ ಅಲ್ಲಿ ಬರುವಾಗ. ಅವನ ಕೈಗೆ ಹಣ್ಣನ್ನು ಕೊಟ್ಟು, ಫಲೈಹಿ ಅಪೂರಯತ್, ಬೇಕಾದಷ್ಟು ಹಣ್ಣನ್ನು. ಎಷ್ಟು ನಮಗೆ ಅದು ಒಂದೂ ಸರಿ ನಿಲ್ಲಿಕ್ಕಿಲ್ಲ ಅಂತ ಕಾಣುತ್ತದೆ ಆ ಹಣ್ಣು ಅವನ ಕೈಯಲ್ಲಿ. ಆದರೆ ಕಾಣುವವರೆಗೆ ಅವ ಸರ್ವ ಹಣ್ಣನ್ನು ಕೂಡ ತೆಕ್ಕೊಂಡ ಅಂತ. ಸರ್ವ ಹಣ್ಣನ್ನು ತೆಕ್ಕೊಂಡು ಅವಳು ಹಣ್ಣಾದ್ದನ್ನು ಗಮನಿಸಿದಂತಹ ಕೃಷ್ಣ ಅವಳಿಗೆ ಸರ್ವರತ್ನವನ್ನು ಕೂಡ ಅವಳ ಬುಟ್ಟಿಯಲ್ಲಿ ತುಂಬಿಸಿ ಕೊಟ್ಟ. ಅವಳು
ಹಣ್ಣಾದವರಿಗೆ ಮಾತ್ರ ಸಿಗುವುದು ಕೃಷ್ಣ. ಹಣ್ಣಾದವರ ಮೇಲೆ ಮಾತ್ರ ಅಷ್ಟು ವೇಗ ನಡೆಯಲ್ಲಿ. ಇಲ್ಲದಿದ್ದರೆ ಜೀವನ ಇಡೀ ನಾವು ಹೋರಾಟ ಮಾಡಿದರೂ ಕೂಡ ಕೃಷ್ಣ ಸಿಗಲಿಕ್ಕಿಲ್ಲ. ಪಕ್ವಗೊಳ್ಳಬೇಕು. ಆ ಪಕ್ವಗೊಳ್ಳುವುದು ಇಂಥ ಭಾಗವತ ಕಥಾಶ್ರವಣದಿಂದ. ಹಣ್ಣಾಗದೆ ಸಿಹಿಯಾಗುವುದಿಲ್ಲ. ಇವಳು ಸಿಹಿಯಾಗಿದ್ದಾಳೆ, ಅದಕ್ಕೋಸ್ಕರ ವೇಗದಲ್ಲಿ ಬಂದ, ಬೇಕಾದ್ದನ್ನು ಕೊಟ್ಟ. ಸರಿ ಹಣ್ಣಾಗದೆ ನಾವು ಎಷ್ಟು ಪೂಜೆ ಹೋಮ ಆದಿಗಳನ್ನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಹಣ್ಣಾಗಬೇಕು. ಪೂಜೆ ಹೋಮ ಮಾಡುವುದೇ ಹಣ್ಣಾಗಲಿಕ್ಕೆ ತಾನೆ. ಅದಾಗದೇ ಇದ್ದರೆ ಬೊಬ್ಬೆ ಹಾಕಿದರೂ ಕೂಡ ಸಿಕ್ಕಲಿಕ್ಕಿಲ್ಲ. ಇವಳು ಬೊಬ್ಬೆ ಹಾಕಿದ್ಲು, ಕ್ರೀಣೀಹಿ ಭೋಃ ಫಲಾನೀತಿ, ನಾನು ಹಣ್ಣಾಗಿದ್ದೇನೆ ಅಂತ. ಇವಳು ಹಣ್ಣು ಅಂತ ಬಂದ ಅಂತ ಹೇಳಿದ್ದೆಂಥದ್ದು, ಅದರ ಒಳಗಿರುವ ತತ್ವ ಅದು. ನಾನು ಹಣ್ಣಾಗಿದ್ದೇನೆ, ನೋಡು ನನ್ನ ರುಚಿಯನ್ನು. ಅಲ್ಲೊಬ್ಬಳು ಕಾಣ್ತಾಳೆ ಶಬರಿ. ಅವಳು ಹಣ್ಣು ಕೊಟ್ಟದ್ದು ಅಂತಲ್ಲ, ಅವಳು ಹಣ್ಣಾಗಿದ್ದು. ಅವಳು ಹಣ್ಣಾದ ಕಾರಣ ಹಣ್ಣನ್ನು ಸ್ವೀಕಾರ ಮಾಡುವವನು ಬರುವವರೆಗೆ ಕಾದಿರುವಳು ಶಬರಿ, ರಾಮ ಬರುವನೆಂದು. ಯಾವಾಗಲೇ ಹೋಗ್ಬೋದಿತ್ತು, ಆದರೆ ಕೊಟ್ಟು ಹೋಗಬೇಕಲ್ಲ ಅಲ್ವಾ? ಕೊಟ್ಟು ಹೋಗಬೇಕು, ಅಲ್ಲಿವರೆಗೆ ಕಾಯಬೇಕು. ಆವಾಗ ಮಾತ್ರ ಕಟ್ಟನ್ನು ಕೊಟ್ಟು ಹೋಗಲಿಕ್ಕೆ ಸಾಧ್ಯ. ಶಬರಿ ಒಂದೊಂದು ಯುಗದಲ್ಲಿ ಒಬ್ಬೊಬ್ಬರು ಮಹಾತ್ಮರಿರ್ತಾರೆ. ಇವಳು ಕೂಡ ಮಹಾತ್ಮೆ. ಕ್ರೀಣೀಹಿ ಭೋಃ ಫಲಾನೀತಿ ಅಂತ. ಇಲ್ಲದಿದ್ದರೆ ಆ ನಂದಗೋಕುಲದಲ್ಲಿ ಹಣ್ಣಿಗೆ ದರಿದ್ರ ಇತ್ತ. ನೀವು ಆಲೋಚನೆ ಮಾಡಿ, ಸಣ್ಣ ವಿಷಯ ಇದು. ನಂದಗೋಕುಲದಲ್ಲಿ ಮಾವಿನ ಮರಕ್ಕೆ ಕಮ್ಮಿ ಇತ್ತೇನ್ರಿ. ಆದರೆ ದೇವರಿರುವಲ್ಲಿಗೆ ನಾನು ಬರ್ತೇನೆ ಅಂತ ನನಗೆ ಅನಿಸಿದ್ರೆ, ನಾನು ಇರುವಲ್ಲಿಗೆ ದೇವರು ಬರ್ತಾನೆ. ಕೃಷ್ಣ ಇರುವಲ್ಲಿಗೆ ಹಣ್ಣು ಮಾರುವವಳು ಬಂದ್ಲು. ಅವಳ ಹತ್ತಿರ ಬರುವ ಮೊದಲೇ ಇವ ಓಡಿ ಬಂದ. ಪಕ್ಕಕ್ಕೆಲ್ಲ ನಿಮಗೆ ಭಾಗವತ ಅರ್ಥ ಆಗಲಿಕ್ಕಿಲ್ಲ. ಮೊನ್ನೆಯಿಂದ ನಾವು ಹೇಳ್ತಾ ಇರೋದನ್ನೇ, ಒಳಗಿಳಿ ಒಳಗಿಳಿ ಒಳಗಿಳಿ. ಒಳಗಿಳಿಯ ಅರಿವಾಗದೆ ನಮಗೆ ಸಿಕ್ಕಲಿಕ್ಕಿಲ್ಲ. ಈ ಹಣ್ಣು ಮಾರುವುದಾದರೂ ಒಳಗಿಳಿದವಳು. ಹಾಗಾಗಿ ಕೃಷ್ಣ ಯಾರು ಅಂತ ಅರ್ಥ ಆಯಿತು. ಕೃಷ್ಣನನ್ನು ಹುಡುಕಿಕೊಂಡು ಆ ರಸ್ತೆಯಲ್ಲಿ ಬಂದು ನಂದ ಗೋಕುಲ ಆಯ್ತದೆ. ಅವಳ ಮನಸ್ಸು ನಂದ ಗೋಕುಲ ಆಯಿತು. ಅವಳೂ ಕೂಡ ನಂದಗೋಕುಲದವಳಾದಳು. ಅವಳ ಜೀವನವೂ ನಂದಗೋಕುಲ ಆಯಿತು. ಹೀಗೆ ಕೆಲವು ಸಮಯ ಆಯಿತು. ಇನ್ನು ಇಲ್ಲಿದ್ದರೆ ಸ್ವಲ್ಪ ಕಷ್ಟ, ಉಪದ್ರಗಳೆಲ್ಲ ಆಗ್ತದೆ ಅಂತ ಹೇಳಿಕೊಂಡು ನಾವು ಸ್ವಲ್ಪ ಜಾಗ ಬದಲಾಯಿಸುವ ಅಂತ ಆಲೋಚನೆ ಬಂತು. ಅಲ್ಲೆಲ್ಲ ಕೆಲವೆಲ್ಲ ದುಷ್ಟರೆಲ್ಲ ಸತ್ರು. ಕೊನೆಗೆ ಇಲ್ಲಿದ್ದರೆ ಆಗಲಿಕ್ಕಿಲ್ಲ ಅಂತ ಹೇಳಿಕೊಂಡು ಇಲ್ಲಿಯೇ ಯಮುನಾ ನದಿ ತೀರದಲ್ಲಿ ಒಂದು ವೃಂದಾವನ ಅಂತ ಹೇಳುವ ಜಾಗ ಉಂಟು. ಆ ವೃಂದಾವನಕ್ಕೆ ಹೋಗಬೇಕು ಅಂತ ಅನಿಸಿತು. ಎಲ್ಲ ಹಿರಿಯರು, ದೊಡ್ಡ ಮುಂಡಾಸಿನವರಿಗೆಲ್ಲ ಆಲೋಚನೆ ಮಾಡಿದರು. ಅವರು ಮುಂಡಾಸಿಲ್ಲದೆ ವ್ಯವಹಾರ ಇಲ್ಲಲ್ಲ, ಅದೊಂದು ಶೋಭೆ. ಅದು ಮುಂಡಾಸು ಕಟ್ಟಬೇಕು ಅಂತ. ಮುಂಡಾಸು ಕಟ್ಟೋರು ಯಾರು ಅಂತಂದರೆ ಅದನ್ನು ಜವಾಬ್ದಾರಿ ತೆಕ್ಕೊಳ್ಳೋರು ಯಾರು? ಮುಂಡಾಸೆ ಕಟ್ಟಬೇಕು ಅಂತಲ್ಲ. ಹೀಗೆ ಅಲ್ಲಿಂದ ಮುಂದೆ ಸಾಗಬೇಕು ಅಂತ ಸಂಕಲ್ಪಿಸಿ ಎಲ್ಲರೂ ಕೂಡ ಕೃಷ್ಣನನ್ನು ಕರ್ಕೊಂಡು, ಬಲರಾಮನನ್ನು ಕರ್ಕೊಂಡು ಸೇರಿಸ್ಕೊಂಡು ಹೋಗ್ತಾರೆ ವೃಂದಾವನಕ್ಕೆ. ವೃಂದಾವನಕ್ಕೆ ಹೋಗುವಾಗ ಮೇಲಿನ ಲೋಕದವರಿಗೆ ಕೌತುಕ ಆಯಿತು. ಇದು ಎಂಥದ್ದಿದ್ದು? ಈ ಭಗವಂತ ಇಷ್ಟು ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾನಲ್ಲ ಭೂಲೋಕದಲ್ಲಿ. ಒಂದು ಸಲ ಇವನನ್ನು ಪರೀಕ್ಷೆ ಮಾಡಬೇಕು ಅಂತ ಬ್ರಹ್ಮದೇವರಿಗೆ ಅನಿಸಿತಂತೆ. ಒಂದು ಸಣ್ಣ ಉಪದ್ರ ಮಾಡಿದರು. ಅಲ್ಲಿದ್ದ ಗೋವುಗಳನ್ನು, ಗೋಪಾಲಕರನ್ನೆಲ್ಲ ಮಾಯ ಮಾಡಿದ ಬ್ರಹ್ಮ. ಕಲಿಸ್ತೇನೆ ಇವನಿಗೆ ಅಂತ ಹೇಳಿ ಅಷ್ಟೇ ಗೋವುಗಳನ್ನು, ಅಷ್ಟೇ ಗೋಪಾಲಕರನ್ನು ತಂದು ನಿಲ್ಲಿಸಿದ್ನಂತೆ ಕೃಷ್ಣ. ಇವನಿಗೆ ತಲೆ ಬಿಸಿ ಆಯಿತು. ಒಟ್ಟೀಗ ನನ್ನನ್ನು ಕೆಳಗೆ ಇಳಿಸದಿದ್ದರೆ ಸಾಕಿನ್ನೀಗ ಬ್ರಹ್ಮಲೋಕದಿಂದ. ನಾರಾಯಣೀಯಂನಲ್ಲಿ ಹೇಳೋದದ ನೋಡಿ ಕೃಷ್ಣನ ಹತ್ರವ, ನೀನೇ ಆ ಇಂದ್ರಾದಿ ಪದವಿಯನ್ನು ಕೊಡಿಸುವುದು,
ಬೇಡದೇ ಇದ್ದಾಗ ಅಲ್ಲಿಂದ ಇಳಿಸುವುದು ನೀನೇ ಅಂತ. ಬ್ರಹ್ಮನಿಗೆ ಅದು ಆಲೋಚನೆ ಆಯಿತು, ಈಗ ಇಳಿಸಿದ ನಾನು ಗೋವಿಂದ ಅಂತ. ಕೂಡಲೇ ತಾನು ಮಾಯಗೊಳಿಸಿದಂತಹ ಎಲ್ಲ ಆ ಗೋವುಗಳನ್ನು ಗೋಪಾಲಕರನ್ನೆಲ್ಲ ಅಲ್ಲಿ ತಂದು ನಿಲ್ಲಿಸಿದ. ಕೊನೆಗೆ ಈ ಭೂಲೋಕದಲ್ಲಿ ಭಗವಂತನ ಈ ಒಂದು ಅವತಾರ ಮಹಿಮೆಯನ್ನು ಕಂಡು ಬ್ರಹ್ಮ ಸ್ತುತಿ ಮಾಡ್ತಾನೆ. ಅದ್ಭುತವಾದಂತಹ ಸ್ತುತಿ ಅದು. 14ನೇ ಅಧ್ಯಾಯ. ತದನಂತರ ಈ ಗೋಪಾಲಕರಿಗೆ, ವೃಂದಾವನದಲ್ಲಿರುವವರಿಗೆ ಆ ಯಮುನಾ ನದಿ ಆಸರೆ. ಆ ಯಮುನಾ ನದಿಯಲ್ಲಿ ನೀರನ್ನು ಕುಡಿಲಿಕ್ಕೆ ಅಂತ ಒಂದು ಸಲ ಹೋಗ್ತಾರೆ. ಕುಡಿದ ತಕ್ಷಣ ಎಲ್ಲರೂ ಸತ್ತು ಬಿದ್ದರತ್ಲಾಗಿ. ಏನು ಮಾಡುವುದು ಅಂತ ಹೇಳಿಕೊಂಡು ಕೃಷ್ಣನಲ್ಲಿ ಉಳಿದವರು ಬಂದು ಕೇಳಿಕೊಂಡಾಗ ಕೃಷ್ಣ ಅವರನ್ನು ಕೇವಲ ದೃಷ್ಟಿ ಮಾತ್ರದಿಂದ ಅನುಗ್ರಹಿಸಿದ. ಅವರೆಲ್ಲ ಎದ್ದು ನಿಂತು. ಹಾಗಾದರೆ ಇದಕ್ಕೆ ಕಾರಣ ಏನು ಅಂತ ಆಲೋಚನೆ ಮಾಡಿದವಾಗ ಆ ಯಮುನಾ ನದಿ ಅತ್ಯಂತ ವಿಷಪೂರಿತವಾದಂತಹ ನದಿ. ಅಲ್ಲಿ ಒಂದು ದೊಡ್ಡ ಕುಂಡ ಇದೆ. ಆ ಕುಂಡದಲ್ಲಿ ಕಾಲಿಯ ನಾಗ, ಕಾಲಿಯ ಅಂತ ಹೆಸರಿನ ನಾಗ ತನ್ನವರ ಜೊತೆ ತನ್ನ ಸಂಸಾರವನ್ನಿಟ್ಟುಕೊಂಡು ಅಲ್ಲಿ ಜೀವನ ಮಾಡ್ತಾ ಉಂಟು. ಹಾಗಾಗಿ ಅದರ ಉಸಿರೇ ದೊಡ್ಡ ವಿಷ. ಅದರಿಂದಾಗಿ ನೀರೂ ಕೂಡ ವಿಷ ಆಗಿದೆ. ಎಷ್ಟು ಪ್ರಖರ ಅಂತ ಕೇಳಿದರೆ ಆ ಜಲಕುಂಡದ ಮೇಲೆ ಹೀಗೆ ಹಾರಿ ಹೋಗ್ತಾ ಇರುವ ಹಕ್ಕಿಗಳು ಕೂಡ ಅಲ್ಲಿಗೆ ತಲುಪುವಾಗ ಸುಟ್ಟು ಬೀಳ್ತಾ ಇದ್ದು ಅಂದರೆ ಅಂತಹ ವಿಷ. ಹನುಮಂತ ಸಮುದ್ರೋಲ್ಲಂಘನ ಮಾಡುವಾಗ ಅಲ್ಲಿ ಒಂದು ಉಪದ್ರ ಆಗಿದೆ ಅವನಿಗೆ. ಎಳೆಯುವುದಂತೆ ಮಾರ್ಯಾರೆ, ಹಾರ್ತಾ ಇರುವಾಗ ಹಾರುವವರನ್ನು ಎಳೆಯುವುದು. ಅದು ಯಾವುದು ಅಂತ ನೋಡುವಾಗ ಮತ್ತೊಂದು ದುಷ್ಟಶಕ್ತಿ. ಅದು ಆ ದುಷ್ಟಶಕ್ತಿಗೆ 4 ಪೆಟ್ಟು ಕೊಟ್ಟು ಮತ್ತೆ ಅದನ್ನು ಮಲಗಿಸಿದೆ. ಇಂಥದ್ದೆಲ್ಲ ಉಂಟು ಅಂತ ನಮ್ಮ ದೇಶದಲ್ಲಿ. ಹನುಮಂತನಿಗೆ ಆ ಉಪದ್ರ ಆಗಿದೆ. ಮತ್ತು ಹನುಮಂತನಿಗೆ ಅಂಥದ್ದು ಯಾವುದು ಲೆಕ್ಕ ಅಲ್ಲ. ಹೀಗೆ ಈ ಅಗ್ನಿಕುಂಡ ಅಂತ ಹೇಳುವ ಅರ್ಥ ಆದರೂ ಪರವಾಗಿಲ್ಲ. ಅಂತೂ ವಿಷ, ಕಾಳಿಯ ವಿಷ, ಕಾಳಿಯ ಅಂತ ಹೇಳುವ ಹೆಸರಿನ ನಾಗ. ಇದು ಆ ನಾಗನ ಉಪದ್ರ ಅಂತ ಕೃಷ್ಣನಿಗೆ ಅನಿಸಿತು. ಕೃಷ್ಣ ಸೊಂಟಕ್ಕೆ ಶಾಲನ್ನು ಕಟ್ಟಿ ಹೊರಟ ನೋಡಿ. ಅವ ಶಾಲನ್ನು ಕೆಲವು ಸಲ ಕಟ್ತಾನೆ, ಚೆಂದ ಉಂಟದು, ಕಟ್ಟುವ ಕ್ರಮ ಅಲ್ಲ. ಮುಂದೆ ಮಥುರಾ ಪಟ್ಟಣಕ್ಕೆ ಹೋಗುವಾಗಲೂ ಹಾಗೆ ಆಗ್ತದೆ. ಅಲ್ಲಿ ಕಾಳಿಂಗನ ಹೆಡೆ ಮೇಲೆ ನಿಂತು ಆ ಕಾಲಿಯ ಮರ್ದನವನ್ನು ಮಾಡ್ತಾನೆ. ಮರ್ದನ ಮಾಡಿ ಆಗೋ ಅದರ ಎಲ್ಲ ಸತ್ವ ಎಲ್ಲ ನೀರಾಯಿತು ಈ ಕೃಷ್ಣನ ಉಪದ್ರದಿಂದಾಗಿ. ತುಂಬ ಹೋರಾಟ ಆಗ್ತದೆ. ಹೋರಾಟ ಆಗಿ ಕೊನೆಗೆ ನಾಗಪತ್ನಿಯರೆಲ್ಲ ಬಂದು ಸ್ತುತಿ ಮಾಡಿದರು. ಒಂದು ಸಲ ಬಿಡು ಮಾರಾಯ, ನಮ್ಮ ಯಜಮಾನರವರು. ಹಾಗಾದರೆ ನೀವಿಲ್ಲಿರಬಾರ್ದು, ಬೇರೆ ಕಡೆ ಹೋಗ್ಬೇಕು. ಇದು ನಮ್ಮವರಿಗಿರುವ ನದಿ, ಇದು ನಮ್ಮವರಿಗಿರುವ ನೀರು, ಕುಡಿಯುವ ನೀರಿದು. ಕುಡಿಯುವ ನೀರನ್ನು ಯಾರಾದರೂ ಹಾಳು ಮಾಡ್ತಾರ? ನೀವೆಲ್ಲ ಹೋಗಬೇಕು ಬೇರೆ ಕಡೆ, ಎಲ್ಲಿಯಾದರೂ ಹೋಗಿ ಅಲ್ಲಿ ಇರಿ ನೀವು. ನಿಮಗೆ ಅನುಗ್ರಹ ಉಂಟು ನನ್ನದು, ಬೇರೆ ಕಡೆ ಹೋಗಿ, ಆದರೆ ಇಲ್ಲಿ ಇರಬಾರ್ದು. ಇದು ನಮ್ಮವರಿಗಿರುವ ನೀರು, ಹೋಗಿ ಅಂತ. ನಾತ್ರ ಸ್ಥೇಯಂ, ಹೋಗಿ ಸಮುದ್ರಕ್ಕೆ ಹೋಗಿ ಕೂತ್ಕೊಳ್ಳಿ. ಅಲ್ಲಿಗೆ ನಿಮ್ಮನ್ನು ಯಾರು ಮಾತಾಡಲಿಕ್ಕೆ ಬರುವುದಿಲ್ಲ. ಅಲ್ಲಿ ಬೇಕಾದಾಗಿ ಜೀವನ ಮಾಡಿ, ಇದನ್ನು ಬಿಡಿ, ನಿನ್ನ ಅನುಗ್ರಹ ಅಂತ ಹೇಳಿ ಎಲ್ಲರೂ ಕೂಡ, ನಾಗದೇವತೆಗಳು ಎಲ್ಲರೂ ಕೂಡ ಅಲ್ಲಿಂದ ಹೋದರು. ಕೊನೆಗೆ ಈ ಕಾಳಿಂಗಮರ್ದನದ ಈ ಭಾಗ ಏನುಂಟು, 1-2 ಅಧ್ಯಾಯ, ಇದನ್ನು ನಿತ್ಯವೂ ಓದಬೇಕಂತೆ. ಏತತ್ ಸಂಸ್ಮರೇನ್ ಮರ್ತ್ಯ ತುಭ್ಯಂ ಅದನುಶಾಸನಂ. ಆ ನಾಗದೇವತೆಗಳಿಗೆ ಅನುಗ್ರಹ ಮಾಡುವುದು. ನನ್ನ ಮತ್ತು ನಿಮ್ಮ ಈ ಸಂವಾದದ ಈ ಭಾಗವನ್ನು ಯಾರು ಅಧ್ಯಯನ ಮಾಡ್ತಾರೆ, ಸ್ತುತಿ ಮಾಡ್ತಾರೆ, ಅವರಿಗೆ ನಿಮ್ಮಿಂದ ಭಯ ಇಲ್ಲ, ಸರ್ಪಗಳಿಂದ ಭಯ ಇಲ್ಲ ಅಂತ. ಹೆಬ್ಬಾವು ಸಿಗ್ತದೆ ಅಂತ ತಲೆಬಿಸಿ ಮಾಡಬೇಕು ಅಂತಿಲ್ಲ, ಇದನ್ನು ಓದಿ. ಸರಿ, ಅಲ್ಲಿಂದ ಅದು ಮತ್ತೆ ಅಲ್ಲಿಗೆ ಹೋಯಿತು. ಎಲ್ಲ ಅವರು ಹೋದರು. ಯಮುನಾ ನದಿ ನಿರ್ವಿಷ ಆಯಿತು. ಅಂತಹ ಯಮುನಾ ನದಿಯಲ್ಲಿ ನಿರಂತರವಾಗಿ ಇವರು ಆ ನದಿಯನ್ನು ಆಶ್ರಯಿಸಿಕೊಂಡು ಜೀವನ ಮಾಡ್ತಾ ಇರ್ತಾರೆ. ಮುಂದೆ ವೃಂದಾವನದಲ್ಲಿ ಗೋಪಾಲಕರೆಲ್ಲ ಇದ್ದುಕೊಂಡು ಒಂದು ವಿಶಿಷ್ಟವಾದಂತಹ ಆರಾಧನೆಯನ್ನು ಮಾಡ್ತಾರೆ. ಅವರಿಗೆ ಮತ್ತೆ ದೇವಸ್ಥಾನ ಅಂತ ಇಲ್ಲ ನೋಡಿ, ಕಾಡಿನಲ್ಲಿರುವವರು ವನೇಚರರು. ಹಾಗಾಗಿ ಅಲ್ಲಿದ್ದಂತಹ ಗೋವುಗಳು, ಪರ್ವತಗಳು, ಸಸ್ಯಗಳು, ಇವುಗಳೇ ದೇವರು.
ಆದರೂ ಕೂಡ ಒಂದು ಸಲ ಇಂದ್ರನ ಉದ್ದೇಶಕವಾಗಿ, ಇಂದ್ರ ಅಲ್ಲಿ ಸರಿಯಾಗಿ ಮಳೆ ಬರಬೇಕು ಅಂದರೆ ಇಂದ್ರಾನುಗ್ರಹ ಬೇಕು, ಅದಕ್ಕೋಸ್ಕರ ಇಂದ್ರನನ್ನು ಸ್ತುತಿ ಮಾಡಬೇಕು. ಆದ ಕಾರಣ ಒಂದು ಇಂದ್ರನನ್ನು ಸಂಬಂಧಿಸಿ ಒಂದು ಯಾಗವನ್ನು ಮಾಡಬೇಕು ಅಂತ ಹೊರಟು. ಕೃಷ್ಣನಿಗೆ ಗೊತ್ತಾಯ್ತದು. ಕೃಷ್ಣನಿಗೆ ಗೊತ್ತಾಯಿತು. ಎಂತ ಮಾಡಲಿಕ್ಕೆ ಹೊರಟದ್ದು ನೀವು? ಇಂದ್ರಯಾಗ. ನೀವು ಯಾರು? ವನೇಚರರು. ವನೇಚರರಿಗೆ ಏನು ದೇವತೆ? ವನದೇವತೆ, ಕಾಡೇ ದೇವತೆ. ಇಲ್ಲಿದ್ದಂತಹ ಗೋವುಗಳೇ ದೇವತೆಗಳು. ಗೋವರ್ಧನ ಪರ್ವತವೇ ದೇವತೆ. ಇಲ್ಲಿ ನೀವು ಅವುಗಳನ್ನು ಸ್ತುತಿ ಮಾಡಿ ಅವುಗಳಿಗೆ ಸುತ್ತು ಬನ್ನಿ, ಅವುಗಳಿಗೆ ಸುತ್ತು ಬನ್ನಿ. ಅದೇ ದೊಡ್ಡ ಪೂಜೆ. ನೀವು ಏನೀಗ ಸಿದ್ಧಗೊಳಿಸಿದ್ದೀರಿ ಇಂದ್ರಯಾಗ ಮಾಡಬೇಕು ಅಂತ, ಆ ಎಲ್ಲ ಸಂಭಾರದಿಂದ ಈ ಗೋವುಗಳ ಪೂಜೆ ಮಾಡಿ ಅಯ್ಯ. ಇಂದ್ರನಿಗೆ ಗೊತ್ತಾಯಿತು, ಎಲ್ಲ ಇವನೇ ಈ ಭೂಲೋಕದಲ್ಲಿ ಇಂಥದ್ದೆಲ್ಲ ಮಾಡ್ತಾನೆ, ಇವನಿಗೆ ಕಲಿಸಬೇಕು ಅಂತ ಹೇಳಿಕೊಂಡು ಮಾಡ್ತೇನೆ. ಸಾಂವರ್ತಕ ಮೇಘ ಮೋಡಗಳಿಗೆ ಆಜ್ಞೆ ಮಾಡಿದ, ನೀವು ಈಗಲೇ ಹೋಗಬೇಕು ಇಲ್ಲಿಂದ. ಹೋಗಿ ಏನು ಭಯಂಕರವಾದ ಮಳೆಗರಿಬೇಕು. ಆ ಮಳೆಗೆ ಇಡೀ ಗೋಕುಲವೇ ಮುಳುಗಿ ಹೋಗಬೇಕು. ನೋಡ ಅವರು ಏನು ಮಾಡ್ತಾನೆ. ನಾನು ನೋಡ್ತೇನೆ ಕೃಷ್ಣನ ಒಂದು ಕೈ, ಕೃಷ್ಣನ ಒಂದು ಕೈ ನೋಡ್ತೇನೆ. ಈ ಪದವಿಯಲ್ಲಿ ಮೇಲೆ ಕೂತ್ರೆ ಮತ್ತೆ ಯಾರೂ ಲೆಕ್ಕ ಇಲ್ಲ. ಒಂದು ಕೈ ನೋಡುವುದೇ ಮತ್ತೆ. ಹಿಡ್ಕೊಳ್ಳಿ ಅವರು, ಹಿಡ್ಕೊಂಡು ಬನ್ನಿ ಅವರನ್ನು. ಕೊನೆಗೆ ಇದು ಇಲ್ಲಿ ಉಮಿಯ ಒಳಗಿರೋ ಭತ್ತದ ಒಳಗಿರುವ ಬೆಂಕಿ ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ಆ ಪೂಜ್ಯ ಸ್ಥಾನದಲ್ಲಿ ಇರುವವರು ಬೆಂಕಿಯ ಒಳಗೆ ಸೇರಿದ ಹಾಗೆ ಇವರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಅಸಾಧ್ಯವಾಗ್ತದೆ. ಹಾಗಾಗಿ ಆ ಇಂದ್ರ ಪದವಿ ಅನ್ನುವಂಥದ್ದು ಒಂದು ರೀತಿಯ ಮದವನ್ನು ಕೊಡುವಂತಹ ಪದವಿ ಅಂತ ಆಗಿದೆ. ಹಾಗಾಗಿ ಆ ಮದದಿಂದ ದೇವೇಂದ್ರ ಏನು ಮಾಡ್ತಾನೆ, ಈ ಕೃಷ್ಣನ ನಡೆಗೆ ಅಡ್ಡಗಾಲು ಹಾಕ್ತಾನೆ. ಕೃಷ್ಣನ ನಡೆಗೆ ಅಡ್ಡಗಾಲು ಹಾಕಿದರೂ ಇವತ್ತವರೆಗಿರಲಿಲ್ಲ. ಬಂತಲ್ಲ ಮಳೆ, ಭಯಾನಕವಾದ ಮಳೆ. ಆ ಮಳೆಗೆ ಇಡೀ ಉಸಿರು ಕಟ್ಟಿ ಕೆಲವರು ಸತ್ತು ಹೋಗುವ ಪರಿಸ್ಥಿತಿ. ಕೃಷ್ಣನಿಗೆ ಶರಣಾದರು. ಕೃಷ್ಣ ನೀನೇ ಗತಿ ಅಂತ. ಇನ್ನೇನು ಮಾಡೋದು? ಕೃಷ್ಣ ಹೇಳಿದ, ಹೆದರಬೇಡಿ, ನಾನಿದ್ದೇನೆ. ಗೋವರ್ಧನ ಪರ್ವತ ಕಾಣ್ತದೆ, ಅದನ್ನೇ ಅಲ್ಲಿಂದ ಕಿತ್ತು ಒಂದು ಕೈಯಲ್ಲಿ ಹಿಡ್ಕೊಂಡ. ಹೀಗೆ ಗೋವರ್ಧನ ಪರ್ವತವನ್ನು ಎಲ್ಲ ತ್ರಾಸಂತ್ಯಜತ, ಭಯವನ್ನು ಬಿಟ್ಟು ಎಲ್ಲ ಬಂದು ಈ ಪರ್ವತದ ಅಡಿಯಲ್ಲಿ ನಿಂತುಕೊಳ್ಳಿ. ಗೋವುಗಳು, ಗೋಪಾಲಕರು, ಸ್ತ್ರೀಯರು, ಎಲ್ಲ ಗೋಪಿಕೆ ಎಲ್ಲ ಬಂದು ಸೇರಿದರು. ಸೇರಿ ಮಳೆ ನಿಲ್ಲುವಲ್ಲಿಯವರೆಗೆ, ಇಂದ್ರನ ಗರ್ವಭಂಗ ಆಗುವಲ್ಲಿಯವರೆಗೆ 1 ವಾರ, ಸಪ್ತಾಹಂ, 1 ವಾರ ಈ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ. ಅವರು ದೊಡ್ಡ ಅರಮನೆಯಲ್ಲಿ ಕೂತಾಗ ಆಯಿತು. ಅರಮನೆಯಲ್ಲಿ ಕೂತಾಗ ಆಯಿತು. ಆಮೇಲೆ ಮಳೆ, ಇವನಿಗೆ ಮರ್ಯಾದೆ ಎಲ್ಲ ಹೋಯಿತು. ಯಾರಿಗೆ? ಈ ದೇವೇಂದ್ರನಿಗೆ. ಮಳೆ ನಿಲ್ಲಿಸಿದ. ನಿಲ್ಲಿಸಿ ಆಗುವಾಗ ಗೋಲೋಕದಿಂದ ಸುರಭಿ ಬರ್ತಾಳೆ. ಕೃಷ್ಣನ ಈ ಅದ್ಭುತವಾದ ಮಹಿಮೆಯನ್ನು ಕಂಡು ಅವನಿಗೊಂದು ಅಭಿಷೇಕ ಮಾಡಬೇಕು ಹಾಲಿನಿಂದ ಅಂತ. ಎಲ್ಲ ಗೋವುಗಳೆಲ್ಲ ಬಂದರು, ದೇವತೆಗಳು ಬಂದರು. ಎಲ್ಲ ಬಂದು ಅದೇ ಆ ಗೋವರ್ಧನ ಪರ್ವತದಲ್ಲಿ ಗೋವಿಂದನಿಗೆ ಗೋಕ್ಷೀರಾಭಿಷೇಕ ನಡೀತದೆ. ಸಾಕ್ಷಾತ್ ಎಂಥ ಒಂದು ಆ ಗೋವು ಭಾಗ್ಯವಂತೆ. ಸುರಭಿ ತಾನೇ ಬಂದು ತನ್ನ ಕೆಚ್ಚಲಿನಿಂದ ಹಾಲನ್ನು ಸುರಿಸುವುದಕ್ಕೆ, ಅಭಿಷೇಕ ಮಾಡುವುದಕ್ಕೆ ಶುರು ಮಾಡ್ತದೆ. ಅವಳನ್ನು ಅನುಗ್ರಹಿಸ್ತಾನೆ ಕೃಷ್ಣ. ತದನಂತರ ಇಂದ್ರನಿಗೆ ಹೇಳ್ತಾನೆ, ಇದೆಲ್ಲ ನಡಿಲಿಕ್ಕಿಲ್ಲ, ಇದೆಲ್ಲ ಆಗಲಿಕ್ಕಿಲ್ಲ. ಅಲ್ಲಿ ಹೇಗಿರಬೇಕು ಹಾಗೆ ಇರಬೇಕು. ಪದವಿ ಅಂತಂದರೆ ಪದವಿ, ಅದು ಆ ಪದವಿಯಲ್ಲಿ ಪದ ತಪ್ಪಿದೆ ಅಂತ ಆದರೆ ಮತ್ತೆ ಪದವಿ ಜಾರ್ತದೆ. ಆದ ಕಾರಣ ಸರಿಯಾಗಿ ಇರಬೇಕು. ಇದೆಲ್ಲವೂ ಕೂಡ ನನ್ನ ಆಳ್ವಿಕೆಗೆ ಒಳಪಟ್ಟದ್ದು. ನೀನೇನಾದರೂ ಅಲ್ಲಿ ಹೆಚ್ಚು ಕಮ್ಮಿ ಮಾಡಿದರೆ ಎಲ್ಲ ಹೋಗ್ತದೆ. ಜಾಗ್ರತೆ ಇದೆ. ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿದ, ಸ್ತುತಿ ಮಾಡಿದ, ಆಯಿತು ಅಂತ ಹೇಳಿ ಅವ ಅಲ್ಲಿಂದ ಹೊರಟ. ಕೃಷ್ಣನ ಮಹಿಮೆಯನ್ನೆಲ್ಲ ಕೊಂಡಾಡಿದರು. ಆಮೇಲೆ
ಗೋಪಿಕಾ ಸ್ತ್ರೀಯರು ಕೃಷ್ಣ ಮತ್ತೊಂದು ಲೀಲೆಯನ್ನು ತೋರಿಸುವುದಕ್ಕೆ ಹೊರಟು. ಅದು ಏನು ಅಂತ ಕೇಳಿದರೆ, ಈ ಗೋಪಿಕೆಯರೆಲ್ಲ ಈ ಕೃಷ್ಣನನ್ನು ನೋಡುವಾಗ ಅದೆಂಥ ಒಂದು ಅಟ್ರ್ಯಾಕ್ಷನ್ ಮಾರ್ಯಾರೆ. ಹೆಣ್ಣು ಮಕ್ಕಳಿಗೆ ಕೃಷ್ಣ ಅಂತ ತಕ್ಷಣ ಒಂದು ಅಟ್ರ್ಯಾಕ್ಷನ್. ಆವಾಗ ಎಷ್ಟು 8-9 ವಯಸ್ಸು, ಆವಾಗಲೇ ಅಟ್ರ್ಯಾಕ್ಷನ್. ಅವರೆಲ್ಲ ಕೃಷ್ಣ ನನಗೆ ಬೇಕು, ಕೃಷ್ಣ ನನಗೆ ಬೇಕು, ಕೃಷ್ಣ ನನಗೆ ಬೇಕು ಅಂತ ಬಯಸುವುದು. ಕೃಷ್ಣನ ಜೊತೆ ಕೃಷ್ಣನನ್ನು ಸೇರಬೇಕು, ಕೃಷ್ಣನನ್ನು ಸೇರಬೇಕು ಅಂತ ಕೃಷ್ಣ ಅವರಿಗೆಲ್ಲ ಎಚ್ಚರ ಕೊಟ್ಟ. ಈ ಕೊಳ್ಳಿ ನೀವು ಇದು ಸರಿಯಲ್ಲ, ಇದು ನೀವೆಲ್ಲ ಮದುವೆ ಆದವರು, ನಾಳೆ ಏನಾದರೂ ಹೇಳಬಾರ್ದಲ್ವ, ನಿಮ್ಮ ಗಂಡಂದಿರ ಜೊತೆಗೆ ನೀವು ನನ್ನನ್ನು ಕಾಣಿ, ನೀವು ಇಲ್ಲೆಲ್ಲ ಬರಬೇಡಿ, ಹೋಗಿ. ಅವರು ಎಲ್ಲಿ ಕೇಳ್ತಾರೆ, ಅವ್ರು ಕೇಳಲಿಕ್ಕೆ ತಯಾರಿಲ್ಲ, ಅದವರು ಅಲ್ಲಿದ್ದಾರೆ, ತೊಂದರೆ ಇಲ್ಲ, ಅವರು ಇರ್ತಾರೆ. ಅವರು ಮತ್ತೆ ಬೇಕಾದರೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅಲ್ಲೋ, ತಡ ಆದರೆ ಬರ್ತಾರೆ. ಆಗ ನಾವು ಏನು ತೊಂದರೆ ಅಲ್ಲ, ಅಲ್ಲಿ ಎಲ್ಲ ಜನ ಇದ್ದಾರೆ. ಮತ್ತು ಅವರು ಬರುವ ಮೊದಲು ಬೇಕಾದ್ರೆ ನಾವು ಹೋಗ್ತೇವೆ. ಒಂದು ವೇಳೆ ಗಂಡಂದಿರಲ್ಲಿ ಅದ್ರ ಕೆಲಸಕ್ಕೆ ಹೋಗಿದ್ದರೆ ಅವರು ಬರುವ ಮೊದಲು ನಾವು ಅಲ್ಲಿಗೆ ತಲುಪಿದ್ರೆ ಆಯಿತು. ಹಾಂ, ಅದಕ್ಕಿಂತ ಮೊದಲು ನಿಲ್ಲಿಸ್ಬೇಕಲ್ವ. ಇದು ಎಲ್ಲವೂ ಕೃಷ್ಣನೇ. ನಮಗೆ ನಾವು ಹೋಗಲಿಕ್ಕೆ ಬಂದದ್ದೇ ಅಲ್ಲ, ನಾವು ಸೇರಲಿಕ್ಕೆ ಬಂದದ್ದು. ಸರಿ, ಇದು ಎಷ್ಟು ಸಮಾಧಾನ ಮಾಡಿದರೂ ಇವರು ತಿರುಗುವ ಅಂದಾಜು ಇಲ್ಲ. ಕೊನೆಗೆ ಆಯಿತು, ನಿಮ್ಮ ಜೊತೆಗೆ ನಾನು ಸೇರ್ತೇನೆ, ಕ್ರೀಡೆಯನ್ನು ಆಡ್ತೇನೆ ಅಂತ ಹೇಳಿ ಭಗವಾನ ಪಿತಾರಾತ್ರೀ ಶರದೋತ್ಫುಲ್ಲ ಮಲ್ಲಿಕಾ ವೀಕ್ಷ್ಯ ರಂತುಂ ಮನಶ್ಚಕ್ರೆ ಯೋಗಮಾಯಾಮುಪಾಶ್ರಿತಃ. ಹೇಗಂತೆ ಈ ಎಲ್ಲ ಹುಡುಗಿಯರ ಜೊತೆಗೆ, ಹೆಂಗೊಳ್ಳೆಯರ ಜೊತೆಗೆ ಕೃಷ್ಣ ರಮಿಸುವುದಕ್ಕೆ ತೊಡಗಿದ ಯೋಗಮಾಯೆಯನ್ನನುಸರಿಸಿ. ಯೋಗಮಾಯೆ, ಹಾಗಾಗಿ ಅವನಿಗೆ ಯಾವ ದೋಷವೂ ಇಲ್ಲ. ಸೂಚನೆ ಕೊಟ್ಟ, ನಾನು ನಿಮಗೆ ಅಲ್ಲಿ ಸಿಗ್ತೇನೆ ಅಂತ. ಅಲ್ಲಿ ಅಲ್ಲ, ನೀನು ಇಲ್ಲಿ ಸಿಕ್ಕುತ್ತಿ ಅಂತ ಹೇಳುವ ಕಾರಣಕ್ಕೆ ನಾವು ಬಂದದ್ದು. ಭರ್ತು ಶುಶ್ರೂಷಣಂ ಸ್ತ್ರೀಣಾಂ, ಪತಿ ಸೇವೆಯೇ ಸ್ತ್ರೀಯರಿಗಿರುವಂಥ ಒಂದು ಪರಮಧರ್ಮ, ಅದುವೇ ಪರದೈವ. ಹಾಗಾಗಿ ನೀವು ಸೇವೆ ಮಾಡಿ ಅಂತ ಹೇಳಿದರೂ ಇವರು ಕೇಳುವುದಿಲ್ಲ. ಸರಿ ಅಂತ ಹೇಳಿಕೊಂಡು ಸ್ವಲ್ಪ ಬೇಸರ ಆಗ್ತದೆ ಮನಸ್ಸಿಗೆ. ಆದರೂ ಕೂಡ ಬೇಸರ ಆಗಿ ಒಂದಷ್ಟು ಮಾತಾಡ್ತಾರೆ. ಆಯ್ತಪ್ಪ ಇತಿ ವಿಕ್ಲವಿತಂ ತಾಸಾಂ ಶುತ್ವ ಯೋಗೇಶ್ವರೇಶ್ವರ ಅಲ್ಲಿ ಅವರ ಜೊತೆಗೆ ರಾಸಕ್ರೀಡೆಯನ್ನಾಡ್ತಾನೆ, ಅವರಿಗೆ ಸಂತೋಷ ಆಗುವ ರೀತಿಯಲ್ಲಿ. ಕೊನೆಗೆ ಇದ್ದಕ್ಕಿದ್ದಾಗೆ ಅಲ್ಲಿಂದ ಅಂತರ್ಧಾನನಾಗ್ತಾನೆ ಕೃಷ್ಣ. ಅಂತರ್ಧಾನ ಆದಾಗ ಒಂದು ಕೂಗಿದ್ರು, ಅವರು ಅಳುವುದಕ್ಕೆ ಶುರು ಮಾಡಿದರು. ಹೂ ಅಂತರ್ಹಿತೆ ಭಗವತಿ ಸಹಸೈವ ವ್ರಜಾಂಗನಾ ಅತಪ್ಯನ್. ಕೃಷ್ಣ ಎಲ್ಲಿ ನೋಡಿದ್ರು ಹುಡುಕಿದ್ರು ಕಾಣಲಿಲ್ಲ, ಸಿಕ್ಕಲಿಲ್ಲ. ಸಿಕ್ಕಿ ಕೊನೆಗೆ ಇಡೀ ರಂಪ ಅಲ್ಲಿ ಹೋಗಿ ಕೃಷ್ಣನನ್ನು ಮರಿಲಿಕ್ಕೆ ಆಗ್ತದಾ? ಒಬ್ಬೊಬ್ಬರು ಒಂದೊಂದು ರೀತಿಯ ಕೃಷ್ಣನನ್ನು ನೆನಪಿಸಿಕೊಳ್ಳುವುದಕ್ಕೆ ಶುರು ಮಾಡಿದರು. ಆ ಗೋಪಿಕೆಯರಲ್ಲೆಲ್ಲ ಒಬ್ಬಳು ಕೃಷ್ಣ ಆಗುವುದಂತೆ, ಇನ್ನೊಬ್ಬಳು ಪೂತನೆ ಆಗುವುದಂತೆ. ಒಬ್ಬಳು ರಾಕ್ಷಸ ವೇಷ ತೊಡುವುದಂತೆ, ರಾಕ್ಷಸನ ಹಾಗೆ ವರ್ತಿಸುವುದಂತೆ, ಇನ್ನೊಬ್ಬಳು ಕೃಷ್ಣ ಆಗುವುದಂತೆ. ಕೃಷ್ಣನ ಇದನ್ನು ಮರಿಲಿಕ್ಕೆ ಆಗುವುದಿಲ್ಲ ನೋಡಿ. ಹಾಗಾಗಿ ಈ ರೀತಿಯಲ್ಲಿ ಕೃಷ್ಣ ಅವರವರೇ ಪರಸ್ಪರ ಕೃಷ್ಣನನ್ನು ಕಂಡುಕೊಂಡು ಅವರವರಲ್ಲಿ ಪರಸ್ಪರ ಹೀಗೆ ಅಲ್ಲಿ ತಮ್ಮ ಕಾಲವನ್ನು ವ್ಯಯಿಸ್ತಾ ಇದ್ದರು. ದೈತ್ಯಾಯಿತ್ವ ಜಹಾರಾನ್ಯಾಂ ಏಕಾ ಕೃಷ್ಣಾರ್ಭ ಭಾವನಾನ್ ರಿಂಗಯಾಮಾಸ ಕಾಪ್ಯಂಗ್ರಿ. ಹೀಗೆ ಆಗಿ ಆಗೋ ಇವರ ಒಂದು ತೀವ್ರತೆಗೆ ಮರುಗಿದಂತಹ ಕೃಷ್ಣ ಅನುಗ್ರಹ ಮಾಡ್ತಾನೆ. ಇವರು ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ ನೋಡಿ, ತನ್ಮನಸ್ಕಾಹ, ಕೃಷ್ಣನಲ್ಲಿಯೇ ಮನಸ್ಸು. ತದಾಲಾಪಾಹ, ಕೃಷ್ಣನ ಬಗ್ಗೆ ಮಾತುಕತೆ. ತದ್ವಿಚೇಷ್ಟಾಹ, ಕೃಷ್ಣ ಏನು ಮಾಡ್ತಾ ಇದ್ನೋ ಅದನ್ನೇ ಮಾಡುವುದು. ತದಾತ್ಮಿಕಾಹ, ಕೃಷ್ಣನೇ ಆಗಿಬಿಡುವುದು. ಕೃಷ್ಣ ಪೂಜೆ ಮಾಡಬೇಕಿದ್ರೆ ಕೃಷ್ಣನೇ ಆಗಬೇಕಲ್ವ, ಇಲ್ಲದ್ರೆ ಅದು ಕೃಷ್ಣ ಪೂಜೆ ಆಗ್ತದ? ಶಿವಪೂಜೆ ಮಾಡಬೇಕಿದ್ರೆ ಶಿವನೇ ಆಗಬೇಕು, ಇಲ್ಲದ್ರೆ ಶಿವಪೂಜೆ ಆಗೋದು ಹೇಗೆ? ನೋಡ ತೋರಿಸಿ.
ಗಣಪತಿಯನ್ನು ಆರಾಧನೆ ಮಾಡುವುದು ಗಣಪತಿ ಆಗಬೇಕು, ಇಲ್ಲದ್ರೆ ಗಣಪತಿ ಆರಾಧನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮೊನ್ನೆಯೂ ನಾವು ಅದನ್ನು ಹೇಳಿದೆವು ಒಂದು ದಿನ. ತದಾತ್ಮಿಕಾಹ, ಅವನೇ ಆಗಿಬಿಡುವುದು. ಅವನನ್ನು ಮರಿಬಾರ್ದು ಅಂತ ಆದರೆ ಇದನ್ನು ಮಾಡಬೇಕು ಅಂತ. ತನ್ಮನಸ್ಕಾಹ, ಅವನ ಕಡೆಗೇ ಮನಸ್ಸು ಪ್ರತಿನಿತ್ಯ, ಊಟ ಮಾಡುವಾಗ, ಕುಡಿಯುವಾಗ, ಓಡುವಾಗ, ಹೋಗುವಾಗ. ತದಾಲಾಪ, ಅವನ ಬಗ್ಗೆ ಮಾತಾಡೋದು, ಅವನ ಒಟ್ಟಿಗೆ ಮಾತಾಡೋದು. ಹುಚ್ಚರು ಅಂತ ಹೇಳಿದರೂ ಪರವಾಗಿಲ್ಲ. ತದ್ವಿಚೇಷ್ಟಾಹ, ಅವ ಮಾಡಿದಾಗೆ ಮಾಡೋದು. ಇನ್ನೊಬ್ಬರದ್ದು ಯಾರದ್ದೋ ಅನುಕರಣೆ ಮಾಡಿ ಹಾಸ್ಯ ಮಾಡುವುದಕ್ಕೆ ಕೃಷ್ಣ ಮಾಡಿದಾಗೆ ಮಾಡೋದು ಒಳ್ಳೆಯದಲ್ಲ. ಸಾಧ್ಯ ಆಗುವುದನ್ನು ಸಾಧ್ಯ ಆಗಲಿಲ್ಲ, ಕೃಷ್ಣ ಹೇಳಿದ್ದನ್ನಾದರೂ ಮಾಡ್ಬೋದಲ್ಲ. ಕೃಷ್ಣ ಹೇಳಿದ್ದನ್ನು ಮಾಡ್ಬೋದು ಅಂತ. ಅವ ಲೋಕಕ್ಕೆಲ್ಲ ಎಂಥದ್ದೆಲ್ಲ ಕೊಟ್ಟಿದ್ದಾನೆ, ಅದನ್ನೆಲ್ಲ ತೆಕ್ಕೊಳ್ಬೋದು. ತದ್ಗುಣಾನೇವ ಗಾಯಂತ್ಯ, ಅವನ ಏನು ಅಮೇಯವಾದಂತಹ ಗುಣಗಳುಂಟು ಆ ಗುಣಗಳನ್ನೆಲ್ಲ ಕೀರ್ತನೆ ಮಾಡುವುದಂತೆ. ಹೀಗೆ ಮಾಡಿದ್ದರಿಂದ ನಾತ್ಮಾಗಾರಾಣಿ ಸಸ್ಮರು, ಅವರ ಮನೆಯೇ ಮರ್ತೋಯ್ತಂತೆ. ಆ ಮಟ್ಟಿಗೆ ಕೃಷ್ಣಾರಾಧನೆ ಮಾಡಬೇಕು ಅಂತ. ಇಲ್ಲದ್ರೆ ಕೃಷ್ಣ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವನ್ನು ಬಿಟ್ಟು ಪೂರ್ಣ ಒಂದು ರೀತಿಯ ಪ್ರಜ್ಞೆ ಹೋದಾಗೆ. ಪ್ರಹ್ಲಾದ ಮಾಡ್ತಾ ಇದ್ನಲ್ಲ, ಇದ್ದಕ್ಕಿದ್ದ ಕೂಗುವುದು, ನಗಾಡುವುದು, ಓಡುವುದು, ಭಜನೆ ಮಾಡುವುದು, ಕುಣಿಯುವುದು, ಆ ಥರ. ಈ ವಿರಹ ವೇದನೆಯನ್ನು ಆಗದೆ ವಿರಹ ವ್ಯಕ್ತ ಮಾಡ್ತಾರೆ. ಅದನ್ನು ಗೋಪಿಕಾ ಗೀತೆ ಅಂತ ಹೇಳಿಬಿಟ್ಟು, ಅದು ಗೀತೆ ಆಯಿತು. ಗೋಪಿಕೆಯರ ಕಣ್ಣು ನೀರು ಗೀತೆ ಆಯ್ತಂತೆ ಮಾರೆ. ಎಂಥ ಒಂದು ಅವಸ್ಥೆ ನೋಡಿ. ಯಾಕೆ ಗೀತೆ ಆಯ್ತದು? ಕೃಷ್ಣನ ವಿಷಯಕವಾದ ಕಣ್ಣು ನೀರು. ನಾವು ಸಂಸಾರದಲ್ಲಿ ಹಾಕಿದ ಕಣ್ಣು ನೀರಿಗೆ ಗೀತೆ ಅಂತ ಹೇಳ್ತಾರ? ಒಂದು ಬೇಜಾರಾಗಿ ಒಂದು ಪತ್ರ ಬರೆಯುವುದು, ಆ ಪತ್ರವನ್ನು ಗೀತೆ ಅಂತ ಹೇಳಿ. ಬೇಜಾರದಲ್ಲಿ ಬಂದ ಒಂದು ಹಾಡನ್ನು ಗೀತೆ ಅಂತ ಹೇಳ್ಯಾರ. ಭಗವದ್ಗೀತೆ ಆಯಿತು, ಉದ್ಧವ ಗೀತೆ ಆಯಿತು, ರುದ್ರ ಗೀತ ಆಯಿತು, ಗೋಪಿಕಾ ಗೀತ ಆಯಿತು, ಯುಗಲ ಗೀತ ಆಯಿತು. ಯಾಕೆ? ಇದರಲ್ಲೆಲ್ಲ, ಈ ಗೀತೆಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಕೃಷ್ಣನ ವಿಷಯ, ಹಾಗಾಗಿ ಗೀತೆ ಅದು. ನೆನಪಿಟ್ಟುಕೊಳ್ಳಿ, ನಾವು ಮಾಡುವಂತಹ ಯಾವುದೇ ಆರಾಧನೆ ಆದರೂ ಕೂಡ ಅದು ಕೃಷ್ಣ ವಿಷಯಕವಾಗಿರಬೇಕು. ಯಾವ ಗಣಪತಿ ಇರಲಿ, ರಾಮ ಇರಲಿ, ಶಿವ ಇರಲಿ, ದುರ್ಗೆ ಇರಲಿ, ಯಾರೇ ಇರಲಿ, ಕೊನೆಗೆ ಕೃಷ್ಣಾರ್ಪಣ ಮಸ್ತು ಬೇಕೇ ಬೇಕು. ಇವರು ವಿರಹದಲ್ಲಿ ಒಂದೊಂದು ಹೇಳೋದು. ಜಯತಿ ತೇಧಿಕಂ ಜನ್ಮನಾವ್ರಜ ಶ್ರಯತ ಇಂದಿರಾ ಶಶ್ವದತ್ರ ಹಿ ದಯಿತ ದೃಶ್ಯತಾಂ ದಿಕ್ಷು ತಾವಕಾಃ ತ್ವಯಿ ಧೃತಾ ಸವಸ್ತಾಂ ವಿಚಿನ್ವತೆ. ನೀವು ಹೇಳಿದ್ರಾಯ್ತು ಮುಂದಿದನ್ನು. ಅದರಲ್ಲಿ ಒಂದು ಹೇಳ್ತಾರೆ ಅದ್ಭುತವಾಗಿ, ಕೃಷ್ಣ ಅಟತಿ ಯದ್ಭವಾನ್ ಅನ್ಹಿಕಾನನಂ ತ್ರುಟಿರ್ಯುಗಾಯತೆ ತ್ವಾಮಪಶ್ಯತಾಂ. ಕೃಷ್ಣ, ನಿನ್ನನ್ನು ಕಾಣದೆ ಒಂದು ಕ್ಷಣವೂ ನಮಗೆ ಯುಗದ ಅನುಭವವನ್ನು ಕೊಡ್ತಾ ಇದೆ. ಕೃಷ್ಣ, ನಿನ್ನನ್ನು ತೋರಿಸು ಕೃಷ್ಣ. ಕುಟಿಲ ಕುಂತಲಂ ಶ್ರೀಮುಖಂಚತೆ ಜಡ ಉದೀಕ್ಷತಾಂ ಪಕ್ಷ್ಮಕೃದೃಶಾಂ. ಎಲ್ಲಿಯವರೆಗೆ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಅಂತ ಕೇಳಿದರೆ, ಪತಿಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ತ್ಯಚ್ಯುತಾಗತಾ. ಕೃಷ್ಣ, ನಮ್ಮ ಗಂಡಂದಿರನ್ನು ಬಿಟ್ಟು ಬಂದಿದ್ದೇವೆ, ಮಕ್ಕಳನ್ನು, ಕುಟುಂಬವನ್ನೇ ಬಿಟ್ಟು ಬಂದಿದ್ದೇವೆ. ಅನ್ವಯ, ಅಣ್ಣ ತಮ್ಮಂದಿರನ್ನು, ಬಂಧುಗಳನ್ನು ಎಲ್ಲರನ್ನು ಅತಿ ವಿಲಂಘ್ಯ. ಹೇ ಕೃಷ್ಣ, ಅಂತಿ ನಿನ್ನ ಸಮೀಪಕ್ಕೆ, ಹೇ ಅಚ್ಯುತ, ನಾವೆಲ್ಲ ಬಂದಿದ್ದೇವೆ. ಕೃಷ್ಣಾನುಗ್ರಹಕ್ಕೆ ಕುಟುಂಬ ಬಾಧೆಯಾಗಬಾರದು, ಗಂಡ ಹೆಂಡತಿಯರು ಬಾಧೆಯಾಗಬಾರ್ದು, ಮಕ್ಕಳು ಬಾಧೆಯಾಗಬಾರ್ದು, ಮನೆ ಬಾಧೆಯಾಗಬಾರ್ದು ಅನ್ನುವುದಲ್ವ ಅಂತರಂಗ. ಅವರು ಕೂಗಿದ್ದಕ್ಕೆ ಲೆಕ್ಕ ಇಲ್ಲ. ಆ ಕೂಗಿನಲ್ಲಿ, ಅಳುವಿನಲ್ಲಿ ಒಂದು ರಾಗವಂತಲ್ಲ. ಯಾವ ರಾಗ ಅದು? ಕೃಷ್ಣನ ಕುರಿತಾದ ರಾಗ. ಆ ಅಳುವಿನಲ್ಲಿ
ರಾಗ ಬಂತು. ಜೀವನದಲ್ಲಿ ರಾಗ ಹೋಯ್ತವರಿಗೆ, ಅದುವೇ ಗೋಪಿಕಾ ಗೀತೆ. ಜೀವನದಲ್ಲಿ ಹೋದ ರಾಗ ಕೃಷ್ಣನಲ್ಲಿ ಬಂತು, ಹಾಗಾಗಿ ಅದು ಗೀತೆ ಆಯಿತು. ಇವನೊಂದು ರಾಗ ಅಲ್ಲ, ಜೀವನದಲ್ಲಿ ಹೋದ ರಾಗ ಕೃಷ್ಣನಲ್ಲಿ ಬಂದ ಕಾರಣ ಅದು ಗೀತೆ ಆಯಿತು. ಇಷ್ಟೇ ವಿಷಯ. ಗೋಪಿಕಾ ಗೀತೆಯ ಸ್ವಾರಸ್ಯ ಇದು. ಜೀವನದಲ್ಲಿ ಹೋದದ್ದು ಇಲ್ಲಿ ಕಾಣಬೇಕು ಅಂತ. ಜೀವನದಲ್ಲಿ ಹೋದಂತಹ ಈ ಅಂಟುವಿಕೆ ಉಂಟಲ್ಲ, ಬೇಕು 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 ಅಂತ, ಅದು ಅಲ್ಲಿ ಕಾಣಬೇಕು. ಆವಾಗ ನಿಮ್ಮ ಜೀವನವೇ ಒಂದು ಗೀತೆಯಾಗ್ತದೆ, ಜೀವನ ಗೀತೆಯಾಗ್ತದೆ. ಇವರ ಈ ಜೀವನ ಗೀತೆಯನ್ನು ಕಂಡು ಕೃಷ್ಣ ಪ್ರಕಟನಾಗಿ ಬಿಟ್ಟ. ಇತಿ ಗೋಪ್ಯ ಪ್ರಗಾಯಂತ್ಯ ಅಷ್ಟಾಸಾಮಾವಿರಭೂಚ್ಛೌರಿ. ಎಷ್ಟು ಚಂದದಲ್ಲಿ ಕಂಡ ಗೊತ್ತುಂಟ, ನಗಾಡ್ತಾ ಇದ್ದಾನೆ ಇವರೆದುರು. ಇದನ್ನು ಕಂಡವಾಗ ಈ ಶುಕ ಮಹರ್ಷಿಗಳೆಲ್ಲ ಹೇಳ್ತಾ ಇದ್ದಾರೆ ಈ ರಾಸಕ್ರೀಡೆಯನ್ನು. ಪರೀಕ್ಷಿತನಿಗೊಂದು ಪ್ರಶ್ನೆ, ಸಂಶಯ ನಿವೃತ್ತಿ ಆಗಬೇಕು. ಅಲ್ಲ ಗುರುಗಳೇ, ಧರ್ಮದ ಸಂಸ್ಥಾಪನೆಗೆ, ಲೋಕದಲ್ಲಿ ಉನ್ಮಾರ್ಗದಲ್ಲಿ ಪ್ರವೃತ್ತರಾದವರನ್ನು ಸನ್ಮಾರ್ಗಕ್ಕೆ ತರುವುದಕ್ಕೆ ಅಂತ ನೀವು ಈ ಕೃಷ್ಣಾವತಾರ ಅಂತ ಹೇಳಿದರೆ, ಕೃಷ್ಣ ಅವತರಿಸಿದ್ದಾನೆ ಅಂತ ಈ ಭಾಷಣ ಮಾಡಿ ಅಲ್ಲಿ ಗೀತೆ ಇಲ್ಲಿ ಇದನ್ನೆಲ್ಲ ಹೇಳಿದವನು ಈ ಧರ್ಮದ ಸೇತುವೆಯನ್ನೇ ಮುರಿಯುವುದು ಸರಿಯಾ? ಇದು ಎಲ್ಲಾದರೂ ಉಂಟಾ? ಧರ್ಮದ ಬಗ್ಗೆ ಭಾಷಣ ಮಾಡುವುದು ಆಚರಣೆಯಲ್ಲಿ ಅಧರ್ಮ. ಧರ್ಮ ಗೊತ್ತುಂಟು, ಆದರೆ ಅದರಲ್ಲಿ ಪ್ರವೃತ್ತಿ ಇಲ್ಲ. ಅಧರ್ಮ ಗೊತ್ತುಂಟು, ಅದರ ನಿವೃತ್ತಿ ಇಲ್ಲ. ಕೌರವನ ಸ್ಟೈಲ್ ಅದು. ಜಾನಾಮಿ ಧರ್ಮಂ ನಚ ಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚ ಮೇ ನಿವೃತ್ತಿ. ನನಗೆ ಬೇಕಾದಾಗ ನಾನು ಇರ್ತೇನೆ ಅಂತ ಕೌರವನ ಸ್ಟೈಲ್ ಇದು. ಇದು ಹೀಗೆ ಮಾಡಿದರೆ ನಾವು ಪೂಜೆ ಮಾಡುವುದು ಹೇಗೆ? ಇದೆಲ್ಲ ವ್ಯರ್ಥ ಅಲ್ವಾ? ಇದು ಈ ತುಳಸಿ ಮಾಲೆ ಅಲ್ಲ. ಸಕಥಂ ಧರ್ಮಸೇತು ನಾಂ ವಕ್ತ ಕರ್ತಾಭಿರಕ್ಷಿತ ಎಲ್ಲ ವಿರುದ್ಧಾಚರಣೆ ಕಾಣ್ತದಲ್ಲ. ಈ ಆ ಗೋಪಿಕೆಯರ ಜೊತೆಗೆಲ್ಲ ರಾಸಕ್ರೀಡೆ ಮಾಡಿಕೊಂಡು ಸರಿಯೇ ಇದು? ನಿಮ್ಮ ಅಭಿಪ್ರಾಯ ಎಂಥದ್ದು ಈ ವಿಷಯದಲ್ಲಿ? ಕಿಮಭಿಪ್ರಾಯ ಏತನ್ನಃ ಸಂಶಯ. ನನಗೆ ಸಂಶಯ ಬಂದಿದೆ ಗುರುಗಳೇ, ಈ ಸಂಶಯ ನಿವಾರಣೆ ಮಾಡಬೇಕು. ಈ ಕೇಳಿದ್ದೊಳ್ಳೆದಾಯಿತು, ಇಲ್ಲದೆ ನಾಳೆ ಏನಾದರೂ ಹೇಳಿಯಾರು ಇವರು ಊರಿನವರು. ಒಳ್ಳೆಯ ಪ್ರಶ್ನೆ ಇದು. ಇದೆಲ್ಲವೂ ಪ್ರಪಂಚದಲ್ಲಿ ಕಂಡಿದೆ ಕೃಷ್ಣನ ವಿಷಯದಲ್ಲಿ ಅಥವಾ ಅಂತಹ ಮಹಾತ್ಮರ ವಿಷಯದಲ್ಲಿ. ಆದ ಕಾರಣ ಅಯ್ಯ ರಾಜನ್ ಏನೂ ತಪ್ಪಲ್ಲ. ಇನ್ನೂ 16,000 ಜೊತೆಗೆ ಅವರು ರಾಸಕ್ರೀಡೆ ಮಾಡಲಿ, ಏನೂ ತಪ್ಪಿಲ್ಲ. ಯಾಕಂತೆ ತೇಜೀಯಸಾಂ ನ ದೋಷಾಯ. ಯಾರು ತೇಜೋವಂತರು, ತೇಜಸ್ವಿಗಳು, ತಮ್ಮೊಳಗಡೆ ತಾನು ಇಳಿದವರು ಅಂತ ಯಾರಿರ್ತಾರೆ, ತೇಜೋವಂತರು, ತೇಜಸ್ವಿಗಳು, ಅಂಥವರಿಗೆ ಅದು ದೋಷ ಅಲ್ಲ. ಯಾಕೆ? ಲೇಪ ಇಲ್ಲ, ಲೇಪ ಇಲ್ಲ. ಅಗ್ನಿ ಒಳ್ಳೆಯದನ್ನು ಸುಡ್ತದೆ, ವನ್ಹೇ ಸರ್ವಭುಜೋ ಯಥ. ಕೆಟ್ಟದ್ದನ್ನು ಸುಡ್ತದೆ. ಕೆಟ್ಟದ್ದನ್ನು ಸುಟ್ಟ ಮಾತ್ರಕ್ಕೆ ನಾಳೆ ನೀವು ಅಡಿಗೆ ಮನೆಯಲ್ಲಿ ಅಗ್ನಿಯನ್ನು ಬೆಂಕಿಯನ್ನು ತಾರದೇ ಇರ್ತೀರಾ? ಹಾಲು ಬಿಸಿ ಮಾಡಬೇಕಿದ್ರೆ ಬೆಂಕಿ ಬೇಕು. ಮಳೆ ಜೋರಾದರೆ ಸ್ನಾನ ಮಾಡಲಿಕ್ಕೆ ಬಿಸಿನೀರು ಬೇಕು. ಬೆಂಕಿ ಅದೇ ಅಮೇಧ್ಯವನ್ನು ಸುಟ್ಟಂತಹ ಬೆಂಕಿ ಅಂತ ಹೇಳಿಕೊಂಡು ಅದನ್ನು ತಾರದಿರ್ತೀರ ಮನೆಯೊಳಗಡೆ ಅಲ್ವಾ? ಅದು ನಿತ್ಯ ಶುಚಿ. ಅಗ್ನಿಶುಚಿ. ಅಗ್ನಿಶುಚಿ. ಅದಕ್ಕೆ ಯಾವತ್ತೂ ಕೂಡ ಅಶುಚಿ ಅಂತ ಇಲ್ಲ, ಎಲ್ಲವನ್ನೂ ಸುಡ್ತದೆ. ಕೆಟ್ಟದ್ದನ್ನು ಸುಟ್ಟ ಮಾತ್ರಕ್ಕೆ ಸುಡುವುದನ್ನು ಬಿಟ್ಟೋಗಿದೆ, ಅದಕ್ಕೆ ಸುಡುವುದು ಬಿಟ್ಟೋಗಿದೆ. ಕೆಟ್ಟದ್ದನ್ನು ಸುಟ್ಟಿದೆ, ಹಾಗಾಗಿ ನೋಡೋಣ ಕೈ ಹಾಕ್ತಾನೆ, ಎಂಥದ್ದಾಗಲಿಕ್ಕಿಲ್ಲ ಅಂತ ಹೇಳಿ ಕೈ ಹಾಕೋದು ಕಿಚ್ಚಿಗೆ. ಅದು ಕಚ್ಚಿ ಬಿಡ್ತದೆ. ಆಗ ಕಚ್ಚಿ ಬಿಟ್ಟಲ್ಲಿಗೆ ಎಲ್ಲವೂ ಕೂಡ ಕೊಚ್ಚಿ ಹೋಗ್ತದೆ ಒಂದು. ಹಾಗಾಗಿ ತೇಜಸ್ವಿಗಳಿಗೆ, ಮಹಾತ್ಮರಿಗೆ, ಪೂಜ್ಯರಾದವರಿಗೆ ಇಂಥದ್ದು ಯಾವುದೂ ಕೂಡ ಲೋಕ ಅಪವಾದಕ್ಕೆ
ಗುರಿಯಾದರೂ ತಪ್ಪಲ್ಲ. ಲೋಕ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ತನ್ನ ನೇರಕ್ಕೆ ಮೂಗಿನ ನೇರಕ್ಕೆ ತಾನು ಎಲ್ಲವನ್ನೂ ಕಾಣುತ್ತದೆ, ಕುದುರೆಗೆ ಪಟ್ಟಿ ಕಟ್ಟಿದ ಹಾಗೆ. ತೇಜೋವಂತರನ್ನು ಕಾಣುವ ತೇಜಸ್ಸು ಈತನಲ್ಲಿರುವುದಿಲ್ಲ. ಹಾಗಿದ್ದಾಗ ಅಂಥದ್ದೆಲ್ಲ ಪ್ರಪಂಚದಲ್ಲಿ ಘಟಿಸ್ತದೆ. ಲೋಕದ ಕಣ್ಣಿಗೆ ಅದು ಕೆಟ್ಟದಾಗಿ ಕಾಣುವುದಕ್ಕೆ ನಾವು ಹೊಣೆ ಅಲ್ಲಯ್ಯ. ಲೋಕದ ಕಣ್ಣಿಗೆ ಬೇಕಾದಾಗಿರ್ಲಿಕ್ಕೆ ಆಗ್ತದ? ರಾಮ ಹೆಂಡತಿಯನ್ನು ಕಾಡಿಗೆ ಬಿಟ್ಟ, ಲೋಕದ ಕಣ್ಣಿಗೆ ಅದು ಕೆಟ್ಟದಾಗಿ ಕಂಡಿತು. ರಾಮ, ನಿನ್ನನ್ನು ತೆಕ್ಕೊಳ್ಳುವುದಿಲ್ಲ, ರಾವಣನ ವಶದಲ್ಲಿ ನೀನಿದ್ದಿ, ಪರತಂತ್ರೀಯಳಾಗಿದ್ದಿ. ಅದರ ಅರ್ಥ ಏನು? ರಾಮ ಹಾಗೆ ಮಾಡುವುದೋ ಅಥವಾ ರಾಮ ತೆಕ್ಕೊಂಡ? ರಾವಣನ ವಶದಲ್ಲಿದ್ದವಳನ್ನು ರಾಮ ತೆಕ್ಕೊಂಡ, ರಾಮ ಬರೇ ಅಂತನ? ಸೀತೆ ತನ್ನನ್ನು ತಾನು ಶುದ್ಧ ಅಂತ ಹೇಳಿಕೊಳ್ಳುವುದಕ್ಕೆ ಅಷ್ಟೆಲ್ಲ ಬೆಂಕಿಗೆ ಆರಬೇಕಾ? ಲಕ್ಷ್ಮಣನ ಹತ್ರ ಸಿದ್ಧ ಮಾಡು ಬೆಂಕಿಯನ್ನು, ನನ್ನ ಅಶುದ್ಧತೆಯನ್ನು ತೋರಿಸ್ತೇನೆ. ಹಾಗೆಲ್ಲ ಮಾಡುವುದು ಅದು ಲೋಕಕ್ಕೆ ಅದು ರಾಂಗ್ ಮೆಸೇಜ್ ಅಲ್ವಾ? ಅಂತ ಲೋಕದ ಕಣ್ಣಿಗೆ ರಾಮನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ, ಸೀತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ, ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ, ಮಹಾತ್ಮರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಅವರು ಹಾಗೆ ಮಾಡಿದ್ದಾರೆ ಅಂತ ನೀನು ಅಥವಾ ನಾವು ಮಾಡಲಿಕ್ಕೆ ಹೋಗಬಾರ್ದು. ನೈತತ್ ಸಮಾಚಾರೇ ಜಾತು ಮನಸಾಪಿ, ಮನಸ್ಸಿನಿಂದಲೂ ಅವ ರಾಸಕ್ರೀಡೆಯನ್ನು ಆಡಿದ್ದಾನೆ ಅಂತ ಹೇಳಿಕೊಂಡು ನಾವು ಮಾಡಲಿಕ್ಕೆ ಮನಸ್ಸಿನಿಂದಲೂ ಮಾಡಲಿಕ್ಕಿಲ್ಲ, ಕೃತಿಯಿಂದಂತೂ ಇಲ್ಲವೇ ಇಲ್ಲ. 16,108 ಮಂದಿ ಕನ್ಯೆಯರನ್ನು ಮದುವೆ ಆದ, ತಪ್ಪಲ್ವ ಅದು? ನಮಗೆ ಒಂದನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಅವ ಅಷ್ಟನ್ನೂ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದ ಒಂದು. ಇನ್ನೊಂದು, ಅವ ಮದುವೆ ಆದ್ದಲ್ಲ, ಅವರು ಮದುವೆ ಆದದ್ದು. ಇದಕ್ಕೆ ನೀವು ಹೇಗೆ ಅರ್ಥ ಮಾಡ್ತೀರಿ ಗೊತ್ತಿಲ್ಲ. ಹಾಗಾಗಿ ಅವರು ಮಾಡಿದ್ದಾರೆ ಅಂತ, ಕೃಷ್ಣ ಮಾಡಿದ್ದಾನೆ ಅಂತ, ರಾಮ ಮಾಡಿದ್ದಾನೆ ಅಂತ ನಾವು ಮಾಡಲಿಕ್ಕಾಗುವುದಿಲ್ಲ. ಕೆಲವೊಂದಷ್ಟು ವಿಷಯಗಳನ್ನು ಒಂದು ವೇಳೆ ಮಾಡಿದೆವು ಅಂತಾದರೆ ವಿನಶ್ಯತಿ, ಬುದ್ಧಿ ಕೆಟ್ಟು ಮಾಡಲಿಕ್ಕೆ ಹೊರಟೆವು ಅಂತಾದರೆ ವಿನಶ್ಯತಿ. ಸಮುದ್ರ ಮಥನದ ಕಾಲದಲ್ಲಿ ಶಿವ ವಿಷವನ್ನು ಕುಡಿದ, ಎಂತ ಆಗುವುದಿಲ್ಲ, ಹಾಗಾದ್ರೆ ನಾನು ಕುಡಿತೇನೆ ಅಂತ ಹೊರಟ್ರೆ ಏನಾದೀತೋ ಅದೇ ಆಗ್ತದೆ. ಆದ ಕಾರಣ ಈಶ್ವರಾಣ ವಚಸ್ಸತ್ಯಂ, ರಾಮ ಏನು ಹೇಳಿದ್ದಾನೆ, ಕೃಷ್ಣ ಏನು ಹೇಳಿದ್ದಾನೆ ಅದು ಆಚರಣೆಗೆ ಯೋಗ್ಯ. ರಾಮನ ಒಂದಷ್ಟು ನಡೆಗಳು ಆಚರಣೆಗೆ ಯೋಗ್ಯ. ತಥೈವ ಆಚರಿತಂತತ್ ಕ್ವಚಿತ್ 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 ನೋಡಿ, ಕ್ವಚಿತ್ ಕೃಷ್ಣನ ನಡೆಯೂ ಸ್ವೀಕಾರ್ಯವೇ, ಕ್ವಚಿತ್ ಕೆಲವು ಕಡೆ ಮಾತ್ರ. ರಾಮನ ಒಂದಷ್ಟು ಸುಮಾರಷ್ಟು ನಡೆಗಳು ಆಚರಣೀಯವಾದ್ದು, ನುಡಿಗಳೂ ಆಚರಣೀಯವಾದ್ದು. ಕೆಲವೊಂದಷ್ಟು ಕಡೆ ಅವನ ನುಡಿದದ್ದು ಕಡಿಮೆ, ಅವನ ನಡೆದದ್ದು ಜಾಸ್ತಿ. ತೇಷಾಂ ಯತ್ಸ್ವವಚೋ ಯುಕ್ತಂ ಬುದ್ಧಿಮಾನ್, ನಮಗೆ ಬುದ್ಧಿ ಉಂಟೋ, ಅವರು ಹೇಳಿದ್ದನ್ನು ಆಚರಣೆ ಮಾಡಿದ್ರೆ ಆಯಿತು. ಅಥವಾ ಅವರ ನಡೆ ನಮಗೆ ಆಚರಣೆಗೆ ಯೋಗ್ಯವೋ, ಎಷ್ಟು ಸಾಧ್ಯವೋ ಅಷ್ಟು ಆಚರಣೆ ಮಾಡುವುದು. ಅವ ಮಾಡಿದ್ದಾನೆ ಅಂತ ನಾವು ಮಾಡುವುದಲ್ಲ, ಅವ ಹೇಳಿದ್ದನ್ನು ಮಾಡುವುದು ಪ್ರಧಾನವಾಗಿ. ಹಾಗಾಗಿ ಇದರ ವಿಷಯ ಹೀಗೆ. ಯಾಕೆ ಕೇಳಿದರೆ, ನಾವು ಸಾಕ್ಷಾತ್ ಭಗವಂತ ಅನುಗ್ರಹಾಯ ಭೂತಾನಾಂ, ಪ್ರಪಂಚಕ್ಕೆಲ್ಲ ಅನುಗ್ರಹ ಮಾಡುವುದಕ್ಕೆ ಬೇಕಾಗಿ ಅವ ತನ್ನನ್ನು ತಾನು ಮಾನುಷ ರೂಪದಲ್ಲಿ ವ್ಯಕ್ತಪಡಿಸಿದ್ದಾನೆ. ಅದಕ್ಕೆ ಬೇಕಾಗಿ ಮಾನುಷವಾದಂತಹ ಕ್ರೀಡೆಗಳು. ದೇವರಾಗ ಮಾಡಲಿಕ್ಕಾಗ್ತದ? ಬಂದು ಯದ್ಯದ ಆಚರತಿ ಶ್ರೇಷ್ಠ, ಅವನೇ ಹೇಳಿದ್ದಲ್ವ, ತತ್ತದೇ ಇತರೇ ಜನ. ನಾವು ಹಾಗೆ ಮಾಡದಿದ್ದರೆ ಮತ್ತೆ ಲೋಕದಲ್ಲಿ ದೊಡ್ಡ ಮನುಷ್ಯರು ಹೇಗೆ ಆಚರಣೆ ಮಾಡ್ತಾರೆ ಅದನ್ನು ಸಣ್ಣವರು ಆಚರಣೆ ಮಾಡಬೇಕು. ಹಾಗಾಗಿ ಅಪ್ಪ ಜಪ ಮಾಡಬೇಕು, ಇಲ್ಲದ್ರೆ ಮಗ ಜಪ ಮಾಡ್ತಾನ. ಮಗ ದೇವರನ್ನ ಜಪ ಮಾಡಲಿಕ್ಕೆ ಅಪ್ಪನೇ ಮಾಡುವುದಿಲ್ಲ, ಅಪ್ಪ ಜನಿವಾರ ಹಾಕುವುದಿಲ್ಲ, ಮತ್ತು ಮಗ ಹಾಕ್ತಾನ. ಉಪನಯನ ಸಿಕ್ಕಲಿಕ್ಕೆ ಇಲ್ಲ ಆ ಮಗ. ಅಪ್ಪನನ್ನು ನೋಡಿದ್ದ ನಾವು, ಅಪ್ಪನ ಶರೀರದಲ್ಲಿ ಜನಿವಾರ ಇಲ್ಲ, ಮತ್ತು ಇನ್ನು ನಾನೆಂತ ಜನಿವಾರ ಹಾಕೋದು, ಸೂಪ್ ಮಾಡಿದೆ. ಯದ್ಯದಾಚರತೆ ಶ್ರೇಷ್ಠ,
ಮಗನಿಗೆ ಅಪ್ಪ ಶ್ರೇಷ್ಠ ಅಲ್ವಾ? ಅಪ್ಪ ಹೇಗೆ ಮಾಡ್ತಾನೆ ಅದನ್ನು ಮಗ ಮಾಡ್ತಾನೆ, ಅಮ್ಮ ಹೇಗೆ ಮಾಡ್ತಾಳೆ ಅದನ್ನು ಮಗಳು ಆಚರಣೆ ಮಾಡ್ತಾಳೆ. ಇದು ಲೋಕ ನಿಯಮ ಇದು. ಹಾಗಾಗಿ ನೀ ತಲೆಬಿಸಿ ಮಾಡಬೇಡ. ಹೌದು ಅಂತ ಆಯಿತು. ಸರಿ, ಇಷ್ಟು ಹೊತ್ತಿಗಾಗುವಾಗ ಈ ಕೃಷ್ಣ ಬಲರಾಮರು ವೃಂದಾವನದಲ್ಲಿ ಬೆಳೀತಾ ಇದ್ದಾರೆ ಅನ್ನುವ ಸುದ್ದಿ ನಮ್ಮ ಯಜಮಾನರಿಗೆ ಗೊತ್ತಾಯಿತು, ಕಂಸನಿಗೆ ಗೊತ್ತಾಯಿತು. ಕಂಸನಿಗೆ ಅಲ್ಲಿ ಕೆಲವೆಲ್ಲ ಪ್ರಕರಣಗಳು ಅವನ ಕಿವಿಗೆ ಬಿತ್ತು, ಸುದ್ದಿ ವಾರ್ತೆ. ಏನಾದರೂ ಮಾಡಿ ಕೃಷ್ಣ ಬಲರಾಮರನ್ನು ನಾಶ ಮಾಡಬೇಕು, ಅದಕ್ಕೋಸ್ಕರ ನಾಡಿದ್ದು ಚತುರ್ದಶಿಗೆ, ಚತುರ್ದಶಿಗೇನು ಧನುರ್ಯಾಗ, ಬಿಲ್ಲ ಹಬ್ಬ, ಅದನ್ನು ಸಿದ್ಧಗೊಳಿಸಬೇಕು. ಒಂದು ರಂಗಮಂಟಪ ಸಿದ್ಧ ಆಗಬೇಕು. ಅಲ್ಲಿಗೆ ಕೃಷ್ಣ ಬಲರಾಮರನ್ನು ಬರಲಿಕ್ಕೆ ಹೇಳಬೇಕು. ಆ ರಂಗಮಂಟಪದಲ್ಲಿ ಕೃಷ್ಣ ಬಲರಾಮರನ್ನು ಸಾಯಿಸಬೇಕು. ಎಲ್ಲ ಸಿದ್ಧ ಮಾಡಿ ಅಂತ ಅವನ ಆ ಒಂದು ಗ್ರೂಪ್, ದೊಡ್ಡ ಗ್ರೂಪಿಸಮ್ ಅದು, ಅವರಿಗೆ ಆಜ್ಞೆ ಮಾಡಿ ಮಂತ್ರಿಯಾದ ಅಕ್ರೂರನನ್ನು ಬಳಿಗೆ ಕರೆದ. ನೋಡಪ್ಪ ಅಕ್ರೂರ, ನೀ ಒಳ್ಳೆ ಮನುಷ್ಯ, ನೀವೊಂದು ಕೆಲಸ ಮಾಡಬೇಕೀಗ. ನೇರವಾಗಿ ಅಲ್ಲಿ ಗೋಕುಲಕ್ಕೆ ಹೋಗಬೇಕು, ಕೃಷ್ಣ ಬಲರಾಮರು ಇರುವಲ್ಲಿಗೆ ಹೋಗಬೇಕು. ಅವರನ್ನು ನಾಡಿದ್ದಿಗೆ ಚತುರ್ದಶಿಗೆ ಬಿಲ್ಲ ಹಬ್ಬ ಅಂತ ಮಾವಯ್ಯ ತೀರ್ಮಾನ ಮಾಡಿದ್ದಾನೆ, ಹಾಗೆ ನೀವೆಲ್ಲ ಬರಬೇಕಂತೆ ಅಂತ ಹೋಗಿ ಹೇಳಬೇಕು. ಮತ್ತು ಅವ ಬಂದ ಮೇಲೆ ನಾವು ಬರುವಾಗ ಅಲ್ಲಿಂದಲೇ ಮಹಾದ್ವಾರದಿಂದಲೇ ವ್ಯವಸ್ಥೆಗಳು ಅಂಥದ್ದಕ್ಕೆ ಸ್ವಾಗತಿಸುವುದಕ್ಕೆ, ಅದು ಏನೇನು ಸ್ವಾಗತ ಅಂತ ನೋಡುವ. ಮತ್ತೆ ಅಲ್ಲಿಂದ ಬಂದು ಇಲ್ಲಿ ಅವನಿಗೆ ಗೊತ್ತಾಗಲಿಕ್ಕಿಲ್ಲ, ನನಗೆ ಗುರು ಜರಾಸಂಧ, ಮೈಂದ ದ್ವಿಯುಧರೆಲ್ಲ ಇದ್ದಾರೆ ಒಟ್ಟಿಗೆ ಸ್ನೇಹಿತರು, ಅವರೆಲ್ಲ ಬರ್ತಾರೆ. ಬಂದು ಈ ಕೃಷ್ಣ ಬಲರಾಮರನ್ನು ನಾವು ಸಾಯಿಸಬೇಕು. ಆಮೇಲೆ ನನ್ನ ಅಪ್ಪಯ್ಯ ಇವರನ್ನು ಸಾಯಿಸಿದ ಮೇಲೆ ಮತ್ತೆ ಅಪ್ಪಯ್ಯನನ್ನು ತಲೆ ಕಡಿಯು ದೊಡ್ಡ ಸಂಗತಿಯೇ ಅಲ್ಲ. ಈಗ ಸಣ್ಣ ಕತ್ತಿ ಸಾಕು. ವಸುದೇವ ದೇವಕ್ಕೆ ಅವರನ್ನು ಮತ್ತೆ ಇಲ್ಲಿ ಊರಲ್ಲಿ ಇರಲಿಕ್ಕೆ ಬಿಡಲಿಕ್ಕಿಲ್ಲ. ಅದು ನೋಡುವ ಏನಾಗ್ತದೆ ಅಂತ. ಹಾಗಾಗಿ ನೀನು ಹೋಗಬೇಕು, ಗೋಕುಲಕ್ಕೆ ಹೋಗಿ ಕೃಷ್ಣ ಬಲರಾಮನ ಕರ್ಕೊಂಡು ಬರಬೇಕು. ಸರಿ, ಅಕ್ರೂರನಿಗೆ ಅನಿಸಿತು ಇದು ವಿನಾಶಕಾಲಕ್ಕೆ ಬರುವ ವಿಪರೀತ ಬುದ್ಧಿ ಅಂತ. ಆಗಲಿ, ಕೃಷ್ಣನ ಸಂಕಲ್ಪ ಏನಿದೆ ಅಂತ ಯಾರಿಗೆ ಗೊತ್ತು, ಎಲ್ಲೆಲ್ಲಿ ಏನೆಲ್ಲ ಅವ ಸಂಕಲ್ಪ ಮಾಡಿಕೊಂಡಿದ್ದಾನೆ ಅಂತ ಹೇಳಿ ಅವತ್ತು ರಾತ್ರಿ ಅಲ್ಲೇ ಮಲಗಿದ ಅಕ್ರೂರ. ಎಲ್ಲ ಆಲೋಚನೆ ಮಾಡ್ತಾ ಇದ್ದ ನಾಳೆ ಹೊರಡುವುದು ಅಂತ. ಅಲ್ಲಿಗೆ ಕೃಷ್ಣ ಬಲರಾಮರು ಇರುವಲ್ಲಿಗೆ ವೃಂದಾವನಕ್ಕೆ. ಮರು ದಿವಸ ಬೇಗ ಎದ್ದ, ಜಪ ಎಲ್ಲ ಮಾಡಿದ. ಜಪ ಮಾಡದೆ ಎಲ್ಲಿಗೂ ಹೊರಡಲಿಕ್ಕಿಲ್ಲಲ್ಲ, ಜಪ ಮಾಡಬೇಕು. ರಥವನ್ನೇರಿ ವೃಂದಾವನದ ದಿಕ್ಕಿನತ್ತ ಸಾಕ್ತಾ ಇದ್ದಾನೆ ರಥದಲ್ಲಿ. ಮನಸ್ಸಿಗೊಂದು ಆಲೋಚನೆ ಬಂತು, ಕೃಷ್ಣ ಬಲರಾಮರನ್ನು ಕರ್ಕೊಂಡು ಬರಲಿಕ್ಕೆ ನಾ ಹೋಗುವುದು. ಎಂಥದೋ ಒಂದು ಲಹರಿ ಹುಟ್ಟುವುದಕ್ಕೆ ಶುರುವಾಯಿತು ಮನಸ್ಸಿನಲ್ಲಿಯೇ. ರಥ ಅದರಷ್ಟಕ್ಕೆ ಹೋಗ್ತಾ ಉಂಟು, ಆಲೋಚನೆ ಬೇರೆ ಮನಸ್ಸಿನಲ್ಲಿ. ಏನಂತೆ, ಭಕ್ತಿಂ ಪರಾಮುಪಗತಃ ಏವಮೇತದಚಿಂತಯತ್. ಕೃಷ್ಣನ ಮೇಲೆ ಆ ಹೊತ್ತಿನಲ್ಲಿ ಒಂದು ಭಕ್ತಿ ಬಂತು, ಅದ್ಭುತವಾದ ಭಕ್ತಿ. ಆ ಭಕ್ತಿಯಲ್ಲಿ ಅವನಷ್ಟಕ್ಕೆ ಮಾತಾಡುವುದಕ್ಕೆ ತೊಡಗ್ತಾನೆ. ಕೃಷ್ಣ ಬಲರಾಮರನ್ನು ನಾನು ನೋಡುವುದಕ್ಕೆ ಹೋಗುವುದೇ, ನನ್ನ ಯಜಮಾನನಾದಂತಹ ಕಂಸ ಕಳುಹಿಸಿದ್ದು, ಹೋಗು ಅಂತ. ಕೃಷ್ಣ ಬಲರಾಮರನ್ನು ನಾನು ನೋಡುವಷ್ಟು ಭಾಗ್ಯವಂತನೇ. ನಾನು ಅಂಥದ್ದು ಏನು ಭಾಗ್ಯದ ಕೆಲಸವನ್ನು ಮಾಡಿದ್ದೇನೆ, ಸತ್ಕರ್ಮಗಳನ್ನು ಮಾಡಿದ್ದೇನೆ. ಕಿಂ ಮಯಾಚರಿತಂ ಭದ್ರಂ. ತಪಸ್ಸು ಮಾಡಿದರೆ ಮಾತ್ರ ಅವ ಸಿಕ್ಕುವುದಲ್ವ. ಈ ಅಕ್ರೂರ ಏನು ತಪಸ್ಸು ಮಾಡಿದ್ದಾನೆ, ಕಿಂತಪ್ತಂ ಪರಂ. ಅಥವಾ ಏನಾದರೂ
ದಾನ ಧರ್ಮಾದಿಗಳನ್ನು ಮಾಡಿದವನೇ ಅಕ್ರೂರ. ನನ್ನ ಜೀವನದಲ್ಲಿ ನಾನು ಯಾರಿಗೂ ಕೊಟ್ಟವನಲ್ಲ, ಹಾಗೆಂತ ಯಾರ ಕೈಯಿಂದಲೂ ತೆಕ್ಕೊಂಡದ್ದು ಇಲ್ಲ. ಆದರೂ ಕೂಡ ಇವತ್ತು ನಾನು ಆ ಕೃಷ್ಣನನ್ನು ನೋಡುವುದಕ್ಕೆ ಹೋಗ್ತಾ ಇದ್ದೇನೆ. ನಾನು ನೋಡ್ತೇನೆ ಇವತ್ತು ಕೃಷ್ಣನನ್ನು. ಇಲ್ಲ, ನನಗೆ ಕೃಷ್ಣ ದರ್ಶನ ಇವತ್ತು ಆಗಲಿಕ್ಕಿಲ್ಲ. ಆ ಯೋಗಿಗಳೆಲ್ಲ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿಯೂ ಸಿಗದೇ ಇರುವಂತಹ ಆ ಕೃಷ್ಣ ಇವತ್ತು ಕೇವಲ ಏನೂ ಮಾಡದಂತಹ, ಏನೂ ಆಚರಣೆ ಮಾಡದಂತಹ ಅಕ್ರೂರನ ಪಾಲಿಗೆ ಕೃಷ್ಣ ದರ್ಶನ ಆಗ್ತದೆ. ದುರ್ಲಭಂ ಮನ್ಯೆ, ಸಾಧ್ಯ ಇಲ್ಲ ಇವತ್ತು. ಇಲ್ಲ ಇಲ್ಲ ಇಲ್ಲ, ಸಾಧ್ಯ ಆಗ್ತದೆ. ಅಧಮನಾದರೂ ಕೂಡ ನನ್ನ ಜೀವನದಲ್ಲಿ ಇವತ್ತು ಕೃಷ್ಣ ದರ್ಶನ ಆಗುವಂತಹ ಭಾಗ್ಯ ಮರದಂತೆ ಬೆಳೀತಾ ಇದೆ. ಯಾವತ್ತಾದರೂ ಒಂದು ದಿವಸ ಕೃಷ್ಣ ದರ್ಶನ ಆಗಲೇಬೇಕಲ್ಲ. ಇವತ್ತೇ ನಾನು ಅದನ್ನು ಕಂಡುಕೊಳ್ಳುವಂತಹ ಸೌಭಾಗ್ಯ ನನ್ನ ಎದುರಿಗಿದೆ. ಇವತ್ತು ಹೋಗಿ ನಾನು ಕೃಷ್ಣ ಬಲರಾಮರನ್ನು ನೋಡ್ತೇನೆ. ಅವರನ್ನು ನೋಡಿದಲ್ಲಿಗೆ ನನ್ನ ಎಲ್ಲ ಅಮಂಗಲಗಳು ನಿವಾರಣೆಯಾಗ್ತವೆ. ಮಮಾದ್ಯಾಮಂಗಲನ್ನಷ್ಟಂ, ಬಹುದೊಡ್ಡದಾದಂತಹ ಫಲ ನನಗೆ ಅನುಗ್ರಹ ರೂಪದಲ್ಲಿ ಬರ್ತದೆ. ಇವತ್ತು ಹೋಗಿ ನಾನು ಸಮಸ್ತ ಪ್ರಪಂಚದ ಯೋಗಿಗಳೆಲ್ಲ ತಪಸ್ಸಿನ ಮೂಲಕ ಯಾವ ಶ್ರೀಕೃಷ್ಣನ ಶ್ರೀಪಾದವನ್ನು ತಮ್ಮ ಹೃದಯದಲ್ಲಿ ಧರಿಸಿಕೊಂಡಿದ್ದಾರೆ, ಅಂತಹ ಯೋಗಿಗಳು ಹೃದಯದಲ್ಲಿ ಧರಿಸಿಕೊಂಡಿರುವಂತಹ ಶ್ರೀಕೃಷ್ಣನ ದಿವ್ಯ ಚರಣಗಳನ್ನು ನಾನು ಹೋಗಿ ಇವತ್ತು ನಮಸ್ಕರಿಸ್ತೇನೆ. ನನ್ನ ಜೀವನಕ್ಕೆ ಬಂದಂತಹ ಇಂತಹ ಸೌಭಾಗ್ಯ. ಇದು ಬರುವುದಕ್ಕೆ ಕಾರಣ ಆ ಕಂಸ ತಾನೆ. ಆ ಕಂಸನಿಗೆ ನಾನು ಒಂದು ವಿಶೇಷವಾದಂತಹ ಧನ್ಯವಾದಗಳನ್ನು ಸಮರ್ಪಿಸಬೇಕು. ಇವತ್ತು ಹೋಗಿ ಇವತ್ತು ಆ ಕೃಷ್ಣನ ಅಮೋಘವಾದಂತಹ ಕೋಮಲವಾದಂತಹ ಆ ದಿವ್ಯ ಪಾದಗಳನ್ನು ನಾನು ಕಾಣ್ತೇನೆ. ದ್ರಕ್ಷ್ಯೇಂಘ್ರಿ ಪದ್ಮಂ. ಯಾವ ಸ್ವರೂಪ ಅದು? ಬ್ರಹ್ಮ ವಿಷ್ಣು ಮಹೇಶ್ವರರೇ ಮೊದಲಾದಂತಹ ಮಹಾತ್ಮರು, ಸನಕಾದಿ ಯೋಗಿಗಳು ಎಲ್ಲರೂ ಕೂಡ ಆರಾಧನೆ ಮಾಡಿದಂತಹ ದಿವ್ಯ ಸ್ವರೂಪ. ಯಾವ ಗೋಪಿಕೆಯರೆಲ್ಲ ನಿರಂತರವಾಗಿ ಆರಾಧನೆ ಮಾಡುತ್ತಾ ಶ್ರೀಕೃಷ್ಣನ ಮುಖಕಮಲದಲ್ಲಿರುವಂತಹ ಯಾವ ಅಂಗರಾಗಾದಿಗಳು ಗೋಪಿಕೆಯರ ಶರೀರಕ್ಕೆ ಅಂಟಿಕೊಂಡಿತ್ತು, ಅಂತಹ ಆ ಪರಮ ಪವಿತ್ರಾತ್ಮೆಯರಾದಂತಹ ಗೋಪಿಕೆಯರು ಅದಾಗುವುದಕ್ಕೆ ಅನುಗ್ರಹಿಸಿದಂತಹ ಕೃಷ್ಣನನ್ನು ನಾನಿವತ್ತು ಕಾಣುತ್ತೇನೆ. ದ್ರಕ್ಷಾಮಿ ನೂನಂ, ಬೇಗ ಕಾಣ್ತೇನೆ ನಾನು ಇವತ್ತು. ಸುಕಪೋಲ ನಾಸಿಕಂ, ಆಹಾ, ಅದೆಂತಹ ಕಪೋಲ ಅದು! ಆ ಕೆನ್ನೆ, ಮುಗ್ಧವಾದಂತಹ ಕೆನ್ನೆ, ಕೋಮಲವಾದಂತಹ ಕೆನ್ನೆ, ಅತ್ಯಂತ ಪ್ರಕಾಶಮಾನವಾದಂತಹ ಕೆನ್ನೆ, ಸುಕಪೋಲ ನಾಸಿಕಂ. ಮೂಗಿನಲ್ಲಿ ಅದೆಂತಹ ಒಂದು ವೈಶಿಷ್ಟ್ಯ, ಅದೆಂತಹ ಆಕರ್ಷಣೆ! ಮುಖದಲ್ಲಿ ಮುಗುಳು ನಗೆ. ನೋಡಿದ ತತ್ಕ್ಷಣ ಆ ಮುಖದಲ್ಲಿ ಏನೋ ಒಂದು ಎಲ್ಲವನ್ನು ತುಂಬಿಕೊಂಡಂತಹ ಒಂದು ಸ್ವರೂಪ. ಹೌದು, ನಾನು ಅಂದುಕೊಂಡಿದ್ದು ಸತ್ಯ ಆಗ್ತಾ ಉಂಟು. ಅದು ಆ ಮೃಗಗಳೆಲ್ಲ ಪ್ರದಕ್ಷಿಣೆ ಬರ್ತಾ ಇವೆ ನನಗೆ. ಶುಭ ಶಕುನಗಳು, ಶುಭ ಸಂಕೇತಗಳು ಅಲ್ಲಲ್ಲಿ ಕಾಣ್ತಾ ಇವೆ. ಎಂಥವನನ್ನು ನೋಡುವುದಕ್ಕೆ ಹೋಗ್ತಾನೆ. ಹಾಗಾದರೆ ಯಾವಾಗ ಭೂಮಿಯ ಭಾರವನ್ನು ಕಳೆಯುವುದಕ್ಕೋಸ್ಕರ ಸಾಕ್ಷಾತ್ ನಿರಾಕಾರಿಯಾದಂತಹ, ನಿರ್ಗುಣನಾದಂತಹ, ನಿಷ್ಕಳಂಕನಾದಂತಹ ಆ ಭಗವಂತ ಮಾನುಷ ರೂಪದಲ್ಲಿ ಅವತರಿಸಿ ಇಂದು ವೃಂದಾವನದಲ್ಲಿದ್ದಾನೆ. ಅಂತಹ ಕೃಷ್ಣನನ್ನು ನೋಡುವಂತಹ ಸೌಭಾಗ್ಯ ನನ್ನ ಜೀವನದಲ್ಲಿ ಇವತ್ತು ಬಂದಿದೆ ಅಂತಾದರೆ ನಾನೆಷ್ಟು ಧನ್ಯ. ನೇರವಾಗಿ ಹೋಗಿ ಇವತ್ತು ನಾನು ನೋಡಿಯೇ ಸಿದ್ಧ. ದಣಿಯುವಷ್ಟು ನೋಡ್ತೇನೆ. ಈ ಶರೀರ ಅವನ ಶ್ರೀಪಾದದಲ್ಲಿ ಬಿದ್ದು ಹೋದರೂ ತೊಂದರೆ ಇಲ್ಲ. ಮತ್ತೆ ನಾನು ನೋಡುವುದಕ್ಕೆ ಬಯಸ್ತೇನೆ. ಇವತ್ತು ಹೋಗಿ ಕೂಡಲೇ ರಥದಿಂದಿಳಿದು ಆ ಶ್ರೀಕೃಷ್ಣ ಬಲರಾಮರು
ಬಹಳ ಬಹಳ ಸುಂದರವಾಗಿ ಕಾಣ್ತಾರೆ. ಅಂತಹ ಸ್ವರೂಪದ ಎದುರು ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ಅಪ್ಯಂಘ್ರಿ ಮೂಲೆ ಶರಣಾಗತನಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದಂತಹ ನನ್ನನ್ನು ಆ ಕೃಷ್ಣ ಎಬ್ಬಿಸಿ ಅವನ ದಿವ್ಯವಾದಂತಹ ಕೋಮಲವಾದಂತಹ ಸಕಲ ಪಾಪಹರವಾದಂತಹ ಕೈಯನ್ನು ನನ್ನ ತಲೆಯ ಮೇಲೆ ಇಡ್ತಾನೆ. ಇಡುವಂತಹ ಕಾಲಕ್ಕೆ ನನ್ನ ಜೀವನದಲ್ಲಿ ನಾನು ಅಭಯವನ್ನು ಪಡೆದೆ. ನಾ ಈವರೆಗೆ ಮಾಡಿದಂತಹ ಜ್ಞಾತಾಜ್ಞಾತವಾದಂತಹ ಸಕಲ ಪಾಪಗಳೂ ಕೂಡ ನಿವೃತ್ತವಾಗಿ ಹೋಗ್ತವೆ. ಇಲ್ಲ, ಕಂಸನ ಕಡೆಯಿಂದ ಬಂದದ್ದು ಅಂತ ಹೇಳುವ ಭಾವದಲ್ಲಿ ನನ್ನನ್ನು ಉಪೇಕ್ಷಿಸಿಯಾನೆ. ಆ ದೇವರಿಗೆ ಎಲ್ಲಿಯ ಸಂಬಂಧ, ದೇವರಿಗೆ ಎಲ್ಲಿಯ ಮಿತ್ರತ್ವ? ಅವನಿಗೆ ಯಾರೂ ದ್ವೇಷಿಗಳಿಲ್ಲ, ಮಿತ್ರರೂ ಇಲ್ಲ, ಅಪ್ಪಮ್ಮ ಇಲ್ಲ, ಯಾವ ಬಂಧವೂ ಇಲ್ಲ ಅಂತ ಆಗುವಾಗ ಎಲ್ಲರನ್ನೂ ಕೂಡ ಅಮಲೇನ ಚಕ್ಷುಷ ಈಕ್ಷತಿ, ಶುದ್ಧವಾದಂತಹ ಭಾವದಿಂದ ಕೃಷ್ಣ ನೋಡ್ತಾನೆ. ಹಾಗಿರುವಾಗ ಅಂಥದ್ದು ಏನಿಲ್ಲ. ಅವನ ಶ್ರೀಪಾದದ ಮೂಲದಲ್ಲಿ ಪತಿತನಾದಂತಹ ನನ್ನನ್ನು ಎದ್ದೇಳಿಸಿ ಅವನ ದಿವ್ಯವಾದಂತಹ ಹಸ್ತಗಳಿಂದ ನನ್ನನ್ನು ಗಟ್ಟಿಯಾಗಿ ಆಲಂಗಿಸಿ ಬಿಡ್ತಾನೆ. ಅದೆಂತಹ ಸ್ಪರ್ಶ ಸುಖ ಅದು! ಕೃಷ್ಣನ ದಿವ್ಯ ಸ್ವರೂಪದ ದರ್ಶನವೇ ನನಗೆ ಆಗ್ತದೆ. ಅಂಥದ್ದರಲ್ಲಿ ಅಪ್ಪಿ ನನ್ನನ್ನು ಹಿಡ್ಕೊಂಡಲ್ಲಿಗೆ ದೌರ್ಭ್ಯಾಂ ಬೃಹದ್ಭ್ಯಾಂ ಪರಿರಪ್ಸ್ಯಥೇತಮಾಂ. ನನ್ನ ಈ ದೇಹಕ್ಕಾಗ ಸಾರ್ಥಕತೆ ಬರ್ತದೆ. ನನ್ನ ದೇಹ ಅತ್ಯಂತ ಪುಣ್ಯವಾದಂತಹ ಶರೀರವಾಗಿ ರೂಪುಗೊಳ್ಳುತ್ತದೆ. ಅವನ ಶರೀರದ ಅಪ್ಪುವಿಕೆಯ ಒಳಗಡೆ ನಾನು ಸಿಕ್ಕಿದಾಗ ಸಕಲ ಜನ್ಮ ಮರಣಗಳ ಸುಳಿಯಿಂದ ಬಿಟ್ಟ ಹಾಗೆ ನನ್ನ ಜೀವನದಲ್ಲಿ ಅನುಭವ ಬರ್ತದೆ. ಹುಟ್ಟಿದವರು ಮಾಡಬೇಕಾದಂತಹ ಪ್ರತಿಯೊಂದು ಕರ್ತವ್ಯವೂ ಇದೆ ತಾನೆ. ಜನ್ಮಭೃತ ಮಹೀಯಸ. ಅವನ ಅಣ್ಣ ಬಲರಾಮ ನಮಸ್ಕರಿಸಿದ ಕಾಲಕ್ಕೆ ಮಾಂ ಅವನತಂ ಸ್ಮಯನ್ ಪರಿಶ್ಯ ಮುಗುಳು ನಗುತ್ತಾ ನನ್ನನ್ನು ಗಟ್ಟಿಯಾಗಿ ಆಲಂಗಿಸಿ ನನ್ನ ಕೈಯನ್ನು ಹಿಡ್ಕೊಂಡು ಚಿಕ್ಕಪ್ಪ ಬಾ ಮನೆಯ ಒಳಗೆ ಅಂತ ಕರ್ಕೊಂಡು ಹೋಗ್ತಾನೆ. ಕಂಸನ ವಿಷಯಕವಾಗಿ ಯೋಗಕ್ಷೇಮವನ್ನು ವಿಚಾರಿಸ್ತಾನೆ. ಆಹಾ ಆಹಾ, ನಾನು ಧನ್ಯನಾದೆ, ನನ್ನ ಜೀವನದಲ್ಲಿ ನಾನು ಹುಟ್ಟಿದ್ದು ಸಾರ್ಥಕ ಆಯಿತು ಅಂತ ಹೇಳಿ ಆಲೋಚನೆ ಮಾಡ್ತಾ 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 ಅದೇ ಕೃಷ್ಣ ಲಹರಿಯಲ್ಲಿ ಬರ್ತಾ ಇರುವಾಗ ಗೋಕುಲಕ್ಕೆ ತಲುಪಿದ್ದೇ ಗೊತ್ತಾಗಲಿಲ್ಲ. ಸಾಯಂಕಾಲ ಆಗಿದೆ. ನೋಡ್ತಾನೆ ಭೂಮಿಯಲ್ಲಿ ಇದು ಕೃಷ್ಣ ನಡೆದಾಡಿದಂತಹ ಹೆಜ್ಜೆಗಳಲ್ವೇ? ಅದು ಕಮಲದ ಚಿಹ್ನೆ, ಧ್ವಜದ ಚಿಹ್ನೆ, ವಜ್ರದ ಚಿಹ್ನೆ, ಯವದ ಚಿಹ್ನೆ ಅವನ ಕಾಲಿನ ಅಡಿಯಲ್ಲಿ ಉಂಟಂತೆ. ಹಾಗಾದರೆ ಅದು ಕೃಷ್ಣನೇ ನಡೆದಾಡಿದಂತಹ ಜಾಗ, ಅದೇ ಮಣ್ಣು ಅಂತ ಆದರೆ ನಾನು ಏನು ರಥದಲ್ಲಿ ಏರುವಷ್ಟು ನಾನು ಯೋಗ್ಯತಾವಂತನೇ? ನಾನು ಅಯೋಗ್ಯ. ಹಾಗಿದ್ದಾಗ ನಾನು ಆ ಯೋಗ್ಯತೆಯನ್ನು ಪಡಿಬೇಕು ಅಂತಾದರೆ ರಥದಿಂದ ಇಳಿಬೇಕು. ಆ ದಿವ್ಯವಾದಂತಹ ಶ್ರೀ ಪ್ರಸಾದ ಮೃತ್ತಿಕಾ ಪ್ರಸಾದದಲ್ಲಿ ಹೊರಳಬೇಕು ಅಂತ ಹೇಳಿ ರಥದಿಂದ ಧುಮುಕ್ತಾನೆ. ಧುಮುಕಿ ಆ ಕೃಷ್ಣನ ಆ ಚರಣದ ಚಿಹ್ನೆ ಇರುವಂತಹ ಆ ಮಣ್ಣಿನಲ್ಲಿ ಇದು ಕೃಷ್ಣ ನಡೆದಾಡಿದಂತಹ ಮಣ್ಣು ಅಂತ ಹೇಳಿ ಹೊರಳಾಡ್ತಾನೆ. ಕೃಷ್ಣ ನಡೆದಾಡಿದ ಭೂಮಿಯಲ್ಲಿ ಅಕ್ರೂರ ಹೊರಳಾಡ್ತಾನೆ. ಹೊರಳಾಡಿದ ಆ ಅಲ್ಲಿದ್ದಂತಹ ಮಣ್ಣನ್ನು ಮುಖಕ್ಕಿಡೀ ಒರೆಸಿಕೊಂಡ. ಎಂತಹ ಒಂದು ಪವಿತ್ರವಾದಂತಹ ಭಾವ. ಅಲ್ಲಿಂದ ಮುಂದೆ ಹೋಗ್ತಾನೆ. ರಥದಲ್ಲಿ ಹತ್ತಿ ಮುಂದೆ ಹೋದಾಗ ಕಾಣ್ತದೆ ಸೊಂಟಕ್ಕೆ ಶಾಲನ್ನು ಕಟ್ಟಿ ಎಂಥ ಒಂದು ಮುಖವರ್ಚಸ್ಸದು. ಇಬ್ಬರು ಕೂಡ ಕೃಷ್ಣ ಬಲರಾಮರು ಹಟ್ಟಿಯಲ್ಲಿದ್ದಾರೆ. ಗೋದೋಹನಂಗತವು ಹಾಲು ಕರೀತಾ ಇದ್ದಾರೆ. ಜಗತ್ತನ್ನು ರಕ್ಷಣೆ ಮಾಡುವಂತಹ ನಿಯಾಮಕನಾದಂತಹ ಕೃಷ್ಣ ಹಟ್ಟಿಯಲ್ಲಿ ಹಾಲು ಕರೀತಾ ಇದ್ದಾನೆ ಈ ಕಾಲಕ್ಕೆ.
ಪೀತಾಂಬರವನ್ನುಟ್ಟಿದ್ದಾನಂತೆ, ಬಲರಾಮ ನೀಲಾಂಬರಿಯಾಗಿದ್ದಾನಂತೆ. ಇನ್ನೇನು ಪ್ರಾಯಕ್ಕೂ ಬರಲಿಲ್ಲ. ಕಿಶೋರವು ಶ್ಯಾಮಲ ಶ್ವೇತವು, ಇಬ್ಬರು ಕೂಡ, ಒಬ್ಬ ಬಿಳಿ ಒಬ್ಬ ಕಪ್ಪು. ಶ್ರೀನಿಕೇತವು, ಪ್ರಪಂಚದಲ್ಲಿ ಯಾವ ಸಂಪತ್ತುಗಳ ಮೂಲ ಉಂಟು ಆ ಎಲ್ಲ ಸಂಪತ್ತುಗಳಿಗೆ ವಾಸಸ್ಥಾನ ಅಂತೆ ಈ ಕೃಷ್ಣ ಬಲರಾಮರು. ಸುಂದರವಾದ ಮುಖ, ಮಹಾಪರಾಕ್ರಮಗಳ ಹಾಗೆ ಕಾಣ್ತಾ ಉಂಟು. ತಿಳ್ಕೊಳ್ತಾನೆ, ಪ್ರಧಾನ ಪುರುಷ ವಾದ್ಯವು ಜಗದ್ದೇತು, ಜಗತ್ತಿನ ಸೃಷ್ಟಿಗೆ ಕಾರಣೀಭೂತವಾದರು ಗೋಶಾಲೆಯಲ್ಲಿದ್ದಾರೆ. ಕೂಡಲೇ ಮತ್ತೆ ರಥದಿಂದ ಇಳಿದ. ಅತಿ ವಿಹ್ವಲನಾಗಿ ಕೃಷ್ಣ ಬಲರಾಮನನ್ನು ನೋಡಬೇಕು ಅಂತ ಹೇಳುವ ತುಡಿತ ಮತ್ತೆ 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 ಕೃತಿಯ ಮೂಲಕವಾಗಿ ಪ್ರಕಟ ಆಗ್ತಾ ಉಂಟು. ಓಡಿದ, ಅಲ್ಲಿ ಓಡಿ ಹೋಗಿ ಕೃಷ್ಣನ ಬಲರಾಮರ ಶ್ರೀಪಾದಗಳಿಗೆ ಸಾಷ್ಟಾಂಗ ನಮಸ್ಕರಿಸಿದ. ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಕಣ್ಣಿನಿಂದ ಸುರಿಯಲ್ಪಟ್ಟಂತಹ ನೀರು ಕೃಷ್ಣನ ಶ್ರೀಪಾದವನ್ನು ತೊಳೆಯಿತಂತೆ. ಅಲ್ಲಿಂದ ಎದ್ದು ಕೃಷ್ಣನನ್ನು ನೋಡ್ತಾನೆ. ಕಂಠ ಗದ್ಗದಿತವಾಗಿದೆ, ಮಾತು ಬರುವುದೇ ಇಲ್ಲ, ಗಳಗಳಗಳ ಅಂತ ಅಳುತ್ತಾ ಇದ್ದಾನೆ ಕೃಷ್ಣನನ್ನು ನೋಡಿ ಅಕ್ರೂರ. ಕೃಷ್ಣನಿಗೆ ಮುಗುಳ್ನಗೆ ಬಂತು. ಅಕ್ರೂರ ಏಳು. ಎದ್ದವನನ್ನೇ ಕೃಷ್ಣ ಗಟ್ಟಿ ಅಪ್ಪಿ ಹಿಡ್ದ. ಮೈಯಲ್ಲಿ ಮಣ್ಣುಂಟು ಅಂತ ನೋಡಲಿಲ್ಲ, ಮೈಯಲ್ಲಿ ಕೊಳಕುಂಟು ಅಂತ ನೋಡಲಿಲ್ಲ. ಆದರೆ ಕೊಳಕಿನ ಒಳಗು ಹೊಳಕುಂಟಲ್ಲ, ಸಾಕದು. ಕೃಷ್ಣ ಬಯಸುವುದು ಅದನ್ನೇ. ಕೊಳಕನ್ನು ಬಯಸುವುದಿಲ್ಲ ಕೃಷ್ಣ, ಕೊಳಕಿನಿಂದ ದೂರ ಹೋಗುವುದಿಲ್ಲ. ಆದರೆ ಹೊಳಕನ್ನು ಬಯಸ್ತಾನೆ. ಯಾಕೆ? ತಾನು ಹೊಳಕಿನವನಲ್ಲೋ. ಗಟ್ಟಿ ಅಪ್ಪಿ ಹಿಡಿದ. ಅಪ್ಪಿ ಹಿಡಿದಾಗ ಯಾವ ಜನ್ಮದ ಇದು ಪುಣ್ಯದ ಫಲ ಇದು. ಈ ಮೈಯೆಲ್ಲ ಕೊಳಕು ಹಿಡಿದಂತಹ, ಮಣ್ಣು ಹಿಡಿದಂತಹ ಈ ಶರೀರವನ್ನು ಕೃಷ್ಣ ಅಪ್ಪಿ ಹಿಡಿದು ಮುದ್ದಿಸ್ತಾ ಇದ್ದಾನಲ್ಲ ಈ ಅಕ್ರೂರನನ್ನು ಅಂತ ಮತ್ತೆ ಅಳುವುದಕ್ಕೆ ಶುರು ಮಾಡಿದ. ಪರಿರೇಭೇಭ್ಯುಪಾಕೃಷ್ಯ ಪ್ರೀತಃ ಪ್ರಣತ. ಬಲರಾಮನು ಹಾಗೆ ಚಿಕ್ಕಪ್ಪನನ್ನು ಗಟ್ಟಿ ಅಪ್ಪಿ ಹಿಡಿದು ಆಲಿಂಗಿಸಿದ. ಬಲಗೈಯನ್ನು ಕೃಷ್ಣ, ಎಡಗೈಯನ್ನು ಬಲರಾಮ ಹಿಡ್ಕೊಂಡು ಮನೆಯ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಕ್ರೂರನನ್ನು. ಅಲ್ಲಿ ಹೋಗಿ ಮಂಚದಲ್ಲಿ ಕೂರಿಸಿ ಪಾದವನ್ನು ತೊಳಿತಾರೆ ಕೃಷ್ಣ ಬಲರಾಮರಿಬ್ಬರು ಕೂಡ. ಚಿಕ್ಕಪ್ಪ, ನಿನಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೋ ಅಷ್ಟು ದೂರದಿಂದ ನೀನು ಬಂದಿದ್ದಿ, ನಾವು ನಿನ್ನ ಸೇವೆ ಮಾಡಬೇಕು ಅಂತ ಹೇಳಿ ಕೃಷ್ಣ ಬಲರಾಮರು ಅಕ್ರೂರನ ಪಾದವನ್ನು ಒತ್ತುತ್ತಾ ಇದ್ದಾರೆ. ಚಿಕ್ಕಪ್ಪ, ನಿನ್ನ ಬಂದಂತಹ ಶ್ರಮ, ನೋವು ಎಲ್ಲವೂ ಕೂಡ ನಿವಾರಣೆ ಆಗಲಿ. ಹೇಗಾಗ್ತಾ ಉಂಟು? ಕಾಲನ್ನು ಒತ್ತುತ್ತಾ ಇದ್ದಾರೆ. ಆ ಪಾದವನ್ನು ತೊಳೆದು ಬೇಕಾದಂತಹ ಉಪಚಾರಗಳನ್ನು ಮಾಡಿ ಅಲ್ಲಿ ಎಲ್ಲ ಯೋಗಕ್ಷೇಮವನ್ನು ವಿಚಾರಣೆ ಮಾಡ್ತಾನೆ. ಆಮೇಲೆ ಯಾಕೆ ಬಂದದ್ದು ವಿಷಯ ಎಲ್ಲ ಹೇಳ್ತಾನೆ. ಹೀಗೆ ಕಂಸ ಬರಲಿಕ್ಕೆ ಹೇಳಿದ್ದಾನೆ, ನಾಡಿದ್ದು ಚತುರ್ದಶಿಗೆ ಧನುರ್ಯಾಗ, ಬಿಲ್ಲ ಹಬ್ಬ, ಅದಕ್ಕೆ ನೀವು ಬರಬೇಕಂತೆ. ನಂದಗೋಪನಿಗೆ ಸಂತೋಷ ಆಯಿತು. ಎಲ್ಲ ಹೇಳ್ತಾನೆ, ಎಲ್ಲ ಬೇಕಾದ ಗೋರಸಗಳನ್ನೆಲ್ಲ ಸಿದ್ಧಗೊಳಿಸಿ ನಾವಲ್ಲಿಗೆ ಹೋಗಬೇಕು ಅಂತ. ಈ ವಿಷಯ ಗೋಪಿಕೆಯರ ಕಿವಿಗೆ ಬೀಳುತ್ತದೆ. ಅವರು ದೊಡ್ಡ ರಾಧ ಅಂತ ಮಾಡ್ತಾರೆ. ನಮ್ಮ ಕೃಷ್ಣನನ್ನು ಇವ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾನೆ. ಎಂತ ಹೆಸರು? ಅಕ್ರೂರ. ಅದಂತೆ ಹೆಸರದು. ಮಹಾಕ್ರೂರ ಇವ. ನಮ್ಮ ಕೃಷ್ಣನನ್ನು ಕರ್ಕೊಂಡು ಹೋಗಲಿಕ್ಕೆ ಯಾರಿಗೆ ಯೋಗ್ಯತೆ ಉಂಟು? ನೋಡವ ಹೇಗೆ ಕರ್ಕೊಂಡು ಹೋಗ್ತಾನೆ, ನೋಡ್ತೇವೆ ನಾವು ಅಂತ ಅಲ್ಲಿ ಬೇಸರದಿಂದ ಕಣ್ಣೀರು ಹಾಕಿ ಇಡೀ ರಂಪ ಮಾಡ್ತಾರೆ. ಕೊನೆಗೆ ಇನ್ನೊಬ್ಬರ ಮೂಲಕವಾಗಿ ಸಮಾಧಾನದ ಮಾತುಗಳನ್ನು ಹೇಳಿ ಕಳಿಸ್ತಾನೆ ಕೃಷ್ಣ. ಎಲ್ಲ ತುಂಬಿಸಿಕೊಂಡು
ಅವರು ಗೋಪಾಲಕರು ಎಲ್ಲರೂ ಕೂಡ ಬೇರೆ ವಾಹನದಲ್ಲಿ ರಥದಲ್ಲಿ ಹೋದರು ಮಥುರೆಗೆ. ಈ ಅಕ್ರೂರ ಕೃಷ್ಣ ಬಲರಾಮರನ್ನು ಕೂರಿಸಿಕೊಂಡು ತಾವು ನಡೆದರು. ಯಮುನಾ ನದಿ ತೀರಕ್ಕೆ ಬಂದಿದೆ. ಬಂದಾಗ ಒಂದು ಮರದ ಬುಡದಲ್ಲಿ ರಥವನ್ನು ನಿಲ್ಲಿಸಿ, ನೀವಿಲ್ಲಿ ಕೂತ್ಕೊಳ್ಳಿ, ನಾನು ಒಂದು ಸಲ ಸ್ನಾನ ಮಾಡಿ ಜಪ ಮಾಡಿ ಬರ್ತೇನೆ ಯಮುನಾ ನದಿಯಲ್ಲಿ. ಸರಿ ಅಂತ ಹೇಳಿ ಯಮುನಾ ನದಿಗಿಳಿದ, ಮುಳುಗುವಾಗ ಕೃಷ್ಣ ಬಲರಾಮರನ್ನು ಕಾಣ್ತಾನೆ ನದಿಯಲ್ಲಿ. ಈ ಮಕ್ಕಳ ಸಾಕಿದ್ದು. ಹಾಗಾದರೆ ರಥದಲ್ಲಿ ಈಗ ಅಲ್ಲಿ ನಿಂತ್ಕೊಳ್ಳಿ, ಬರಬೇಡಿ ಅಂತ ಹೇಳಿದ್ದು ನಾನು. ರಥದಲ್ಲಿ ಇಲ್ಲೋ ಹಾಗಾದರೆ ಅಂತ ಮೆಲ್ಲ ಎದ್ದು ಬಂದ ನೀರಿನಿಂದ. ನೋಡ ಅಲ್ಲಿದ್ದಾರೆ ನಗಾಡ್ತಾ ಮಾತಾಡ್ತಾ ಎಲ್ಲ. ಪುನಃ ಹಾಗಾದರೆ ಇಲ್ವಾ, ನನಗೆಂತ ಕನಸು ಬಿದ್ದಿದೆ ಅಂತ ಹೇಳಿ ಮತ್ತೆ ಪುನಃ ಹೇಳಿದ. ಮತ್ತೆ ಇಳಿದಾಗ ಸಮಗ್ರ ಪ್ರಪಂಚವನ್ನು ಧರಿಸಿದಂತಹ ಭಗವಂತನ ವಿಶ್ವರೂಪದ ದರ್ಶನ ಆಗ್ತದೆ ನೀರಿನಲ್ಲಿ. ಇಡೀ ಭೂಗೋಳ, ಖಗೋಳ, ಪ್ರಪಂಚ, ಇಡೀ ಬ್ರಹ್ಮಾಂಡವೇ ಯಾವುದು ಬಾಕಿ ಇಲ್ಲ, ಎಲ್ಲವನ್ನು ಧರಿಸಿದಂತಹ ಕೃಷ್ಣ ವಿಶ್ವರೂಪ ಕಾಣ್ತದೆ ನೀರಿನಲ್ಲಿ. ಅತ್ಯದ್ಭುತವಾಗಿ ಸ್ತುತಿ ಮಾಡ್ತಾನೆ. ಅಕ್ರೂರ ಸ್ತುತಿ ಅಂತ ಬಹಳ ಪ್ರಸಿದ್ಧ ಭಾಗವತ ಪ್ರಪಂಚದಲ್ಲಿ. ಈ ಪ್ರಕರಣವೇ ಅತ್ಯಂತ ಪ್ರಸಿದ್ಧ. ಇದನ್ನೇ ಒಂದು ವಾರ ಸಪ್ತಾಹ ಮಾಡಲಿಕ್ಕೆ ಆಗ್ತದೆ. ಈ ರಾಸ ಕ್ರೀಡೆಯನ್ನು ಒಂದು ವಾರ ಸಪ್ತಾಹ ಮಾಡಲಿಕ್ಕೆ ಆಗ್ತದೆ. ಈ ಅಕ್ರೂರ ಸ್ತುತಿಯನ್ನು ಒಂದು ವಾರ ಮಾಡಲಿಕ್ಕೆ ಆಗ್ತದೆ. ಇವ ಸ್ತುತಿ ಮಾಡ್ತಾನೆ. ಸ್ತುತಿ ಮಾಡಿ ತತ್ಕ್ಷಣದಲ್ಲಿಯೇ ಅದೇ ಜಾಗದಲ್ಲಿ ಕೃಷ್ಣ ಬಲರಾಮರನ್ನು ಕಾಣ್ತಾನೆ. ನೋಡಿ, ಈ ಕೃಷ್ಣನ ನಾಟಕ ಅಂತಂದರೆ ಉಂಟಲ್ಲ, ಬೇಕಾದವರಿಗೆ ಮಾತ್ರ ಖಂಡಿತದು. ಅತ್ಯದ್ಭುತ ಅಂತ ನೆನೆಸಿಕೊಂಡು ಅದೇ ಆ ಗುಂಗಿನಲ್ಲಿ ಮೇಲೆ ಏರ್ತಾನೆ, ಬಂದು ರಥದಲ್ಲಿ ಕೂರ್ತಾನೆ. ಕೃಷ್ಣ ಬಲರಾಮ ಕೃಷ್ಣ ಕೇಳ್ತಾನೆ, ಅಪ್ಪ ಚಿಕ್ಕಪ್ಪ ನೀರಿನಲ್ಲಿ ಎಂತಾದರೂ ಕಂಡಿಯ ನೀನು? ಏನೂ ಗೊತ್ತಿಲ್ಲದವನಾಗಿ ನಿನ್ನನ್ನೇ, ಅಕ್ರೂರ ಹೇಳ್ತಾನೆ, ನಿನ್ನನ್ನೇ ಕಂಡ ಮೇಲೆ ಮತ್ತೆ ನಾನು ಯಾವುದನ್ನು ಕಾಣಲಿಕ್ಕೆ ಉಂಟು? ಎಲ್ಲವನ್ನೂ ನಿನ್ನಲ್ಲಿ ಕಂಡಿದ್ದೇನೆ, ಮತ್ತೆ ಎಲ್ಲಿಯೂ ನಾನು ಯಾವುದನ್ನೂ ಕಾಣುವುದಿಲ್ಲ. ಸರಿ, ಹಾಗಾದರೆ ಹೋಗುವ ಅಂತ ಹೇಳಿಕೊಂಡು ಹೋಗ್ತಾರೆ. ಹೋಗಿ ಮಥುರೆಗೆ ತಲುಪಿದ್ದಾರೆ. ಮೊದಲು ಹೋದವರು ಮೊದಲೇ ತಲುಪಿದ್ದಾರೆ, ಎಲ್ಲ ಕಾಯ್ತಾ ಇದ್ದಾರೆ ಇವ್ರು ಯಾವಾಗ ಬರ್ತಾರೆ ಅಂತ. ಸರಿ, ಅಕ್ರೂರನಿಗೆ ಹೇಳಿದ, ನಾವಿಲ್ಲಿ ಉಳಿತೇವೆ, ನೀನು ನಿನ್ನ ಮನೆಗೆ ಹೋಗು, ಸಂಗತಿ ಹೇಳಿ ಹೀಗೆ ಬಂದಿದ್ದಾರೆ ಅಂತ. ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಾಹಂ ಭವದ್ಭ್ಯಾಂ ಪ್ರವೇಕ್ಷ್ಯೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ನೀನು ಬೇಕು ಅಂತ. ಆಯ್ತಪ್ಪ, ತೊಂದರೆ ಇಲ್ಲ, ನಮ್ಮ ಮನೆಗೆ ಬನ್ನಿ. ಅಲ್ಲ, ಅವನಿಗೊಂದು ವ್ಯವಸ್ಥೆ ಮಾಡಿ ನಾವು ಬರ್ತೇವೆ ಮನೆಗೆ. ಈಗ ಗಡಿಬಿಡಿ ಮಾಡಬೇಡ, ನಮ್ಮ ಪಟ್ಟಿಯಲ್ಲಿ ನಿನ್ನ ಹೆಸರು ಸುರುವಿಗೆ ಉಂಟು. ಸರಿ ಆಯಿತು, ಅವ ಮನೆಗೆ ಅಲ್ಲಿ ಸಂಗತಿ ಹೇಳಿದ ಬಂದಿದ್ದಾರೆ ಅಂತ. ಸರಿ, ಅಲ್ಲಿ ಕೃಷ್ಣ ಬಲರಾಮರು ಬಂದಿದ್ದಾರೆ ಅಂತ ಹೇಳಿಕೊಂಡು ಎಲ್ಲ ಪ್ರಚಾರ ಆಯಿತು. ಪ್ರಚಾರ ಆಗಿ ಅವರನ್ನು ನೋಡಲಿಕ್ಕೆ ಅಂತ ಜನಗಳೆಷ್ಟು, ಉಪ್ಪರಿಗೆಯಲ್ಲಿ, ಮಾಳಿಗೆಯಲ್ಲಿ, ಮಾಡಿನ ಮೇಲೆ ಎಲ್ಲ ಹೆಂಗಸರೆಲ್ಲ ಕೋಣೆಯಲ್ಲಿದ್ದರಂತೆ. ಧನುರ್ಯಾಗ ಬಿಲ್ಲ ಹಬ್ಬಕ್ಕೆ ಸಿದ್ಧರಾಗಿ ಹೋಗುವ ಒಂದು ಸಂಭ್ರಮ. ಅರ್ಧ ಸೀರೆ ಉಟ್ಟಾಗಿದೆ. ಕೃಷ್ಣ ಬಲರಾಮರು ಬಂದಿದ್ದಾರೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಸಿಕ್ತು. ಎಲ್ಲ ಅಲ್ಲಿ ಬಿಟ್ಟು ಇದ್ದದ್ದನ್ನೇ ಹೀಗೆ ಮುದ್ದೆ ಮಾಡಿ ಹೀಗೆ ಮಾನ ಮುಚ್ಚಿಕೊಂಡು ಬಂದ್ರಂತೆ. ಬಾಲ್ಕನಿಯಲ್ಲಿ ನೋಡುವುದಂತೆ. ಮತ್ತೆ ನೋಡಲಿಕ್ಕೆ ಸಿಗ್ತದಂತ ಗೊತ್ತಿಲ್ಲ. ಮತ್ತೆ ಕೆಲವರು ಹೆಣ್ಣು ಮಕ್ಕಳು ಕಾಡಿಗೆ ಎಲ್ಲ ಹಾಕ್ತಾ ಇದ್ದಾರಂತೆ, ಹುಬ್ಬಿಗೆ ಇಲ್ಲಿಗೆಲ್ಲ. ಒಬ್ಬಳಿಗೆ ಒಂದು ಹುಬ್ಬಿಗೆ ಹಾಕಿ ಆಗಿದಂತೆ. ಅಷ್ಟೊತ್ತಿಗೆ ಸುದ್ದಿ ಬಂತು. ಅದು ಅಲ್ಲಿಯೇ ಬಿಟ್ಟು ಇವರು ಸೀದಾ ಹೋಗಿ ನೋಡಿದ್ದೇನೆ. ಇನ್ನೊಂದು ಧನುರ್ಯಾಗ ಹೋಗುವಾಗೆಲ್ಲ ಹೆಂಗಸರೆಲ್ಲ ಬರ್ತಾರಲ್ಲ, ಹಾಗಾಗಿ ಎಲ್ಲ ಮಾತಾಡುವಾಗೆಲ್ಲ ನಿನ್ನದು ಇದು ಹೊಸ್ತು ಯಾವಾಗ ತೆಗ್ದದ್ದು ಅಂತ. ಹಾಗಾಗಿ ಒಂದು ಹೊಸ್ತು ಇರುವುದರ ಚೆನ್ನಾಗಿರೋದನ್ನು ಹಾಕೊಂಡು ಹೋಗ್ಬೇಕಲ್ಲ, ಕಿವಿಗೆ ಕೊರಳಿಗೆಲ್ಲ. ಹಾಗೆ ಎಲ್ಲ ಒಬ್ಬಳು ಕಿವಿಗೆಲ್ಲ ಹಾಕ್ತಾ ಹಾಕುವಾಗ ಈ ಸುದ್ದಿ ಬಂತು ಕಿವಿಗೆ. ಈ ಸುದ್ದಿ ಬಂದ ಕೂಡಲೇ ಈ ಕಿವಿಗೆ ಹಾಕೋದು ಬಿಟ್ಟೋಯ್ತು. ಕೆಲವು ಅರ್ಧ ಸ್ನಾನದಲ್ಲಿದ್ದಂತೆ.
ಅಲ್ಲಿಗೆ ಬಟ್ಟೆಯಲ್ಲಿ ಎಲ್ಲ ಒರೆಸಿ. ಸಣ್ಣ ಶಿಶುಗಳಿಗೆ ಹಾಲು ಉಣಿಸ್ತಾ ಇದ್ರು, ಊಟ ಮಾಡಿಸ್ತಾ ಇದ್ರು. ಕೃಷ್ಣ ಬಂದ ಅಂತ ಹೇಳಿಕೊಂಡಾಗುವಾಗ ಈ ಮಗು ಎಂತ ಬೇಕಾರಿಲ್ಲ, ಶೂ ಭಯಂಕರ ಅದು. ಹಾಂ, ರಸ್ತೆಯಲ್ಲಿ ಮನೆಗಳಲ್ಲಿ ಗಲ್ಲಿಗಳಲ್ಲಿ ಜನವೋ ಜನ. ಕೆಲವು ಅರ್ಧ ತಲೆ ಬಾಚಣಿಗೆ ಇಲ್ಲಿಯೇ ಬಾಕಿ. ತಲೆ ಬಾಚಲಿಕ್ಕೂ ಬುರುಸೊತ್ತಿಲ್ಲ ಅಂತ. ಹಾಂ, ಕೆಲವರು ಬಂದು ಗಡಿಬಿಡಿಯಲ್ಲಿ ಒಂದೇ ಕೈಯಲ್ಲಿ ಬಳೆ, ಈಗಿನವರಾಗಿ. ಅದು ಎಡದ ಕೈಯ ಬಲಗೈ ಅಂತ ಗೊತ್ತಿಲ್ಲ. ಹಾಂ, ಬಂದು ಓಡಿ. ಹೀಗೆ ಇಡೀ ಕೃಷ್ಣನನ್ನು ನೋಡಬೇಕು ಅಂತ ಹೇಳುವ ಒಂದು ಸಂಭ್ರಮ ನೋಡಬೇಕು ಆ ಹೆಂಗಸರಿಗೆ, ಆ ಗಂಡಸರಿಗೆ. ಯಬ್ಬ, ಕೆಲವರು ಅವರವರೇ ಮಾತಾಡ್ಕೊಳ್ಬೋದು. ಸುದ್ದಿ ಆವತ್ತು ಅಲ್ಲಿಂದ ಇತ್ಲಾಗೆ ಅದೆಲ್ಲ ಅವರಿಗೆ ವಿಷಯ ಗೊತ್ತುಂಟು ಮಾತನಾಡುವಾಗ. ಹಾಂ, ಈಗ ಅಲ್ಲಿ ಬೆಳೆದು ಇಷ್ಟು ದೊಡ್ಡವರಾಗಿದ್ದಾರೆ ಈಗ. ಎಷ್ಟು ಚೆಂದ ನೋಡಲಿಕ್ಕೆ, ಅವರ ಒಂದು ನಡೆಯುವ ಸ್ಟೈಲ್ ನೋಡಬೇಕು. ಇತ್ಲಾಗ ನೋಡಿಕೊಂಡು ಎಲ್ಲ ಹೀಗೆ ಮಾಡಿ ಬರ್ತಾ ಇದ್ದಾರೆ ಅವರು. ಅನುಗ್ರಹ ಮಾರಾಯರೆ ಅದು, ಹೀಗೆ ಮಾಡಿ. ಈಗಿನ ಅವರ ಹಾಗೆ ನಿಗ್ರಹ ಅಲ್ಲ, ಅದು ಅನುಗ್ರಹ. ಯಾಕೆ ಅವರ ಮೇಲೆ ದೃಷ್ಟಿ, ಯಾಕೆ ಅವರು ಅಷ್ಟು ಸಂಭ್ರಮದಿಂದ ಆಸೆಯಿಂದ ನೋಡುವಾಗ, ಬೇಕು ಅಂತ ನೋಡುವಾಗ ಕೃಷ್ಣ ನೋಡದೇ ಇರ್ತಾನ? ಕೃಷ್ಣನಿಗೆ ಗೊತ್ತಾಗ್ತದೆ ಅದು, ಎಲ್ಲರ ಮೇಲೂ ದೃಷ್ಟಿ ಹೋಗಿದೆ. ಹಾಂ, ತಲುಪಿದ್ದಾರೆ. ಕಂಸ ವ್ಯವಸ್ಥೆ ಮಾಡಿದ್ದ ಸ್ವಾಗತಕ್ಕೆ ಮೊದಲೇ. ಅಲ್ಲಿಂದ ಅಲ್ಲಿ ಶುರುವಿಗೆ ಒಬ್ಬರು ಇದ್ದರು ಸ್ವಾಗತಕ್ಕೆ. ಹಾಂ ಅಂತ ಹೇಳಿ ಒಂದು ಪೆಟ್ಟು ಕೊಟ್ಟಾಗ ಅವರು ಹೋದ್ರತ್ಲಾಗಿ. ಸ್ವಾಗತ ಆಯ್ತು, ಅಲ್ಲಿಗೆ ಒಂದನೇ ಸ್ವಾಗತ ಆಯಿತು. ಎರಡನೇ ದಾರದಲ್ಲಿ ಒಂದು ಕುವಲಯಾಪೀಡ ಹೇಳುವಂಥ ಆನೆಯನ್ನು ಇಟ್ಟಿದ್ದ ಸ್ವಾಗತಕ್ಕೆ ಅಂತ. ಇವು ಬಂದಾಗೆ ಆ ಮಾವುತ ಆನೆಗೊಂದು ಪೆಟ್ಟು ಕೊಟ್ಟ. ಅದಕ್ಕೆ ಇವರಿಗೆ ಪೆಟ್ಟು ಕೊಡಲಿಲ್ಲ. ಆನೆ ಇವರ ಮೇಲೆ ಏರಬೇಕು, ಅದಕ್ಕೆ ಆನೆಗೆ ಸ್ವಲ್ಪ ಕೋಪ ಬರುವ ಹಾಗೆ ಅಂಕುಶದಲ್ಲಿ ಸ್ವಲ್ಪ ತಿವಿದ. ಅಷ್ಟೊತ್ತಿಗೆ ಇದು ರೆಡಿ ಆಯಿತು. ಕೃಷ್ಣ ಸೊಂಡಿಲಿನಲ್ಲಿ ಕೃಷ್ಣನನ್ನು ಹಿಡ್ಕೊಳ್ತು. ಅವ ಮೆಲ್ಲ ಅಲ್ಲಿಂದ ತಪ್ಪಿಸಿ ಅದರ ಎರಡು ಕಾಲುಗಳ ನಡುವೆ ಹೋಗಿ ನಿಂತುಕೊಂಡ. ಇಟ್ಟುತ್ತ ಇದ್ದದ್ದಲ್ವಾ, ತಪ್ಪಿಸ್ಲಿಕ್ಕೆ ಸುಲಭ. ಆದರೂ ಅದಕ್ಕೆ ಸಿಟ್ಟು ಬಂತು. ಕೂಡಲೇ ಅದು ತನ್ನ ಕಾಲಿಗೆ ಸೊಂಡಿಲು ಹಾಕಿ ಅವನನ್ನು ಎಳ್ಕೊಂಡಾಗ ಇವ ತಪ್ಪಿಸಿದ. ಇವ ಬಲದಲ್ಲಿದ್ದಾನೆ ಅಂತ ಬಲಕ್ಕೆ ತಿರುವಾಗ ಅವ ಎಡಕ್ಕೆ ತಿರುಗುವುದು, ಇವ ಎಡದಲ್ಲಿದ್ದಾನೆ ಅಂತ ಹೇಳುವಾಗ ಹಿಡ್ಕೊಳ್ಳಿಕ್ಕೆ ಹೋಗುವಾಗ ಅವ ಬಲಕ್ಕೆ ತಿರುಗುವುದು. ಹೀಗೆ ಅದನ್ನು ಸುಮಾರು ಆಟಾಡಿಸಿದ. ಒಂದು ಸಲ ಅವ ಗೋಕುಲದಲ್ಲಿರುವಾಗ ಕರುವಿನ ಬಾಲವನ್ನು ಹಿಡ್ಕೊಂಡು ಹೋಗಿದ್ದಂತೆ. ಕರು ಇವನನ್ನೇ ಹೇಳ್ಕೊಂಡು ಹೋಯ್ತಂತೆ. ಹಾಗೆ ಅವನಿಗೆ ಅದು ನೆನಪಾಯಿತು ಅಂತ ಕಾಣ್ತದೆ ಪ್ರಾಯಶಃ. ಆನೆಯ ಬಾಲವನ್ನು ಹಿಡ್ಕೊಂಡ. ಬಾಲವನ್ನು ಹಿಡ್ಕೊಂಡು ಒಂದು 25 ಮಾರು ಉದ್ದಕ್ಕೆ ಹಿಂದಕ್ಕೆ ಹೇಳ್ಕೊಂಡು ಬಂದ. ಕೂಡಲೇ ಅದಕ್ಕೆ ಭಯಂಕರ ಸಿಟ್ಟು ಬಂದು ಇನ್ನು ತೆಗಿಬೇಕು ಅಂತ ಹೇಳುವಾಗ ಮತ್ತೆ ಅದನ್ನು ದಾಡೆಯಲ್ಲಿ ಹಿಡ್ಕೊಂಡು ಕೃಷ್ಣ ದಾಡೆ ಹಿಡ್ಕುವಾಗ ಒಂದು ಶಾಲನ್ನು ಸೊಂಟಕ್ಕನ್ನು ಕಟ್ಟಿ ಭಯಾನಕವಾದ ಕೋಪ ಬಂತವನಿಗೆ. ಇಡೀ ವಿಶ್ವವೇ ಸುಟ್ಟು ಭಸ್ಮಾಗಿ ಹೋಗುವ ಹಾಗಿರುವ ಕೋಪ. ಆ ಕೋಪದಲ್ಲಿ ದಾಡೆಯನ್ನು ಹಿಡ್ಕೊಂಡು ಗರ 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 ಅಂತ ಒಮ್ಮೆ ಅತ್ಲಾಗಿ ತಿರುಗಿಸೋದು, ಒಮ್ಮೆ ಇತ್ಲಾಗಿ ತಿರುಗಿಸೋದು, ಒಮ್ಮೆ ಅತ್ಲಾಗಿ. ಇವನಿಗೆ ಆಟ ಇದು. ಬೆಕ್ಕು ಇಲಿಯನ್ನು ಹಿಡ್ಕೊಂಡು ತಿನ್ನಲಿಕ್ಕಿಲ್ಲ, ಮರು ದಿವಸ ತಿನ್ನುವುದದು. ಅದು ಸತ್ರೆ ತಿನ್ನುವುದಿಲ್ಲ, ಅದು ಜೀವ ಇರುವಾಗ ತಿನ್ನುವುದು. ಹಾಗೆ ಅದಕ್ಕೆ ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಆಟ. ಅದನ್ನು ಎಲ್ಲರಿಗೆ ನೋಡುವುದು. ಅದು ನೀವು ಕೊಟ್ಟ ಇಲಿಯನ್ನು ತಿನ್ನುವುದಿಲ್ಲ, ಅದುವೇ ಹಿಡಿಬೇಕು ಸ್ವಯಂ. ಹಾಗೆ ನೋಡಿಕೊಂಡು ಕೂತ್ಕೊಳ್ಳೋದು. ಹಾಗೆ ಇವ ಆಟಾಡಿಸಿದ, ಬೇಕಾದ ರೀತಿಯಲ್ಲಿ ಆಟಾಡಿಸಿ ಇದಕ್ಕೆ ಬೇಕಾದ ಶ್ರಮವನ್ನು ಕೊಟ್ಟ. ಕೊನೆಗೆ ತಿರುಗಿಸಿ ನೆಲಕ್ಕೆ ಒಗೆದ. ಬಿದ್ದಲ್ಲಿಗೆ ತುಳಿಯುವುದಕ್ಕೆ ಶುರು ಮಾಡಿದ ಕೃಷ್ಣ. ತುಳಿದು ಅಲ್ಲಿಗೆ ಅದರ ದಾಡೆಯನ್ನು ಮುರಿದು ತೆಗೆದು ಅದೇ ಆ ದಾಡೆಯಲ್ಲಿ ಅದನ್ನು ಅದರ ಹೊಟ್ಟೆಗೆ ಕುತ್ತಿ ಅದನ್ನು ನಾಶ ಮಾಡಿದ. ಕುವಲಯಾಪೀಡ, ಆನೆ ಸತ್ತೋಯಿತು. ಅದೇ ದಂತದಿಂದ ಈ ಮಾವುತನನ್ನು ತೆಗೆದ, ಅವನು ಸತ್ತೋದ. ಇದು ಸುದ್ದಿ ಅಲ್ಲಿಗೆ ಗೊತ್ತಾಯಿತು. ಹೋದರು ಮುಂದೆ ಹೋಗುವಾಗ ಪ್ರವೇಶ ಮಾಡಿದರು. ಸ್ವಾಗತ ಎಲ್ಲ ಆಯಿತು.
ಪ್ರವೇಶ ಮಾಡಿ ಆಗುವಾಗ ಒಬ್ಬೊಬ್ಬರು ಸಿಗ್ತಾರೆ ಕಂಸನ ಸೇವಕರು. ಕಂಸನ ಸೇವಕರು ಅಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಇವ ದಂತವನ್ನು ಹಿಡ್ಕೊಂಡೇ ಒಳಗೆ ಹೋದನಂತೆ. ಬಲರಾಮನ ಒಟ್ಟಿಗೆ ಅಲ್ಲಿದ್ದವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಂಡಿತಂತೆ ಕೃಷ್ಣನನ್ನು ನೋಡುವಾಗ. ಮಲ್ಲಾನ ಮಶನಿಹಿ, ಆ ಚಾಣೂರ ಮುಷ್ಟಿಕ ತೋಷಲ ಶಲ ಎಲ್ಲರೂ ಇದ್ದರು. ಅವರಿಗೆಲ್ಲ ದೊಡ್ಡ ಒಂದು ಭೀಕರವಾದ ಗುಡುಗು ಬಂದಾಗೆ ಸಿಡಿಲಿನ ರೂಪದಲ್ಲಿ ಕಂಡಿತಂತೆ. ಸಲ ನಮ್ಮದು ಮುಗಿಯಿತಿದ್ದು ಸಿಡಿಲು, ಭಯಂಕರ ಸಿಡಿಲು. ಮಲ್ಲಾನಾಮ ಶನಿಹಿ ನೃಣಾನ್ನರವರ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್. ನೃಣಾಂ ನರವರ, ಅಲ್ಲಿದ್ದಂತಹ ರಾಜರಿಗೆಲ್ಲ ನಮ್ಮ ಒಡೆಯ ಬಂದ ಅಂತ ಕಂಡಿತಂತೆ ಅವರ ಕಣ್ಣಿಗೆ. ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್, ಸ್ತ್ರೀಯರಿಗೆಲ್ಲ ಮನ್ಮಥ ಬಂದ ಅಂತ. ಹಾಗೆ ನೋಡಿ ಎಲ್ಲ ಅರ್ಧದಲ್ಲಿ ಬಿಟ್ಟು ಬಂದದ್ದು. ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್. ಗೋಪಾನಾಂ ಸ್ವಜನಃ, ಗೋಪಾಲಕರಿಗೆ ತನ್ನವನೇ ಬಂದ ಕೃಷ್ಣ. ಅಸತಾಂ ಕ್ಷಿತಿಭುಜಾಂ ಶಾಸ್ತ, ದುರ್ಜನರಾದಂತಹ ರಾಷ್ಟ್ರವನ್ನು ಆಳುವ ಹೆಸರಿನಲ್ಲಿ ಸುಲಿಗೆ ಮಾಡುವಂತಹ ರಾಜರಿಗೆ ನಿಯಂತ್ರಕ ಬಂದ. ಓ, ಈ ಸಲ ನಮ್ಮದು ನಡೆಯುವುದಿಲ್ಲ ಭಾಗ್ಯಗಳು ಯಾವುದು ಕೂಡ. ಇರುವೆ ತಲೆ ಬಿಸಿ ಆಯಿತು, ನಮಗುಂಟು ಈ ಸಲ ಅಂತ. ಸ್ವಪಿತ್ರೋ ಶಿಶು, ವಸುದೇವ ದೇವಕಿಯರಿಗೆ ಗೊತ್ತಾಯಿತು. ಅವರಿಗೆ ನಮ್ಮ ಶಿಶು ಬರ್ತಾ ಇದೆ ಅಂತ ಅಂದುಕೊಂಡ್ರಂತೆ. ಮೃತ್ಯುರ್ಭೋಜಪತೆ, ಭೋಜಪತಿಯಾದಂತಹ ಕಂಸನಿಗೆ ತನ್ನ ಮೃತ್ಯು ಬರ್ತಾ ಇದ್ದಾನೆ ಅಂತ ಅನ್ನಿಸಿತಂತೆ. ವಿರಾಟ್ ಅವಿದುಷಾಂ, ಯಾರೆಲ್ಲ ನಮ್ಮ ಹಾಗಿರುವವರಿಗೆ ವಿರಾಟ್ ಪುರುಷ ಬಂದ ಅಂತ ತಿಳ್ಕೊಂಡ್ರಂತೆ. ನಮ್ಮ ಹಾಗಿರುವ ಅವಿದುಷಾಂ, ವಿದ್ವಾಂಸರಲ್ಲದವರಿಗೆ, ತಿಳಿಯದವರಿಗೆ ಹಾಗೆ ತಿಳಿಯಿತು ಅಂತ. ವಿರಾಟ್ ಪುರುಷನಾಗಿ. ತತ್ವಂ ಪರಂ ಯೋಗಿನಾಂ, ಯೋಗಿಗಳಿದ್ದರು ಒಂದಷ್ಟು ಜನ ಅಲ್ಲಿ. ಅವರಿಗೆ ಯಾವುದೋ ಒಂದು ಪರತತ್ವ ಬರ್ತಾ ಉಂಟು. ವೃಷ್ಣೀನಾಂ ಪರದೇವತೇತಿ ವಿದಿತಃ, ಯಾದವ ಕುಲದವರಿಗೆ ನಮ್ಮ ಕುಲದೇವರು ಬರ್ತಾ ಇದ್ದಾನೆ. ಹೀಗೆ ಒಬ್ಬೊಬ್ಬರ ಭಾವಕ್ಕೆ ಒಂದೊಂದು ರೀತಿ ಕಾಣುವುದು. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಭಗವದ್ಗೀತೆಯಲ್ಲಿ ಯೋ ಯೋ, ಯಾವ ದೇವರನ್ನು ಪೂಜೆ ಮಾಡ್ಬೋದು, ಆದರೆ ಕೊನೆಗೆ ಅದಕ್ಕೆ ಬೇಕಾದ ಫಲವನ್ನು ಅದೇ ರೂಪದಲ್ಲಿ ನಾನು ಅನುಗ್ರಹಿಸ್ತೇನೆ ಅಂತ ಅಲ್ವಾ. ಹಾಗಾಗಿ ಮಲ್ಲರಿಗೆ ಗುಡುಗಿನ ರೂಪದಲ್ಲಿ ಅನುಗ್ರಹಿಸಿದ, ಕಂಸನಿಗೆ ಮೃತ್ಯುವಿನ ರೂಪದಲ್ಲಿ ಅನುಗ್ರಹಿಸಿದ, ಅದು ಪ್ರಸಾದವೇ ಅಲ್ವಾ. ಪ್ರಸಾದ ಅಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪ್ರಸಾದ. ಹೀಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ಕಾಲಕ್ಕೆ ಮುಂದೆ ಹೋಗುವಾಗ ಸಿಕ್ಕಿದ್ರು ಒಬ್ಬೊಬ್ಬರು. ಒಬ್ಬ ಬಟ್ಟೆಯನ್ನು ಇಸ್ತ್ರಿ ಮಾಡಿ ಕಂಸನಿಗೆ ಕೊಡುವ ಜನ. ಸುರುವಿಗೆ ಸಿಕ್ಕಿದ್ದವ, ನನಗೆ ಕೊಡಿ ಅಯ್ಯ, ನಿಮಗೆ ಒಳ್ಳೇದಾಗ್ತದೆ ಅಂತಂದ ಕೃಷ್ಣ. ನೀವೆಲ್ಲ ಕಾಡಿನಲ್ಲಿ ವನಚರರು, ನಿಮಗೆಲ್ಲ ಈ ಬಟ್ಟೆ ಇದು ನಮ್ಮ ರಾಜನಿಗಿರೋದು, ಇದು ನಿಮಗೆಲ್ಲ ಇದು. ಒಂದಿಟ್ಟ ಕೃಷ್ಣ ಕೈಯಲ್ಲಿ. ಅಷ್ಟೊತ್ತಿಗೆ ಶರೀರದಿಂದ ತಲೆ ಬೇರೆ ಆಯಿತು. ಅವ ಅಲ್ಲಿಗೆ ಹೋದ. ಯಾರು? ರಜಕ. ಬಟ್ಟೆ ಒಗೆದು ಇಸ್ತ್ರಿ ಹಾಗೆ ಕೊಡುವುದು. ಮುಂದೆ ಹೋಗುವಾಗ ಬಟ್ಟೆ ಹೊಲಿಯೋ ಸಿಕ್ಕಿದ. ಅವ ಕೃಷ್ಣ ನೋಡುವಾಗ ಇದು ಈ ಹೊಲಿದದ್ದೆಲ್ಲ ಇವನಿಗೆಲ್ಲದ್ದು, ಇನ್ನೆಂಥದ್ದು ಇದು ಇವನಿಗೇ ಹೋಲ್ತದೆ ಇದು ಅಂತ ಹೇಳಿ ಎಲ್ಲವನ್ನು ಕೊಟ್ಟ. ಅವನಿಗೆ ಬೇಕಾದ ಸರ್ವ ಸಂಪತ್ತನ್ನು ಕೊಟ್ಟ. ನೋಡಿ, ಇದು ನೋಡಿ ಕೃಷ್ಣನ ನಾಟಕ ಅಂದರೆ. ಮತ್ತೊಬ್ಬ ಹೂ ಮಾಲೆ ಮಾಡಿ ಕಂಸನಿಗೆ ಕೊಡುವ ಹೂವಾಡಿಗ. ಕೃಷ್ಣನ ನೋಡುವಾಗಲೇ ಅವನಿಗೆ ಅರ್ಥ ಆಯಿತು, ಈಗ ಕೃಷ್ಣನಿಗೆ ಬೇಕಾದಾಗ ಒಂದು ಮಾಲೆ ಮಾಡಬೇಕು ಅಂತ ಹೇಳಿ ಒಂದು ಎಲ್ಲ ಮಾಲೆಯನ್ನು ಮಾಡಿ ಎಲ್ಲವನ್ನು ಕೂಡ ಅವನಿಗೆ ಕೊಟ್ಟ. ಅವನದು ಸರ್ವ ಸಂಪತ್ತು ವೃದ್ಧ ಆಯಿತು. ಮುಂದೆ ನಡೆಯುವಾಗ, ಮುಂದೆ ಹೋಗುವಾಗ ಕಂಸನಿಗೆ ಅತ್ಯಂತ ಪ್ರಿಯೆಯಾದಂತಹ, ಕಂಸನಿಗೆ ಗಂಧ ಚಂದನ ತಳೆದು ಲೇಪನ ಮಾಡುವ ಒಬ್ಬಳು ದಾಸಿ, ತ್ರಿವಕ್ರ ಅಂತ ಅವಳಿಗೆ ಹೆಸರು. ಅವಳು ಸಿಕ್ಕಿದ್ಲು. ಪಾತ್ರದಲ್ಲಿ ಗಂಧ ಚಂದನ ಇತ್ತು. ನನಗೆ ಕೊಟ್ಟರೆ ನಿನಗೆ ಒಳ್ಳೇದಾಗ್ತದೆ ಅಂತ ಅಂದ ಇವ. ನಿನಗಲ್ಲದೆ ಮತ್ತೆ ಯಾರಿಗೆ ಇದು ಅಂತ ಹೇಳಿ ಕೊಟ್ಟ. ಇವರು ಕೃಷ್ಣ ಬಲರಾಮರು ಎಲ್ಲ ಹಚ್ಚಿಕೊಂಡ್ರು.
ಇವಳನ್ನು ನೋಡಿದವಾಗ ಇವಳ ಮನಸ್ಸಿನಲ್ಲಿರುವಂತಹ ಶರಣಾಗತಿ ಭಾವವನ್ನು ಕಂಡು ಋಜ್ವೀಂ ಕರ್ತು ಮನಶ್ಚಕ್ರೆ, ಇವಳನ್ನು ಸರಿ ಮಾಡಬೇಕು, ಕುಬ್ಜೆ ಕುಳ್ಳಗಿದ್ದಾಳೆ, ಕಪ್ಪಾಗಿದ್ದಾಳೆ, ವಕ್ರವಾಗಿದ್ದಾಳೆ, ಇವಳನ್ನು ಸರಿ ಮಾಡಬೇಕು, ಇವಳಿಗೊಂದು ಪ್ರಸಾದ ಆಗಬೇಕು ಅಂತ ಹೇಳೋದು ನನ್ನ ಉದ್ದೇಶ ಅಂತ ಹೇಳಿಕೊಂಡು ಅವಳ ಹತ್ತಿರ ಬಂದು ಅವಳ ಕಾಲನ್ನು ತನ್ನ ಕಾಲಿನಿಂದ ಒತ್ತಿ ಹಿಡಿದ. ಮತ್ತು ಅವಳ ಗಲ್ಲವನ್ನು ಬಲಗೈಯ 2 ಬೆರಳಿನಿಂದ ಹೀಗೆ ಎತ್ತಿಬಿಟ್ಟ. ಅಷ್ಟೊತ್ತಿಗೆ 3 ವಕ್ರತೆ ಹೋಯಿತು. ಕುಬ್ಜೆಯಾದವಳು ಎತ್ತರಕ್ಕೆ ಬೆಳೆದಳು. ಅವಳನ್ನು ನೋಡಿ ಲಕ್ಷ್ಮೀದೇವಿಯಾಗಿ, ಕೃಷ್ಣ ಮುಟ್ಟಿದ್ದೇ ತಡ ಸರಿ ಮಾಡಿ, ಲಕ್ಷ್ಮೀದೇವಿಯಾಗಿ ಎಂಥ ಸುಂದರ ಸ್ವರೂಪ ಅದು. ಅವಳಿಗೆ ಕೃಷ್ಣನ ನೋಡುವಾಗ ಸ್ವಲ್ಪ ಉತ್ತರಿಯನ್ನು ಹೀಗೆ ಅಡ್ಡ, ಕೃಷ್ಣ ಮನೆಗೆ ಬರಬೇಕು, ಜೊತೆಗಿರಬೇಕು, ನಾನು ಎಲ್ಲ ಬರ್ತೇನೆ, ಸ್ವಲ್ಪ ಕೆಲಸ ಉಂಟು, ಸುದ್ದಿ ಮುಟ್ಟಿರ್ಬೋದು ನಿನಗೆ, ಎಲ್ಲ ಮುಗಿಸ್ಕೊಂಡು ಬರ್ತೇನೆ, ಸರಿ ಆಯಿತು ಅಂತ ಹೇಳಿ ಪ್ರವೇಶ ಮಾಡುವಾಗ ಎದುರಿಂದ ಆಕ್ರಮಣ ಮಾಡಲಿಕ್ಕೆ ಒಂದಷ್ಟು ನೇಮಿಸಿದ್ದ, ಅವರೆಲ್ಲ ಆಕ್ರಮಣ ಮಾಡಿದರು. 2-3 ಕಡೆಯಲ್ಲಿ ಎಲ್ಲರನ್ನು ನಾಶ ಮಾಡಿದ. ಕೊನೆಗೆ ಚಾಣೂರ ಮಲ್ಲ ಯುದ್ಧ ರಂಗಮಂಟಪಕ್ಕೆ ಪ್ರವೇಶ ಮಾಡಿದ್ದಾರೆ. ಎಲ್ಲ ಜನಸೇರಿಯಾಗಿದೆ. ಏನು ನೀವೆಲ್ಲ ಸಣ್ಣವರು, ನಿಮ್ಮೊಟ್ಟಿಗೆ ನಾವು ಯುದ್ಧ ಮಾಡಿ ನಮ್ಮ ಮರ್ಯಾದೆ ಓದಿತ್ತು. ಯುದ್ಧ ಮಾಡಬೇಕಿದ್ರೆ ಸಮಾನ ಬಲ ತಂತ್ರಗಳನ್ನು ಹೊಂದಿರಬೇಕು. ಚಾಣೂರ ಮುಷ್ಟಿಕರು ಹೇಳ್ತಾರೆ, ನೀವು ಬರೇ ಸಣ್ಣವರಲ್ಲ, 1000 ಬಲದ ಆನೆಯುಳ್ಳ ಕುವಲಯ ಪೀಠವನ್ನು ನೀನು ತೆಗೆದಿದ್ದಿಂತ ಆದರೆ ನಿನ್ನೊಟ್ಟಿಗೆ ಯುದ್ಧ ಮಾಡೋಕ್ಕೆ ಬಾರಯ್ಯ. ಅಲ್ಲಿ ಚಾಣೂರ ಮುಷ್ಟಿಕರಿಗೆ ಕೃಷ್ಣ ಬಲರಾಮರಿಗೆ ಯುದ್ಧ ಆಯಿತು, ಮಲ್ಲಯುದ್ಧ. ಆ ಮಲ್ಲಯುದ್ಧದಲ್ಲಿ ಅವರ ಪ್ರಾಣ ಹೋಯಿತು, ಅಲ್ಲಿದ್ದಂತಹ ಎಲ್ಲ ದುಷ್ಟರ ಪ್ರಾಣ ಹೋಯಿತು. ಅಷ್ಟೊತ್ತಿಗೆ ಈ ಕಂಸನಿಗೆ ಕೋಪ ಉಂಟು. ಅವ ಮೇಲೆ ಇದ್ದ ಮಾಳಿಗೆಯಲ್ಲಿ, ಇದು ಈ ಕೆಲವು ಸ್ಟೇಡಿಯಂಗಳಲ್ಲೆಲ್ಲ ಇದ್ದಾಗೆ ಆ ವ್ಯವಸ್ಥೆ ಅದು. ಮೇಲೆಗಡೆ ಅವನಿಗೊಂದು ವಿಶೇಷ VIP ಜಾಗ ಅದು, ಅಲ್ಲಿ ಕೂತಿದ್ದಾನೆ. ಕೋಪವಂತೂ ಕೂಡಲೇ ಆಜ್ಞೆ ಮಾಡಿದ, ಅವರನ್ನು ಹಿಡ್ಕೊಳ್ಳಿ, ಆ ಯಾದವರು ಯಾರೆಲ್ಲ ತಂದಿದ್ದಾರೆ ಅಲ್ಲಿಂದ ಗೋಕುಲದಿಂದ ಸಂಪತ್ತು ಅದನ್ನೆಲ್ಲ ಕಸಿದು ಬಿಡಿ, ಆ ವಸುದೇವ ದೇವಕಿಯರ ತಲೆ ಕಡಿರಿ, ಆ ಉಗ್ರಸೇನನ ತಲೆ ಕಡಿರಿ. ಇಷ್ಟೊತ್ತಿಗೆ ಕೃಷ್ಣನಿಗೆ ಭಯಂಕರ ಬಿಸಿಯಾಯಿತು. ಇದ್ದಕ್ಕಿದ್ದಾಗೆ ಠಪ್ಪ ಅಂತ ಕೆಳಗಿಂದ ಮೇಲೆ ಮಾಳಿಗೆಯಲ್ಲಿದ್ದಾನೆ, ಅಲ್ಲಿಗೆ ಹಾರಿದ ಅವನ ಮಂಚಕ್ಕೆ, ಸಿಂಹಾಸನಕ್ಕೆ ಹಾರಿದಲ್ಲಿಗೆ ಕಂಸನ ಕಿರೀಟ ಹೋಯಿತು. ಕಿರೀಟ ಹೋದಲ್ಲಿಗೆ ಅವನ ಜುಟ್ಟನ್ನು ಹಿಡ್ಕೊಂಡ. ಮಗನೇ ಜುಟ್ಟನ್ನು ಹೆಟ್ಟು ಅಲ್ಲಿ ತಿರುಗಿಸಿ ನೇರವಾಗಿ ರಂಗ ಮಂಟಪಕ್ಕೆ ಕೆಳಗಡೆ ಹಾಕಿದ. ಹಾಕಿದಲ್ಲಿಗೆ ಇವ ಅಲ್ಲಿಂದ ಹಾರಿ ಈ ಕಂಸನ ಮೇಲೆ ಬಂದು ಕೂತ. ಅಷ್ಟೇ, ಮೇಲೆ ಬಂದು ಕೂತಲ್ಲಿಗೆ ಪ್ರಾಣ ಪಕ್ಷಿ ಇವನ ಕೃಷ್ಣನ ಶರೀರದೊಳಗೆ ಹೋಗಿ ಆಯಿತು, ಮುಗೀತು. ಮತ್ತು ನಾವು ಅಂತ ಹೇಳೋದು ಗುದ್ದಿ 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 ಕೊಂದ ಅಂತ ಪೇಪರ್ ತುಂಬಲಿಕ್ಕೆ. ಹಾಂ, ಗುದ್ದಿ ಗುದ್ದಿ ಎಲ್ಲ ಕೊಲ್ಲಲಿಲ್ಲ, ಎಂಥದ್ದು ಮಾಡಲಿಲ್ಲ ಪಾಪ. ಮಾವ ಅಂತ ಸ್ವಲ್ಪ ಕೂತದ್ದು ಮಾತ್ರ. ಈ ಸಣ್ಣ ಮಕ್ಕಳೆಲ್ಲ ಸೋದರ ಮಾವಂದಿರ ಮೇಲೆ ಕೂತ್ಕೊಳ್ಳೋದಿಲ್ಲ ಕೃಷ್ಣಣ್ಣ, ಮತ್ತೆಂಥದ್ದು. ಹಾಂ, ಸೋದರ ಮಾವಂದರು ಸರಿ ಇದ್ದರೆ ಎಂತಾಗೋದಿಲ್ಲ, ಅಳಿಯ ಕೂತ್ರೆ ಸರಿ ಇರ್ತದೆ. ಈ ವ್ಯತ್ಯಾಸ ಆದ ಕೂಡಲೇ ಅಳಿಯ ಬಂದು ಕೂತ್ರೆ ಅವನ ಪ್ರಾಣ ಹೋಗುದು ಸೋದರ ಮಾವಂದು. ಇದು ಹೀಗಾಯಿತು. ಕೃಷ್ಣನ ಸೋದರ ಮಾವ ಅಲ್ವ ಕಂಸ. ಆ ಸೋದರ ಮಾವ ಇಡೀ ಅವ ಅಳಿಯನನ್ನೇ ತೊಳಿಬೇಕು ಅಂತ ಹೊರಟವ. ಅದಾಗಲಿಲ್ಲ. ಇವ ಬಂದು ಕೂತಲ್ಲಿಗೆ ಕಂಸನ ಪ್ರಾಣ ಹೋಯಿತು. ಅಲ್ಲಿ ಮತ್ತೆ ಇದ್ದವರನ್ನೆಲ್ಲ ನಾಶ ಮಾಡ್ತಾರೆ ಕೃಷ್ಣ ಬಲರಾಮರು ಸೇರಿಕೊಂಡು. ಆಮೇಲೆ ವಸುದೇವ ದೇವಕಿಯರನ್ನು ಸೆರೆಯಿಂದ ಬಿಡುಗಡೆ ಆಗ್ತದೆ. ಉಗ್ರಸೇನನನ್ನು ರಾಜನನ್ನಾಗಿ ಮಾಡ್ತಾನೆ. ವಸುದೇವ ದೇವಕಿಯರ ಹತ್ತಿರ ಹೋಗಿ ಅಲ್ಲಿ ಒಂದು ಸಣ್ಣ ಸನ್ನಿವೇಶ ಪ್ರಕರಣ ನಡೀತದೆ. ದೇವರು ಅಂತ ಈ ವಸುದೇವ ದೇವಕಿಯರಿಗೆ ಭಾವಿಸುವಾಗ ಮತ್ತೆ ಅವ ಕೃಷ್ಣ ಮಾಯೆಯನ್ನು ಆವರಿಸಿ ಬಿಡ್ತಾನೆ, ಮಕ್ಕಳು ಅಂತ ಆಗ್ತದೆ. ಆವಾಗ ಅಲ್ಲಿ ಕೃಷ್ಣ ಬಲರಾಮರು ಹೋಗಿ ಹೇಳ್ತಾರೆ, ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ನಮಗೆ ಭಾಗ್ಯ ಬರಲಿಲ್ಲ, ಕ್ಷಮಿಸಬೇಕು. ಹೋಗಿ 2 ಕಾಲನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಕೃಷ್ಣ ಬಲರಾಮರು ವಸುದೇವ ದೇವಕಿಯರ ಹತ್ರ. ಅವರನ್ನು ಅನುಗ್ರಹಿಸಿ ಅಲ್ಲಿಂದ ಮುಂದೆ ಒಂದು ಉಪನಯನ ಆಗಲಿಲ್ಲ ಇಷ್ಟರದಾಗಿ. ಇದಿಷ್ಟೆಲ್ಲ ಜೋರು ಘಟನೆ ಆದದ್ದು ಉಪನಯನ ಆಗುವುದಕ್ಕಿಂತ ಮುಂಚೆ ಒಂದು ಉಪನಯನ ಆಯಿತು. ಉಪನಯನ ಆದ ಮೇಲೆ ಮತ್ತೆ ಗುರುಕುಲಕ್ಕೆ ಹೋಗಬೇಕಲ್ವ. ಉಜ್ಜಯಿನಿ ಹತ್ತಿರ ಒಂದು ಸಾಂದೀಪನಿ ಗುರುಗಳು, ಅಲ್ಲಿಗೆ ಇಬ್ಬರು ಹೋದರು. ಅಲ್ಲಿ ಈ ಕೃಷ್ಣ ಹೋಗಿ ಹೆಚ್ಚು ದಿವಸ ಇರಲಿಲ್ಲ ಅಂತಾರೆ. ಅಲ್ಲಿ ಹಿಡಿಲಿಲ್ಲ, ಆಹಾರ ಅದು ಇದೆಲ್ಲ ಹಿಡಿಲಿಲ್ಲ ಅಂತಲ್ಲ. ನಾವೆಲ್ಲ ಆದರೆ ಅಲ್ಲಿದು ಆಹಾರ ಪದ್ಧತಿ ನಮಗೆ ಹಿಡಿಲಿಲ್ಲ, ಅಲ್ಲಿಯ ವ್ಯವಸ್ಥೆ ವಾತಾವರಣ ಸರಿ ಇಲ್ಲ ಅಂತ ಹೇಳಿಕೊಂಡು ಏನಾದರೂ ಒಂದು ಕಾರಣ ಕೊಟ್ಟು ಮನೆಗೆ ಫೋನು ಮಾಡಿ
ಬರಲಿಕ್ಕೆ ಹೇಳಿ ಅಪ್ಪಮ್ಮನನ್ನು. ವಾಪಸ್ ಬರ್ತೇವೆ ಇಲ್ಲಿಗೆ. ಹೋದ ಲಗೇಜ್ ಹಾಗೆ ವಾಪಸ್ ಬರ್ತದೆ, ಗೇಜ್ ಇಲ್ಲದೆ. ಇವ ಹಾಗಲ್ಲ, ಅಲ್ಲಿ ಎಂತೆಲ್ಲ ಉಂಟು ಕಲೀಲಿಕ್ಕೆ, ಎಲ್ಲವನ್ನು ಕಲ್ತ. 64 ವಿದ್ಯೆಗಳನ್ನು ಕಲ್ತ. 64 ದಿನ ಇದ್ದದ್ದು. 65ನೇ ದಿನಕ್ಕೆ ಮನೆಗೆ ಬಂದಾಗಿದೆ. ಇವನ ಈ ಅತ್ಯದ್ಭುತವಾದ ಅತಿಮಾನುಷೀಂ ಮತಿಂ, ಇದೇ ಪ್ರಯೋಗ ಮಾಡ್ತಾರೆ ವ್ಯಾಸರು. ಅತಿಮಾನುಷವಾದ ಮತಿಯನ್ನು ಕಂಡಂತಹ ಸಾಂದೀಪನಿ ಗುರುಗಳಿಗೆ ಒಂದು ನೆನಪಾಗ್ತದೆ. ಹೆಂಡತಿ ಹತ್ರ ಆವತ್ತು ಪ್ರಭಾಸದಲ್ಲಿ ನಮ್ಮ ಮಗನನ್ನು ನಾವು ಸಮುದ್ರದಲ್ಲಿ ಕಳ್ಕೊಂಡೆವು, ಅದನ್ನೇ ಈ ಭಗವಂತನಲ್ಲಿ ನಾವು ಕೇಳಿದರೆ ಒಳಿತಲ್ವೇ ಅಂತ ಹೇಳಿ ಕೃಷ್ಣನಲ್ಲಿ ಕೇಳ್ತಾನೆ. ಗುರುದಕ್ಷಿಣೆಯ ರೂಪದಲ್ಲಿ ಸಾಂದೀಪನಿ ಗುರು ಅದನ್ನು ಹೋಗಿ ಯಮನ ಹತ್ರ ಮಾತುಕತೆ ಮಾಡಿ ರಾಜಿ ಮಾಡಿ ಅಲ್ಲಿಂದ ತರ್ತಾನೆ. ನೋಡಿ, ಸತ್ತವನನ್ನು ವಾಪಸ್ ತಂದು ಕೊಟ್ಟ, ಜೀವ ಸಮೇತವಾಗಿ ಮಗನನ್ನು ತಂದು ಕೊಟ್ಟ. ಗುರುದಕ್ಷಿಣೆ ರೂಪದಲ್ಲಿ ನೀವು ಕಲಿತದ್ದು ನಿಮಗೆ ಶಾಶ್ವತವಾಗಿರಲಿ ಅಂತ ಅನುಗ್ರಹ ಮಾಡಿದ. ಗುರು ಅನುಗ್ರಹ ಮಾಡಿದ, ಕೃಷ್ಣ ಮತ್ತೆ ಅವನಿಗೆ ಅನುಗ್ರಹ ಮಾಡಿದ. ಅಲ್ಲಿಂದ ಮುಂದೆ ಬರ್ತೇನೆ ಅಂತ ಮಾತು ಕೊಟ್ಟದ್ದುಂಟಲ್ಲ, ಅದು ಆಶ್ವಾಸನೆ ಆಗಿರಲಿಲ್ಲ. ಅದು ಇವ ಹೋಗದಿದ್ದರೆ ಅವರ ಶ್ವಾಸ ಹೋದೀತು. ಹಾಗಾಗಿ ಮೊದಲು ಅಕ್ರೂರನ ಮನೆಗೆ ಹೋದ. ಅಲ್ಲಿ ಹೋಗಿ ಒಂದಷ್ಟು ದಿವಸ ಇದ್ದು ಆಮೇಲೆ ಇವಳ ಮನೆಗೆ ಬರ್ತೇನೆ ಅಂತ ಹೇಳಿದ್ದ. ನೋಡಿ, ಇವಳು ಕಾಯ್ತಾ ಇದ್ಲು ಬಾಗಿಲಿನಲ್ಲಿ, ಈಗ ಬರ್ತಾನೆ ಅಂತ. ಹೋಗಿ ಅಲ್ಲಿ ಒಂದು 4 ದಿವಸ ಇದ್ದ. ಅವಳಿಗೆ ಬೇಕಾದ್ದನ್ನೆಲ್ಲ ಕೊಟ್ಟು ಅಲ್ಲಿಂದ ಹೊರಟು ನೆನಪಾಯಿತು, ನನ್ನವರಲ್ಲಿ ಹಸ್ತಿನಾವತಿಯಲ್ಲಿ ದುಃಖದಲ್ಲಿದ್ದಾರೆ ಅಂತ ಪಾಂಡವರು. ಈ ಒಂದು ಸಂದೇಶ ಕೊಟ್ಟ ಅಕ್ರೂರನಿಗೆ, ಈಗ ಈ ಸಂದೇಶವನ್ನು ಹೋಗಿ ಅಲ್ಲಿ ಹೇಳಬೇಕು ಅಂತ. ಅದರಲ್ಲಿ ಸ್ವಲ್ಪ ಜೋರಿನ ಮಾತಿತ್ತು, ಸ್ವಲ್ಪ ಬೆದರಿಕೆಯಾಗಿ. ಪಾಂಡವನು ಸರಿಯಾಗಿ ನೋಡಿಕೊಳ್ಳದಿದ್ದರೆ ಕಂಸನಿಗೆ ಆದ ಗತಿ ಆದೀತು ಅಂತ ಹೇಳುವ ವಿಷಯವನ್ನು ಸ್ವಲ್ಪ ವಿಸ್ತಾರವಾಗಿ ಅದನ್ನು ಹಿಡ್ಕೊಂಡು ಅಕ್ರೂರ ಅಲ್ಲಿಗೆ ಹೋದ. ಒಂದು 3-4 ತಿಂಗಳಿದ್ದ ಅಲ್ಲಿ. ಇವರ ನಡೆ ಎಲ್ಲ ಗೊತ್ತಾಗಬೇಕು ಅಂತ ಹೇಳಿಕೊಂಡು ಪಾಂಡವರ ಹತ್ತಿರ ಇದ್ದ. ಕುಂತಿಯ ಜೊತೆಗೆ ಮಾತಾಡಿ ಎಲ್ಲ ಆಗಿ ಕೊನೆಗೆ ಧೃತರಾಷ್ಟ್ರನನ್ನು ಕಾಣ್ತಾನೆ. ಧೃತರಾಷ್ಟ್ರನಿಗೆ ಈ ಸಂದೇಶವನ್ನು, ಕೃಷ್ಣ ಸಂದೇಶವನ್ನು ಹೇಳ್ತಾನೆ. ಅವ ಹೇಳ್ತಾನೆ ಆವಾಗ ಧೃತರಾಷ್ಟ್ರ, ಅಲ್ಲ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಇದೆಲ್ಲ ಆಗೋದೆಲ್ಲ ಆಗಿ ಹೋಗಿದೆ, ಇನ್ನೀಗ ಕೃಷ್ಣನ ದಯೆ ಇದ್ದಾಗ ಆಗುವುದು ಅಂತ ದೊಡ್ಡ ಭಾಷಣ ವೇದ ಅಂತ ಬಿಟ್ಟ. ಅಂತ ಇವನ ಗ್ರಾಚಾರ ಮುಗ್ದಿದೆ ಅಂತ ಹೇಳಿಕೊಂಡು ಅಕ್ರೂರ ಆ ಸಂದೇಶವನ್ನು ಹಿಡ್ಕೊಂಡು ಮತ್ತೆ ಕೃಷ್ಣನಲ್ಲಿಗೆ ಬಂದು ಹೇಳ್ತಾನೆ. ತದನಂತರ ಈ ಕಂಸನನ್ನು ಮದುವೆಯಾದಂತಹ 2 ಜನ ಹೆಂಡತಿಯರು ಜರಾಸಂಧನ ಹೆಣ್ಣು ಮಕ್ಕಳು. ಅವರು ವಿಧವೆಯರಾದರು. ವಿಧವೆಯರಾಗಿ ಇನ್ನೇನು ಮಾಡೋದು ಅಂತ ಹೇಳಿಕೊಂಡು ಸೀದಾ ಅಪ್ಪನ ಮನೆಗೆ ಹೋದರು. ಅಪ್ಪನ ಮನೆಗೆ ಹೋದಾಗ ಅಪ್ಪ ಏನು ಮಾಡಿದ ಅನ್ನೋದನ್ನು ಒಂದು 5 ನಿಮಿಷ ಬಿಟ್ಟು ಹೇಳ್ತೇನೆ. ಒಂದು ಕೀರ್ತನೆ. ಮುಂದಿನ ಭಾಗದಲ್ಲಿ ರುಕ್ಮಿಣಿ ಕಲ್ಯಾಣದ ಭಾಗವೂ ಬರ್ತದೆ. 5 ನಿಮಿಷ ಬಿಟ್ಟು ಮತ್ತೆ ಮುಂದುವರಿತದೆ. ಭವಬಂಧನದೊಳು ಸಿಲುಕಿ ಮುಂದೆ ನಯ್ಯ ಭವಬಂಧನದೊಳು ಸಿಲುಕಿ ಕುಂದಿದೆ ಜಗದೊಳು ಕಂದಾನಂದೆಲ್ಲ ಹುಡುಗಳ ಎಣಿಸದೆ ತಂದೆ ಕಾಯೋ ಕೃಷ್ಣ ಕಂದಪ್ಪ ನಗನೆ ಎಂದು ಎನಗೆ ಗೋವಿಂದ ವಿನಯವಾದ ಜನರ ಹಾರು ಕಾಯುವರಿಲ್ಲ ಸಾರಿದೆ ನಿಗಗೈಯ ನಡೆದೆ ಸೇರಿದೆ ಜನರ ಹಾರು ಕಾಯುವರಿಲ್ಲ ಸಾರಿದೆ ನಿಗಗೈಯ ವೇಣು ಗೋಪಾಲ
दामोदर हरे विष्णु मुकुंद दामोदर हरे दामोदर हरे दामोदर हरे विष्णु मुकुंद देवी जगदम्बा देवी देवी जगदम्बा देवी दयामयि त्रिपुराम्बा देवी दयामयि त्रिपुराम्बा देवी देवी जगदम्बा देवी देवी जगदम्बा देवी दयामयि त्रिपुराम्बा देवी दयामयि त्रिपुराम्बा भगवति भैरवि भ्रमराम्बा भगवति भैरवि भ्रमराम्बा भगवति भैरवि भ्रमराम्बा भगवति भैरवि भ्रमराम्बा मानसरञ्जनि मधुराम्बा मानसरञ्जनि मधुराम्बा मानसरञ्जनि मधुराम्बा मानसरञ्जनि मधुराम्बा मानसरञ्जनि मधुराम्बा मानसरञ्जनि मधुराम्बा देवी देवी जगदम्बा देवी देवी जगदम्बा देवी दयामयि त्रिपुराम्बा देवी दयामयि त्रिपुराम्बा भगवति भैरवि भ्रमराम्बा भगवति भैरवि भ्रमराम्बा मानसरञ्जनि मधुराम्बा मानसरञ्जनि मधुराम्बा मानसरञ्जनि मधुराम्बा मानसरञ्जनि मधुराम्बा मानसरञ्जनि मधुराम्बा मानसरञ्जनि मधुराम्बा देवी देवी जगदम्बा देवी देवी जगदम्बा देवी दयामयि त्रिपुराम्बा देवी दयामयि त्रिपुराम्बा देवी दयामयि त्रिपुराम्बा सजलजलदनीलं दर्शितो दारशीलं करतलधृतशैलं वेणुवाद्ये रसालं व्रजजनकुलपालं कामिनी केलिलोलं तरुणतुलसीमालं नौमि गोपालबालम् ಮಗಧ ದೇಶದ ಅಧಿಪತಿ ಮಾಗಧ ಜರಾಸಂಧ, ಅವನ ಇಬ್ಬರು ಮಕ್ಕಳು ಅಸ್ತಿ ಮತ್ತು ಪ್ರಾಪ್ತಿ ಅಂತ 2 ಜನ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳನ್ನು ಕಂಸನಿಗೆ ಕೊಟ್ಟಿದ್ದ ಮದುವೆ ಮಾಡಿ. ಈಗ ವಿಧವೆಯರಾಗಿದ್ದಾರೆ, ಮತ್ತೆ ಇತ್ಲಾಗಿ ಬಂದಿದ್ದಾರೆ ಅಪ್ಪನ ಮನೆಗೆ. ಸಂಗತಿಗಳನ್ನೆಲ್ಲ ತಿಳಿದಂತಹ ಜರಾಸಂಧ ಕೃಷ್ಣನ ಮೇಲೆ ದ್ವೇಷವನ್ನು ಸಾಧಿಸುವುದಕ್ಕೆ, ಅವನನ್ನು ನಾಶ ಮಾಡುವುದಕ್ಕೆ ಅಂತ ಅಡಿಯಿಟ್ಟ. 23 ಅಕ್ಷೌಹಿಣೀ ಸೇನೆಯನ್ನು ಕರ್ಕೊಂಡು ಮಥುರೆಗೆ ಅಭಿಯೋಗ ಯುದ್ಧವನ್ನು ಸಾರ್ತಾನೆ. ಯುದ್ಧವನ್ನು ಸಾರಿದಂತಹ ಕಾಲಕ್ಕೆ ಈವಾಗಲೇ ಮಾಗಧನನ್ನು ಜರಾಸಂಧನನ್ನು ಕೊಂದರೆ ನಮ್ಮ ಕೆಲಸ ಆಗಲಿಕ್ಕಿಲ್ಲ, ಭಂಡಾರದಲ್ಲಿರುವ ಎಲ್ಲ ಸಂಪತ್ತುಗಳು ಹೊರಗೆ ಬರಬೇಕು, ಅದಕ್ಕಿಂತ ಮೊದಲೇ ಕೊಂದರೆ ಏನು? ಹಾಗಾಗಿ ಪ್ರತಿ ಸಲವೂ 17 ಬಾರಿ ಯುದ್ಧವನ್ನು ಮಾಡ್ತಾನೆ ಕೃಷ್ಣ ಬಲರಾಮರ ಜೊತೆಗೆ ಜರಾಸಂಧ. 17 ಬಾರಿಯೂ ಕೂಡ ಜರಾಸಂಧನ ಮಗಧ ದೇಶದಿಂದ ಬಂದಂತಹ ಎಲ್ಲ ಸೈನಿಕರು ತಮ್ಮನ್ನು ತಾವು ಕಳ್ಕೊಳ್ತಾರೆ, ನಾಶವಾಗಿ ಹೋಗ್ತಾರೆ.
ಕೊನೆಗೆ ಜರಾಸಂಧನನ್ನು ಬಂಧನ ಮಾಡ್ತಾರೆ. ಬಲರಾಮ ಹಗ್ಗ ಹಾಕಿ ಬಂಧಿಸ್ತಾನೆ. ಕೊನೆಗೆ ಹೇಳಿದ ಕೃಷ್ಣ, ಈಗ ಅವನನ್ನೆಲ್ಲ ಬಂಧಿಸಲಿಕ್ಕೆ ಹೊರಡಬೇಡ, ಇನ್ನೂ ಏನಾದರೂ ಸ್ವಲ್ಪ ಇದ್ದರೆ, ಅಷ್ಟಿಷ್ಟು ಇದ್ದರೆ ಬರಲಿ ಅದು ಹೊರಗಡೆ ಅಂತ. ಹೇಳಲಿಕ್ಕಾಗುವುದಿಲ್ಲ. ಹಾಗಾಗಿ ಬಂಧನದಿಂದ ಬಿಡಿಸಿದರು. ಇವ ಮುಖ ಕೆಳಗೆ ಮಾಡಿಕೊಂಡು ಜರಾಸಂಧ ಹೋದ. 18ನೇ ಬಾರಿ ಮತ್ತೆ ಇದ್ದವರನ್ನೆಲ್ಲ ಕಟ್ಟಿಕೊಂಡು ಹೊರಟ. ಕೃಷ್ಣನನ್ನು ಎದುರಿಸಬೇಕು, ನಾಶ ಮಾಡಬೇಕು ಅಂತ. ಆ ಕಾಲಕ್ಕೆ ಕೃಷ್ಣ ಆಲೋಚನೆ ಮಾಡಿದ, ಇದು ಹೀಗಿದ್ದರೆ ಸ್ವಲ್ಪ ಕಷ್ಟ, ಅನೇಕ ನಮ್ಮ ಯಾದವರೆಲ್ಲ ನಾಶಗೊಳ್ತಾರೆ ಈ ಕಾರಣದಿಂದಾಗಿ. ಹಾಗಾಗಿ ನಾವು ಬೇರೆ ಕಡೆ ನಮ್ಮ ಒಂದು ನಿವಾಸವನ್ನು ಕಲ್ಪಿಸಬೇಕೀಗ ಅಂತ ಹೇಳಿ ಸಮುದ್ರವನ್ನು 12 ಯೋಜನೆ ಹಿಂದಕ್ಕೆ ಹೋಗಲಿಕ್ಕೆ ಹೇಳಿದ. ಅಲ್ಲಿ ದ್ವಾರಕೆ ಅಂತ ಹೇಳುವಂತಹ ಒಂದು ಭವ್ಯವಾದಂತಹ ಸಾಮ್ರಾಜ್ಯವೇ ನಿರ್ಮಾಣವಾಗ್ತದೆ. ಅಲ್ಲಿ ದ್ವಾರಕೆ ನಿರ್ಮಾಣವಾದ ತಕ್ಷಣದಲ್ಲಿಯೇ ದೇವಲೋಕದಿಂದ ಎಲ್ಲ ಸೊತ್ತುಗಳು ಬಂತು. ಪಾರಿಜಾತ ಅದು ಇದು ಎಲ್ಲವೂ ಬಂತು. ಸುಧರ್ಮ ಸಭೆ ಬಂತು. 1 ಕಿವಿಯ ಕುದುರೆಯೂ ಬಂತು. 1 ಕಿವಿಯ ಕುದುರೆ ಹಾಗೊಂದುಂಟು. 1 ಕಿವಿಯ ಕುದುರೆ ಇದೆ. ಮತ್ತೆ ನೋಡುವ, 8 ನಿಧಿ, ಅಷ್ಟನಿಧಿಗಳು ಬಂದವು. ಎಲ್ಲ ಯಾವುದು ಬಾಕಿ ಇಲ್ಲ, ಎಲ್ಲ ಬಂದಾಯಿತು ದ್ವಾರಕೆಗೆ. ಯೋಗ ಶಕ್ತಿಯಿಂದ ಈ ಎಲ್ಲ ಯಾದವರನ್ನೆಲ್ಲ ಅಲ್ಲಿಗೆ ಸ್ಥಳಾಂತರಗೊಳಿಸಿದ. ಆಮೇಲೆ ಎಲ್ಲ ಆ ಪ್ರಜೆಗಳ ಯೋಗಕ್ಷೇಮವನ್ನು ಬಲರಾಮನಿಗೆ ಒಪ್ಪಿಸಿ ಅಲ್ಲಿಂದ ತಾನು ಹೊರಟ. ಕೆಲಸ ಉಂಟು. ಆ ಸಮಯಕ್ಕಾಗುವಾಗ ನಾರದರಿಂದ ಕಳುಹಿಸಲ್ಪಟ್ಟಂತಹ ಒಬ್ಬ ಕಾಲಯವನ ಹೇಳುವ ಮಹಾರಾಕ್ಷಸ ತನ್ನ 3 ಕೋಟಿ ಸೇನೆಯ ಜೊತೆಗೆ ನೀನು ಕೃಷ್ಣನನ್ನು ಎದುರಿಸಬೇಕು ಅಂತ ಹೇಳಿ ಕೃಷ್ಣನ ಸ್ವರೂಪವನ್ನೆಲ್ಲ ಹೇಳಿ, ಹೀಗಿದ್ದಾನೆ ಅವ ಕಂಡಲ್ಲಿಗೆ ಅವನಿಗೆ ಬಡಿಬೇಕು ಅಂತ ನಾರದರು. ಅವ ಹೋಗಬೇಕಿತ್ತು ಭೂಭಾರ. ಕಾಲಯವನರು ನೋಡಿ, ಯಾವಾಗಲೇ ಇದ್ದರು ಅವರೆಲ್ಲ. ಅದೀಗ ಶಬ್ದ ವ್ಯತ್ಯಾಸ ಆಗಿದೆ ಅಷ್ಟೇ. ಯವನರು ಅಂತ ಅಲ್ಲಿ ಇದ್ದರು. ಹಾಗೆ ಆ ಯವನರು ಬಂದರು. ಬಂದಾಗ ಇವ ಮೆಲ್ಲ ಅಲ್ಲಿಂದ ಹೊರಗಡೆ ತಪ್ಪಿಸಿಕೊಳ್ಳುವುದಕ್ಕೆ ಅಂತ ಓಡಲಿಕ್ಕೆ ಶುರು ಮಾಡಿದ. ಈ ಕಾಲಯವನ ಆ ಸೈನಿಕರನ್ನೆಲ್ಲ ಅಲ್ಲಿಯೇ ಬಿಟ್ಟು ಓಡಿಸಿಕೊಂಡು ಬಂದ. ಓಡಿಸಿದ ಒಂದು ಬಹುದೊಡ್ಡದಾದಂತಹ ಗುಹೆಯ ಒಳಗಡೆ ಕೃಷ್ಣ ಹೊಕ್ಕ. ಇವನು ಹೋಗಿ ಸೀದಾ ಒಳ ಹೋದ ಆ ಗುಹೆಯ ಒಳಗಡೆ. ಇವ ಒಳಗೆ ಕೃಷ್ಣ ಎಲ್ಲಿಯೋ ಹೋಗಿ ಅಲ್ಲಿ ಮರೆಯಾದ. ಸೀದಾ ಈ ಕಾಲಯವನ ಒಳಗೆ ಹೋಗಿ ಆಗುವಾಗ ಅಲ್ಲಿ ಒಬ್ಬ ಕಲ್ಲಿನ ಮೇಲೆ ಮಲ್ಕೊಂಡಿದ್ದಾನೆ. ಎಲ್ಲ ಮೂರ್ಖ, ನೀನು ಇಲ್ಲಿ ಮಲ್ಕೊಂಡಿದ್ದ, ನಾನು ಇಷ್ಟು ನನ್ನನ್ನು ಶ್ರಮ ಪಡುವ ಹಾಗೆ ಮಾಡಿ ಮೋಸ ಮಾಡಿ ನನ್ನಿಂದ ತಪ್ಪಿಸುವುದಕ್ಕೆ ನೀನು ನೋಡ್ತೀಯ ಅಂತ ಹೇಳಿ ತನ್ನ ಎಡಗಾಲಿಂದ ಒದ್ದು ಬಿಟ್ಟ. ಮಲಗಿದ ಅವನಿಗೆ ನಿದ್ದೆಯಿಂದಿದ್ದಾಗ ಹೀಗೆ ಮಾಡಿಕೊಂಡು ಕಣ್ಣು ತೆರೆದ. ಹೀಗೆ ಕಣ್ಣು ತೆರೆದ ತಕ್ಷಣದಲ್ಲಿಯೇ ಕಾಲಯವನ ಸುಟ್ಟು ಭಸ್ಮ ಆಗಿ ಹೋದತ್ಲಾಗಿ. ಸ್ವಲ್ಪ ಹೊತ್ತಾಗುವ ಕೃಷ್ಣ ಮೆಲ್ಲ ಬಂದ ನಗಾಡಿಕೊಂಡು. ಇಲ್ಲಿ ಇದ್ದ ಅಲ್ಲಿ ಮರೆಯಲ್ಲಿ. ಇವನನ್ನು ಕಂಡಾಗ ಅವ ಯಾರು ಹಾಗಾದರೆ? ಇಕ್ಷ್ವಾಕು ವಂಶದ ಮಾಂಧಾತ ಹೇಳುವಂತಹ ರಾಜಋಷಿಯ ಮಗ ಮುಚುಕುಂದ. ಮುಚುಕುಂದ ದೊಡ್ಡ ರಾಜರ್ಷಿ. ಅವ ಹಿಂದಿನವನಲ್ಲ, ಅವ ಬಹಳ ತ್ರೇತಾಯುಗದಲ್ಲಿ ಇದ್ದವ. ಅವ ಅಲ್ಲಿ ಕೂತ್ಕೊಂಡು ನಿದ್ರೆ ಮಾಡ್ತಾ ಇದ್ದದ್ದು, ವಿಶ್ರಾಂತಿ. ಕೃಷ್ಣ ಬಂದಾಗುವಾಗ ಇವನಿಗೆ ಆಶ್ಚರ್ಯ ಆಯಿತು. ಯಾರು ನೀನು? ಹೀಗೆ ನನ್ನನ್ನು ಕೆಲವರು ಕೃಷ್ಣ ಅಂತ ಹೇಳ್ತಾರೆ, ಕೆಲವರು ವಾಸುದೇವ ಅಂತ ಹೇಳ್ತಾರೆ, ಕೆಲವರಿಗೆ ನನ್ನ ಹೆಸರೇ ಗೊತ್ತಿಲ್ಲ, ಹೀಗೆಲ್ಲ ಉಂಟು. ಅವನಿಗೆ ಹಿಂದಿದು ನೆನಪಾಗ್ತದೆ. ಒಬ್ಬರು ಮಹರ್ಷಿ
ತ್ರೇತಾಯುಗದ ಸಮಯದಲ್ಲಿ ದೇವತೆಗಳಿಗೆ ಕಷ್ಟ ಬಂದ ಕಾಲಕ್ಕೆ ದೇವತೆಗಳ ಆಹ್ವಾನದ ಮೇರೆಗೆ ಈ ಮುಚುಕುಂದ ಅಲ್ಲಿಗೆ ಹೋಗಿದ್ದ, ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ದೇವತೆಗಳ ಜೊತೆಗೆ ಸಹಾಯ ಮಾಡಿ ರಾಕ್ಷಸರ ಹನನವಾದ ಅನಂತರ ದೇವತೆಗಳು ವರ ಕೊಡುವ ಸಮಯಕ್ಕೆ ಹೇಳಿದರು, ಈಗ ನಿನ್ನವರೆಲ್ಲ ಯಾರೂ ಇರಲಿಕ್ಕಿಲ್ಲ, ಎಲ್ಲ ಕಾಲವಾಗಿದ್ದಾರೆ, ನೀನೀಗ ಹೋಗಿ ಅಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕಷ್ಟೇ. ಯಾಕೆ? ಇಲ್ಲಿಯ ಕಾಲಗಣನೆಗೂ ಅಲ್ಲಿಯ ಕಾಲಗಣನೆಗೂ ತೀರಾ ವ್ಯತ್ಯಾಸ. ನಾವು ಹೋಗಿ ಬರ್ತೇವೆ ಅಂತ ಆಸೆ ಇಟ್ಟುಕೊಳ್ಳೋದು ಬೇಡ, ಹೋಗಿ ಬರ್ತೇವೆ ಅಂತ ಆಸೆ ಇಟ್ಟುಕೊಳ್ಳೋದು ಬೇಡ ಅಂತ ಅದಾಗಲಿಕ್ಕಿಲ್ಲ. ಅದು ಹೋದರೆ ಹೋಗಬೇಕು, ವಾಪಸ್ಸು ಬಾರದ ಹಾಗೆ ಹೋಗಬೇಕು. ಬಂದರೆ ಇಲ್ಲಿ ನಿಮ್ಮವರು ಯಾರು ಇರಲಿಕ್ಕಿಲ್ಲ, ಒಂದು ಅದು. ಇನ್ನೊಂದು ಬಂದರೆ ಮತ್ತೆ ನಿಮಗೆ ಮೊದಲಿನದ್ದು ಸಿಗ್ತದೆ ಅಂತ ಏನುಂಟು? ಮೊದಲಿನದ್ದು ಸಿಗ್ತದೆ ಅಂತ ಏನು ಧೈರ್ಯ? ಇದೇ ವಿಶ್ವಂಭರ ರೂಪ ಸಿಗ್ತದಾ? ವಿಶ್ವಂಭರ ರೂಪ ಸಿಕ್ಕಿದ್ರೆ ಒಳ್ಳೆಯದು, ಆದರೆ ಸಿಕ್ಕುವುದಿಲ್ಲ. ವಿಶ್ವಂಭರ ರೂಪ ಸಿಕ್ಕಬೇಕು ಅಂತ ಪ್ರಯತ್ನದಲ್ಲಿ ಹೋದರೆ ವಾಪಸ್ ಬರಲಿಕ್ಕಿಲ್ಲ. ಹಾಗಾಗಿ ಹೋಗಲಿಕ್ಕೂ ಸಾಧ್ಯ ಉಂಟು, ಹೋಗ್ಬೋದು, ವಾಪಸ್ಸು ಬರಬಾರ್ದು ಮಾತ್ರ. ಯಾಕೆ? ಇಲ್ಲಿ ಯಾರು ಇರಲಿಕ್ಕಿಲ್ಲ, ನಮ್ಮವರು ಕುಟುಂಬಸ್ಥರು, ಕಾಲವೇ ಬದಲಾಗಿರ್ತದೆ. ದೇವೇಂದ್ರ ಅಲ್ಲಿ ದೇವತೆಗಳು ಹೇಳಿದರು, ಹಾಗಾಗಿ ನೀನು ವಿಶ್ರಾಂತಿಯನ್ನು ಪಡೆ. ನಿದ್ದೆ ಮಾಡುವುದಕ್ಕೆ ಆಸೆ ಉಳ್ಳವರಿಗೆ, ಮಲ್ಕೊಳ್ಳುವವರಿಗೆ ಒಳ್ಳೆಯದು. ಸ್ವರ್ಗಕ್ಕೆ ಹೋಗಿ ವಾಪಸ್ ಬಂದರೆ ಮತ್ತೆ ಇಲ್ಲಿ ಮಲ್ಕೊಳ್ಬೇಕಷ್ಟೆ, ಬೇರೆ ಕೆಲಸ ಇಲ್ಲ, ಎಂಥದ್ದು ಇಲ್ಲ. ನೀನು ವಿಶ್ರಾಂತಿಯನ್ನು ಪಡೆ. ಮುಂದೊಂದು ದಿನ ದ್ವಾರಕೆಯಲ್ಲಿ ಇರುವಂತಹ ಭೂಲೋಕದಲ್ಲಿ ಕೃಷ್ಣಾವತಾರವಾಗ್ತದೆ. ಆ ಕಾಲಕ್ಕೆ ನಿನಗೆ ಕೃಷ್ಣ ದರ್ಶನವಾದಾಗ ಮತ್ತೆ ಅವನಿನ್ನನ್ನು ಬೇಕಾದಾಗ ಅನುಗ್ರಹ ಮಾಡ್ತಾನೆ, ಹೋಗು ಅಂತ. ಇವ ಬಂದು ಅಲ್ಲಿ ಕೂತಿದ್ದ, ಇದನ್ನು ಹೇಳಿದ. ಹೀಗೀಗೆ ಹೇಳೋ ನೆನಪಾಯಿತು, ನಾನು ಹೀಗೆ ಮಾಂಧಾತೃತನಯನಾದಂತಹ ಮುಚುಕುಂದನಿದ್ದೇನೆ, ಹೀಗೀಗೆ ನನಗೆ ಅಲ್ಲಿಂದ ಅನುಜ್ಞೆಯಾಗಿದೆ, ಹಾಗಾಗಿ ನಾನಿದ್ದೇನೆ. ಸರಿ ಅಂತ ಹೇಳಿ ಕೃಷ್ಣ ಅನುಗ್ರಹ ಮಾಡ್ತಾನೆ. ಯಾರಿಗೆ? ಮುಚುಕುಂದನಿಗೆ. ಅವ ಕೃಷ್ಣಾನುಗ್ರಹದಿಂದ ಮುಂದೆ ನಿರಂತರವಾಗಿ ಕೃಷ್ಣಾರಾಧನೆಯನ್ನು ಮಾಡುತ್ತಾ ಇಡೀ ಭೂಮಿಯಲ್ಲಿ ಸಂಚಾರ ಮಾಡಿ ನಿರಂತರವಾದ ಕೃಷ್ಣ ಭಕ್ತಿಯಿಂದ ಕ್ಷತ್ರಿಯನಾಗಿಯೇ ಇದ್ದು ಸಮಾಹಿತ ಮನಸ್ಸಿನಿಂದ ಮತ್ತೆ ಅವನನ್ನು ಒಲಿಸಿಕೊಂಡು ಜನ್ಮಾಂತರದಲ್ಲಿ ಬ್ರಾಹ್ಮಣನಾಗಿದ್ದು ಮತ್ತೆ ಕೃಷ್ಣನನ್ನು ಸೇರ್ತಾನೆ. ಸೂಕ್ಷ್ಮವಾಗಿ ಹೇಳಿದ್ದನ್ನು. ಸರಿ, ಅಲ್ಲಿಂದ ಕೃಷ್ಣ ಅವನನ್ನು ಅನುಗ್ರಹಿಸಿ ಹೊರಗೆ ಬಂದು ಈ 3 ಕೋಟಿ ಜನರಿದ್ರಲ್ಲ ಇಲ್ಲಿ, ಕಾಲಯವನರ ಸೈನಿಕರು, ಅವರನ್ನೆಲ್ಲ ನಾಶ ಮಾಡಿದ. ನಾಶ ಮಾಡಿ ಅಷ್ಟೊತ್ತಿಗಾಗುವಾಗ 18ನೇ ಬಾರಿ ಈ ಸಲ ಕೃಷ್ಣನನ್ನು ಬಿಡಲಿಕ್ಕಿಲ್ಲ ಅಂತ ಹೇಳಿಕೊಂಡು ಆವೇಶದಲ್ಲಿ ಬಂದ. ಹೀಗೆ ಜರಾಸಂಧ ಬಂದಾಗ ಏನು ಮಾಡಿ ಇವರು ಹೆದರಿದ್ರು. ಅಂದರೆ ನಾಟಕ ಮಾಡದೆ ಕೆಲಸ ಆಗ್ತದೆ ರೀ. ನಾಟಕ ಮಾಡಬೇಕು, ಎಲ್ಲಿ ಹೇಗೆ ನಾಟಕ ಮಾಡಬೇಕು ಅಂತ ಗೊತ್ತಾಗಬೇಕು. ಕಣ್ಣೀರು ಹಾಕೋಲಿ ಕಣ್ಣೀರು ಹಾಕಬೇಕು, ಸಂತೋಷ ಪಡೋದು ಸಂತೋಷ ಪಡಬೇಕು. ಇವರು ಬೇಕು ಅಂತ, ಯಾಕೆ ಬೇಕು ಅಂತಲೇ ನಾಟಕ ಮಾಡಿದರು, ಬೇಕು ಅಂತ ಹೆದರಿದರು. ಯಾರು ಬೇಕು ಅಂತ? ಜರಾಸಂಧ ಬೇಕು ಅಂತ. ನಾಡಿದ್ದಿಗೆ ಇದೆಲ್ಲ ದೂರದೃಷ್ಟಿ. ಹಾಗೆ ಅಲ್ಲೊಂದು ಪ್ರವರ್ಷಣ ಹೇಳುವ ಪರ್ವತಕ್ಕೆ ಹತ್ತಿದ್ರು, ಸಿಕ್ಕಬಾರ್ದು ಕೈಗೆ ಅಂತ. ಕೃಷ್ಣ ಬಲರಾಮರು ಪರ್ವತ ಹತ್ತಿದ್ರು, ಇನ್ನು ಇಳಿಬಾರದು ಅಂತ ಹೇಳಿಕೊಂಡು ಇಡೀ ಪರ್ವತದ ತಪ್ಪಲಿಗೆ ಈ ಜರಾಸಂಧ ಬೆಂಕಿ ಕೊಟ್ಟು ಬಿಟ್ಟು ಅದು ಭಗ 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 ಅಂತ ಉರಿಯುವುದಕ್ಕೆ ಶುರು ಆಯಿತು. ಇದು ಕಂಸ ಜರಾಸಂಧ ಬೆಂಕಿ ಕೊಟ್ಟಿದ್ದಾನೆ ಅಂತ ಕೃಷ್ಣ ಬಲರಾಮನಿಗೆ ಗೊತ್ತಾಗಿ ಇಲ್ಲಿ ಇನ್ನಿದ್ರೆ ಆಗಲಿಕ್ಕಿಲ್ಲ ಅಂತ ಹೇಳಿ ಅಲ್ಲಿಂದ ಚಂಗನೆ ಕೆಳಕ್ಕೆ ಭೂಮಿಗೆ ನೆಗಿತಾರೆ, ಹಾರ್ತಾರೆ. ಹಾರಿ ಮೆಲ್ಲ ಬಂದು ದ್ವಾರಕೆಗೆ ಸೇರಿದ್ರು. ಕೃಷ್ಣ ಬಲರಾಮರು ಸತ್ತು ಹೋದರು. ಇನ್ನು ನನಗೆ ಉಸಿರು ಬಿಡುವುದಕ್ಕೆ ಆರಾಮ ಅಂತ ಹೇಳಿಕೊಂಡು ಅವ ಮನೆಗೆ ಬಂದ. ಮನೆಗೆ ಬಂದ ಅನಂತರ ಮತ್ತೆ ಕೆಲವು ದಿನ ಆದ ನಂತರ ಈ ಬಲರಾಮನಿಗೊಂದು ಮದುವೆ ಆಗ್ತದೆ. ಅದು ತುಂಬ ರೈವತ ಅಂತ ಹೇಳುವ ರಾಜನ ಮಗಳು ರೇವತಿ. ಅವಳು ಸುಮಾರು ಸಮಯ ಆಗಿತ್ತು ಮದುವೆ ಆಗಬೇಕು ಅಂತ. ಈ ರೈವತ ಅವಳಪ್ಪ ಹುಡುಗನನ್ನು ಹುಡುಕುವುದು. ಎಲ್ಲಿಯವರೆಗೆ ಅಂತ ಕೇಳಿದರೆ ಸ್ವರ್ಗಲೋಕಕ್ಕೆ ಹೋಗಿದ್ದ.
ನನ್ನ ಮಗಳಿಗೆ ಸೆಟ್ ಆಗೋರು ಯಾರಿದ್ದಾರೆ ಅಂತ. ಹೌದು, ಸ್ವರ್ಗಲೋಕ ಇಲ್ಲಿ ಯಾರೂ ಇಲ್ಲ ಸರಿಯಾಗುವವರು. ಸ್ವರ್ಗಲೋಕದಲ್ಲಿ ಯಾರದು ಅವನಿಗೆ ಗೊತ್ತಿರ್ತದಲ್ಲ, ಯಾಕೆ ಅವ ತ್ರಿಲೋಕಾಧಿಪತಿ ಅಲ್ಲ. ಈಗ ನಾವು ಹಾಗೆ ಅಲ್ವಾ, ಇಡೀ ಊರಿಡೀ ಸುತ್ತುವರ ಹತ್ರ ಕೇಳ್ತೇವೆ. ಹಾಗೆ ಇವ ದೇವೇಂದ್ರ ಅವ ತ್ರಿಲೋಕಾಧಿಪತಿ, ಅವನಿಗೆ ಎಲ್ಲ ಕಡೆ ದೃಷ್ಟಿ ಇರ್ತದೆ. ಹಾಗಾಗಿ ಸ್ವರ್ಗಲೋಕಕ್ಕೆ ಅಲ್ಲಿ ಹೋಗಿ ಕೇಳುವ ಸಮಯಕ್ಕೆ ಇವನ ಇಲ್ಲಿಯ ಕಾಲ ಕಳೆದೋಗಿದೆ. ಮಗಳನ್ನು ಕರ್ಕೊಂಡು ಹೋದಲ್ಲಿಗೆ ಇನ್ನೇನು ಮಾಡೋದು. ಈಗ ಇವಳ ವಯಸ್ಸಿನವರು ಯಾರು ಇರಲಿಕ್ಕಿಲ್ಲ ಅಲ್ಲಿ. ಇನ್ನು ಒಬ್ಬ ಇದ್ದಾನೆ, ಬೇರೆ ಯಾರೂ ಸಿಕ್ಕಲಿಕ್ಕಿಲ್ಲ. ನೀನೀಗ ಕೊಡುವುದಿದ್ದರೆ ಅಲ್ಲಿ ಒಬ್ಬ ಬಲರಾಮ ಅಂತ ಒಬ್ಬ ಅವತರಿಸಿದ್ದಾನೆ, ಅವನಿಗೆ ಕೊಡಬೇಕಷ್ಟೆ, ಬೇರೆ ಉಪಾಯ ಇಲ್ಲ. ಕನ್ಯಾದಾನ ಮಾಡಿ ಕೈ ತೊಳ್ಕೊಳ್ಬೇಕು ಅಂತ ಆದರೆ ಅಲ್ಲಿ ಕೊಡಬೇಕಷ್ಟೆ. ಮತ್ತೆಂತ ಮಾಡೋದು ಹೇಳಿ ಬಂದ ರೈವತ, ಬಂದು ಈ ಬಲರಾಮನಿಗೆ ಮದುವೆ ಮಾಡಿ ಕೊಟ್ಟ. ರೈವತನ ಯೋಗ, ರೇವತಿಯ ಯೋಗ. ಇದನ್ನು ನಾವು ಕೇವಲ ಒಂದು ನೀಚ ಬುದ್ಧಿಮತ್ತೆಯಿಂದ ಆಲೋಚನೆ ಮಾಡೋದು. ಬಲರಾಮನ ಹೆಂಡತಿಗೆ ವಯಸ್ಸಾಗಿದೆ ಅಂತ, ಎಷ್ಟು ನಿಕೃಷ್ಟ ಚಿಂತನೆ ನೋಡಿ. ಆಲೋಚನೆ ಮಾಡುವ ವಿಷಯ ನಮ್ಮ ಬುದ್ಧಿಮಟ್ಟ ಎಲ್ಲಿವರೆಗೆ ಉಂಟು ಅಂತ. ಅಷ್ಟೊತ್ತಿಗೆ ಪರೀಕ್ಷಿತ ಮಹಾರಾಜನಿಗೆ ನೆನಪಾಯಿತು, ಅಲ್ಲ ಬಲರಾಮ ಮದುವೆ, ಕೃಷ್ಣ ಮದುವೆ ಆಗಲಿಲ್ವ ಹಾಗಾದರೆ? ಅದೆಂಥದೋ ಒಂದು ಅಲ್ಲಿ ವಿದರ್ಭ ದೇಶಕ್ಕೆ ಹೋಗಿ ಎಂಥ ರುಕ್ಮಿಣಿ ಸ್ವಯಂವರ ಅಂತ ದೊಡ್ಡ ರಾಧ ಅಂತಲ್ಲ, ಅದದ್ದು ಕೇಳಿದ್ದೇನೆ ಹೇಳಿದ್ದು. ಅದು ಇವನಿಗೆ ಹೌದೌದೌದೌದು, ರಾಕ್ಷಸ ವಿಧಾನದಿಂದ ಮದುವೆ ಆಗಿದ್ದಾನೆ ಅಂತ ನಾವು ಕೇಳಿದ್ದೇವೆ. ಅದನ್ನು ಕೇಳಬೇಕು. ಯಾಕೆ ಕೇಳಿದರೆ, ನಾನು 1 ಸಲ 2 ಸಲ 3 ಸಲ ಎಲ್ಲ ಕಥೆಯನ್ನೆಲ್ಲ ಓದಿದ್ದೇನೆ, ಕೇಳಿದ್ದೇನೆ. ಆದರೆ ಎಷ್ಟು ಕೇಳಿದರೂ ಸಾಕಾಗೋದಿಲ್ಲಲ್ಲ. ಕೃಷ್ಣ ಕಥಾ ಪುಣ್ಯಾ ಮಾಧ್ವೀ ಜೇನಿನ ಹಾಗೆ ಅದು ಕೃಷ್ಣ ಕಥೆ. ಮತ್ತೆ ಮತ್ತೆ ಕೇಳಬೇಕು. ಪ್ರತಿ ಸಲವೂ ಕೂಡ ಹೊಸದಾಗಿಯೇ ಕಾಣ್ತದೆ ಅಂತ ಭಾಗವತ. ಈಗ 1 ಸಲ ಕೇಳಿದ್ದು ಸಾಕು ಅಂತ ಅನಿಸುವುದಾದರೆ ಒಂದೇ ಅರ್ಥ ಕಾಣಬೇಕು. ಇದು ಪ್ರತಿ ಸಲವೂ ಸಪ್ತಾಹ ಮಾಡುವಾಗ ಬೇರೆ ಬೇರೆ ಚಿಂತನೆಗಳು ಬರುವುದು. ಹಾಗಾದರೆ ಪ್ರತಿ ಸಲವೂ ಹೊಸ್ತೇ ಅಲ್ವಾ, ಪ್ರತಿ ಸಲವೂ ಶುರುವಿದ್ದೆ. ಪ್ರತಿ ಸಲವೂ ಪ್ರಥಮದ ಅನುಭವ ಆಗುವುದು ಭಾಗವತದಲ್ಲಿ ಮತ್ತು ರಾಮಾಯಣದಲ್ಲಿ ನಾವು ಕಂಡ ಪ್ರಕಾರ. ಮಾಧ್ವೀಹಿ ಜೇನಿನ ಹಾಗೆ ಕೋನು ತೃಪ್ಯೇತ, ಸಾಕು ಅಂತ ಹೇಳೋರು ಯಾರು ಇಲ್ಲಿ ಯಾರು ಇದ್ದೀರಾ? ಯಾರಿಲ್ಲ. ಕೋನು ತೃಪ್ಯೇತ ಶೃಣ್ವಾನಃ, ಕೇಳುತ್ತಾ 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 ಮೆಲ್ಲ ಹಿಂದೆ 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 ಹೋಗಿ ಮನೆಗೆ ಹೋಗೋರು ಯಾರಿದ್ದಾರೆ? ಅಲ್ಲ ಹೇಳಿದ್ದು ನಾನು. ಏಕೆ ಕೆಲವು ಕಾರ್ಯಕ್ರಮದಲ್ಲಿ ನಾವು ಹಿಂದೆ ಕೂತ್ಕೊಳ್ತೇವೆ. ಯಾಕೆ ಕೇಳಿದರೆ ನಮಗೆ ಪೂರ್ಣ ಭಾಗವಹಿಸಲಿಕ್ಕೆ ಆಗುವುದಿಲ್ಲ. ಆಗ ಹಿಂದೆ ಕೂತ್ಕೊಳ್ಳೋದು. ಎದುರು ಕೂತ್ಕೊಂಡ್ರೆ ಸಭಾ ದೋಷ, ಅದು ಮರ್ಯಾದೆಗೆ ಅಪರಾಧ. ಅದು ಎದುರು ಕೂತ ಮೇಲೆ ಮತ್ತೆ ಹಿಂದೆ ಹೋಗಬಾರ್ದು, ಮತ್ತೆ ಎದುರೆದುರೇ ಹೋಗಬೇಕು, ಹಿಂದೆ ಹಿಂದೆ ಹೋಗಬಾರ್ದು. ಏನಿದ್ರೂ ಕೂಡ ನಾವು ಊರ್ಧ್ವಮುಖಿಗಳು. ಹೋಗುವುದು ಹೀಗಾದರೂ ಕೂಡ ಏರುವುದು ಹೀಗೆ ಅಲ್ವಾ? ಸಾಗುತ್ತಾ 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 ಏರುವುದು. ಹಾಗಾಗಿ ಶ್ರುತಜ್ಞ ನೋಡಿ ನಿತ್ಯನೂತನ, ಅದುವೇ ಅದಕ್ಕೆ ಶಬ್ದ ನೋಡಿ, ನಿತ್ಯನೂತನ. ಪ್ರತಿ ಸಲ ನೀವು ಭಾಗವತ ಓದುವಾಗ ನಿಮಗೆ ಹೊಸತ್ತಿ ಬರುವುದು ತಲೆಗೆ. ಆಗ ಪ್ರಾರಂಭದಲ್ಲಿ ಹೇಳಿದ ಸಂಗತಿ ಬಹಿರಂತಃ ಪುರದ್ವಾರ ಈವರೆಗೆ ಬರಲಿಲ್ಲ, ಅದು ಇವತ್ತು ಹೊಸ್ತು ನೋಡಿ. ಅದು ಉದ್ದಕ್ಕೆ ಕಥೆ ಹೇಳಿಕೊಂಡು ನಿಮ್ಮನ್ನು ನೋಡುವಾಗ ಖಾಲಿ ಕಥೆಯನ್ನೇ ಹೇಳುವ ಅಂತ ಅನಿಸಿತು. ಆದರೆ ಇವತ್ತು ಹೊಸತನ ಬಂತು, ಯಾವುದೋ ಒಂದು ನಿತ್ಯ ನೂತನ ಅಂತ. ನೀವು ಈ ನಾಳೆ ಪುನಃ ಇದನ್ನೇ ಓದಿದ್ರು ನಿಮಗೆ ಹೊಸತನ ಬರ್ತದೆ. ಯಾಕೆ? ಲಹರಿಯಿಂದ ಲಹರಿಗೆ ಚೇಂಜ್ ಆಗುವುದಲ್ವಾ ಮೆಂಟಾಲಿಟಿ, ಆವಾಗ ಹೊಸತನ ಬರ್ತದೆ. ಹಾಗಾಗಿ ಶ್ರುತಜ್ಞ ಭಾಗವತವನ್ನು ತಿಳಿದವನಾದರೂ ಕೂಡ ನಿತ್ಯ ನೂತನ, ಹೊಸತನ ಬಂದೇ ಬರ್ತದೆ. ಯಾರು ಬೇಕಾದರೂ ಓದಿ ನೀವು. ಭಗವದ್ಗೀತೆಯು ಹಾಗೆ, ಇವತ್ತು ಓದಿದ್ದರೆ ಒಂದರ್ಥ ಆದರೆ ನಾಳೆ ಬೇರೆ ಅರ್ಥ ಬರ್ತದೆ. ಇದು ನೋಡಿ, ಗೀತೆ ಅಂತ ಆಗುವುದು ಆವಾಗ. ಇಲ್ಲದ್ರೆ ನಾನು ಬರೆದದ್ದು ಗೀತೆ ಆಗ್ತಿತ್ತು, ಆಗುವುದಿಲ್ಲಲ್ಲ. ನಮಗೆ ಒಂದೇ ತನ ಇರುವುದು, ಆದರೆ ಇದಕ್ಕೆಲ್ಲ ಹೊಸ ಹೊಸತನಗಳು ನಿತ್ಯ ನೂತನ. ಸರಿ, ನಾನು ಹೇಳ್ತೇನೆ ಅಂತ ಹೇಳಿ ಶುಕ ಮಹರ್ಷಿಗಳು ರುಕ್ಮಿಣೀ ಕಲ್ಯಾಣದ ಸಂಗತಿಯನ್ನು ಹೇಳುವುದಕ್ಕೆ ಮನ ಮಾಡಿದ್ದಾರೆ. ರಾಜಾಸೀದ್ ಭೀಷ್ಮಕೋ ನಾಮ
ವಿದರ್ಭಾಧಿಪತಿರ್ಮಹಾನ್. ಒಬ್ಬ ಮಹಾತ್ಮನಿದ್ದ ವಿದರ್ಭ ದೇಶದಲ್ಲಿ, ಅವನಿಗೆ ಭೀಷ್ಮಕ ಅಂತ ಹೆಸರು. ಸಕಲ ಶಾಸ್ತ್ರಜ್ಞ, ವೇದಾದಿಗಳನ್ನು ಅಧ್ಯಯನ ಮಾಡಿ ಸಕಲ ಸಂಸ್ಕಾರಗಳನ್ನು ಪಡೆದವ, ವೇದೋಕ್ತವಾದಂತಹ ಜೀವನವನ್ನು ನಡೆಸ್ತಾ ಇದ್ದವ. ಅವನಿಗೆ ಸರಿಯಾಗಿ ಅವನನ್ನು ಕೈ ಹಿಡಿದಂತಹ ಹೆಂಡತಿಯೂ ಕೂಡ ಹಾಗೆ ಮಹಾನಿಷ್ಠಾವಂತಳು, ಸುಶೀಲೆ, ಸುಚಾರಿತ್ರ್ಯೆ, ಸಂಸ್ಕಾರವಂತೆ, ನಿತ್ಯವೂ ಕೂಡ ಭಗವದಾರಾಧನೆಯಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವವಳು. ಅಂತಹ ಆ ದಂಪತಿಗಳಿಗೆ ಮಕ್ಕಳಿದ್ದರು. ರುಕ್ಮ್ಯಗ್ರಜೋ ರುಕ್ಮರಥೋ ರುಕ್ಮಬಾಹುರನಂತರ ರುಕ್ಮಕೇಶೋ ರುಕ್ಮಮಾಲಿ. 5 ಜನ ಗಂಡು ಮಕ್ಕಳು. ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ ಅಂತ. 6ನೇವಳು ಹೆಣ್ಣು ಮಗು ರುಕ್ಮಿಣಿ ಅಂತ ಅವಳ ಹೆಸರು. ರುಕ್ಮಿಣಿ ಅಂತ. ಈ ಭೀಷ್ಮಕನ ಮಕ್ಕಳು ಎಲ್ಲ ಹಾಗೆ 5 ಜನ ಗಂಡು ಮಕ್ಕಳು. 6ನೇವಳು ಹಾಗೆ ರುಕ್ಮಿಣಿ ಅಂತ. ಈ ರುಕ್ಮಿಣಿ ಹೇಗೆ ಅಂತ ಕೇಳಿದರೆ ಅವರೆಲ್ಲ ಸಂಸ್ಕಾರವಂತೇ ಇರಪ್ಪ, ದೊಡ್ಡ ಎಲ್ಲ ಕಲ್ತವರೇ ಇರೋದು. ಈ ರುಕ್ಮಿಣಿಯೂ ಹಾಗೆ ಎಲ್ಲವನ್ನು ಕಲಿತು, ಶಾಸ್ತ್ರಾದಿಗಳನ್ನು ಕಲಿತು, ಆಗಾಗ ಇವಳು ಸಣ್ಣಗಿರುವಾಗ ಅಲ್ಲಿಗೊಬ್ಬರು ಬ್ರಾಹ್ಮಣರು ಬರುವುದು. ಅಷ್ಟು ಒಂದು ವಾತ್ಸಲ್ಯ, ಒಂದು ಮಮತೆ. ನಾವು ನಮ್ಮ ವ್ಯಾವಹಾರಿಕ ಭಾಷೆಯಲ್ಲಿ ಹೇಳೋದಿದ್ರೆ ಒಂದು ಕೊಂಡಾಟ ಅಂತ ಹೇಳ್ತಾರಲ್ಲ, ಅವಳು ನೋಡೋಕೆ ಅಷ್ಟು ಕೊಂಡಾಟ ಆಗೋದು ಅಂತ. ರುಕ್ಮಿಣಿಯನ್ನು ನೋಡುವಾಗ ಅಷ್ಟು ಒಂದು ಚೂಟಿ, ಅವಳು ಚುರುಕು. ಹಾಗೆ ಈ ಬ್ರಾಹ್ಮಣರು ಬಂದು ನಿತ್ಯವೂ ಕೂಡ ಕೃಷ್ಣ ಕಥೆ ಹೇಳುವುದಂತೆ. ಅವು ಕೃಷ್ಣ ಕಥೆ ಸುಮಾರು ವರ್ಷ ಹೇಳಿದರು ಅವರು. ಅವಳಿಗೆ ಬಾಯಿಪಾಠ ಕೃಷ್ಣ ಕಥೆ. ರುಕ್ಮಿಣಿಗೆ ಕೃಷ್ಣ ಕಥೆಯನ್ನು ಹೇಳ್ತಾ 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 ಹೋದ ಹಾಗೆ ಅವನ ರೂಪ, ಅವನ ಸೌಂದರ್ಯ, ಅವನ ಸಂಪತ್ತು, ಗುಣ ಎಲ್ಲವನ್ನು ವಿವರಿಸಿದ ಕಣ್ಣಿಗೆ ಕಟ್ಟುವಾಗ ಈ ಬ್ರಾಹ್ಮಣ. ಪ್ರಾಯಕ್ಕೆ ಬಂದಳು, ಕೃಷ್ಣ ಕಥೆ ಮುಗಿಲಿಲ್ಲ. ಆದರೂ ಕೂಡ ಮತ್ತೆ 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 ಕೇಳುತ್ತಾ ಇದ್ಲು. ಕೊನೆಗೆ ಸದೃಶಂ ಪತಿಂ, ನನಗೆ ಹಾಗಾದರೆ ಅವನೇ ಗಂಡ ಆಗಬೇಕು, ನಾನು ಮದುವೆ ಆಗುವುದಿದ್ದರೆ ಅವನನ್ನೇ ಅಂತ ತೀರ್ಮಾನ ಮಾಡಿಬಿಟ್ಲು. ನೋಡಲಿಲ್ಲ, ಯಾವ ಸಂದೇಶಗಳು ಇರಲಿಲ್ಲ, ಪೂರ್ವ ಸಂದೇಶಗಳು. ಅವನನ್ನೇ ಮದುವೆ ಆಗೋದು. ಅದಿನ್ನು ಅವನಿಗೆ ಹೇಗೆ ಗೊತ್ತಾಯಿತು ಗೊತ್ತಿಲ್ಲ. ಕೃಷ್ಣಶ್ಚ ಸದೃಶೀಂ ಭಾರ್ಯಾಂ ಸಮುದ್ವೋಢಂ ಮನೋದಧೆ. ಕೃಷ್ಣನೂ ಹಾಗೆ ಅಲ್ಲಿ ತನಗೆ ಸಮಾನನಾದಂಥವಳನ್ನು ನಾನು ಮದುವೆ ಆಗುವುದು ಅಂತ ಅವ ಅಲ್ಲಿ ತೀರ್ಮಾನ ಮಾಡಿ ಬಿಟ್ಟಿದ್ದ. ಇತ್ತಲಾಗಿ ಭೀಷ್ಮಕ ಮಹಾರಾಜನಿಗೆ ಮಗಳಿನ ಮನಸ್ಸಿನ ಒಂದು ಇಂಗಿತ ಅರ್ಥ ಆಗಿತ್ತು. ಆದರೆ ಅವಳ ಅಣ್ಣ ಒಬ್ಬ ರುಕ್ಮ ಅಂತ ಇದ್ದ, ಸ್ವಲ್ಪ ದುರಹಂಕಾರಿ, ಅಪ್ಪನ ಹಾಗೂ ಅಲ್ಲ ಅಮ್ಮನ ಹಾಗೂ ಅಲ್ಲ. ಅವ ಈ ತಂಗಿಯನ್ನೊಂದು ಮದುವೆ ಮಾಡಿ ಕೊಡಬೇಕಲ್ಲ, ಕನ್ಯಾದಾನ ಮಾಡಬೇಕಲ್ಲ ಅಂತ ಹೇಳಿಕೊಂಡು ಅವನ ಒಬ್ಬ ಆತ್ಮೀಯ ಗೆಳೆಯ ಇದ್ದ, ಪರಮಾಪ್ತ ಶಿಶುಪಾಲ ಅಂತ, ಚೇದಿ ದೇಶದ ಒಡೆಯ. ಅವನಿಗೆ ಹೇಗೂ ಮದುವೆ ಆಗಲಿಲ್ಲ, ಹಾಗೆ ಅವನಿಗೆ ಕೊಟ್ಟು ಮದುವೆ ಮಾಡುವ ಅಂತ ಇವ ತೀರ್ಮಾನ ಮಾಡಿ ಆಗಿತ್ತು. ಅಪ್ಪನಿಗೆ ಗೊತ್ತೇ ಇಲ್ಲ, ಇವಳಿಗೂ ಗೊತ್ತಿಲ್ಲ. ಯಾರೋ ಅವಳ ಅತ್ಯಂತ ಆಪ್ತಳಾದಂತಹ ದಾಸಿಗೆ ಇದು ಕಿವಿಗೆ ಬಿತ್ತು ಈ ಸುದ್ದಿ. ನಿನ್ನನ್ನು, ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡುವುದು ಅಂತ ಹೇಳುವ ಸಂಗತಿ ಗೊತ್ತು, ಕಿವಿಗೆ ಬಿತ್ತು. ಅವಳು ಓಡಿ ಬಂದು ಈ ರುಕ್ಮಿಣಿ ಹತ್ರ ಅದನ್ನು ಹೇಳ್ತಾಳೆ. ಈಗ ಆಲೋಚನೆ ಮಾಡಿದ್ದಾನೆ, ನಿನ್ನ ಅಣ್ಣ ಶಿಶುಪಾಲನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡೋದಂತೆ. ಇವಳಿಗೆ ಆಕಾಶವೇ ತಲೆ ಮೇಲೆ ಬಿದ್ದಾಗಾಯಿತು, ಸಿಡಿಲು ಬಡದಾಗಾಯಿತು. ಏನು ಮಾಡೋದು ಒಟ್ಟು ಇವಳಿಗೆ ಮನಸ್ಸೇ ಇಲ್ಲ, ನಾನು ಮದುವೆ ಆಗುವುದಿಲ್ಲ ಅಂತ ಹೇಳುವಲ್ಲೆರಗೆ. ಕೊನೆಗೆ ಆ ಬ್ರಾಹ್ಮಣ ನೆನಪಾಯಿತು. ಬ್ರಾಹ್ಮಣ ಅವನನ್ನು ಬರಲಿಕ್ಕೆ ಹೇಳಿದ್ವಿ. ಆಮೇಲೆ ಬಂದ. ಆ ಬ್ರಾಹ್ಮಣನ ಹತ್ರ ರುಕ್ಮಿಣಿ ಹೇಳ್ತಾಳೆ, ಈಕೋ ನೋಡಿ, ನನ್ನನ್ನು ಹೀಗೀಗೆ ನಿಶ್ಚಯ ಮಾಡಿದ್ದಾರೆ ಶಿಶುಪಾಲನೆ ಕೊಡಬೇಕು ಅಂತ. ಆದರೆ ನನಗೆ ಮದುವೆ ಆಗಲಿಕ್ಕೆ ಮನಸ್ಸಿಲ್ಲ ಅವನನ್ನು. ಆದ ಕಾರಣ ನೀನೀಗ ನೇರವಾಗಿ ದ್ವಾರಕೆಗೆ ಹೋಗಬೇಕು.
ಕೃಷ್ಣನಿಗೆ ಸಂಗತಿಯನ್ನು ತಿಳಿಸಬೇಕು. ಹೇಗೆ ರುಕ್ಮಿಣಿ ನಿನ್ನನ್ನು ಬಯಸಿದ್ದಾಳೆ ಅಂತ ನಾನೊಂದು ಪತ್ರವನ್ನು ಬರೆದು ಕೊಡ್ತೇನೆ, ಆ ಪತ್ರವನ್ನು ನೀ ಅಲ್ಲಿ ಹೋಗಿ ಕೊಡಬೇಕು. ಸರಿ, ಪತ್ರವನ್ನು ಬರೆದು ಕೊಟ್ಟಳು. ಆ ಪತ್ರವನ್ನು ಹಿಡ್ಕೊಂಡು ಈ ಬ್ರಾಹ್ಮಣ ನೇರವಾಗಿ ಹೋಗ್ತಾನೆ. ಹೋಗಿ ಅಲ್ಲಿ ದ್ವಾರಕೆಗೆ ತಲುಪಿದ್ದಾನೆ. ಯಾರೋ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ ಅಂತ ಸುದ್ದಿ ಗೊತ್ತಾಯಿತು. ಕೃಷ್ಣನಿಗೆ ಬಹಳ ಸಂತೋಷ ಆಯಿತು. ಬ್ರಾಹ್ಮಣನನ್ನು ಆಧರಿಸಿಕೊಂಡು ಬರಮಾಡಿ ಬೇಕಾದಂತಹ ಎಲ್ಲ ಉಪಚಾರಗಳನ್ನೆಲ್ಲ ಮಾಡ್ತಾನೆ. ಸಂಗತಿ ಅಂತ ನೀವು ಬಂದದ್ದು ಸಂಗತಿ, ಯತಸ್ತಮಾಗತೋ ದುರ್ಗಂ ನಿಸ್ತೀರ್ಯ, ನೀವು ಈ ದೊಡ್ಡ ಇದನ್ನೆಲ್ಲ ದಾಟಿ ಬಂದದ್ದು ಸಾಕು ಮಾರೆ ಬ್ರಾಹ್ಮಣರು, ಸಮುದ್ರ ದಾಟಿಕೊಂಡು. ಸರ್ವನ್ನೋ ಬ್ರೂಹಿ, ಯಾವುದನ್ನು ಮರೆಮಾಚಬೇಡಿ, ಎಲ್ಲವನ್ನು ಹೇಳಿ. ಕಿಂಕಾರ್ಯಂಕರವ, ಮತ್ತು ನಾವೇನು ಮಾಡಬೇಕು? ಏವಂ ಸಂಪ್ರಶ್ನ, ಏನಿಲ್ಲ ಸ್ವಾಮಿ, ನಾವೇನು ಮಾಡಬೇಕು? ಇಕೊಳ್ಳಿ ಓಲೆ. ಹಾಂ, ಲೀಲಾಗ್ರಹೀತ ದೇಹೇನ ತಸ್ಮೈ ಸರ್ವಂ ಅವರ್ಣಯತ್. ರುಕ್ಮಿಣಿ ಒಂದು ಪತ್ರವನ್ನು ಕೊಟ್ಟಿದ್ದಾಳೆ, ಅದನ್ನು ನಿನಗೆ ಕೊಟ್ಟಿದ್ದೇನೆ ಅಂತ. ಏನಂತೆ ಅದರಲ್ಲಿ ಪತ್ರದಲ್ಲಿ? ಅದನ್ನು ಓದ್ತಾನೆ. ಸಂಗತಿ ಸುಮಾರು ಉಂಟು ಅದರಲ್ಲಿ, ಒಂದು 7 ಪ್ಯಾರಾಗ್ರಾಫ್ ಉಂಟು. ಸಣ್ಣ ಪತ್ರ ಅಲ್ಲ, ಹೌದು, ಪ್ರೇಮ ಪತ್ರ. ಒಂದು ಭಾರೀ ಒಂದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಾದಂತಹ ಒಂದು ಪ್ರೇಮ ಪತ್ರ. ಇದೀಗ ಪ್ರವಚನ ಮಾಡಲಿಕ್ಕೆ ಬರುವುದಿಲ್ಲ ಅಂತ ನೀವು ಗ್ರಹಿಸಬೇಡಿ. ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕಾದ, ನಿತ್ಯವೂ ಹೂವಿಡಬೇಕಾದಂತಹ ಒಂದು ಪ್ರೇಮ ಪತ್ರ ಬರೆದು ಈ 7 ಶ್ಲೋಕಗಳನ್ನು. ಎಷ್ಟರ ಮಟ್ಟಿಗೆ ಆ ಪತ್ರ ಅತ್ಯಂತ ಪರಿಪುಷ್ಟವಾಗಿದೆ. ಮತ್ತು ಹೀಗೆ ಓದಿದರೆ ಆ ಪ್ರೇಮ ಪತ್ರದ ಯಾವ ಪ್ರೇಮ ವಾಕ್ಯಗಳು ಅರ್ಥ ಆಗಲಿಕ್ಕಿಲ್ಲ. ಅಂಥದ್ದು ಒಂದು ವಿಚಿತ್ರ 7 ಶ್ಲೋಕಗಳನ್ನು ಬರೆದಿದ್ದಾಳೆ ಅವಳು. 7 ಪ್ಯಾರಾಗ್ರಾಫ್. ಅದಕ್ಕೆ ತುಂಬ ಅರ್ಥ ಉಂಟು. ಪ್ರಧಾನವಾದ ಅರ್ಥವನ್ನು ಹೇಳ್ತೇನೆ. ಪ್ರಧಾನವಾದ ಮತ್ತೆ ಒಳಗೆ ಹೋದರೆ ಮತ್ತೊಂದು ಅರ್ಥ ಇದೆ. ಇನ್ನೊಂದು ಸಪ್ತಾಹದಲ್ಲಿ ಇನ್ನೊಂದು ಅರ್ಥ ಹೇಳುವ. ಅದಕ್ಕೆ ಎಷ್ಟರ ಮಟ್ಟಿಗೆ ಇದು ಪತ್ರ ಸುಮ್ಮನೆ ಇದು ಮತ್ತೆ ಅಲ್ಲಿ ಹರಿದು ಬಿಸಾಡುವುದಲ್ಲ, ಅದು ವಿಚಿತ್ರವಾದಂತಹ ಒಂದು ಪತ್ರ. ಈ ಪತ್ರದಲ್ಲಿಯೇ ಮದುವೆ ಆಗಿದೆ ಅಂತ. ಸಪ್ತಪದಿಯನ್ನು ತುಳಿದಂತಹ ಪತ್ರ ಅದು. ಸಪ್ತಪದಿ ತುಳಿದಾಗಿದೆ, ಇನ್ನು ಮಾತಾಡಲಿಕ್ಕೆ ಇನ್ನೂ ತಪ್ಪಿಸ್ಲಿಕ್ಕಿಲ್ಲ ಅಂತ. ನಾನು ಮದುವೆ ಆಗುವುದಿಲ್ಲ ಅಂತ. ಆವಾಗಲೇ ಸಪ್ತಪದಿಯನ್ನು ತುಳಿದು ಪತ್ರ ಬರೆದದ್ದು. ಅದನ್ನು ಸೂಚ್ಯವಾಗಿ, ಅದು ಕೃಷ್ಣನಿಗೆ ಮಾತ್ರ ಅರ್ಥ ಆಗ್ತದೆ, ಈ ಬ್ರಾಹ್ಮಣನಿಗೂ ಅರ್ಥ ಆಗುವುದಿಲ್ಲ ಅದು. ಆ 7 ಪ್ಯಾರಾಗ್ರಾಫ್ ಏನಂತೆ ಅದು? ಅವಳು ಒಂದೊಂದು ವಾಕ್ಯ ನೋಡಬೇಕು. ಯಾವನಿಗೂ ಕೂಡ ಆ ವಾಕ್ಯ ರಚನೆ ಬರಲಿಕ್ಕಿಲ್ಲ. ಅದು ರುಕ್ಮಿಣಿ ಅಷ್ಟು ಕಲ್ತಿದ್ದಾಳೆ ಅವಳು. ರುಕ್ಮಿಣ್ಯುವಾಚ, ಓದುವ ಯಾರಾದರೂ ಅಗತ್ಯ ಬಿದ್ದರೆ ಈ ರೀತಿಯಲ್ಲಿ ಪ್ರೇಮ ಪತ್ರ ಬರಿಬೋದಲ್ವ? ಸಾಧ್ಯ ಇದ್ದರೆ, ಹೌದೌದು, ಸಾಧ್ಯ ತಾಕತ್ತಿದ್ದರೆ ಈ ರೀತಿಯ ಪ್ರೇಮ ಪತ್ರ, ಏನೇನೋ ಮೆಸೇಜ್ ಹಾಕುವುದಕ್ಕೆ ಈ ರೀತಿಯ ಮೆಸೇಜ್ ಹಾಕ್ಬೋದಲ್ಲ. ಅರ್ಥ ಆಗಬೇಕು. ಇಲ್ಲದಿದ್ದರೆ ಒಬ್ಬರು ಬರೆದ ಪ್ರಯೋಗವನ್ನು ಇನ್ನೊಬ್ಬರು ಓದಿದಾಗ ಆಗ್ತದೆ. ಹೌದು. ರುಕ್ಮಿಣ್ಯುವಾಚ ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ ನಿರ್ವಿಶ್ಯ ಕರ್ಣ ವಿವರೈಃ ಹರತೋಂಗತಾಪಂ ರೂಪಂ ದೃಶಾನ್ ದೃಶಿಮತಾಂ ಅಖಿಲಾರ್ಥಲಾಭಂ ತ್ವಯ್ಯಚ್ಯುತಾ ವಿಶತಿ ಚಿತ್ತಂ ಅಪತ್ರಪಂ ಮೇ. ಹೇ ಭುವನ ಸುಂದರ, ಸಂಬೋಧನೆ ಹಾಗೆ. ವಿದರ್ಭ ದೇಶದ ಕುವರಿ ಎನಿಸಿದಂತಹ ರುಕ್ಮಿಣಿ ಮಾಡುವ ನಮಸ್ಕಾರಗಳು. ಭುವನ ಸುಂದರ, ಸಣ್ಣ ವಯಸ್ಸಿನಿಂದಲೇ ನಿರಂತರವಾಗಿ ನಿನ್ನ ಕಥೆಯನ್ನು, ನಿನ್ನ ಗುಣಗಳನ್ನು ಕೇಳಿ 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 ನನ್ನ ಶರೀರದ ಅಂಗ ತಾಪವೇ ಮತ್ತೆ ಮತ್ತೆ ಹೆಚ್ಚಾಗಿದೆ. ನಿರ್ವಿಶ್ಯ ಕರ್ಣ ವಿವರೈಃ ಹರತಃ ಅಂಗತಾಪಂ.
ನಿನ್ನ ರೂಪ ಮತ್ತೆ ಮತ್ತೆ ನನ್ನ ಕಣ್ಣೆದುರಿಗೆ ಬರ್ತಾ ಇದೆ. ಅಂತಹ ರೂಪದಲ್ಲಿ ನನ್ನ ಈ ಮನಸ್ಸು ಸೇರಿ ಹೋಗಿದೆ. ಹೇಗೆ ಸೇರಿ ಹೋಗಿದೆ ಅಂತಂದರೆ ನಾಚಿಕೆ ಇಲ್ಲದೆ ಸೇರಿ ಹೋಗಿದೆ. ಅಪತ್ರಪಮ್ಮೆ ಚಿತ್ತಂ, ನಾಚಿಕೆ ಇಲ್ಲ. ಅವಳು ಮತ್ತೊಂದು ಆಲೋಚನೆ ಮಾಡಿದ್ಳು, 2ನೇ ಪ್ಯಾರಾಗ್ರಾಫ್ ಶುರು ಮಾಡಬೇಕಿದ್ರೆ. ಎಲ್ಲ ಕೃಷ್ಣ ಹೀಗೆ ಎಲ್ಲಿಯಾದರೂ ಕೇಳಿದರೆ, ಅಲ್ಲ ಚಿತ್ತಂ, ನಿನಗೆ ನಾಚಿಕೆ ಇಲ್ಲದೆ ನನ್ನಲ್ಲಿ ನಿನ್ನ ಚಿತ್ತ ಸೇರಿದೆ, ಅಲ್ಲ ನಿನಗೆ ಯೋಗ್ಯತೆ ಉಂಟಾ ಅಂತ ಕೇಳಿದರೆ ಎಲ್ಲಿಯಾರು ಕೃಷ್ಣ. ಅದಕ್ಕೆ ಆ ಸಂಶಯ ಬರಬಾರ್ದು ಕೃಷ್ಣನಿಗೆ. ಅದಕ್ಕೋಸ್ಕರ 2ನೇ ಪ್ಯಾರಾಗ್ರಾಫ್. ಕಾತ್ವಾ ಮುಕುಂದ ಮಹತೀ ಕುಲಶೀಲ ರೂಪ ವಿದ್ಯಾವಯೋ ದ್ರವಿಣಧಾಮಭಿರಾತ್ಮತುಲ್ಯಂ ಧೀರಾಪತಿಂ ಕುಲವತೀನ ವೃಣೀತ ಕನ್ಯಾ ಕಾಲೇ ನೃಸಿಂಹ ನರಲೋಕಮನೋಭಿರಾಮಂ. ಆ ರೀತಿಯ ಸಂಶಯವನ್ನು ಪಡ್ಕೊಳ್ಬೇಡ. ಯಾಕೆ? ಯೋಗ್ಯತೆ ಉಂಟಯ್ಯ ನನ್ನಲ್ಲಿ. ನಿನ್ನ ಕುಲಕ್ಕೂ ನನ್ನ ಕುಲಕ್ಕೂ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಕಾತ್ವಾ ಮುಕುಂದ ಮಹತಿ ಕುಲವೂ ಒಂದೇ, ನಿನ್ನ ಶೀಲ ನನ್ನ ಶೀಲ ಎರಡೂ ಒಂದೇ, ರೂಪವೂ ಕೂಡ ಯಾವುದಕ್ಕೂ ತೊಂದರೆ ಇಲ್ಲ, ಕಲ್ತದ್ದು ಏನು ಕಡಿಮೆ ಇಲ್ಲ, ಬೇಕಾದಷ್ಟು ಕಲ್ತಿದ್ದೇನೆ. ವಯಸ್ಸು ಹಾಗೆ ದೊಡ್ಡ ಯಾವ ವಯಸ್ಸಿಗೂ ಸಮಸ್ಯೆ ಇಲ್ಲ. ಸಂಪತ್ತು, ನೀನು ಸಂಪತ್ತಿನ ಅಧಿಪತಿ, ನನ್ನಲ್ಲೂ ಬೇಕಾದಷ್ಟು ಸಂಪತ್ತುಂಟು. ಮನೆಗೂ ಏನು ತೊಂದರೆ ಇಲ್ಲ, ದೊಡ್ಡ ಮಾಳಿಗೆ ಮನೆ ಉಂಟು. ಎಲ್ಲವೂ ಕೂಡ ಆತ್ಮತುಲ್ಯವಾಗಿದೆ. ಹಾಗಾಗಿ ನನ್ನಂತಹ ಈ ಒಂದು ಎಲ್ಲವನ್ನು ಪಡೆದಂತಹ ಯೋಗ್ಯತೆಯನ್ನು ಹೊಂದಿದಂತಹ ಕುಲವತಿ, ನನ್ನಂತಹ ಈ ಕುಲವತಿ ನಿನ್ನಂಥವರನ್ನೇ ಮದುವೆಯಾಗಬೇಕು ತಾನೆ. ವೃಣೀತ ಕನ್ಯಾ ಅಲ್ಲ, ಅದು ನೀನು ಹೇಗೆ ಅದನ್ನು ತೀರ್ಮಾನ ಮಾಡಿದ್ದು? ನನ್ನ ಹತ್ರ ಕೇಳಿದ್ಯಾ ನೀನು ಅಂತ ಎಲ್ಲಿಯಾದರೂ ಕೃಷ್ಣ ಕೇಳಿದರೆ ಆವಾಗ ಅವಳದ್ದು ಉತ್ತರ ಉಂಟು. ತನ್ಮೇ ಭವಾನ್ ಖಲು ವೃತಃ ಪತಿರಂಗಜಾಯಾಂ ಆತ್ಮಾರ್ಪಿತಶ್ಚ ಭವತೋತ್ರ ವಿಭೋ ವಿಧೇಹಿ ಮಾ ವೀರಭಾಗಮಭಿಮರ್ಷತು ಚೈದ್ಯ ಆರಾತ್ ಗೋಮಾಯುವನ್ ಮೃಗಪತೇರ್ಬಲಿಮಂಬುಜಾಕ್ಷ. ನಾನು ಸಪ್ತಪದಿ ತುಳಿದಾಗಿದೆ ಕೃಷ್ಣ. ತನ್ಮೇ ಭವಾನ್ ವೃತಃ ಪತಿ, ನಿನ್ನನ್ನು ಗಂಡ ಅಂತ ತೀರ್ಮಾನ ಮಾಡಿ ವರಸಿಯಾಗಿದೆ. ಆತ್ಮಾರ್ಪಿತಶ್ಚ, ನನ್ನನ್ನು ನಿನಗೆ ಸಮರ್ಪಣೆ ಮಾಡಿ ಆಗಿದೆ. ಕೃಷ್ಣ ಸ್ವೀಕಾರ ಮಾಡು. ಕೃಷ್ಣ, ಇದು ನಿನಗೋಸ್ಕರ ಸಲ್ಲಬೇಕಾದಂತಹ ವಸ್ತು, ಇದು ನಿನಗೋಸ್ಕರ ಇರುವಂತಹ ಪಾಲು. ಎಲ್ಲಿಯೂ ಕೂಡ ಪ್ರಪಂಚದಲ್ಲಿ ಸಿಂಹಕ್ಕಿರುವಂತಹ ಪಾಲನ್ನು ನರಿನಾಯಿಗಳು ಮುಟ್ಟುವುದಿಲ್ಲ. ನೋಡಿ ಅಂತಹ ಮಾತುಗಳು, ನೋಡಿ ಅದರಲ್ಲಿ ಎಂಥ ಗಂಭೀರತೆ ನೋಡಿ. ಗೋಮಾಯುವನ್ ಮೃಗಪತೇರ್ ಬಲಿಮಂಬುಜಾಕ್ಷ. ಆ ಶಿಶುಪಾಲಾದಿಗಳಿಗೆ ನನ್ನನ್ನು ಕೊಡುವುದು ಅಂತ ತೀರ್ಮಾನ ಮಾಡಿ ಆಗಿದೆ. ಅಂತಹ ಶಿಶುಪಾಲಾದಿ ನರಿನಾಯಿಗಳಿಗೆ ಸಲ್ಲಬೇಕಾದ್ದಲ್ಲ, ಇದು ಸಿಂಹದ ಪಾಲು. ಇದನ್ನು ಸಿಂಹವೇ ಬಂದು ತಿನ್ನಬೇಕು. ಅಲ್ಲ, ಸಿಂಹ ಬಂದು ತಿನ್ನುವುದಲ್ಲ ಸರಿ. ಈಗ ಅಂಥದ್ದು ನಿನ್ನಲ್ಲಿ ಏನೇನಾದರೂ ಆತ್ಮಾರ್ಪಿತಶ್ಚ ಅಂತ ಹೇಳ್ತಾ ಇದ್ದಿ. ಆತ್ಮಾರ್ಪಿತಶ್ಚ ಆದರೆ ನಿನ್ನ ಆತ್ಮದಲ್ಲಿ ಏನಾದರೂ ಸಾಧನೆ ಉಂಟ? ನನ್ನನ್ನು ವರಿಸುವ ಸಾಧನೆ ನಿನ್ನಲ್ಲಿ ಏನಾದರೂ ಯೋಗ್ಯತೆ ಉಂಟ ಅಂತ ಎಲ್ಲಿಯಾದರೂ ಅವನಿಗೆ ಡೌಟ್ ಬಂದರೆ, ಹಾಗಾಗಿ 4ನೇ ಪ್ಯಾರಾಗ್ರಾಫಲ್ಲಿ ಅದಕ್ಕೆ ಉತ್ತರ. ಪೂರ್ತೇಷ್ಟ ದತ್ತ ನಿಯಮವ್ರತ ದೇವ ವಿಪ್ರ ಗುರುವರ್ಚನಾದಿಭಿರಲಂ ಭಗವಾನ್ ಪರೇಶಃ ಆರಾಧಿತೋ ಯದಿ ಗದಾಗ್ರಜ ಏತ್ಯಪಾಣಿಂ ಗೃಹ್ಣಾತು ಮೇ ನ ದಮಘೋಷ ಸುತಾದಯೋನ್ಯೇ. ಕೃಷ್ಣ, ನಿನ್ನನ್ನು ವರಿಸಬೇಕು ಅಂತ ಹುಟ್ಟಿದಂದಿನಿಂದ ಇಂದಿನವರೆಗೂ ಬೇರೆ ಬೇರೆ ಕಥಾನಕಗಳನ್ನು ಕೇಳುತ್ತಾ, ಆಮೇಲೆ ಪೂರ್ತ, ಇಷ್ಟ, ದತ್ತ ಹೇಳುವಂತಹ ಅನೇಕ ಸತ್ಕರ್ಮಗಳನ್ನು ಮಾಡುವುದರ ಮೂಲಕ ಪದೇ ಪದೇ ಏಕಾದಶಿ, ದ್ವಾದಶಿ ಇತ್ಯಾದಿ ನಾನಾ ರೀತಿಯ ಆರಾಧನೆಯನ್ನು ನಿನ್ನ ಸಂಕಲ್ಪದಲ್ಲಿ ಮಾಡುವುದರ ಮೂಲಕವಾಗಿ ದೇವತೆಗಳನ್ನು, ಬ್ರಾಹ್ಮಣರನ್ನು, ಗುರುಗಳನ್ನು ಎಲ್ಲರನ್ನೂ ಕೂಡ ಅರ್ಚನೆಗಳ ಮೂಲಕವಾಗಿ ನಾನು ನಿನ್ನನ್ನೇ ಆರಾಧಿಸಿದ್ದೇನೆ. ಅಂತಹ ಪುಣ್ಯ ನನಗೆ ಇದೆ. ಆದ ಕಾರಣ ಯದಿ ಗದಾಗ್ರಜ ಏತ್ಯಪಾಣಿಂ, ಆದ ಕಾರಣ ನೀನು ಬಂದು ನನ್ನನ್ನು ಕೈ ಹಿಡಿಬೇಕು, ನನ್ನ ಪಾಣಿಗ್ರಹಣ ಮಾಡಬೇಕು. ಅವರಿಗೆ ನಾ ಸಲ್ಲಲಾರೆ. ಆಯಿತು, ಹಾಗಾದರೆ ಈಗ ನೀ ಅಷ್ಟೆಲ್ಲ ಮಾತಾಡ್ತಿ, ಈಗ ನಾನಲ್ಲಿ ಬರುವುದು ಹೇಗೆ ಅಂತ ಏನಾದರೂ ನಿನಗೆ ಸಂಶಯ ಇದ್ದರೆ ನಾನು ದಾರಿ ಹೇಳ್ತೇನೆ.
ಶ್ವೋಭಾವಿನಿತ್ವಮಜಿತೋದ್ವಹನೆ ವಿದರ್ಭಾನ್ ಗುಪ್ತಃ ಸಮೇತ್ಯ ಪೃತನಾಪತಿಭಿಃ ಪರೀತಃ ನಿರ್ಮಥ್ಯ ಚೈದ್ಯಮಗಧೇಂದ್ರ ಬಲಂ ಪ್ರಸಹ್ಯ ಮಾಂ ರಾಕ್ಷಸೇನ ವಿಧಿನೋದ್ವಹ ವೀರ್ಯ ಶುಲ್ಕ. ದಾರಿ ನನ್ನ ಹತ್ರ ಉಂಟು, ಹೆದರಬೇಡ ನೀನು. ನಾಳೆ ಶೋಭಾವಿನಿ ಎಲ್ಲರೂ ಕೂಡ ನನ್ನನ್ನು ಸಿದ್ಧಗೊಳಿಸಿ ಆಯತ ಮಾಡಿ ಸಿದ್ಧಗೊಳಿಸ್ತಾರೆ. ಆ ಕಾಲಕ್ಕೆ ಎಲ್ಲ ಬರ್ತಾರೆ, ಗೊತ್ತುಂಟು ನನಗೆ. ಚೈದ್ಯ ಮಗಧ ಇತ್ಯಾದಿ ದೇಶದಲ್ಲೆಲ್ಲ ಬಂದು ಎಲ್ಲಿ ಗುಂಪುಗೂಡ್ತಾರೆ. ಅವರನ್ನೆಲ್ಲರನ್ನೂ ಕೂಡ ನೀನು ಮಥಿಸಿ ನನ್ನನ್ನು ರಾಕ್ಷಸ ವಿಧಾನದಿಂದ ನನ್ನನ್ನು ತೆಕ್ಕೊಂಡವು. ಅಪಹರಣ, ರಾಕ್ಷಸ ವಿಧಾನ, ಅದೊಂದು ಮದುವೆಯ ಕ್ರಮ, ಅದು ರಾಕ್ಷಸ ವಿಧಿ ಅಂತ. ಆಮೇಲೆ ಮತ್ತೆ ಸರಿಯಾಗಿ ಭಟ್ರನ್ನು ಕರ್ಕೊಂಡು ಬಂದು ಮದುವೆ ಮಾಡಿಸ್ಬೋದು, ಒಳ್ಳೆ ಸಂಗತಿ ಅಲ್ಲ. ಮೊದಲು ಹೀಗೆ ಮಾಡಲಿಕ್ಕೆ ಆಗ್ತದೆ ಅಂತ ಶಾಸ್ತ್ರವಿಧಿ. 8 ಬಗೆಯ ಮದುವೆ ಉಂಟಲ್ಲ, ಆ 8ರಲ್ಲಿ ಇದು ಒಂದು ವಿಧಿ ಅನಿವಾರ್ಯ. ಆದರೆ ರಾಕ್ಷಸ ವಿಧಾನ ಶಾಸ್ತ್ರೀಯವೇ, ಇದಕ್ಕೆ ಕ್ರಮ ಎಲ್ಲ ಶಾಸ್ತ್ರದಲ್ಲಿ ಉಂಟು. ಹೀಗೀಗೆ ಮಾಡಬೇಕು ರಾಕ್ಷಸ ವಿಧಾನ ಅಂತಂದರೆ ಮೀಸೆ ಬಿಟ್ಟುಕೊಂಡು ಹೋಗುವುದಲ್ಲ ಅಂತ, ಹಾಗಲ್ಲ ಅರ್ಥ ಅಲ್ಲ. ಕಪ್ಪು ಬಣ್ಣ ಹಾಕ್ಕೊಂಡು ಅದಕ್ಕೆ ವ್ಯವಸ್ಥೆ ಉಂಟು, ಹೇಗೆ ಹೇಗೆ ಮಾಡಬೇಕು ಅಂತ ವಿಧಿ ಉಂಟು. ಆ ವಿಧಿಯಾಗೆ ಹೋಗಬೇಕಿಲ್ಲ, ಸಿಕ್ಕಿ ಬೀಳಬಾರ್ದಲ್ಲ. ಅಲ್ಲ ರಾಕ್ಷಸ ವಿಧಿ ಎಲ್ಲ ಹೌದು, ಅಲ್ಲಿ ಎಲ್ಲ ಬುದ್ಧಿಲ್ಲದವರು ಇರೋದು ನಿನ್ನ ರಾಜ್ಯದಲ್ಲಿ. ಯಾರಿಗೆ ಗೊತ್ತಾಗುವುದಿಲ್ವ ರಾಕ್ಷಸ ವಿಧಿ? ಹಾಗೆ ಅಪಹರಣ ಮಾಡಿದರೆ, ಸಿಕ್ಕಿ ಬಿದ್ದಿದ್ದರೆ ಎಂತ ಮಾಡೋದು? ಹಾಗೆಲ್ಲ ಯಾರು ಕೃಷ್ಣನಿಗೆಲ್ಲರ ಆಲೋಚನೆ ಬಂದರೂ ಬರಬಹುದು. ಹಾಗೆ ಅದಕ್ಕೆ ಉತ್ತರ ಉಂಟು, ದಾರಿ ನಾನು ಹೇಳ್ತೇನೆ. ಅಂತಃಪುರಾಂತರಚರೀಮನಿಹತ್ಯ ಬಂಧೂನ್ ಉದ್ವಸೆ ಕಥಮಿತಿ, ಹೇಗೆ ಅಂತ ಪ್ರವದಾಮ್ಯುಪಾಯಂ, ಉಪಾಯ ಹೇಳ್ತೇನೆ. ಏನಂತದು? ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರಾ ಯಸ್ಯಾಂ ಬಹಿಃ ನವವಧೂ ಗಿರಿಜಾಮುಪೇಯಾತ್. ಒಂದು ಉಪಾಯ ಉಂಟು. ಏನದು? ನಮ್ಮಲ್ಲೆಲ್ಲ ಒಂದು ಕ್ರಮ ಉಂಟು. ಹಿಂದಿನ ದಿವಸ ಮದುಮಗಳನ್ನು ಎಲ್ಲ ಸಿದ್ಧಗೊಳಿಸಿ ಮೆರವಣಿಗೆಯ ಮೂಲಕ, ಶೋಭಾಯಾತ್ರೆಯ ಮೂಲಕ ನಗರದ ಹೊರಬಾಹೆಯಲ್ಲಿರುವಂತಹ ಒಂದು ಕಾಳಿಯ ಗುಡಿಗೆ ಹೋಗಿ ಒಂದು ಪೂಜೆ ಮಾಡಲಿಕ್ಕೆ ಉಂಟು, ಹಣ್ಣುಕಾಯಿ ಮಾಡಲಿಕ್ಕೆ ಉಂಟಲ್ಲಿ. ಯಾರು? ಭಟ್ರಲ್ಲ, ಇವಳೆ. ಹೋಗಿ ಹಣ್ಣುಕಾಯಿ ಮಾಡಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ಪ್ರಸಾದ ತೆಕ್ಕೊಂಡು ಹೊರಗೆ ಬರುವಾಗ ನನ್ನನ್ನು ಎಂಥದೋ ಒಂದು ಸಂಜ್ಞೆ ಇತ್ತಲ್ಲಿ, ಅದನ್ನು ಹೇಳಲಿಲ್ಲ ಅವಳು. ಎಂಥದೋ ಒಂದು ಸಣ್ಣ ಒಂದು ಕೋಡ್ ವರ್ಡ್ ಇದ್ದಿರಬೇಕು. ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರಾ ಯಸ್ಯಾಂ ಬಹಿಃ ನವವಧೂ ಗಿರಿಜಾಮುಪೇಯಾತ್. ಅಲ್ಲಿ ಗಿರಿಜೆಯ ಗುಡಿಗೆ ಹೋಗ್ಲಿಕ್ಕುಂಟು ಅಂತ ಮತ್ತೊಂದು 2 ಕೋಡ್ ವರ್ಡ್ ಇದ್ದಿರಬೇಕಲ್ಲಿ, ಗೊತ್ತಾಗೋದಿಲ್ಲ ಅದು. ನೋಡ, ಕೇಳುವ ಅವಳ ಹತ್ರ. ಮತ್ತೆಲ್ಲಾರು ಕೃಷ್ಣನಿಗೆ ಡೌಟು, ಅವ ಮತ್ತೆಲ್ಲಾರು ಪ್ರಶ್ನೆ. ಈಗ ನೀ ಎಲ್ಲ ಹೇಳುವುದು ಸರಿ, ನಾನು ಆಗದಿದ್ರೆ ನೀ ಎಂತ ಮಾಡ್ತೀಯ ಅಂತ ಎಲ್ಲಿಯಾದರೂ ಸಂಶಯ ಬಂದರೆ, ಆಗದಿದ್ದರೆ ಲಾಸ್ಟಿಗೆ ಒಂದು ಬೆದರಿಕೆ ವಾಕ್ಯ. ಏನಂತ ಅದು? ಯಸ್ಯಾಂಘ್ರಿ ಪಂಕಜರಜಸ್ನಪನಂ ಮಹಾಂತೋ ವಾಂಛಂತ್ಯುಮಾಪತಿರಿವಾತ್ಮತಮೋಪಹತ್ಯೈ ಯರ್ಹ್ಯಂಬುಜಾಕ್ಷ ನ ಲಭೇಯ ಭವತ್ಪ್ರಸಾದಂ ಜಹ್ಯಾಮಸೂನ್ ವ್ರತಕೃಶಾನ್ ಶತಜನ್ಮಭಿಸ್ಯಾತ್. ಸಮಸ್ತ ಯೋಗಿಗಳೆಲ್ಲರೂ ಕೂಡ ನಿರಂತರವಾಗಿ ನಿನ್ನನ್ನು ಆರಾಧನೆ ಮಾಡ್ತಾ 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 ನಿನ್ನನ್ನು ಪಡಿಬೇಕು ಅಂತ ಮತ್ತೆ 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 ಹಂಬಲಿಸ್ತಾ ಇರ್ತಾರೆ. ಅಂತಹ ಶ್ರೀಪಾದ ನಿನ್ನದು. ಅಂತಹ ಕೃಷ್ಣ ನೀನು ನನಗೆ ಸಿಗದೇ ಇದ್ದರೆ ಒಂದು ಮಾತು ನೆನಪಿಟ್ಟುಕೋ, ಈ ಜನ್ಮದಲ್ಲಿ ಆಗದಿದ್ದರೂ ಕೂಡ ನನ್ನ ಪ್ರಾಣತ್ಯಾಗವನ್ನು ನಾನು ಮಾಡ್ತೇನೆ. ಜಶ್ಯಾ ಮಸೂನ್. ಹೇಗೆ? ಈಗಿನ ಹಾಗಲ್ಲ, ಸಿಕ್ಕಲಿಲ್ಲ ಅಂತ ಹೇಳಿಕೊಂಡು ಅಲ್ಲ. ವ್ರತಕೃಶಾನ್, ನಿನ್ನದ್ದೇ ಆದಂತಹ ಏಕಾದಶಿ ದ್ವಾದಶಿ ಇತ್ಯಾದಿ ವಿಷ್ಣು ವ್ರತವನ್ನು ಮಾಡ್ತಾ 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 ನನ್ನ ದೇಹವನ್ನು ಕೃಶಗೊಳಿಸಿ ನಾನು ದೇಹತ್ಯಾಗವನ್ನು ಮಾಡ್ತೇನೆ. ಮುಂದೆ 100 ಜನ್ಮ ಪಡೆದಾದರೂ ಕೂಡ ನಿನ್ನನ್ನೇ ನಾನು ಮದುವೆ ಆಗುವುದು. ಇತಿ ನಿನ್ನವಳು ರುಕ್ಮಿಣಿ. ಕೃಷ್ಣನಿಗೆ ನಗು ಬಂತು. ಹೇಳ್ತಾನೆ ಅವ ಬ್ರಾಹ್ಮಣನ ಹತ್ರ, ಹೌದು ಮಾರಾಯ, ನನಗೆ ನಿನ್ನೆಯಿಂದ ನಿದ್ದೆ ಬರಲಿಲ್ಲ ಅಂತ. ನಿದ್ರಾಂಚ ನ ಲಭೆ ನಿಶಿ. ನಿನ್ನೆಯಿಂದ ಇದೇ ಆಲೋಚನೆ ನನಗೆ, ಇವಳದ್ದೇ ಆಲೋಚನೆ. ಹಾಗಾಗಿ ಅದೆಲ್ಲ ಗೊತ್ತಿತ್ತು ನನಗೆ ಸಂಗತಿ ಅಲ್ಲಿದೆಲ್ಲ. ಹಾಗಾಗಿ ನಾನು ಮದುವೆ ಆಗ್ತೇನೆ, ಹಾಗಾಗಿ ಎಲ್ಲ ಸಿದ್ಧಗೊಳ್ಳಬೇಕು. ಅಣ್ಣನ ಹತ್ರ ಒಂದು ಕೇಳ್ತಾನೆ, ಮತ್ತೆ ಅವ ಬುಸುಗುಟ್ಟಬಾರ್ದಲ್ಲ.
ಅಂತೇಳಿ ಅಣ್ಣ ಸರಿ ಆಯಿತು, ನಾವು ಹೋಗುವ ಅಲ್ಲಿ ಎಲ್ಲ ಅಲ್ಲಿ ಹೇಗಾದರೂ ದುಷ್ಟರೆಲ್ಲ ಬರ್ತಾರೆ, ವಿರೋಧಿಗಳು ಬರ್ತಾರೆ, ಹಾಗಾಗಿ ಎಲ್ಲವನ್ನು ಸಿದ್ಧಗೊಳಿಸಿ ನಾವು ಹೋಗಬೇಕು ಅಂತ ಹೇಳಿಕೊಂಡು ಹೊರಟರು. ಭೀಷ್ಮಕ ಮಹಾರಾಜನಿಗೆ ಗೊತ್ತಿತ್ತು ಕೃಷ್ಣ ಬಲರಾಮರು ಬಾರದೇ ಇರಲಿಕ್ಕಿಲ್ಲ, ಬರ್ತಾರೆ ಅಂತ ಅವರಿಗೊಂದು ಬೇರೆ ಒಂದು ವ್ಯವಸ್ಥೆ. ಇವರು ಕೂಡ ಈ ಶಿಶುಪಾಲ ಕಂಕಣಗಟ್ಟಿ ಎಲ್ಲ ಬಂದಿದ್ದಾನೆ, ಗ್ರಹಶಾಂತಿ ನಾಂದಿ ಎಲ್ಲ ಆಗಿ ಅಲ್ಲಿಂದ ಹೊರಟದ್ದು. ಹೊರಟು ಇಲ್ಲಿ ಬಂದು ಎಲ್ಲ ಸಿದ್ಧ ಆಗಿ ಕಾಯ್ತಾ ಇದ್ದಾನೆ, ಈಗ ಮದುವೆ ಆಗ್ತದೆ ಈಗ ಅಂತ. ಇಲ್ಲಿ ಇತ್ಲಾಗಿ ಇವರು ಬಂದಿದ್ದಾರೆ. ಬಂದು ಎಲ್ಲ ಆಗುವಾಗ ಏನು ಎಲ್ಲ ಸಿದ್ಧ ಆಗಿದೆ. ರುಕ್ಮಿಣಿಗೆ ಈ ಕಳಿಸಿದ ಬ್ರಾಹ್ಮಣ ಸುದ್ದಿ ಇಲ್ಲ ಮಾರ್ರೆ. ಬ್ರಾಹ್ಮಣ ಬರೋದು ಕಾಣುವುದಿಲ್ಲ. ಇವಳಿಗೆ ತಲೆಬಿಸಿ ಆಯಿತು. ಓ ಇನ್ನೀ ಒಟ್ರಾಸಿ ಈಗ ನಾನು ನನ್ನ ಜೀವನ ಎಲ್ಲ ಹಾಳಾಯಿತು, ಆ ಶಿಶುಪಾಲನ ಬಲೆಗೆ ಸಿಕ್ಕಿ ನನ್ನ ಜೀವನ ಇಡೀ ಛಿದ್ರ ಆಗ್ತದೆ ಈಗ ಅಂತ ಹೇಳಿಕೊಂಡು ಆಲೋಚನೆ ಮಾಡುವಾಗ ಇದ್ದಕ್ಕಿದ್ದಾಗೆ ಅವಳ ಎಡಗಣ್ಣು ಅದುರ್ಲಿಕ್ಕೆ ಶುರುವಾಯಿತು. ಎಡ ಭುಜ ಗಿಡಿಗಿಡಿ ಅಂತ ಹೇಳಲಿಕ್ಕೆ ಶುರುವಾಯಿತು. ಶುಭ ಆಗ್ತದೆ, ಶುಭ ಆಗ್ತದೆ. ಸ್ತ್ರೀಯರಿಗೆ ಈ ಭಾಗಗಳೆಲ್ಲ ಅದರಲಿಕ್ಕೆ ಶುರು ಆದರೆ ಶುಭ ಅಂತ ಲೆಕ್ಕ. ನಮಗೆಲ್ಲಾರು ಇದು ಅದರಲಿಕ್ಕೆ ಶುರು ಆದರೆ ಈ ಸಲ ಹೋಯಿತು ಅಂತ ಲೆಕ್ಕ. ಹಾಂ, ಸಲ ಯಾವುದು ಸಿಕ್ಕಲಿಕ್ಕಿಲ್ಲ ಅಂತ. ಹಾಗೆ ಅವಳಿಗೆ ಅದೆಲ್ಲ ಗೊತ್ತಿತ್ತು ಅಂತ. ಶಾಸ್ತ್ರಜ್ಞ ಅವಳು. ಅಷ್ಟೊತ್ತಿಗೆ ಇವ ಬ್ರಾಹ್ಮಣ ಓಡಿ ಬಂದ. ಸರಿ ಆಯಿತು, ಎಂತ ಸಂಗತಿ ಬಂದಾಗಿದೆ, ಎಲ್ಲ ಒಟ್ಟಿಗೆ ಬಂದದ್ದು ಅಂತ ಅಂದ. ಏನು ಕೊಡಬೇಕು ಅಂತ ಗೊತ್ತಾಗೋದಿಲ್ಲ, 2 ಕೈಗಳನ್ನು ಜೋಡಿಸಿದ್ದೇನೆ, ಬೇರೆ ಎಂತ ಇಲ್ಲ ನನ್ನಲ್ಲಿ. ಮತ್ತೆ ಬೇಕಾದ್ರೆ ನಾಡಿದ್ದು ಮದುವೆಗೆ ಬಂದ ಮೇಲೆ ಸರಿಯಾಗಿ ಊಟ ಎಲ್ಲ ದಕ್ಷಿಣೆ ಎಲ್ಲ ಕೊಡುವ, ಏನು ತೊಂದರೆ ಇಲ್ಲ ಅಂತ ಹೇಳಿಕೊಂಡು ಅವರನ್ನು ಮನ್ನಿಸಿ ಕಳಿಸಿ. ಸರಿ, ಎಲ್ಲ ಸಿದ್ಧ ಆಯಿತು. ಎಲ್ಲ ಹೆಂಗಸರೆಲ್ಲ ಸಿದ್ಧ ಆಗಿದ್ದಾರೆ, ಎಲ್ಲ ಆಯತ ಮಾಡಲಿಕ್ಕೆ. ಆಯತ ಅಂತಂದರೆ ಸಿದ್ಧಗೊಳಿಸುವುದು ಅಂತ ಎಲ್ಲ ಆಯಿತು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಿದ್ಧ ಆಗಬೇಕು, ಹೋಗಬೇಕು ಗಿರಿಜಾ ಗುಡಿಗೆ, ಕಾಳಿಗುಡಿಗೆ ಎಲ್ಲ ಸಿದ್ಧ ಹಾಕೊಂಡು. ಮೆರವಣಿಗೆಯಲ್ಲಿ ವಾದ್ಯದವರು, ವೇದದವರು, ಘೋಷದವರು ಎಲ್ಲ ಇದ್ದಾರೆ. ಇವಳು ಪಲ್ಲಕ್ಕಿಯಲ್ಲಿ ಇವರನ್ನು ಹೊರ್ತಾ ಇದ್ದಾಳೆ. ಅದ್ಭುತ, ಸಾಕ್ಷಾತ್ ಲಕ್ಷ್ಮೀದೇವಿಯೇ, ಬೇರೆ ಯಾರು ಅಲ್ಲ ಅದು. ಅಂತಹ ಒಂದು ಆಕರ್ಷಣೆ ರೂಪ. ಅವಳನ್ನು ಹೊತ್ತುಕೊಂಡು ಚಂಡೆಯವರು, ಮದ್ದಳೆಯವರು, ವೇದಘೋಷದವರು, ಡೋಲ್ನವರೆಲ್ಲ ಇದ್ದಾರೆ ಅಲ್ಲಿ. ಬಂದು ಸೀದಾ ಹಾಗೆ ಬರ್ತಾ ಇದ್ದಾರೆ. ಅವರೆಲ್ಲರ ಮುಖವನ್ನು ನೋಡುವುದಂತೆ, ಹೀಗೆ ಸೆರಗನ್ನೇಗೆ ಅಡ್ಡಾಡಿಕೊಂಡು ಮೋಹದ ನೋಟವನ್ನು ಬೀರುವುದು ರುಕ್ಮಿಣಿ. ಮೋಹದ ನೋಟವನ್ನು ಬೀರ್ತಾ ಕೆಲವರಿಗೆ ಇದ್ದಕ್ಕಿದ್ದಾಗೆ ಚೆಂಡೆ ಬಿಟ್ಟು ನಿಂತೋಗುವುದು ಅಂತ. ಇವಳನ್ನು ನೋಡಿದ್ದರಲ್ಲಿ ಹೀಗೆ ಅಲ್ಲಿ ಸ್ಟ್ರಕ್ ಅಂತಹ ರೂಪ ಅದು. ಮಂತ್ರ ಹೋಗಲಿಕ್ಕೆ ಇಲ್ಲ ಮುಂದೆ, ನೆನಪೇ ಆಗೋದಿಲ್ಲ ಈ ರುಕ್ಮಿಣಿಯ ಆಕರ್ಷಣೆಯಿಂದ. ಕೊನೆಗೆ ಹೇಗೂ ಗುಡಿಯ ಹತ್ತಿರ ತಲುಪಿದೆ. ಮೆರವಣಿಗೆ ಹಿಂದಿನ ದಿವಸ ರಾತ್ರಿ ಎಲ್ಲ ಅಲ್ಲಿ ಸುಮಾರಷ್ಟು ಎಲ್ಲ ಕೆಲಸಗಳುಂಟು, ಒಂದಷ್ಟು ಸಂಪ್ರದಾಯ ಎಲ್ಲ ಕ್ರಮ ಎಲ್ಲ ಉಂಟಲ್ಲಿ. ಅದೆಲ್ಲ ಮಾಡಿ ಇವಳ ಮನಸ್ಸು ಇತ್ಲಾಗಿ ಉಂಟು, ಕೃಷ್ಣ ನನಗೆ ಬರೋದು ಕಾಣೋದಿಲ್ಲ, ಎಂಥ ಸಂಗತಿ ಎಂಥದ್ದು ಅಂತ ಭಾರೀ ತಲೆಬಿಸಿಯಲ್ಲಿದ್ದಾಳೆ ಅವಳು. ಇಲ್ಲೆಲ್ಲ ಪ್ರಾರ್ಥನೆ, ನನಗೆ ಕೃಷ್ಣ ನನ್ನ ಕೈಗೆ ಸಿಗುವಾಗ ಮಾಡು ಅಂತ ಅಮ್ಮನ ಹತ್ರ ಕೇಳ್ತಾಳೆ ಇವಳು ರುಕ್ಮಿಣಿ. ಕೇಳಿ ಎಲ್ಲ ಆಯಿತು ಆಗಿ ಎಲ್ಲ ಬರ್ತಾಳೆ. ಬರುವಾಗೆಲ್ಲ ನೋಡ್ತಾಳೆ, ಎಲ್ಲಿ ಕಾಣೋದಿಲ್ಲ, ಹೋದನ ಹೇಗೆ? ಹೊರಡಲಿಕ್ಕೆ ಸಿದ್ಧ ಆಗಿದ್ದಾರೆ ಅವರು. ಎಲ್ಲಿಯೂ ಕಾಣುವುದಿಲ್ಲ. ಎಂತ ಮಾಡೋದು ಅಂತ ಆಲೋಚನೆ ಮೆಲ್ಲ ಮೆಲ್ಲ ಒಂದೊಂದು ಹೆಜ್ಜೆ ಡಬ 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 ಅಂತ ಹೇಳ್ತಾ ಉಂಟು ರುಕ್ಮಿಣಿಯ ಇದೆ. ಕೃಷ್ಣ ಬಾರದಿದ್ರೆ ಎಂತ ಮಾಡೋದು? ಇಡೀ ಮುಹೂರ್ತ ಮತ್ತು ಶಿಶುಪಾಲ ತಕ್ಕೊಂಡು ಹೋದ. ಅವ ಅಲ್ಲಿ ಬಾಯಿ ಬಿಟ್ಟಿದ್ದಾನೆ ಅವ ಶಿಶುಪಾಲ. ಇಲ್ಲಿ ಒಂದೊಂದೇ ಹೆಜ್ಜೆಯನ್ನು ಇಟ್ಟು ನೋಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ಬಾಂಧವನೇ ರುಕ್ಮಿಣಿಯನ್ನು ಹೊತ್ತುಕೊಂಡು ರಥದಲ್ಲಿ ಕುಳ್ಳಿರಿಸ ಹೋದ ಕೃಷ್ಣ. ರುಕ್ಮಿಣಿಯನ್ನು ಅಪಹರಣ ಮಾಡಿ ರಥದಲ್ಲಿ ಕುಳ್ಳಿರಿಸಿದ ಕೃಷ್ಣ ಅಲ್ಲಿಂದ ತೆರಳುವುದಕ್ಕೆ ಶುರು ಮಾಡಿದ. ಎಲ್ಲ ಬಂದರು ಇರು, ಅವನೊಟ್ಟಿಗೆ ಬಂದವರೆಲ್ಲ. ಅಷ್ಟೊತ್ತಿಗೆ ಇಲ್ಲಿ ಗೊತ್ತಾಯಿತು, ಎಲ್ಲ ಸೈನಿಕರೆಲ್ಲ ಅವನ ಮೇಲೆ ಯುದ್ಧ ಸಾರಿದ್ರು, ಎಲ್ಲರನ್ನೂ ನಾಶ ಮಾಡಿದ, ಓಡಿದ. ಅಷ್ಟೊತ್ತಿಗೆ ಅಣ್ಣನಿಗೆ ಗೊತ್ತಾಗಿ ಅವ ಅಲ್ಲಿಯೇ ಪ್ರತಿಜ್ಞೆ ಮಾಡಿ ಹೊರಟ, ನಾನು ಕೃಷ್ಣನನ್ನು ಕೊಂದು ನನ್ನ ತಂಗಿಯನ್ನು ತಾರದೆ ನಾನಿನ್ನು ಮನೆಗೆ ಬರಲಿಕ್ಕಿಲ್ಲ ಅಂತ ಹೇಳಿ ಅಲ್ಲಿಂದ ಎಲ್ಲವನ್ನು ಹಿಡ್ಕೊಂಡು ಹೊರಟ. ಇವರು ಹೋದರು. ಹೋಗಿ ಹಿಂದಿಂದ ಒಂದಷ್ಟು ಜನರನ್ನು ಕರ್ಕೊಂಡು ಓಡಿಸಿಕೊಂಡು ಹೋದಾಗ ಅಲ್ಲಿಯೇ ಅಬೌಟ್ ಟರ್ನ್ ಅಂತ ಹೇಳಿಕೊಂಡು ಕೃಷ್ಣ ತಿರುಗಿದ, ಗಾಡಿಯನ್ನು ನಿಲ್ಲಿಸಿ. ಏನೋ ಯುದ್ಧ ಆಯ್ತು. ಅಲ್ಲಿ ಯುದ್ಧ ಆಗುವಾಗ ಇವನನ್ನು ಹಿಡ್ಕೊಂಡ ಕೃಷ್ಣ ಹಿಡ್ಕೊಂಡು ಕೊಲ್ಲಬೇಕು ಅಂತ ಹೇಳುವಾಗ ರುಕ್ಮಿಣಿ ಕೃಷ್ಣನನ್ನು, ಸ್ವಾಮಿ ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಕಾಲು ಹಿಡಿದು ಬೇಡ್ತಾಳೆ. ಕೊನೆಗೆ ಇನ್ನೆಂತ ಮಾಡೋದು?
ಅಂತ ಹೇಳಿ ತಲೆಯನ್ನು ಬೋಳಿಸಿದ ಕೃಷ್ಣ ಕತ್ತಿಯಲ್ಲಿ. ಒಂದು ಅವನ ಶಾಲಿನಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿದ. ತಲೆಯನ್ನು ಮೀಸೆಯನ್ನು ಬೋಳಿಸಿದ. ಚೆಂದ ಇರ್ಬೋದು ಅದು. ತಲೆಯನ್ನು ಮೀಸೆಯನ್ನು ಬೋಳಿಸಿದ. ಬೋಳಿಸಿ ಅವನನ್ನು ಹಾಗೆ ಬಿಟ್ಟ. ಇವನಿಗೆ ಜಗ 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 ಅಂತ ಕುದಿತಾ ಉಂಟು ನೀರಿನಾಗೆ ದ್ವೇಷ. ಕೊನೆಗೆ ಅಷ್ಟು ಹೇಳಿ ಅಲ್ಲಿಂದ ಬಲರಾಮನಿಗೆ ಸ್ವಲ್ಪ ಸಿಟ್ಟು ಬಂತು. ಅವನಲ್ಲಿ ಸ್ವಲ್ಪ ಎಂಥದ್ದು ಬೈದ. ಅವನನ್ನು ಸಮಾಧಾನ ಮಾಡಿದ ಕೃಷ್ಣ. ಮತ್ತು ಯಾರು ಎಂಥವರನ್ನು ಸಮಾಧಾನ ಮಾಡ್ತಾನೆ ಕೃಷ್ಣ. ಸಮಾಧಾನ ಸರಿ ಅಂತ ಹೇಳ್ಕೊಂಡು ಅವರಲ್ಲಿಂದ ಹೋದರು. ಇವ ಇಲ್ಲಿಂದ ಪ್ರತಿಜ್ಞೆ ಮಾಡಿದ, ಅಹತ್ವ ಕೃಷ್ಣಂ, ಕೃಷ್ಣನನ್ನು ಕೊಲ್ಲದೆ ರುಕ್ಮಿಣಿಯನ್ನು ತಾರದೆ ನಾನಿನ್ನು ಮನೆಗೆ ಹೋಗುವುದಿಲ್ಲ. ಇಲ್ಲಿಯೇ ಒಂದು ಭೋಜಕಟಕ ಅಂತ ಹೇಳುವ ದೇಶ ಉಂಟು, ಆ ದೇಶದಲ್ಲಿ ನಾನಿರ್ತೇನೆ ಅಂತ ಅವ ಅಲ್ಲಿಂದ ಮನೆಗೆ ಹೋಗುವುದಿಲ್ಲ, ಭೋಜಕಟಕ ದೇಶದಲ್ಲಿ ಇರ್ತಾನೆ. ಇತ್ಲಾಗಿ ಇವರೆಲ್ಲ ಹೋದರು, ದ್ವಾರಕೆಗೆ ತಲುಪಿದ್ದಾರೆ. ದ್ವಾರಕಾಯಾಮ ಭೂದ್ರಾಜನ್, ಅಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ವೇದೋಕ್ತವಾದಂತಹ ರೀತಿಯಲ್ಲಿ ಭಗವಾನ್ ಭೀಷ್ಮಕಸುತಾಂ ರುಕ್ಮಿಣೀಂ ಉಪಯೇಮೇ. ಆ ಭಗವಂತನಾದಂತಹ ಕೃಷ್ಣ ಭಗವತಿಯಾದಂತಹ ಲಕ್ಷ್ಮೀದೇವಿಯ ಸದೃಶಳಾದಂತಹ ರುಕ್ಮಿಣಿಯನ್ನು ಸರ್ವರಿಗೂ ಸಮಗ್ರ ಪ್ರಪಂಚಕ್ಕೆ ಹೇಳಿಕೆಯನ್ನು ಕೊಟ್ಟು ಎಲ್ಲರನ್ನೂ ಬರಮಾಡಿ ಅತ್ಯದ್ಭುತವಾದಂತಹ ರೀತಿಯಲ್ಲಿ ರುಕ್ಮಿಣಿ ಕಲ್ಯಾಣವಾಗ್ತದೆ. ಆವಾಗ ಅಲ್ಲಿದ್ದಂತಹ ಕೆಲವೊಂದಷ್ಟು ಪ್ರಾಯದ ಹೆಂಗಸರೆಲ್ಲ ಇದ್ದಕ್ಕಿದ್ದಾಗ ಆನ್ ದಿ ಸ್ಪಾಟ್ ಕೆಲವೆಲ್ಲ ಕಾವ್ಯವನ್ನು ಬರೆದು ಈ ಮದುವೆಯ ಬಗ್ಗೆ ಅದನ್ನು ವಾಚನ ಮಾಡ್ತಾರೆ ಅವರು. ನಮ್ಮಲ್ಲೆಲ್ಲ ಉಂಟಲ್ಲ, ಅವರಿಗೆ ಆನ್ ದಿ ಸ್ಪಾಟಲ್ಲಿ ನೆನಪಾಗುವುದು. ಅದು ಹಳ್ತಲ್ಲ, ಆ ಕ್ಷಣದಲ್ಲಿ ಅದು ಹೊಸತು ನೆನಪಾಗುವುದು. ಕೆಲವರು ನಮ್ಮಲ್ಲಿದ್ದಾರೆ. ಇದ್ದಕ್ಕಿದ್ದಾಗೆ ಈ ವಧುವರರ ಹೆಸರು ಹೇಳಿ ಪದ್ಯ ರಚನೆ ಅಂಥದ್ದೆಲ್ಲ ಸುಮಾರಿತ ನಮ್ಮ ಸಂಸ್ಕಾರ, ಅದು ನಮ್ಮ ಸಂಸ್ಕೃತಿ. ಅದು ಅದನ್ನು ಮಾಡಿ ಅತ್ಯದ್ಭುತವಾದಂತಹ ಮದುವೆ ನಡೀತದೆ, ರುಕ್ಮಿಣಿ ಕಲ್ಯಾಣ. ಅಲ್ಲಿದ್ದವರೆಲ್ಲ ಇದನ್ನು ನೋಡಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಹಾಗೆ ಕಾಣ್ತಾ ಇದೆ ಅಂತ ಸ್ತುತಿ ಮಾಡ್ತಾ ಇದ್ದಾರೆ, ಅವರನ್ನು ಹೊಗಳಿದರು. ಆ ರೀತಿಯಲ್ಲಿ ಪರಮ ವೈಭವೋಪೇತವಾಗಿ ರುಕ್ಮಿಣಿ ಕಲ್ಯಾಣ ದ್ವಾರಕೆಯಲ್ಲಿ ನಡೀತು ಅಂತ ಹೇಳುವಲ್ಲಿಗೆ ಇವತ್ತಿನ ಕಥಾಭಾಗಕ್ಕೆ ಮಂಗಳಾಶಾಸನವನ್ನು ಮಾಡ್ತಾ ಇದ್ದೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕೃಷ್ಣಾರ್ಪಣಮಸ್ತು.